ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ 2024 ಲಕ್ಷದೀಪೋತ್ಸವ ಮಹೋತ್ಸವದ ಕೊನೆಯ ದಿನ ನಾವೆಲ್ಲ ಸೇರಿದ್ದೇವೆ. ಆಗಮಿಸಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳನ್ನು, ವಿದ್ಯಾರ್ಥಿನಿಯರನ್ನು, ಮಾಧ್ಯಮದ ಬಂಧುಗಳನ್ನು ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಸಾಹಿತ್ಯ ಸಮ್ಮೇಳನದ 92ನೇ ಅಧಿವೇಶನ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜ್ಯ ಕಾವಂದರು ಮತ್ತು ಇವತ್ತಿನ ಅತಿಥಿ ಅಭ್ಯಾಗತರು ಈ ಭವ್ಯ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಧಿವೇಶನದ ಅಧ್ಯಕ್ಷತೆಯನ್ನು ಪಂಡಿತರಾದಂತಹ ವಿದ್ವಾಂಸರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆಯೇ ಡಾಕ್ಟರ್ ಪ್ರಮೀಳಾ ಮಾಧವ, ಡಾಕ್ಟರ್ ಬಿ ವಸಂತ್ ಕುಮಾರ್, ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ, ಈ ಮೂವರು ಇವತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ವತ್ಪೂರ್ಣವಾದಂಥ ಉಪನ್ಯಾಸಗಳನ್ನು ನೀಡಲಿಕ್ಕಿದ್ದಾರೆ. ಆ ಬಳಿಕ ರಾತ್ರಿ 8:30ರಿಂದ ಸಂಗೀತ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ನಟರಾಜ ಎಂಟರ್ಟೈನರ್ಸ್ ಅರ್ಪಿಸುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗಾನಗಾರುಡಿಗ ಶ್ರೀ ರಾಜೇಶ್ ಕೃಷ್ಣನ್ ಮತ್ತು ತಂಡದವರಿಂದ ಇವತ್ತಿನ ಸಂಗೀತ ಸಂಜೆ ಅದ್ಭುತವಾಗಿ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಾವೆಲ್ಲರೂ ಕೂಡ ಅತ್ಯಂತ ಸಭ್ಯತೆಯಿಂದ, ಸಜ್ಜನಿಕೆಯಿಂದ ಆಸ್ವಾದಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳ ಸ್ವಾಗತ ಸಮಿತಿಯ ಪರವಾಗಿ ಅತ್ಯಂತ ವಿನಮ್ರತೆಯಿಂದ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವು ಎಂದಿನಂತೆ ನಮ್ಮ ಕುಡ್ಲ ಚಾನಲ್, ಸುದ್ದಿ ಬಿಡುಗಡೆಯ ಚಾನಲ್, U+ ಉಜಿರೆಯ ಚಾನಲ್, ಹಾಗೆಯೇ ಮಂಗಳೂರು ಆಕಾಶವಾಣಿ ಹಾಗೂ ರೇಡಿಯೋ ನಿನಾದ ಉಜಿರೆ SDM ಕಾಲೇಜಿನ ರೇಡಿಯೋ ನಿನಾದ ಮಾಧ್ಯಮಗಳಲ್ಲಿ ನೇರ ಬಿತ್ತರಗೊಳ್ಳಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನೇರವಾಗಿ ಮನೆಗಳಲ್ಲಿ ಕುಳಿತು ನೋಡುವಂಥವರು ಅನೇಕರು ತಾವಿದ್ದೀರಾ. ತಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈಗ ಕ್ಷೇತ್ರದ ಬೀಡಿನಿಂದ ಪೂಜ್ಯ ಕಾವಂದರ ದಿವ್ಯ ಉಪಸ್ಥಿತಿಯಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಈ ಅಮೃತವರ್ಷಿಣಿ ಸಭಾಂಗಣದ ಕಡೆಗೆ ಇವತ್ತಿನ ಅತಿಥಿ ಅಭ್ಯಾಗತರು ಆಗಮಿಸ್ತಾ ಇದ್ದಾರೆ. ವಿಶೇಷ ವಾದ್ಯ ಪರಿಕರಗಳೊಂದಿಗೆ ಈ ಮೆರವಣಿಗೆ ಅಮೃತವರ್ಷಿಣಿ ಸಭಾಭವನಕ್ಕೆ ಆಗಮಿಸ್ತಾ ಇದೆ. ಎಲ್ಲ ಕ್ಷೇತ್ರದ ಭಕ್ತಾಭಿಮಾನಿ ಬಂಧುಗಳು, ಸಾಹಿತ್ಯಾಸಕ್ತ ಬಂಧುಗಳು, ಸಹೃದಯ ಬಂಧುಗಳು, ಪೂಜ್ಯ ಕಾವಂದರು, ಹೆಗಡೆ ಕುಟುಂಬಸ್ಥರು ಹಾಗೂ ಅತಿಥಿ ಅಭ್ಯಾಗತರು ಈ ಸಭಾಂಗಣವನ್ನು ಪ್ರವೇಶಿಸುವಾಗ ಎದ್ದು ನಿಂತು ನಮ್ಮ ಸಂಪ್ರದಾಯದಂತೆ ಗೌರವವನ್ನು ಸೂಚಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ. ಇವತ್ತು ಸಾಹಿತ್ಯ ಸಮ್ಮೇಳನದ 92ನೇ ಅಧಿವೇಶನದಲ್ಲಿ ಉದ್ಘಾಟಕರ ಮಾತು, ಅಧ್ಯಕ್ಷರ ಮಾತು, ಹಾಗೆಯೇ 3 ವಿದ್ವಾಂಸರ ಉಪನ್ಯಾಸ ಕಾರ್ಯಕ್ರಮಗಳ ನಡುವೆ 2 ಅಮೂಲ್ಯ ಕೃತಿಗಳ ಬಿಡುಗಡೆ ಕಾರ್ಯಕ್ರಮವೂ ಕೂಡ ಇಲ್ಲಿ ನೆರವೇರಲಿಕ್ಕಿದೆ. ಆರಂಭದಲ್ಲಿ ಕ್ಷೇತ್ರದ ಪರಮಪೂಜ್ಯ ಧರ್ಮಾಧಿಕಾರಿಗಳು ಅತಿಥಿ ಅಭ್ಯಾಗತರನ್ನು ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದಪೂರ್ವಕವಾಗಿ ಸ್ವಾಗತಿಸುವ ಕಾರ್ಯಕ್ರಮವು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಪೂಜ್ಯ ಕಾವಂದರಾದಿಯಾಗಿ ಎಲ್ಲ ಅತಿಥಿ ಅಭ್ಯಾಗತರು ಇದೀಗ ಅಮೃತವರ್ಷಿಣಿ ಸಭಾಂಗಣವನ್ನು ಪ್ರವೇಶ ಮಾಡಿದ್ದಾರೆ.
ಇನ್ನು ಒಂದೆರಡು ನಿಮಿಷಗಳಲ್ಲಿ ಇವತ್ತಿನ ಸಾಹಿತ್ಯ ಸಮ್ಮೇಳನದ 92ನೇ ಅಧಿವೇಶನ ಆರಂಭಗೊಳ್ಳಲಿಕ್ಕಿದೆ. ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪ್ರಾಚೀನ ಇತಿಹಾಸ ಮತ್ತು ನಿತ್ಯ ನಿರಂತರ ದಾನ ಪರಂಪರೆಯ ಶ್ರೇಷ್ಠ ಹಿನ್ನೆಲೆ ಇರುವ ನಮ್ಮೆಲ್ಲರ ಹೆಮ್ಮೆಯ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿ ವರ್ಷಂಪ್ರತಿ ನಡೆಯುವ ಕಾರ್ತಿಕ ಮಾಸದ ಲಕ್ಷದೀಪೋತ್ಸವ ಇದು ಕೇವಲ ಧರ್ಮಸ್ಥಳಕ್ಕಷ್ಟೇ ಸೀಮಿತವಲ್ಲ, ಇಡೀ ಕರುನಾಡಿಗೆ ಉತ್ಸವವನ್ನುಂಟು ಮಾಡುವ ಮಹೋತ್ಸವ. ಸರ್ವಧರ್ಮ ಸಮನ್ವಯ ಕ್ಷೇತ್ರವೆಂಬ ಪ್ರಸಿದ್ಧಿಗೆ ಸಾಕ್ಷಿ ಎಂಬಂತೆ ಲಕ್ಷದೀಪೋತ್ಸವದಲ್ಲಿ ಎಲ್ಲ ಜಾತಿ ಮತ ದೇಶ ಭಾಷೆಗಳ ಜನ ಜಗದೆಲ್ಲೆಡೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳುತ್ತಾರೆ. 1933ರಲ್ಲಿ ಶ್ರೀ ಡಿ ಮಂಜಯ್ಯ ಹೆಗಡೆಯವರು 5 ದಿನಗಳ ಲಕ್ಷದೀಪೋತ್ಸವದ ಕೊನೆಯ 2 ದಿನಗಳಲ್ಲಿ ಕ್ರಮವಾಗಿ ಧರ್ಮ ಸಮ್ಮೇಳನವನ್ನು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲು ಪ್ರಾರಂಭಿಸಿರುವುದು ಶ್ರೀ ಕ್ಷೇತ್ರದ ಸುಮಾರು 800 ವರ್ಷಗಳ ಇತಿಹಾಸದಲ್ಲಿ ಬಹಳ ದೊಡ್ಡ ಮೈಲಿಗಲ್ಲು. ಮುಂದೆ ಅವರ ಆಶಯಕ್ಕೆ ಚ್ಯುತಿ ಬಾರದಂತೆ ಶ್ರೀ ಡಿ ರತ್ನವರ್ಮ ಹೆಗ್ಗಡೆಯವರು, ಆ ಬಳಿಕ ಇದೀಗ ಯುಗ ಪ್ರವರ್ತಕರೆನಿಸಿಕೊಂಡಿರುವ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ಅರ್ಥಪೂರ್ಣವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು ಎಷ್ಟರ ಮಟ್ಟಿಗೆ ಲಕ್ಷದೀಪೋತ್ಸವದ ಮೇಲೆ ಪರಿಣಾಮ ಬೀರಿವೆ ಎಂದರೆ, ಇಂದು ನಾವು ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳಿಲ್ಲದ ಲಕ್ಷದೀಪೋತ್ಸವವನ್ನು ಊಹಿಸಲು ಸಾಧ್ಯವಿಲ್ಲ ಎಂದನ್ನಿಸುತ್ತದೆ. ಅನ್ನದಾನ, ಅಭಯದಾನ, ಆರೋಗ್ಯದಾನ ಮತ್ತು ವಿದ್ಯಾದಾನಗಳೆಂಬ ಚತುರ್ವಿಧ ದಾನ ಪರಂಪರೆಯ ಜೊತೆಗೆ ಸಾಹಿತ್ಯದ ಪರಿಚಾರಿಕೆಯಲ್ಲೂ ಧರ್ಮಸ್ಥಳ ಕ್ಷೇತ್ರದ ಕೊಡುಗೆ ಗುರುತರವಾದದ್ದು. ಧರ್ಮ ಪ್ರಸಾರದ ಪ್ರಧಾನ ಮಾಧ್ಯಮವೇ ಸಾಹಿತ್ಯದ ಆಶಯವೇ ಧರ್ಮ ಸಂದೇಶ. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ. ಆತ್ಮೀಯರೇ, ಈ ವರ್ಷದ ಲಕ್ಷದೀಪೋತ್ಸವದ ಜಗಮಗಿಸುವ ಜನಮನ ಸೆಳೆಯುವ ಬೆಳಕಿನಲ್ಲಿ ಈ ದಿನ ಸಾಹಿತ್ಯ ಸಮ್ಮೇಳನದ 92ನೇ ಅಧಿವೇಶನ ಆಯೋಜನೆಗೊಂಡಿದೆ. ನಾವೆಲ್ಲ ಈ ಅಧಿವೇಶನವನ್ನು ಕಣ್ತುಂಬಿಕೊಳ್ಳಲು ಅತ್ಯಂತ ಕಾತರರಾಗಿದ್ದೇವೆ. ನವೀಕೃತ ಅಮೃತವರ್ಷಿಣಿಯ ಸುಂದರ ಸಭಾಂಗಣದ ಭವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ವಿರಾಜಮಾನರಾಗಿರುವ ಪರಮ ಪೂಜ್ಯ ಖಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ.
ಸಾಹಿತ್ಯ ಸಮ್ಮೇಳನದ ಸನ್ಮಾನ್ಯ ಉದ್ಘಾಟಕರೇ, ಅಧ್ಯಕ್ಷರೇ, ಉಪನ್ಯಾಸಕ ತ್ರಯರೇ, ಆಮಂತ್ರಿತ ಎಲ್ಲ ಗೌರವಾನ್ವಿತ ಗಣ್ಯರೇ, ಹೆಗ್ಗಡೆ ಕುಟುಂಬಸ್ಥರೇ, ಆಸಕ್ತ ಸಹೃದಯ ಬಂಧು ಭಗಿನಿಯರೇ, ಕ್ಷೇತ್ರದ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಶಾಲಾ ಕಾಲೇಜುಗಳ ಮುಖ್ಯಸ್ಥರೇ, ಪ್ರಾಧ್ಯಾಪಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು SDM ಕಲಾ ಕೇಂದ್ರದ ನಿರ್ದೇಶನದಲ್ಲಿ ಇದೀಗ ನಾಡಗೀತೆಯನ್ನು ಪ್ರಸ್ತುತಪಡಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸುವಂತೆ ವಿನಂತಿಸುತ್ತಿದ್ದೇವೆ. ನಾಡಗೀತೆಯನ್ನು ಅತ್ಯಂತ ಮಧುರವಾಗಿ ಪ್ರಸ್ತುತಿಪಡಿಸಿರುವಂಥ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಧರ್ಮಸ್ಥಳ ಕ್ಷೇತ್ರವನ್ನು ತನ್ನ ದೂರಗಾಮಿ ಚಿಂತನೆಯ ಸಮಾಜಮುಖಿ ಅಭಿವೃದ್ಧಿ ಕಾರ್ಯಗಳ ಮೂಲಕ
ದೇಶಕ್ಕೆ ಮಾತ್ರವಲ್ಲ ಜಗತ್ತಿಗೆ ಪರಿಚಯಿಸಿದವರು ನಮ್ಮ ಕಾವಂದರು, ಕಾವಂದರು ನಮ್ಮ ಹೆಮ್ಮೆ. ಶ್ರೀ ಕ್ಷೇತ್ರದ 20ನೆಯ ಧರ್ಮಾಧಿಕಾರಿಗಳಾಗಿದ್ದ ಕೀರ್ತಿಶೇಷ ಶ್ರೀ ಡಿ ರತ್ನವರ್ಮ ಹೆಗ್ಗಡೆ ಮತ್ತು ಶ್ರೀಮತಿ ರತ್ನಮ್ಮ ದಂಪತಿ ಹಡೆದ ಅನರ್ಘ್ಯ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ ಬಿರುದಾಂಕಿತ ಕರ್ನಾಟಕ ರತ್ನ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ತನ್ನ 20ನೆಯ ಕಿರಿಯ ವಯಸ್ಸಿನಲ್ಲಿಯೇ 21ನೆಯ ಧರ್ಮಾಧಿಕಾರಿಯಾಗಿ 1968ರಲ್ಲಿ ಅಧಿಕಾರ ವಹಿಸಿಕೊಂಡವರು. ಕಳೆದ 56 ವರ್ಷಗಳಲ್ಲಿ ಇವರು ಮಾಡಿದ ಸಾಧನೆಗೆ ಸಾದೃಶ್ಯವಿಲ್ಲ. ಆನೋ ಭದ್ರ ಕೃತವೋ ಯಂತು ವಿಶ್ವತಃ ಎಂಬಂತೆ ಸಮಾಜದ ಒಳಿತಿಗೆ ಏನೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಕ್ಷೇತ್ರದ ಮೂಲಕ ನೀಡಬಹುದೋ ಅದೆಲ್ಲವನ್ನು ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತಂದವರು ಹೆಗ್ಗಡೆಯವರು. ಪ್ರಧಾನವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಗ್ರಾಮಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ ರುಡ್ಸೆ ಸಂಸ್ಥೆಗಳು ಇಂದು ಧರ್ಮಸ್ಥಳದ ಅಭಿವೃದ್ಧಿ ಮಾದರಿಗಳಾಗಿ ದೇಶ ವಿದೇಶಗಳ ಸರ್ಕಾರಗಳ ಗಮನ ಸೆಳೆದಿವೆ. ನಿನ್ನೆಯ ದಿನ 92ನೆಯ ಸರ್ವಧರ್ಮ ಸಮ್ಮೇಳನವನ್ನು ನಮ್ಮ ಕರ್ನಾಟಕ ಸರ್ಕಾರದ ಘನತೆವೆತ್ತ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿ, ಯಾವುದೇ ಚುನಾಯಿತ ಸರ್ಕಾರಗಳು ಮಾಡದ ಅಭಿವೃದ್ಧಿ ಕಾರ್ಯಗಳನ್ನು ಪೂಜ್ಯ ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿಗಿಂತಲೂ SKDRDPಯ ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ಜನರಿಗೆ ತಲುಪುತ್ತಿವೆ ಎಂದು ಹೇಳಿದ್ದಾರೆ. ಹೌದು, ಲಕ್ಷೋಪಲಕ್ಷ ಸಂಖ್ಯೆಯ ಜನರ ಬಾಳಿಗೆ ಬೆಳಕಾಗಿರುವ ಹೆಗ್ಗಡೆಯವರು ನಮ್ಮ ಮಾರ್ಗದರ್ಶಕರು. ಬೇಡಿ ಬಂದವರನ್ನು ಬರಿಗೈಯಲ್ಲಿ ಕಳುಹಿಸಿದವರಲ್ಲ, ಬೇಡದಿದ್ದರೂ ಬಡವರನ್ನು ಗುರುತಿಸಿ ಗುಡಿಸಲು ಮಾಡಿಕೊಡುವ ಮಹಾನ್ ಮಾನವತಾವಾದಿ ನಮ್ಮ ಪೂಜ್ಯ ಕಾವಂದರು. ಲಕ್ಷ ದೀಪೋತ್ಸವದ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಪೂಜ್ಯರು ಇದೀಗ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯನ್ನು ಸ್ಮರಿಸಿ, ಶ್ರೀ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ಹಾಗೂ ಅಣ್ಣಪ್ಪ ಸ್ವಾಮಿಯನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು, ಶ್ರೀ ಕ್ಷೇತ್ರಕ್ಕೆ ಆಗಮಿಸಿರುವ ಎಲ್ಲ ಭಗವದ್ಭಕ್ತರೇ, ಸಾಹಿತ್ಯ ಸಂಸ್ಕೃತಿ ಪ್ರಿಯರೇ, ಪ್ರಾಚೀನ ಪರಂಪರೆ ಮತ್ತು ಭವ್ಯ ಇತಿಹಾಸ ಇರುವ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಸಮಾಜ ವರ್ಧನೆಯ ಸಾಧಿಸುವ ನಿಟ್ಟಿನಲ್ಲಿ ಶಾಸನಕ್ಕೆ ಒಂದಿಷ್ಟು ಅವಕಾಶ ಮಾಡಿರುವ ಸದಾಶಯದಿಂದ ಸಾಹಿತ್ಯ ಸಮ್ಮೇಳನಗಳ ಪರಿಕಲ್ಪನೆಯನ್ನು 1933ರಲ್ಲಿ ಪ್ರಾರಂಭಿಸಿದರು. ಇದೊಂದು ಅರ್ಥಪೂರ್ಣ ಮಾದರಿ ಸಮ್ಮೇಳನವಾಗಿ ಮುಂದುವರಿದು ಈ ಬಾರಿ 92ನೇ ಅಧಿವೇಶನ ನಡೆಯುತ್ತಿದೆ. ನಿನ್ನೆ ದಿನ ಸರ್ವಧರ್ಮ ಸಮ್ಮೇಳನದ ಅಧಿವೇಶನ ನಡೆಯುತ್ತಿದೆ. ಇಂದು ಸಾಹಿತ್ಯ ಸಮ್ಮೇಳನ ನಾವೆಲ್ಲ ಇಲ್ಲಿ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದೇವೆ. ಎಲ್ಲರನ್ನೂ ಇಂದಿನ ಈ ಸಾಹಿತ್ಯ ಸಮ್ಮೇಳನಕ್ಕೆ ಲಕ್ಷದೀಪೋತ್ಸವದ ಸ್ವಾಗತ ಸಮಿತಿ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಸಮ್ಮೇಳನ ಉದ್ಘಾಟನೆ ಮಾಡಿದವರು ಪ್ರಕಾಂಡ ಪಂಡಿತರು, ಬಹುಶ್ರುತ ವಿದ್ವಾಂಸರು ಆದ ಬೆಂಗಳೂರಿನ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ರವರು. ಅವರೇ ಅಧ್ಯಕ್ಷತೆ ವಹಿಸಿರುವ ವಿದ್ವಾಂಸರು, ಲೇಖಕರು, ಸಂಶೋಧಕರು, ವಿಶ್ರಾಂತ ಪ್ರಾಂಶುಪಾಲರಾಗಿರುವ ಉಡುಪಿಯ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅವರೇ, ಉಪನ್ಯಾಸ ಮಾಡಿರುವ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಮೀಳಾ ಮಾಧವ್ ಅವರೇ, ಪ್ರಾಧ್ಯಾಪಕರು ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಮೈಸೂರಿನ ಡಾಕ್ಟರ್ BV ವಸಂತಕುಮಾರ್ ಅವರೇ, ಮೈಸೂರಿನ JSS ಮಹಾವಿದ್ಯಾಪೀಠದ ಪ್ರಕಟಣಾ ವಿಭಾಗದ ನಿರ್ದೇಶಕರಾಗಿರುವ ಮಲ್ಲಿಕಾರ್ಜುನ ಅವರೇ, ಸೇರುವೆಲ್ಲ ಸಹೃದಯ ಬಂಧುಗಳೇ, ಮಾಧ್ಯಮದವರೇ ಮತ್ತು ವಿದ್ವಾಂಸರೇ, 2000 ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಇಂದು ಕನ್ನಡಿಗರ ಶ್ರೀಮಂತಿಕೆಯ ಸಂಸ್ಕೃತಿಯ ಸಂದೇಶವಾಗಿದೆ. ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಧರ್ಮ ಇವುಗಳ ನಡುವೆ ಸತ್ವಯುತವಾದ ಅಂತರ ಸಂಬಂಧವಿದೆ. ಸಾಹಿತ್ಯವನ್ನು ಸಮಾಜದ ಪ್ರತಿಬಿಂಬ ಎನ್ನುತ್ತಾರೆ ವಿದ್ವಾಂಸರು. ಸಾಹಿತ್ಯವು ಸರ್ವರಿಗೂ ಹಿತವನ್ನುಂಟು ಮಾಡುತ್ತದೆ, ಬುದ್ಧಿ ಮತ್ತು ಭಾವವನ್ನು ಪರಿಶುದ್ಧಗೊಳಿಸಿ ಬದುಕಿಗೆ ಸಂಸ್ಕಾರ ನೀಡುತ್ತದೆ. ಸಾಹಿತ್ಯವು ಮನುಷ್ಯನ ಸಂವೇದನೆಗಳನ್ನು ಮಾನವೀಯಗೊಳಿಸುತ್ತದೆ.
ಲೋಕವನ್ನು ಕುರಿತು ಗಂಭೀರವಾಗಿ ಚಿಂತನೆ ಮಾಡುತ್ತದೆ. ಪರಂಪರೆ ಮೌಲ್ಯಗಳನ್ನು ಒಡಲಲ್ಲಿ ತುಂಬಿಕೊಂಡು ಪ್ರತಿಯೊಬ್ಬರ ಮನಸ್ಸಿಗೆ ಅರಿವಿನ ಬೆಳಕನ್ನು ನೀಡುತ್ತದೆ. ಭಾವನಾತ್ಮಕ ಸಂಬಂಧಗಳನ್ನು ಬೆಳೆಸುವುದು ಅಮೂರ್ತವನ್ನು ಮೂರ್ತಗೊಳಿಸುವ ಜ್ಞಾನದೀವಿಗೆಯಾಗಿದೆ. ಮನುಷ್ಯನ ಅಂತರಂಗವನ್ನು ಸೂಕ್ಷ್ಮವಾಗಿ ಶೋಧಿಸುವ ಚಿಂತನೆ ಸಾಹಿತ್ಯದಾಗಿದೆ. ಪ್ರಾಚೀನ ಸಾಹಿತ್ಯವನ್ನು ಗಮನಿಸಿದರೆ ಧರ್ಮ, ತತ್ವಜ್ಞಾನ, ಸಂಗೀತ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಭಾಷಾಶಾಸ್ತ್ರ, ಮೀಮಾಂಸೆ ನಡುವೆ ಅಂತರ ಸಂಬಂಧವನ್ನು ಗಮನಿಸಬಹುದು. ವಚನಕಾರರು, ಕೀರ್ತನಕಾರರು, ತತ್ವಪದಕಾರರು, ತ್ರಿಪದಿಕಾರರು ತಮ್ಮ ನುಡಿಯ ಮೂಲಕ ಜೀವನ ತತ್ವಗಳನ್ನು ಸರಳವಾಗಿ ಜನರಿಗೆ ತಲುಪಿಸಿದರು. ಜನರ ಹತ್ತಿರವೇ ಹೋಗಿ ಅವರಿಗೆ ನೀತಿಯನ್ನು ಬೋಧಿಸಿದರು. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದರು. ನಿಜವಾದ ಜೀವನ ಸಂತೋಷ ಎಲ್ಲಿದೆ ಎಂಬುದು ನಮ್ಮ ಸಾಹಿತ್ಯ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಟ್ಟರು. ತಾರತಮ್ಯ ರಹಿತವಾದ ಸಮಾನತೆಯನ್ನು ನಮ್ಮ ಸಮಾಜ ನಿರ್ಮಾಣ ಮಾಡೋ ಕನಸನ್ನು ಅವರು ಕಂಡರು. ಸರಳ ಜೀವನವನ್ನು ಅಳವಡಿಸಿಕೊಂಡು ಲೋಕವನ್ನು ಪ್ರೀತಿಯಿಂದ ಕಾಣಬೇಕೆಂದು ಪ್ರತಿಪಾದಿಸಿದರು. ಮನುಷ್ಯನ ಸದ್ಗುಣಗಳಿಂದ ಬದುಕಲು ಭಕ್ತಿ ಮಾರ್ಗ ತುಳಿಯಬೇಕು ಎಂದರು. ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕುವುದೇ ನಿಜವಾದ ಭಕ್ತಿ ಎಂದರು. ಇವರ ಚಿಂತನೆ, ಭಾಷೆ, ನಿರೂಪಣೆ ಕನ್ನಡ ಸಾಹಿತ್ಯ ಹೊಸತನವನ್ನು ತಂದುಕೊಟ್ಟಿತ್ತು. ಸಾಹಿತ್ಯ ಅಧ್ಯಯನಗಳು, ಸಂವಾದಗಳು ಜನರ ಹೃದಯಗಳನ್ನು ಬೆಸೆಯುತ್ತವೆ, ಮನಸ್ಸುಗಳನ್ನು ಕಟ್ಟುತ್ತವೆ, ಮನುಷ್ಯನನ್ನು ಜಾಗೃತಗೊಳಿಸುತ್ತವೆ. ನಮ್ಮ ಪೂರ್ವಿಕರು ಸಾಹಿತ್ಯದೊಂದಿಗೆ ಕರಳು ಬಳ್ಳಿಯ ಸಂಬಂಧ ಹೊಂದಿ ತಮ್ಮ ಬದುಕನ್ನು ಸಂಸ್ಕಾರಗೊಳಿಸಿಕೊಳ್ತಿದ್ದರು. ಕಾವ್ಯ ಪಟ್ಟಣಗಳ ಮೂಲಕ ದಿನಚರಿಯನ್ನು ಆರಂಭಿಸಿ ಅಲ್ಲಿರುವ ಮೌಲ್ಯಗಳನ್ನು ಸಾಧ್ಯವಾದಷ್ಟು ಬದುಕಿನಲ್ಲಿ ಅಳವಡಿಸಿಕೊಂಡು ಸೌಹಾರ್ದತೆಯ, ಶಾಂತಿಯ ಜೀವನವನ್ನು ಮಾಡುತ್ತಿದ್ದರು. ಪುರಾಣ ಪ್ರವಚನ, ಹಳೆಗನ್ನಡ ಕಾವ್ಯಗಳ ಓದು, ಕಾವ್ಯ ಕೇಂದ್ರೀಕೃತ ನಾಟಕಗಳ ಪ್ರದರ್ಶನಗಳು ಮನರಂಜನೆಯ ಜೊತೆಗೆ ಅಪಾರ ತಿಳುವಳಿಕೆ, ಜೀವನಾನುಭವ ನೀಡುತ್ತಿದ್ದವು. ನ್ಯಾಯ, ನೀತಿ, ಧರ್ಮದಂತೆ ಬದುಕಲು ಇವು ಪ್ರೇರೇಪಿಸುತ್ತಿದ್ದವು. ಜನಪದ ಸಾಹಿತ್ಯ ಸೃಷ್ಟಿಸಿದವರು ಅಕ್ಷರಜ್ಞಾನವಿಲ್ಲದವರಾಗಿದ್ದರೂ ಅಪಾರ ಜೀವನಾನುಭವವನ್ನು ಹೊಂದಿದ ಅಶುಕವಿಗಳಾಗಿದ್ದರು. ಸಹಜವಾಗಿ ಅವರಿಂದ ಸಾಹಿತ್ಯ ಸೃಷ್ಟಿ ಆಗುತ್ತಿತ್ತು. ತಾವು ಕಟ್ಟಿದ ಹಾಡು, ನಾಟಕಗಳ ಮೂಲಕ ಆತ್ಮತೃಪ್ತಿಯನ್ನು ಹೊಂದುತ್ತಿದ್ದರು. ಅವರು ಒಂದೆಡೆ ಸೇರಿ ಮನರಂಜನೆಯ ಜೊತೆಗೆ ಅರಿವನ್ನು ಪಡೆದುಕೊಳ್ಳುತ್ತಿದ್ದರು. ಇಂದು ಸಾಹಿತ್ಯವು ವಿಸ್ತಾರವಾಗಿ ಬೆಳೆದಿದೆ. ಡಿಜಿಟಲ್ ಮಾಧ್ಯಮದ ಮೂಲಕ ನೂರಾರು ಬರಹಗಾರರು ರೂಪುಗೊಳ್ಳುತ್ತಿದ್ದಾರೆ. ಓದುಗರ ಸಂಖ್ಯೆಯು ಹೆಚ್ಚಾಗುತ್ತಾ ಇದೆ. ಒಂದೆರಡು ದಿನಪತ್ರಿಕೆಗಳಿಂದ 6 ಆಗಿವೆ. ಸಾಹಿತ್ಯ, ಕಲೆ, ಸಂಸ್ಕೃತಿ, ಸಂಗೀತ, ಮಾನವಿಕ ವಿಜ್ಞಾನ ಕುರಿತು ಚರ್ಚೆಗಳು ನಿರಂತರವಾಗಿ ಅಂತರ್ಜಾಲದಲ್ಲಿ ನಡೆದಿವೆ. ದೇಶ ವಿದೇಶದಲ್ಲಿ ಆಸಕ್ತಿ ಇರುವವರು ತಮ್ಮದೇ ಗುಂಪುಗಳನ್ನು ಮಾಡಿಕೊಂಡು ಸಾಹಿತ್ಯ ಸೃಷ್ಟಿಯಲ್ಲಿ ನಿರತರಾಗಿದ್ದಾರೆ. ತಂತ್ರಜ್ಞಾನದ ಬಳಕೆ ಹೊಸ ಮನ್ವಂತರವನ್ನೇ ಹುಟ್ಟುಹಾಕಿದೆ. ಯಾವ ರೀತಿಯಲ್ಲಿಯೇ ಸಾಹಿತ್ಯ ಬೆಳೆಯಲಿ, ಸಾಹಿತ್ಯದ ಅಂತಿಮ ಗುರಿ ಮಾನವೀಯತೆ, ಶಾಂತಿ ಮತ್ತು ಸೌಹಾರ್ದವನ್ನು ಮೂಡಿಸುವುದೇ ಆಗಿದೆ. ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು ಪಡೆದ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ, ಲೋಕಕ್ಕೆ ಬೆಳಕಾಗಿದೆ. ದೀಪ ಯಾವತ್ತೂ ಮಾತಾಡುವುದಿಲ್ಲ, ಆದರೆ ಬೆಳಕು ಮಾತಾಡುತ್ತದೆ. ಹಾಗೆಯೇ ಸಾಹಿತ್ಯ ಪುಸ್ತಕಗಳು ಮೌನವಾಗಿ ತಮ್ಮ ಜ್ಞಾನವನ್ನು ಹೆಚ್ಚಿಸುತ್ತವೆ. ಯುನೆಸ್ಕೋ ವರದಿಯ ಪ್ರಕಾರ ಅಳಿವಿನ ಅಂಚಿನಲ್ಲಿರುವ ಜಗತ್ತಿನ ನೂರಾರು ಪ್ರಾದೇಶಿಕ ಭಾಷೆಗಳಲ್ಲಿ ಕನ್ನಡವೂ ಇದೆ ಎಂಬ ಮಾತು ಆತಂಕದ ಸಂಗತಿ. ಭಾಷೆ ನಾಶವಾದರೆ ಸಾಹಿತ್ಯ ನಾಶವಾಗುತ್ತೆ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಬಂದಿರುವ ಸಾಹಿತ್ಯ ಕೃತಿಗಳು ಮತ್ತು ಈಗ ಆಗುತ್ತಿರುವ ಸಾಹಿತ್ಯ ರಚನೆಗಳನ್ನು ಗಮನಿಸುವಾಗ ನಮ್ಮ ಕಸ್ತೂರಿ ಕನ್ನಡ ಯಾವತ್ತಿಗೂ ಅಮರವಾಗಿರುತ್ತದೆ ಎಂದು ನಾವು ವಿಶ್ವಾಸದಿಂದ ಹೇಳಿಕೊಳ್ಳಬಹುದು. ಈ ಮಾತಿಗೆ ಪೂರಕವಾಗಿ ನಮ್ಮ ಈ ಸಾಹಿತ್ಯ ಸಮ್ಮೇಳನ 90 ವರ್ಷಗಳಿಂದ ಕನ್ನಡಕ್ಕೆ ಶಕ್ತಿ ತುಂಬ ಕೆಲಸವನ್ನು ಮಾಡುತ್ತಾ ಬಂದಿದೆ ಅನ್ನುವ ತೃಪ್ತಿ ನಮ್ಮದು. ಅಲ್ಲದೆ ನಾವು ನಮ್ಮ ಕ್ಷೇತ್ರದ ಪ್ರಧಾನ ಚಟುವಟಿಕೆಗಳಾದ ಜೊತೆಗೆ ಕನ್ನಡ ಭಾಷೆ ಸಾಹಿತ್ಯ ಉಳಿಸುವ ಬೆಳೆಸುವ ದೃಷ್ಟಿಯಿಂದ ವರ್ಷದುದ್ದಕ್ಕೂ ಅನೇಕ ಕಾರ್ಯಕ್ರಮಗಳು ನಿರಂತರ ಪ್ರಾಧಾನ್ಯತೆ ನೀಡುತ್ತಾ ಬಂದಿವೆ. ಕ್ಷೇತ್ರದಲ್ಲಿ ಆಷಾಢ ಮತ್ತು ಶ್ರಾವಣಗಳಲ್ಲಿ ನಡೆಯುವ ಪುರಾಣ ಪ್ರವಚನ ಕಾರ್ಯಕ್ರಮಗಳಿರಬಹುದು, ಕ್ಷೇತ್ರದ ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕಾರ್ಯಕ್ರಮಗಳಿರಬಹುದು, ವಿಚಾರ ಸಂಕಿರಣಗಳಿರಬಹುದು. ಇವೆಲ್ಲವುಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೇವೆ. ಕ್ಷೇತ್ರದಲ್ಲಿರುವ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಸುಮಾರು 7,000 ಹಸ್ತಪ್ರತಿಗಳನ್ನು ಅಂದರೆ ಓಲೆಗರಿ ಗ್ರಂಥಗಳನ್ನು ಸಂರಕ್ಷಿಸಲಾಗಿದೆ. ನಮ್ಮ ಮಂಜುವಾಣಿ ಮತ್ತು ನಿರಂತರ ಕನ್ನಡ ಭಾಷಾ ಪತ್ರಿಕೆಗಳು ನಾಡು ನುಡಿ, ಸಂಸ್ಕೃತ, ನೆಲ, ಜಲ, ಸಾಹಿತ್ಯ ಮತ್ತು ಧರ್ಮಜಾಗೃತಿ ಮತ್ತು ಅಭಿವೃದ್ಧಿಗಳಿಗೆ ಹೆಚ್ಚು ಗಮನ ಇರ್ತವೆ. ಮಂಜುವಾಣಿ ಮಾಸಪತ್ರಿಕೆ ತಿಂಗಳಿಗೆ 40,000, ನಂತರ ನಿರಂತರ ಜಾಗೃತಿ ಪ್ರಗತಿ ತಿಂಗಳಿಗೆ 10 ಲಕ್ಷದಷ್ಟು ಪ್ರಸರಣದಲ್ಲಿ ಹೇಳಲು ತುಂಬ ಸಂತೋಷವಾಗ್ತಾ ಇದೆ.
ಶಾಂತಿವನ ಟ್ರಸ್ಟ್ ನೈತಿಕ ಶಿಕ್ಷಣ ಯೋಜನೆ ಮೂಲಕ ಪ್ರತಿ ವರ್ಷ ನಾವು ಪ್ರಕಟಿಸುವ ಪುಸ್ತಕಗಳು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಅಭಿರುಚಿಯನ್ನುಂಟಾಗಲು ಸಹಕಾರಿಯಾಗುತ್ತಿದೆ. ಅಂತೆಯೇ ಯಕ್ಷಗಾನದ ಮಂಡಳಿಯು ಯಕ್ಷಗಾನ ಸಾಹಿತ್ಯದ ಸಂರಕ್ಷಣೆಗೆ ತನ್ನದೇ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಈ ಎಲ್ಲ ಪ್ರಯತ್ನಗಳು ಖಂಡಿತವಾಗಿಯೂ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಫಲ ನೀಡಿದ ಹೊರತು ಬಲವಾಗಿ ನಂಬಿದೆ. ಇವತ್ತು ವಿದ್ಯುನ್ಮಾನ ಮಾಧ್ಯಮಗಳ ಯುಗ. ಈ ಮಾಧ್ಯಮಗಳು ಭಾಷೆ ಮತ್ತು ಸಾಹಿತ್ಯ ರಚನೆ ಮತ್ತು ಬೆಳವಣಿಗೆಗೆ ತಮ್ಮದೇ ಲೇಲೆ ಕೊಡುಗೆ ನೀಡುತ್ತಿವೆ. ಯೂಟ್ಯೂಬ್, ಫೇಸ್ಬುಕ್, ಬ್ಲಾಗ್ಗಳಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಿರಂತರ ನಡೆಯುತ್ತವೆ. ನನ್ನ ಪತ್ನಿ ಶ್ರೀಮತಿ ಹೇಮಾವತಿಯವರು ಅಧ್ಯಕ್ಷರಾಗಿರುವ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನೆಲ್ಗಳಿಗೆ ಜನರ ಹೊಸ ಅರಿವನ್ನು ನೀಡುತ್ತಿದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಪೂರಕವಾಗಿ ಜ್ಞಾನ ಸಂಪಾದನೆಗೋಸ್ಕರ ನಾಡಿನಾದ್ಯಂತ ಸುಮಾರು 2200 ಗ್ರಂಥಾಲಯಗಳನ್ನು ತೆರೆಯಲಾಗಿದೆ. ಮಾತ್ರ ಅಲ್ಲ, ಸ್ಥಳೀಯರ ಗ್ರಂಥಾಲಯಗಳು ಬಳಸುವ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ. ಇಂದಿನ ಸಮಾರಂಭದ ಬಗ್ಗೆ ಹೇಳುವುದಾದರೆ, ಬಹುಭಾಷಾ ಕೋವಿದರಾದ ಡಾಕ್ಟರ್ ಆರ್ ಗಣೇಶ್ ಅವರು ಜ್ಞಾನ ಪರಂಪರೆಯ ಸಮರ್ಥಕ ಪ್ರತಿಪಾದಕರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಡೆದು ಪದವಿ ಹೊಂದಿದ್ದಾರೆ. ಲೋಹಶಾಸ್ತ್ರದಲ್ಲಿ MSc ಪದವಿ ಮತ್ತು ಸಂಶೋಧನೆ ಕೈಗೊಂಡು ಡಾಕ್ಟರೇಟ್ ಪಡೆದಿದ್ದಾರೆ. ಸಂಸ್ಕೃತ ಮತ್ತು ಕನ್ನಡದ ಡಿಲಿಟ್ ಪದವೀಧರರಾಗಿದ್ದಾರೆ. ಇವರು ಕಾವ್ಯಶಾಸ್ತ್ರ, ವಿನೋದದ ಮೂಲಕ ಅವಧಾನ ಕಲೆಯನ್ನು ಪುನರುಜ್ಜೀವನ ಮಾಡುತ್ತಿದ್ದಾರೆ. ಬಹುಭಾಷಾ ಪ್ರವೀಣರಾದ ಇವರು ಕನ್ನಡ, ಸಂಸ್ಕೃತ, ತೆಲುಗು ಮತ್ತು ಪ್ರಾಕೃತ ಭಾಷೆಗಳು ಇವರೆಗೆ ಸುಮಾರು 1300 ಅವಧಾನಗಳನ್ನು ಮಾಡಿದವರು. ಕನ್ನಡ ಏಕೈಕ ಶತಾವಧಾನಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುವ ಅದ್ಭುತ ಪ್ರತಿಭಾವಂತರು ಡಾಕ್ಟರ್ ಗಣೇಶನ್ ಅವರನ್ನು ಈ ಸಾಹಿತ್ಯ ಸಮ್ಮೇಳನದ ಅಧಿವೇಶನ ಉದ್ಘಾಟಿಸಿ ಮಾತಾಡುವವರು. ಇವರನ್ನು ನಾನು ಕ್ಷೇತ್ರದ ವತಿಯಿಂದ ಬಹುಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಭವಿಷ್ಯದ ವಿದ್ವಾಂಸರಾಗಿರುವ ಡಾಕ್ಟರ್ ಪಾದಕಲ್ಲು ವಿಷ್ಣುಭಟ್ ಅವರು ನಮ್ಮ ದಕ್ಷಿಣ ಕನ್ನಡದವರು. ಭಾಗವತ ಯಕ್ಷಗಾನದ ಪ್ರಸಂಗಗಳ ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು. ಇವರು ಶಾಸ್ತ್ರ ಸಾಹಿತ್ಯದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ. ತುಳು ನಿಘಂಟು ಯೋಜನೆಯಲ್ಲಿ ಸಹ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದಾರೆ. 30ಕ್ಕೂ ಹೆಚ್ಚು ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಹೀಗೆ ಗ್ರಂಥ ಸಂಪಾದನೆ, ಪುಸ್ತಕ ಪ್ರಕಟಣೆ ಮತ್ತು ಉಪನ್ಯಾಸಗಳ ಪ್ರವೃತ್ತರಾಗಿರುವ ವಿಷ್ಣುಭಟ್ ಅವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ಕ್ಷೇತ್ರದ ವತಿಯಿಂದ ಮತ್ತು ಸ್ವಾಗತ ಸಮಿತಿ ವತಿಯಿಂದ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇಂದಿನ ಉಪನ್ಯಾಸಕರಲ್ಲಿ ಒಬ್ಬರಾದ ಡಾಕ್ಟರ್ ಪ್ರಮೀಳಾ ಮಾಧವ್ ಅವರು ಮೂಲತಃ ಕಾಸರಗೋಡಿನವರು. ಇವರು ಕುಮಾರ ಸಂಭವ ಮತ್ತು ಗಿರಿಜಾ ಕಲ್ಯಾಣ ತೌಲನಿಕ ಅಧ್ಯಯನಕ್ಕಾಗಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಇವರು 8 ಕಥಾ ಸಂಕಲನ, 6 ಜೀವನ ಚರಿತ್ರೆ, 3 ಕಾದಂಬರಿ, 13 ಅನುವಾದ ಕೃತಿಗಳ ಸಹಿತ ಸುಮಾರು 60ಕ್ಕೂ ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಮತಿ ಪ್ರಮೀಳಾ ಮಾಧವ್ ಅವರು ಸ್ತ್ರೀಯರ ಸ್ವಂತ ಸುಖಕ್ಕೆ ಸಾಹಿತ್ಯದ ಅರಿವಿನ ಅವಶ್ಯಕತೆ ವಿಷಯದ ಕುರಿತು ಮಾತಾಡಲಿದ್ದಾರೆ. ಇವರನ್ನು ಇಂದಿನ ಅಧಿವೇಶನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ BV ವಸಂತಕುಮಾರ್ ಅವರು ದಾವಣಗೆರೆ ಜಿಲ್ಲೆಯವರು. ಕೈಲಾಸಂ ಕನ್ನಡ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾದಂಬರಿ, ನಾಟಕ ಮತ್ತು ಗ್ರಂಥ ಸಂಪಾದನೆ ಜೊತೆಗೆ ಸುಮಾರು 20ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಮಾರ್ಗೋಪಾಯಗಳ ವಿಷಯದ ಕುರಿತು ವಿಶೇಷವಾಗಿ ಉಪನ್ಯಾಸ ನೀಡಲಿದ್ದಾರೆ. ಅವರನ್ನು ಸಮ್ಮೇಳನದ ಪರವಾಗಿ ಗೌರವವಾಗಿ ಸ್ವಾಗತಿಸ್ತೇನೆ. ಇನ್ನೊರು ಉಪನ್ಯಾಸಕರ ಮೌರಬದ ಮಲ್ಲಿಕಾರ್ಜುನ ಬಾಗಲಕೋಟೆ ಜಿಲ್ಲೆಯವರು. ರಾಷ್ಟ್ರೀಯ ಸೇವಾ ಯೋಜನೆ, ಸಂಪೂರ್ಣ ಸಾಕ್ಷರತಾ ಆಂದೋಲನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಬರವಣಿಗೆ, ಸಂಪಾದನೆ, ಅನುವಾದ, ವಚನ ಸಾಹಿತ್ಯ, ನಾಟಕ ವಿಮರ್ಶೆಗಳು ವಿಶೇಷ ಪರಿಣಿತರಾಗಿದ್ದು ವಚನ ರೂಪ ಮತ್ತು ವಸ್ತು ಸೇರಿದಂತೆ ಹಲವು ಮೌಲಿಕ ಪ್ರಕಟಣೆಗಳನ್ನು ಬರೆದಿದ್ದಾರೆ. ಪ್ರಸ್ತುತ ಮೈಸೂರಿನ JSS ಮಹಾವಿದ್ಯಾಪೀಠದ ಪ್ರಕಟಣಾ ವಿಭಾಗದ ನಿರ್ದೇಶಕರಾಗಿದ್ದಾರೆ. ಇವರು ಇಂದಿನ ತಾಂತ್ರಿಕ ಯುಗದಲ್ಲಿ ಸಾಹಿತ್ಯದ ಅವಶ್ಯಕತೆಯನ್ನು ಮತ್ತು ಸಾಹಿತ್ಯವನ್ನು ಜನಪ್ರಿಯಗೊಳಿಸಬಹುದಾದ ಮಾರ್ಗೋಪಾಯಗಳು ಕುರಿತು ಮಾತನಾಡಲಿದ್ದಾರೆ. ಪ್ರೊಫೆಸರ್ ಮೊರಬದವರನ್ನು ಈ ಅಧಿವೇಶನಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ ಅನೇಕ ರೀತಿಯ ಭಕ್ತರು ಸೇವೆಯನ್ನು ಮಾಡ್ತಾಯಿದ್ದಾರೆ. ನಾವೆಲ್ಲ ಕಂಡ ಹಾಗೆ ದೇವಸ್ಥಾನದ ಮುಂದೆ ಹೂವಿನ ಅಲಂಕಾರವನ್ನು ಸುಮಾರು 15 ಲಕ್ಷಕ್ಕೂ ಹೆಚ್ಚಿನ ವೆಚ್ಚದಲ್ಲಿ ಪುಷ್ಪವನ್ನು ಹಾಕಿ ಬೆಂಗಳೂರಿನ ಭಕ್ತರು ಮಾಡಿದ್ದಾರೆ. ಇದಲ್ಲದೆ 22 ಕೌಂಟರ್ಗಳನ್ನು ತೆಗೆದು ಆಹಾರದ ವ್ಯವಸ್ಥೆಯನ್ನು ರಾತ್ರಿಯಾಗಿ ಮಾಡಿದ್ದಾರೆ. ರಾತ್ರಿ ಅಂದರೆ ಸುಮಾರು ಈಗ 7 ಗಂಟೆಯ ಬಳಿಕ ರಾತ್ರಿ ಮುಗಿಯುವವರೆಗೆ ಅವರ ಸ್ಟಾಲ್ನಲ್ಲಿ ಆಹಾರ ಮುಗಿಯುವವರೆಗೆ ಅವರು ಆಹಾರ ಕೊಡ್ತಾರೆ. ಮತ್ತು ಅವರಿಗೆ ಯಾವಾಗಲೂ ಒಂದೇ ಚಿಂತೆ, ನಾವು ಕೊಟ್ಟ ಆಹಾರ
ಇನ್ನೂ ಹೆಚ್ಚು ಜನ ಬಳಸ್ಕೊಳ್ಬೇಕು ಅಂತ. ಜನ ಕಡಿಮೆ ಆಯಿತು ಅಂತಾರೆ. ಜನ ಜಾಸ್ತಿ ಆಯಿತು, ವೆಚ್ಚ ಜಾಸ್ತಿ ಆಯಿತು ಅಂತ ಅವರು ಎಂದೂ ಹೇಳಿದ್ದಿಲ್ಲ. ಅವರೆಲ್ಲರೂ 22 ಮಂದಿ ಯಾರು ಸ್ಟಾಲ್ ಹಾಕಿದ್ದಾರೆ, ಅವರು, ಅವರ ಸ್ನೇಹಿತರು, ಅವರ ದಾನಿಗಳು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ನೀವು ಕೂಡ ಅಲ್ಲಿ ಹೋಗಿ ಅಲ್ಲಿ ಆನಂದವನ್ನು ಪಡೆಯಬಹುದು ಅಂತ ಹೇಳಿ ನಾನು ಬಯಸ್ತೇನೆ. ವಾಲಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಹ್ವಾನ ಇಲ್ಲದೆ ಭಕ್ತಿಯಿಂದ ಬಂದು ಸೇವೆ ಮಾಡುವವರೇ ಜಾಸ್ತಿ ಇದ್ದಾರೆ. ಈ ವರ್ಷ ವಾಲಗದವರು 285 ತಂಡ, ಸುಮಾರು 1,000 ಮಂದಿ ಕೇವಲ ವಾಲಗದವರು ಇಲ್ಲಿ ಬಂದಿದ್ದಾರೆ. ತಮಿಳುನಾಡು ಮತ್ತು ಇತರ ಎಲ್ಲ ಕರ್ನಾಟಕದ ಭಾಗದಿಂದ ಬಂದಿದ್ದಾರೆ. ಬ್ಯಾಂಡ್ ಸೆಟ್ನವರು 88, 755 ಮಂದಿ ಬ್ಯಾಂಡ್ ಸೆಟ್ನವರು ಬಂದಿದ್ದಾರೆ. ನೀವೆಲ್ಲ ನೋಡಿದ್ದೀರಿ ಬ್ಯಾಂಡ್ ಬರುವಾಗ. ಬ್ಯಾಂಡ್ ಶಂಖ 97, ಇತರವರು 21, ಡೊಳ್ಳು ಕುಣಿತ 161, ಕರಡಿ ಮೇಳ, ಶಿಟ್ ಮೇಳ 255, ವೀರಗಾಸೆ 95. ಈ ಒಟ್ಟು 1,002 ತಂಡಗಳು 4,330 ಮಂದಿ ಈ ವಾದ್ಯ ಸೇವೆಯನ್ನು ಮಾಡಿ ಸ್ವಾಮಿಗೆ ಸೇವೆಯನ್ನು ಮಾಡಲಿದ್ದಾರೆ. ಇವತ್ತು ರಾತ್ರಿ ಇಡೀ ಅವರು ನಿದ್ದೆ ಮಾಡೋದಿಲ್ಲ, ರಾತ್ರಿ ಎಚ್ಚರಿಕೆಯಿಂದಿದ್ದು ಅವರು ಸೇವೆಯನ್ನು ಮಾಡ್ತಾರೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸ್ವಾಗತಿಸೋದ್ರ ಜೊತೆಗೆ ಅವರು ಮಾಡುವ ಈ ಸೇವೆಯನ್ನು ಮಂಜುನಾಥ ಸ್ವಾಮಿ ಸ್ವೀಕರಿಸಲಿ ಮತ್ತು ಅವರಿಗೆಲ್ಲ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಪ್ರೀತಿಯ ಆಮಂತ್ರಣವನ್ನು ಮನ್ನಿಸಿ ಇಂದು ಈ ಅಧಿವೇಶನದಲ್ಲಿ ಜನಪ್ರತಿನಿಧಿಗಳು, ಸರ್ಕಾರ ಅಧಿಕಾರಿಗಳು, ಮಾಧ್ಯಮದವರು, ಛಾಯಾಗ್ರಾಹಕರು, ವಿದ್ಯುನ್ಮಾನ ಮಾಧ್ಯಮದ ಎಲ್ಲ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇಲ್ಲಿನ ಅನೇಕ ಕವಿಗಳು, ಸಾಹಿತಿಗಳು, ಚಿಂತಕರು, ಕಲಾವಿದರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಕ್ಷೇತ್ರದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗಮನಿಸಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅನೇಕರು ಮನೆಯಲ್ಲಿ ಇದ್ದುಕೊಂಡೇ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮ ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿ SDM ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾದ ಸುರೇಂದ್ರ ಕುಮಾರ್, ನನ್ನ ಸಹೋದರಾದ ಹರ್ಷೇಂದ್ರ ಕುಮಾರ್ ಮುಂತಾದವರಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಶ್ರೀ ದೇವತೆಗಳ ಚಂದ್ರನಾಥ ಸ್ವಾಮಿ, ಮಂಜುನಾಥ ಸ್ವಾಮಿ ಹಾಗೂ ಧರ್ಮ ದೇವತೆಗಳು ಸರ್ವರಿಗೂ ಸನ್ಮಂಗಳನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನದ ಸಮ್ಮೇಳನಕ್ಕೆ ನಿಮ್ಮೆಲ್ಲರೂ ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಅಧ್ಯಕ್ಷರನ್ನು ಕೇಳಿಕೊಳ್ತೇನೆ. ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಆಶೀರ್ವಾದ ಮಾಡಿರುವಂಥ ಪೂಜ್ಯ ಕಾವಂದರಿ ತಮಗೂ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ದೀಪದಿಂದ ದೀಪವ ಹಚ್ಚಬೇಕು ಮಾನವರೆದೆಯಲ್ಲಿ ಆರದೆ ಉಳಿಯಲಿ ದೇವರು ಹಚ್ಚಿದ ದೀಪ ಎಂಬ ಆಶಯಕ್ಕೆ ಪೂರಕವಾಗಿ ಇದೀಗ ಈ ಸಮ್ಮೇಳನವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಶತಾವಧಾನಿಗಳಾದಂಥ ಡಾಕ್ಟರ್ ಆರ್ ಗಣೇಶ್ ಅವರು. कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीप. SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯೂ ಶಿಕ್ಷಣ ತಜ್ಞರೂ ಆಗಿದ್ದಂಥ ದಿವಂಗತ ಡಾಕ್ಟರ್ ಬಿ ಯಶೋವರ್ಮ ಅವರ ಧರ್ಮಪತ್ನಿ ಶ್ರೀಮತಿ ಸೋನಿಯಾ ಯಶೋವರ್ಮ ಅವರು ಪೂಜ್ಯ ಕಾವಂದರನ್ನು ಕುರಿತು ಬರೆದಿರುವಂತಹ ಗುಣಗಣಿ ಗುಣರತ್ನಗಳ ದಣಿ ಕೃತಿಯ ಬಿಡುಗಡೆ ಕಾರ್ಯಕ್ರಮ ಇದೀಗ ನೆರವೇರಲಿಕ್ಕಿದೆ. ಮಾತೃಶ್ರೀ ಅಮ್ಮನವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ.
ಈ ಕೃತಿಯಲ್ಲಿ ಪೂಜ್ಯ ಹೆಗಡೆಯವರ ವಿಶಿಷ್ಟ ಗುಣಗಳನ್ನು ಒಳಗೊಂಡಿರುವಂತಹ 38 ಕಥನಗಳಿದ್ದಾವೆ. ಈ ಕೃತಿಯನ್ನು ಪೂಜ್ಯ ಕಾವಂದರ ಉಪಸ್ಥಿತಿಯಲ್ಲಿ, ಮಾತೃಶ್ರೀ ಅಮ್ಮನವರ ಉಪಸ್ಥಿತಿಯಲ್ಲಿ, ವೇದಿಕೆಯಲ್ಲಿರುವಂಥ ಎಲ್ಲ ವಿದ್ವಾಂಸರ ಉಪಸ್ಥಿತಿಯಲ್ಲಿ ಉದ್ಘಾಟಕರಾದಂತಹ ಶತಾವಧಾನಿ ಆರ್ ಗಣೇಶ್ ಅವರು ಇದನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅವರು ಇದನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಪೂಜ್ಯ ಹೆಗ್ಗಡೆಯವರ ಅನೇಕ ವಿಶಿಷ್ಟ ಗುಣಗಳಲ್ಲಿ 38 ವಿಶಿಷ್ಟ ಗುಣಗಳನ್ನು ಈ ಕೃತಿಯಲ್ಲಿ ಪೋಣಿಸಲಾಗಿದೆ. ಇಂತಹ ವಿಶಿಷ್ಟ ಕೃತಿಯೊಂದನ್ನು ಶ್ರೀಮತಿ ಸೋನಿಯಾ ಯಶೋವರ್ಮ ಅವರು ರಚಿಸಿದ್ದು ಇದೀಗ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಲೇಖಕಿ ಶ್ರೀಮತಿ ಸೋನಿಯಾ ಯಶೋವರ್ಮ ಅವರಿಗೆ ಪೂಜ್ಯರಿಂದ ಇದೀಗ ಗೌರವ ಪ್ರಸಾದದ ಪ್ರದಾನ. ಮಾತೃಶ್ರೀ ಅಮ್ಮನವರು ಸೋನಿಯಾ ಮೇಡಮ್ ಅವರಿಗೆ ಹಾರಾರ್ಪಣೆ ಮಾಡಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಪೂಜ್ಯ ಕಾವಂದರ ಸುಪುತ್ರಿ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಶಾಲು ಹೊದಿಸಿ ಅವರನ್ನು ಗೌರವಿಸಿದ್ದಾರೆ. ಮೇಡಮ್, ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ತಾವು ಈ ಕೃತಿಯ ಕುರಿತಂತೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಧರ್ಮದೇವತೆಗಳು ಹಾಗೂ ಅಣ್ಣಪ್ಪ ಸ್ವಾಮಿಗೆ ವಂದಿಸುತ್ತಾ, ಪೂಜ್ಯ ಕಾವಂದರು ಹಾಗೂ ಅಮ್ಮನವರಲ್ಲಿ ಆಶೀರ್ವಾದಗಳನ್ನು ಬೇಡುತ್ತಾ, ನೆರೆದಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ನಾವು ಪ್ರತಿದಿನ ನಡೆಸುವ ಮಾತುಕತೆಗಳಲ್ಲಿ ಪೂಜ್ಯ ಕಾವಂದರ ವಿಷಯ ಬಂದೇ ಬರುತ್ತದೆ. ಅವರ ಕೆಲಸ, ಅವರ ಆದರ್ಶಗಳು ಅಥವಾ ಅವರ ಗುಣ ವಿಶೇಷಗಳು ನಮ್ಮ ಮಾತುಗಳಿಗೆ ಭಕ್ತಿ ಮತ್ತು ಗೌರವದ ರೂಪ ನೀಡುತ್ತದೆ. ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳ ಸೇವಕರಾಗಿ, ದೈವಭಕ್ತರಾಗಿ, ಧರ್ಮಾಧಿಕಾರಿಗಳಾಗಿ, ಕಾವಂದರಾಗಿ, ಮಗನಾಗಿ, ಅಣ್ಣಾಜಿಯಾಗಿ, ಪತಿಯಾಗಿ, ಬಾವಾಜಿಯಾಗಿ, ತಂದೆ, ದೊಡ್ಡಯ್ಯ, ಮಾವ, ಅಜ್ಜ ಹಾಗೂ ಧಣಿಗಳಾಗಿ, ವಿವಿಧ ಸಂಸ್ಥೆಗಳ ಅಧ್ಯಕ್ಷರಾಗಿ ಎಲ್ಲ ಹಂತದಲ್ಲೂ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿ ಪ್ರತಿಯೊಂದಕ್ಕೂ ಅರ್ಥ ತುಂಬಿ ನಮಗೆಲ್ಲ ಮಾದರಿಯಾದವರು ನಮ್ಮ ಕಾವಂದರು. ನಾವು ಯಾವುದಾದರೂ ಪುಸ್ತಕಗಳಲ್ಲಿ ಗುಣ ವಿಶೇಷಗಳ ಬಗ್ಗೆ ಓದುವಾಗ ಕಾವಂದರ ಗುಣಗಳೇ ಈ ಪುಸ್ತಕದಲ್ಲಿ ಇವೆಯಲ್ಲ ಅನ್ನುವ ಭಾವನೆ ಮೂಡುತ್ತದೆ. ಉತ್ತಮ ಗುಣಗಳ ಬಗ್ಗೆ ಮಾತನಾಡುವಾಗ ಇವೆಲ್ಲ ಕಾವಂದರ ಗುಣಗಳೇ ಆಗಿವೆಯಲ್ಲ ಅಂತ ಅನಿಸ್ತದೆ. ಪ್ರತಿಯೊಬ್ಬರಲ್ಲೂ ಅವರ ಬಗ್ಗೆ ಅತಿಯಾದ ಪ್ರೀತಿ, ಭಕ್ತಿ ಇದೆ. ಹಲವರ ಅನುಭವಗಳಲ್ಲಿ, ಕೆಲವರ ಮಾತುಗಳಲ್ಲಿ ನಮ್ಮದೇ ದೃಷ್ಟಿಯಲ್ಲಿ ಕಾಣುವುದಾದರೆ ಅವರ ಗುಣಗಳು ಅಪಾರ. ಹೀಗಾಗಿ ಅನುಭವ ಕಥನಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಅವರ ಗುಣಗಳ ವರ್ಣನೆಯನ್ನು ಒಟ್ಟಾಗಿ ಜೊತೆಗೂಡಿಸಿ ಒಂದು ಕೃತಿ ಮಾಡಿದರೆ ಹೇಗೆ ಅನ್ನುವ ಯೋಚನೆ ಬಂತು. ಅದರ ಪ್ರಯತ್ನ ಆರಂಭವಾಯಿತು. ಆಗ ಹುಟ್ಟಿಕೊಂಡಿದ್ದೇ ಗುಣಗಣಿ ಅಗಣಿತ ಗುಣಗಳ ರತ್ನದ ಹಣಿ ಅನ್ನುವ ಈ ಕೃತಿ. ಜಗತ್ತು ಕಂಡಂತೆ ಪೂಜ್ಯರು ಅಗಣಿತ ಗುಣಗಳ ಗಣಿಯ ಆಳಕ್ಕೆ ಇಳಿದಷ್ಟು ಅನರ್ಘ್ಯ ರತ್ನಗಳು ದೊರೆಯುತ್ತವೆ. ಹೆಗ್ಗಡೆಯವರನ್ನು ಅರಿತಷ್ಟು
ಅವರ ಹೃದಯ ವೈಶಾಲ್ಯವನ್ನು ಅನುಭವಿಸಿದಷ್ಟು ನಮಗೆ ಬೆಲೆ ಕಟ್ಟಲಾಗದಂತಹ ಅಪೂರ್ವ ಗುಣಗಳ ದರ್ಶನ ಆಗುತ್ತದೆ. ಕಾವಂದರ ಗುಣಗಳು ಪದಗಳ ಮಿತಿಯನ್ನು ಮೀರಿದ್ದು ಅನ್ನುವುದು ಈ ಪುಸ್ತಕ ರೂಪುಗೊಳ್ಳುವ ಹೊತ್ತಿನಲ್ಲಿ ನಾವು ಕಂಡುಕೊಂಡ ಸತ್ಯ. ಸಾಗರದಲ್ಲಿ ಒಂದು ಬೊಗಸೆ ನೀರನ್ನು ತೆಗೆದಂತಹ ಪ್ರಯತ್ನ, ಅಷ್ಟನ್ನಾದರೂ ತಿಳಿಯಪಡಿಸುವ ಹಂಬಲ ಮತ್ತು ಪ್ರಯತ್ನ ಈ ಕೃತಿ ರೂಪದಲ್ಲಿ ಈಗ ಬಂದಿದೆ. ಕಾವಂದರು ದಾರಿ ಹುಡುಕುವವರಿಗೆ ದಾರಿದೀಪ, ದಿಕ್ಕು ತಪ್ಪಿದವರಿಗೆ ದೀಪಸ್ತಂಭ, ಬಯಸಿ ಬಂದವರಿಗೆ ಕಲ್ಪವೃಕ್ಷ. ನಮ್ಮ ಕಾವಂದರು ನಮ್ಮ ಹೆಮ್ಮೆ. ಈ ಕೃತಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಆಭಾರಿಯಾಗಿದ್ದೇನೆ. ಎಲ್ರಿಗೂ ನನ್ನ ನಮಸ್ಕಾರ. ಸೋನಿಯಾ ಯಶೋವರ್ಮ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅತಿಥಿ ದೇವೋಭವ, ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸುವುದು ಕ್ಷೇತ್ರದ ಉದಾತ್ತ ಪರಂಪರೆ. ಡಾಕ್ಟರ್ ಆರ್ ಗಣೇಶ ಅವರನ್ನು ಸನ್ಮಾನಿಸುವ ಕ್ಷಣ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಮತ್ತು ಶ್ರೀಮತಿ ಸುಪ್ರಿಯಾ ದಂಪತಿಯ ಸುಪುತ್ರರು ಆಗಿರುವಂತಹ SDM ಸೊಸೈಟಿ ಉಜಿರೆ, ಇದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಡಿ ಶ್ರೇಯಸ್ ಕುಮಾರ್ ಸರ್ ಅವರು ಉದ್ಘಾಟಕರ ಸನ್ಮಾನ ಪತ್ರವನ್ನು ವಾಚನ ಮಾಡುವಂತೆ ವಿನಂತಿಸುತ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಅಂಗವಾಗಿ ದಿನಾಂಕ 30/11/2024 ಶನಿವಾರದಂದು ನಡೆದ ಸಾಹಿತ್ಯ ಸಮ್ಮೇಳನದ 92ನೇ ಅಧಿವೇಶನದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ನಮ್ಮ ನಾಡಿನ ಬಹುಭಾಷಾ ಕೋವಿದರು, ಭಾರತೀಯ ಜ್ಞಾನ ಪರಂಪರೆಯ ಸಮರ್ಥ ಪ್ರತಿಪಾದಕರು, ಅವಧಾನ ಕಲೆಯನ್ನು ಪುನರ್ಜೀವನಗೊಳಿಸುತ್ತಿರುವ ಮೇಧಾವಿಗಳು ಆಗಿರುವ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭಕಾಮನೆಗಳೊಂದಿಗೆ ಗೌರವಾಧಾರ ಪೂರ್ವಕವಾದ ಅಭಿನಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ, ಧರ್ಮಸ್ಥಳ, ತಾರೀಕು 30/11/2024. ಶಾಲು, ಹಾರ, ಸ್ಮರಣಿಕೆ ಹಾಗೂ ಸನ್ಮಾನ ಪತ್ರವನ್ನು ನೀಡಿ ಪೂಜ್ಯ ಕಾವಂದರು ಡಾಕ್ಟರ್ ಆರ್ ಗಣೇಶ್ ಅವರನ್ನು ಇದೀಗ ಸನ್ಮಾನಿಸುತ್ತಿದ್ದಾರೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೊನ್ನೆಯಿಂದ ಬಹಳ ಮಂದಿ ಹೇಳಿದ್ದನ್ನು ಕೇಳಿದ್ದೇನೆ. ಈ ಬಾರಿಯ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅದ್ಭುತವಾಗಿ ಅಥವಾ ಪರಿಣಾಮಕಾರಿಯಾಗಿ ನಡೀಲಿಕ್ಕಿದೆ ಅನ್ನುವಂಥ ಒಂದು ಭರವಸೆಯಲ್ಲಿ ಎಲ್ಲ ಸಾಹಿತ್ಯಾಸಕ್ತರು ಇದ್ದರು ಅನ್ನುವಂಥದ್ದು. ಡಾಕ್ಟರ್ ಆರ್ ಗಣೇಶ್ ಅವರು ಕರ್ನಾಟಕಕ್ಕೊಬ್ಬನೇ ಶತಾವಧಾನಿ ಎಂಬಂಥ ಖ್ಯಾತಿಯನ್ನು ಪಡೆದವರು. ಅವರ ಉದ್ಘಾಟನಾ ಮಾತುಗಳಿಗಾಗಿ ಸಭೆ ಅತ್ಯಂತ ಕಾತರದಿಂದ ಕಾಯ್ತಾ ಇದೆ. ಸರ್, ಇದೀಗ ತಮ್ಮ ಸಮಯ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪರಮಪೂಜ್ಯರಾದ ಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಸಾನ್ನಿಧ್ಯದಲ್ಲಿ ಮಂಜುನಾಥ ಸ್ವಾಮಿಯ, ಚಂದ್ರನಾಥ ಸ್ವಾಮಿಯ ಕಾರುಣ್ಯದ ಈ ತಂಬೆಳಕಿನಲ್ಲಿ ಈ ಒಂದು ವಿಶಿಷ್ಟವಾದ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಮಾಡುವಂಥ ಪುಣ್ಯಾವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಧರ್ಮಸ್ಥಳದ ಎಲ್ಲ ಭಗವಂತನ ಸೇವಕರು, ಮಾರ್ಗದರ್ಶಿಗಳು, ಧರ್ಮದರ್ಶಿಗಳು, ಅವರ ಇಡೀ ಪರಿವಾರಕ್ಕೆ, ಸಾಹಿತ್ಯ ರಸಿಕರಿಗೆ, ದಕ್ಷಿಣ ಕನ್ನಡದ ಸಾಹಿತ್ಯ ಉಪಾಸಕರಿಗೆ ಎಲ್ಲರಿಗೂ ಮತ್ತೆ ಮತ್ತೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.
ಇದು ನನ್ನ ಪಾಲಿಗೆ ಸಿಕ್ಕಂಥ ನನ್ನ ಯೋಗ್ಯತೆ ಮೀರಿದ ಗೌರವ. ಯಾವುದನ್ನು ವರ ಅಂತ ಹೇಳ್ತಾರೆ ಅಂದರೆ ನಮ್ಮ ಯೋಗ್ಯತೆಗೆ ಮೀರಿದ್ದು ಸಿಕ್ಕಿದಾಗ ವರ ಅಂತಾರೆ. ಹಾಗೆ ಯೋಗ್ಯತೆಗೆ ಸಲ್ಲುವಂಥದ್ದು ಸಿಕ್ಕಾಗ ಅದನ್ನು ನಾವು ಅಭಿನಂದನೆ, ಸತ್ಕಾರ, ಸಂಬಳ, ಗೌರವ ಇತ್ಯಾದಿ ಹೇಳ್ತೀವಿ. ಹೀಗಾಗಿ ಇದು ಮಂಜುನಾಥ ಸ್ವಾಮಿಯ ಮೂಲಕ ನನಗೆ ಸಂದಂಥ ವರ. ಆದರಣೀಯರಾದಂಥ ಹೆಗ್ಗಡೆಯವರು ಅದನ್ನು ಮಾಡಿಸಿಕೊಟ್ಟಿದ್ದಾರೆ ಅಂತಲೇ ಭಾವಿಸಿದ್ದೀನಿ. ಮತ್ತು ಇಲ್ಲಿಯ ಸಾಹಿತ್ಯ ಸಮ್ಮೇಳನಕ್ಕೆ ಹತ್ತಿರ ಶತಮಾನ ಮುಟ್ಟುವಂಥ ಇತಿಹಾಸ ಇದೆ ಅಂತಂದರೆ ತುಂಬ ತನ್ನಂತೆಯೇ ದೊಡ್ಡದಾದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ತುಂಬ ಗಂಭೀರವಾಗಿ ನಡೆದುಕೊಂಡು ಬಂದಿದೆ ಅನ್ನುವುದನ್ನು ಕೂಡ ನಾನು ಕೇಳಬಲ್ಲೆ, ತಿಳಿದುಬಲ್ಲೆ. ಈ ರೀತಿಯಾದ ಸಾಹಿತ್ಯ ಸಮ್ಮೇಳನದಲ್ಲಿ ತುಂಬ ಬಾಧ್ಯತೆಯುಳ್ಳಂಥ ಮಾತುಗಳನ್ನು ಆಡಬೇಕು. ಆ ಪ್ರಯತ್ನವನ್ನು ನಾನು ಮಾಡ್ತೀನಿ. ದಯಮಾಡಿ ಹೆಚ್ಚು ಕಡಿಮೆಗಳಾದರೆ ನನಗೆ ತುಂಬ ಆದರಣೀಯರಾದ ವಿದ್ವಾನ್ ಮಿತ್ರರು ಶ್ರೀಯುತ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ಟರು ಅವರು ತಮ್ಮ ಅಧ್ಯಕ್ಷೀಯದಲ್ಲಿ ಅದನ್ನು ತಿದ್ದಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ನಾನು ಮೂಲತಃ ಬಯಲುಸೀಮೆಯವನು, ದಕ್ಷಿಣ ಕರ್ನಾಟಕದವನು, ಕೋಲಾರ ಜಿಲ್ಲೆಯವನು, ಬೆಂಗಳೂರಿನಲ್ಲಿ ನೆಲೆಸಿದವನು. ಆದರೆ ನನಗೆ ಸಾಮಾನ್ಯ 1988-89ರಿಂದ ದಕ್ಷಿಣ ಕನ್ನಡದ ಜೊತೆಗೆ ಸಂಪರ್ಕ ಬಂತು. ಅಂದರೆ ಅವಿಭಕ್ತ ದಕ್ಷಿಣ ಕನ್ನಡ. ನಾನು ದಕ್ಷಿಣ ಕನ್ನಡ ಅನ್ನುವಾಗ ಉಡುಪಿಯನ್ನೂ ಸೇರಿಸಿಕೊಂಡೇ ಹೇಳ್ತಾ ಇದ್ದೀನಿ. ಈ ಇಡೀ ಕರಾವಳಿ, ಈ ಮಲೆನಾಡು, ಇಲ್ಲಿಯ ಜನ, ಈ ಪ್ರೀತಿ, ಈ ಆತಿಥ್ಯ, ಈ ಕಲೆ, ಸಂಸ್ಕಾರ, ಸಾಹಿತ್ಯ, ಸ್ಪಷ್ಟತೆ ಮತ್ತು ಎಲ್ಲದಕ್ಕಿಂತ ನೇರವಾಗಿ ತಮ್ಮ ಅಂತರಂಗದ ಬಿಚ್ಚು ಮಾತನ್ನು ಹೇಳಬಲ್ಲವರು, ಅದಕ್ಕೊಂದು ತರ್ಕದ ಸರಣಿಯನ್ನು ಕೂಡ ಕೊಡಬಲ್ಲವರು, ಒಮ್ಮೆ ಮೆಚ್ಚಿದರೆ ಒಮ್ಮೆ ಒಪ್ಪಿದರೆ ನಿಡುಗಾಲ ಪ್ರೀತಿಯಿಂದ ಕೈ ಹಿಡಿದು ನಡೆಸಬಲ್ಲವರು. ಹಾಗಾಗಿ ಈ ಪ್ರದೇಶದ ಜನತೆಗೆ ನಾನು ವಿಶೇಷವಾಗಿ ಋಣಿಯಾಗಿದ್ದೀನಿ. ಅದಕ್ಕಾಗಿ ಮತ್ತೆ ಮತ್ತೆ ಆ ದೇವರನ್ನು ವಂದಿಸ್ತಾ ಇದ್ದೀನಿ. ಮತ್ತು ಇದು ನನ್ನ ಮನದಾಳದ ಮಾತು, ಉಪಚಾರಕ್ಕೆ ಹೇಳ್ತಾ ಇರುವಂಥದ್ದು ಅಲ್ಲ. ಅದರಿಂದ ನಾನು ದೇವರ ಸನ್ನಿಧಿಯಲ್ಲಿ ಸುಳ್ಳಾಡಿದ್ರೆ ಮಾತಿಗೆ ಮಂಜಪ್ಪ ಅಂತ ನಮ್ಮ ಕಡೆ ಗಾದೆ ಉಂಟು, ಆತ ಕ್ಷಮಿಸುವುದಿಲ್ಲ. ಇನ್ನು ಕನ್ನಡದ ಕಡೆಗೆ ಬರೋಣ. ನಮಗೆ ತುಂಬ ಪ್ರೀತಿಯುಳ್ಳಂಥ ಭಾಷೆ, ನಮ್ಮ ದೈನಂದಿನ ಜೀವನವೇ ಆದಂಥ ಭಾಷೆ. ಈಗ ಅದಕ್ಕೆ ಬಂದಿರುವಂಥ ಸಂದಿಗ್ಧ ಪರಿಸ್ಥಿತಿ ನೋಡಿದರೆ ಆತಂಕ ಆಗುತ್ತದೆ. ಬೆಂಗಳೂರಿನ ಕಡೆಯಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ಆ ವಲಯದಲ್ಲಿ ನೋಡಿದರೆ, ಅಧಿಕಾರದ ಕೇಂದ್ರದಲ್ಲಿ ನೋಡಿದರೆ ನಮಗೆ ಕಾಣಿಸುವಂಥದ್ದು ಕನ್ನಡ ತುಂಬ ಸೊರಗುತ್ತಾ ಇದೆ. ಕನ್ನಡದ ಕಸುವು ಸ್ವಲ್ಪವೂ ಇಲ್ಲವಾಗ್ತಾ ಇದೆ. ಅದರೊಳಗೂ ತರುಣ ಪೀಳಿಗೆಯಲ್ಲಿ ಬಹಳಷ್ಟು ಜನ ಕನ್ನಡ ಓದುವುದು ಬರೆಯೋದನ್ನು ತಿಳ್ಕೊಂಡೇ ಇಲ್ಲ ಅನ್ನೋದು ನನಗೆ ಕಾಡ್ತಾ ಇರತಕ್ಕಂಥ ಕಳವಳ. ಅದಕ್ಕಾಗಿ ಅವರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ಇನ್ನು ಯಾವುದೇ ಭಾರತೀಯ ಭಾಷೆಗೆ ಕಡಿಮೆ ಇಲ್ಲದೆ ಕೆಲವೊಂದು ಅಂಶಗಳಲ್ಲಿ ಹಲವು ಭಾರತೀಯ ಭಾಷೆಗಳಿಗೆ ಹೆಚ್ಚಾಗಿ ಇರತಕ್ಕಂಥ ಕನ್ನಡದ ಒಂದು ಹಿರಿಮೆಯನ್ನು, ಒಂದು ಭಾಷಾ ಸಾಮಾನ್ಯದ ಜಗತ್ತಿನಲ್ಲಿ ಅದಕ್ಕಿರುವ ವಿಶಿಷ್ಟ್ಯವನ್ನು ಏನು ಅಂತ ನಿಮ್ಮ ಮುಂದೆ ನಿರೂಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಯಾವುದೇ ಭಾಷೆಗೆ 3 ಶಕ್ತಿ ಇರಬೇಕು. ಅದು ಏನೆಂದರೆ, ವಿಚಾರವನ್ನು ಸ್ಪಷ್ಟವಾಗಿ ಹೇಳಬಲ್ಲ ಶಕ್ತಿ, ಭಾವನೆಯನ್ನು ಸ್ಪಷ್ಟವಾಗಿ ಹೇಳಬಲ್ಲ ಶಕ್ತಿ, ವ್ಯವಹಾರವನ್ನು ಚೆನ್ನಾಗಿ ಮಾಡಬಲ್ಲ ಶಕ್ತಿ. ಈ ವಿಚಾರವನ್ನು ಸ್ಪಷ್ಟವಾಗಿ ಮಾಡಬಲ್ಲ ಶಕ್ತಿಯನ್ನು ವೈಯಾಕರಣರು ಅಭಿಧಾವೃತ್ತಿ ಅಂತ ಕರೆದರು. ಮತ್ತು ಭಾವನೆಯನ್ನು ಅತಿಶಯವಾಗಿ ವ್ಯಂಜಿಸಬಲ್ಲಂಥ ಶಕ್ತಿಯನ್ನು ವ್ಯಂಜನಾವೃತ್ತಿ ಅಂತ ಕರೆದರು. ಆಮೇಲೆ ವ್ಯವಹಾರವನ್ನು ಆಕರ್ಷಕವಾಗಿ ಆತ್ಮೀಯವಾಗಿ ನಡೆಸಬಲ್ಲಂಥ ಭಾಷೆಯ ಕೌಶಲವನ್ನು ಲಕ್ಷಣಾವೃತ್ತಿ ಅಂತ ಕರೆದರು. ಕನ್ನಡಕ್ಕೆ ಈ 3 ತುಂಬ ಸಮೃದ್ಧವಾಗಿವೆ. ಹೀಗಾಗಿ ಈ ಹೊತ್ತಿನ ಕನ್ನಡದಲ್ಲಿ ಜಗತ್ತಿನ ಯಾವ ವಿಚಾರವನ್ನಾಗಲಿ, ಇದುವರೆಗೆ ಯಾವ ಜಗತ್ತಿನ ಮೂಲೆಯಲ್ಲಿ ನಡೆದ ವಿಚಾರವನ್ನಾಗಲಿ, ಅಥವಾ ನಮ್ಮ ಅಂತರಂಗದಲ್ಲಿ ಹೊಸದಾಗಿ ಹೊಳೆಯುವ ವಿಷಯವನ್ನಾಗಲಿ ಸ್ಪಷ್ಟವಾಗಿ ಹೇಳಬಲ್ಲಂಥ ಒಂದು ಕಸುವನ್ನು ಈ ದೊಡ್ಡ ಪರಂಪರೆ 1500 ವರ್ಷಗಳ ಒಂದು ಲಿಖಿತ ಇತಿಹಾಸದ ಪರಂಪರೆ ಕೊಟ್ಟಿದೆ ಅಂತಂದರೆ ನಾವು ತುಂಬ ಹೆಮ್ಮೆ ಪಡಬೇಕಾಗುತ್ತದೆ. ಮತ್ತು ಅದಕ್ಕೆ ದೊಡ್ಡ ವಾರಸುದಾರರು ಅನ್ನೋ ಬಾಧ್ಯತೆ ಕೂಡ ನಮಗಿದೆ. ಅದಾದ ಮೇಲೆ ವ್ಯವಹಾರ. ಇಲ್ಲಿ ಕನ್ನಡ ಎಲ್ಲ ಸ್ತರಗಳ ವ್ಯವಹಾರದಲ್ಲೂ ತಕ್ಕ ಮಟ್ಟಿಗೆ ಇದೆ ಅನ್ನೋದು ಸಂತೋಷದ ಸಂಗತಿ. ಹಾಗಾಗಿ ಒಂದೊಂದು ಪ್ರಾದೇಶಿಕವಾಗಿ ಒಂದೊಂದು ಸೊಗಡಿದೆ. ನಮಗೆ ಗೊತ್ತೇ ಇದೆ, ಮಂಗಳೂರಿನ ಕನ್ನಡ ಇರ್ಬೋದು, ಕುಂದಾಪುರದ ಕನ್ನಡ ಇರ್ಬೋದು, ಅಥವಾ ಶಿರಸಿ ಕಡೆ ಕನ್ನಡ ಇರ್ಬೋದು, ಕಾರವಾರದ್ದಿರ್ಬೋದು, ಕಿತ್ತೂರು ಕನ್ನಡದ್ದಿರ್ಬೋದು, ಕಲ್ಯಾಣ ಕನ್ನಡ ಅಂತ ಏನು ಹೇಳ್ತೀವಿ ಅದು ಇರ್ಬೋದು. ಹೀಗೆ ಹುಬ್ಬಳ್ಳಿ, ಧಾರವಾಡ, ಮಧ್ಯಸೀಮೆ ಅಂತ ಹೆಸರಾದಂಥ ದಾವಣಗೆರೆ, ಚಿತ್ರದುರ್ಗ, ಇನ್ನು ಮೈಸೂರು, ಆ ಬಳಿಕ ಚಾಮರಾಜನಗರ, ಕೊಳ್ಳೇಗಾಲ,
ಹೀಗೆ ಆ ಪ್ರಾಂತದಲ್ಲಿ ನನ್ನ ತವರಾದಂಥ ಕೋಲಾರ, ಅಲ್ಲಿಯ ಪ್ರಾಂತದಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಬಗೆಯ ಪ್ರಾದೇಶಿಕವಾದಂಥ ದೇಶೀಯ ವೈವಿಧ್ಯ ಇದೆ. ಅದು ಒಂದೊಂದು ರೀತಿಯಾದ ನುಡಿಗಟ್ಟನ್ನು, ಒಂದೊಂದು ಸೊಗಸನ್ನು ತಂದುಕೊಡುತ್ತದೆ. ಹೀಗಾಗಿ ಈ ಮಟ್ಟದ ಒಂದು ವೈವಿಧ್ಯ ಉಳಿಸಿಕೊಂಡಿರೋದು ಆ ಲಕ್ಷಣಾವೃತ್ತಿಯ ಮೂಲಕ ಬರುವಂಥ ಅದ್ಭುತವಾದ ಆಕರ್ಷಣೆಗೆ ಕಾರಣವಾಗಿದೆ. ಹಾಗಾಗಿ ಯಾವುದೇ ಏರಿಳಿತಗಳನ್ನು, ಯಾವುದೇ ಧ್ವನಿ ಪರಂಪರೆಯನ್ನು ಹೊಮ್ಮಿಸಬಹುದಾದ ಶಕ್ತಿ ಈ ವ್ಯವಹಾರದ ಆಡುನುಡಿಗೆ ಇದೆ ಅಂತ ಅನಿಸುತ್ತೆ. ಅದಾದ ಮೇಲೆ ಕಾವ್ಯಕ್ಕೆ ಬಂದರೆ ವ್ಯಂಜನಾವೃತ್ತಿಗೆ ಅತಿಶಯವಾದ ನೆಲೆ ನಮ್ಮಲ್ಲಿ ಪಂಪನಿಂದ ಮೊದಲುಗೊಂಡು ಕುವೆಂಪು ಅವರವರೆಗೂ ಬಂದಂಥ ಇನ್ನೂ ಮುಂದೆಯೂ ಮುಂದುವರಿತಾ ಇರತಕ್ಕಂಥ ಕಾವ್ಯಗಳಲ್ಲಿ ನಾವು ಕಾಣ್ತೀವಿ. ಅಷ್ಟು ಸುಂದರವಾದಂಥ ವ್ಯಂಜನಾವೃತ್ತಿ ಧ್ವನಿ ಪರಂಪರೆ ಉಂಟು. ನಮ್ಮ ಜಗತ್ತಿನಲ್ಲಿ ಒಬ್ಬ ಕುಮಾರವ್ಯಾಸನನ್ನು ನಾವು ಮುಂದೆ ಇಟ್ಕೊಂಡು ಶೇಕ್ಸ್ಪಿಯರನ ಜೊತೆ ಕೂಡ ಸ್ಪರ್ಧೆ ಹೂಡ್ಬೋದು, ಕಾಳಿದಾಸನ ಜೊತೆಗೆ ಕೂಡ ಸ್ಪರ್ಧೆ ಹೂಡ್ಬೋದು. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಕುಮಾರವ್ಯಾಸ ಏನಾದರೂ ಸಂಸ್ಕೃತದಲ್ಲಿ ತನ್ನ ಕಾವ್ಯವನ್ನು ಬರೆದಿದ್ದರೆ ಕಾಳಿದಾಸನಿಗೆ ಆ ಸ್ಥಾನಕ್ಕೆ ಸ್ವಲ್ಪ ಸಂಚಕಾರ ಬರ್ತಾ ಇತ್ತೋ ಏನೋ ಅಂತ. ಮತ್ತು ನಮ್ಮ ಕುಮಾರವ್ಯಾಸನನ್ನು ನೀವು ಯಾವ ಭಾಷೆಯಲ್ಲಿ ಅನುವಾದ ಮಾಡೋದು ದೊಡ್ಡ ಕಷ್ಟ ಇದೆ. ಒಂದು ಭಾಷೆಯಲ್ಲಿರುವ ಒಂದು ಮಹಾಕೃತಿಯನ್ನು ಮತ್ತೊಂದು ಭಾಷೆಗೆ ಅನುವಾದ ಮಾಡೋಕ್ಕಾಗೋಲ್ಲ ಅಂದರೆ ಆ ಭಾಷೆಯ ಶಕ್ತಿ ಅಂತ ಗೊತ್ತಾಗುತ್ತದೆ. ಒಬ್ಬ ಕುಮಾರವ್ಯಾಸನ ಓದೋದಕ್ಕೆ, ಒಬ್ಬ ನರಸಿಂಹಸ್ವಾಮಿಗಳನ್ನು ಓದೋದಕ್ಕೆ, ಒಬ್ಬ ಕುವೆಂಪುರನ್ನ ಓದೋದಕ್ಕೆ, ಒಬ್ಬ ಅಲ್ಲಮ ಪ್ರಭುಗಳನ್ನು ಓದೋದಕ್ಕೆ, ಒಬ್ಬ ಪುರಂದರದಾಸರನ್ನು ಓದೋದಕ್ಕೆ ಜಗತ್ತಿನ ಭಾರತದ ಯಾವುದೇ ವ್ಯಕ್ತಿ ಕನ್ನಡ ಕಲಿತರೆ ಅವನ ಕನ್ನಡದ ಕಲಿಕೆ ಸಾರ್ಥಕ ಆಗುತ್ತದೆ. ಮತ್ತು ಅದು ನಿಜಕ್ಕೂ ಅನನ್ಯವಾದದ್ದು, ಅನ್ಯಾದೃಶವಾದದ್ದು ಅಂತ ಅನಿಸುತ್ತದೆ. ಇದು ನಮ್ಮ ಭಾಷೆಯ ಬಲ. ಹೀಗೆ ಭಾಷೆಗೆ 3 ಬಗೆಯ ಶಕ್ತಿ ಇರೋದರ ಜೊತೆಗೆ ಆ 3ಕ್ಕೆ ಒದಗಿ ಬರುವಂಥ 3 ರಚನಾ ಕ್ರಮ ಇದೆ. ವಿಚಾರಕ್ಕೆ ಗದ್ಯ ಚೆನ್ನಾಗಿ ಒದಗಿ ಬರುತ್ತದೆ. ಕನ್ನಡದ ಗದ್ಯ ಸಾಹಿತ್ಯ ಉಜ್ವಲವಾಗಿ ಬೆಳಗಿದೆ. ನಮಗೆ ಗೊತ್ತಿರುವಂತೆ ಚಂಪೂ ಕಾವ್ಯಗಳಲ್ಲಿ ಬರುವ ಗದ್ಯದ ಹೊರತಾಗಿ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆಯ ಗದ್ಯ ನೋಡಿದ್ರೆ ಗೊತ್ತಾಗುತ್ತದೆ. ಮತ್ತು ದುರ್ಗಸಿಂಹನ ಪಂಚತಂತ್ರದ ಗದ್ಯ ನೋಡಿದರೆ ಗೊತ್ತಾಗುತ್ತದೆ. ಚಾಮುಂಡರಾಯ ಪುರಾಣದ ಗದ್ಯ ನೋಡಿದರೆ ಗೊತ್ತಾಗುತ್ತದೆ. ಅಲ್ಲಿಂದ ಬೆಳೆದು ಬಂದ ಗದ್ಯ ದೇಪಚಂದ್ರ ಇರ್ಬೋದು, ಮತ್ತು ಮುದ್ರಾಮಂಜೂಷ ಬರೆದಂಥ ಕೆಂಪು ನಾರಾಯಣ ಇರ್ಬೋದು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಅಲ್ಲಿಂದ ಬೆಳೆದುಕೊಂಡು ಬಂದು ಈವರೆಗೆ ಒಂದು ವಿಶಿಷ್ಟವಾದ ರೂಪ ತಾಳಿದೆ. ಅದಕ್ಕೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಂತಂದರೆ, ಈ ಪರಿಸರದಲ್ಲಿ ವಿಶೇಷವಾದ ಕಲಿಕೆ ಅಂತ ಮಾಡದೇ ಇದ್ದವನಿಗೂ ಒಂದು ಒಳ್ಳೆಯ ಗದ್ಯ ಬಂದಿರುತ್ತದೆ. ನಮ್ಮ ಯಕ್ಷಗಾನದ ತಾಳಮದ್ದಳೆ ಈ ಗದ್ಯ ನೋಡಿದ್ರೆ ಗೊತ್ತಾಗುತ್ತದೆ ವಿಚಾರ ಸಾಹಿತ್ಯವನ್ನು, ಭಾವ ಸಾಹಿತ್ಯವನ್ನು ಎಷ್ಟು ಸಮರ್ಥವಾಗಿ ಈ ಮಾಧ್ಯಮ ಕೊಡಬಲ್ಲದು ಅಂತ. ಆ ರೀತಿಯಾದದ್ದು ಕನ್ನಡದ ಗದ್ಯ. ಆಮೇಲೆ ಕನ್ನಡದ ಪದ್ಯ. ನಾನು ಸ್ವಲ್ಪ ಶಾಸ್ತ್ರ ವಿಷಯ ಹೇಳಿದ್ರೆ ದಯವಿಟ್ಟು ಯಾರು ಕಷ್ಟವಾಯಿತು, ತಲೆ ಮೇಲೆ ಹೋಯಿತು ಅಂತ ಭಾವಿಸಬಾರದು. ಇದು ಸಾಹಿತ್ಯ ಸಮ್ಮೇಳನವಾದ ಕಾರಣ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಅಧ್ಯಕ್ಷರು ಶಾಸ್ತ್ರ ಮೂರ್ಧನ್ಯರು. ಪದ್ಯದಲ್ಲಿ ವರ್ಣವೃತ್ತಗಳು, ಮಾತ್ರಾ ಜಾತಿ ಮತ್ತು ಕರ್ಷಣ ಜಾತಿ ಅಂತ 3 ಬಗೆಯಲ್ಲಿದೆ. ಆ 3 ಬಗೆಯ ಛಂದಸ್ಸುಗಳು ಕನ್ನಡದಲ್ಲಿವೆ. ಜಗತ್ತಿನ ಯಾವುದೇ ಛಂದಸ್ ಸಾಹಿತ್ಯವನ್ನು ನೋಡಿದರೆ ಕನ್ನಡ ನಾಡಿನಲ್ಲಿ, ನಮ್ಮ ಭಾರತದಲ್ಲಿ, ವಿಶೇಷತಃ ಕನ್ನಡದಲ್ಲಿ ಇರುವಂಥ ಛಂದೋ ವೈವಿಧ್ಯವನ್ನು ನಾನು ಎಲ್ಲಿಯೂ ನೋಡಿಲ್ಲ. ಇದನ್ನು ಧೈರ್ಯವಾಗಿ ಎದೆ ತಟ್ಟಿ ಹೇಳ್ತೀನಿ. ನೀವು ಜಗತ್ತಿನ ಯಾವ ಛಂದಸ್ಸನ್ನು ಕೊಡಿ, ಕನ್ನಡದಲ್ಲಿ ಅದರ ಪ್ರತಿಸ್ಪಂದವನ್ನು ಕೊಡಬಹುದು, ಅದಕ್ಕೆ ಸಂವಾದಿಯಾದದ್ದು ಕೊಡ್ಬೋದು. ಇತ್ತ ಕಡೆ ಜಪಾನಿನ ಹಾಯ್ಕುಯಿಂದ ಮೊದಲುಗೊಂಡು ಅತ್ತ ಕಡೆ ಅಮೆರಿಕಾದ ಲಿಮರಿಕ್ವರೆಗೆ ಯಾವುದೂ ಕೂಡ ಕನ್ನಡದಲ್ಲಿ ಆ ಮೂಲದ ಛಂದಸ್ಸುಗಳಿಗಿಂತ ಚೆನ್ನಾಗಿ ಕೊಡಬಹುದು. ಆ ರೀತಿಯಾದಂಥ ಒಂದು ಪದ್ಯ ಮಾಧ್ಯಮ ಇದೆ. ಅದು ಚಂಪೂ ಕಾವ್ಯಗಳ ವೃತ್ತಕಂದ ಇರ್ಬೋದು, ಷಟ್ಪದಿ ಕಾವ್ಯಗಳ ಸಾಂಗತ್ಯ ಕಾವ್ಯಗಳ ಬಂಧಗಳಿರ್ಬೋದು, ಸರಳರುಗಳೇ, ಕುವೆಂಪು ಮೊದಲಾದವರು, ಬಿ ಎಂ ಶ್ರೀಕಂಠಯ್ಯನವರು, ಪಂಚಮಂಗೇಶರಾಯರು, ಗೋವಿಂದ ಪೈಗಳು ಮೊದಲಾದವರೆಲ್ಲ ಬೆಳೆಸಿದಂತಹ ಹೊಸಗನ್ನಡದ ಆ ಹಾಡುಗಳು, ಹೊಸಗನ್ನಡದ ಕವಿತೆಯ ಭಾವ ಏನಿದೆ, ವಚನಕಾರರ ಒಂದು ಪದ್ಯಗಂಧಿಯಾದಂತಹ ವಚನಗಳಿರ್ಬೋದು, ಹರಿದಾಸರ ಗೀತಗಳು, ಅದು ಮುಂದೆ ಬರುತ್ತೆ. ಗೀತ ರಾಗ ತಾಳಬದ್ಧವಾಗಿರುವಂಥದ್ದು. ಮೊದಲಿಗೆ ನಮಗೆ ಈ ರೀತಿಯಾದಂಥ ಸೂಚನೆಯನ್ನು ಸೋಮೇಶ್ವರ, 3ನೇ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿಯೇ ನೋಡ್ತೀವಿ. ಅವನು ಇಡೀ ಭಾರತಕ್ಕೆ ಸಂಸ್ಕೃತದ ಮೂಲಕ ಕನ್ನಡದ ಹಾಡುಗಳನ್ನು ಕೊಟ್ಟ. ನಮ್ಮ ಕುಕ್ಕೆಲ ಕೃಷ್ಣ ಭಟ್ಟರು, ಆಮೇಲೆ DL ನರಸಿಂಹಾಚಾರ್ಯರು ಈ ಬಗ್ಗೆ ದೊಡ್ಡ ಸಂಶೋಧನೆ ಮಾಡಿದ್ದಾರೆ. ಹೀಗೆ ಆ ಗೇಯ ಪದ್ಧತಿ ಬಂತು. ಯಕ್ಷಗಾನ ಸಾಹಿತ್ಯ ನೋಡಿದರೆ ಗೊತ್ತಾಗುತ್ತದೆ, ಸಾವಿರಾರು ಯಕ್ಷಗಾನ ಪ್ರಸಂಗಗಳಿವೆ. ಅಲ್ಲಿ ಇರುವಂಥ ಒಂದು ಗೇಯ ಬಂಧದ ವೈಚಿತ್ರ್ಯ ನಿಜಕ್ಕೂ ವಿಸ್ಮಯಾವಹ. ನಾನು ನನ್ನ ವ್ಯಾಸಂಗದ ಮಿತಿಯೊಳಗೆ ಹೇಳುವುದಾದರೆ ಯಾವ ಭಾರತೀಯ ಭಾಷೆಗಳಿಲ್ಲೂ ಈ ಬಗೆಯ ಗೇಯ ವೈವಿಧ್ಯವನ್ನು ನಾನು ನೋಡಲಿಲ್ಲ. ಅದೇನು ಪ್ರಾಸಗಳು, ಅದೇನು ಅನುಪ್ರಾಸಗಳು, ಅದೇನು ಎತ್ತುಗಡೆಗಳು, ಅದೇನು ವರ್ಣ, ಅದೇನು ವಡಿ, ಒಂದೊಂದು ಅದ್ಭುತ.
ಆ ಗೇಯ ಸಾಹಿತ್ಯದ ಗತಿ ಸೌಂದರ್ಯದ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ರೂ ಉಂಟು ಅಂತ ಗೊತ್ತಾಗುತ್ತದೆ. ಹೀಗೆ ಅಭಿಧಾ ಲಕ್ಷಣ ವ್ಯಂಜನ ಅನ್ನುವ 3 ಬಗೆಯ ಮಾತುಗಳಲ್ಲದೆ ಗದ್ಯ ಪದ್ಯ ಗೀತ ಅಂತ 3 ಬಗೆಯ ರಚನಾ ಕ್ರಮ, ಈ ಎರಡರಲ್ಲಿ ಕೂಡ ಕನ್ನಡ ಅನ್ಯಾದೃಶವಾಗಿದೆ. ಇನ್ನು ಕನ್ನಡದ ಪದ ಸಂಪತ್ತಿಗೆ ಕೊರತೆಯೇ ಇಲ್ಲ. ನೋಡಿ, ಸಂಸ್ಕೃತದ್ದಂತೂ ಇದ್ದೇ ಇದೆ, ಕನ್ನಡದ್ದು ಸ್ವಯಂ ಸಿದ್ಧವಾಗಿದೆ, ಪ್ರಾಕೃತದ ಮೂಲದಿಂದ ಬಂದಿದೆ, ಪರ್ಷಿಯನ್ ಮೂಲದಿಂದ ಬಂದಿದೆ, ಈಗ ಇಂಗ್ಲೀಷಿನ ಮೂಲದಿಂದಲೂ ಯಥೋಚಿತವಾಗಿ ತೆಗೆದುಕೊಳ್ತಿದ್ದೀವಿ. ಈಚೆಗಷ್ಟೇ ನಾವು ನೋಡ್ತಾ ಇದ್ದೀವಿ, ನನ್ನ ಗೆಳೆಯ ಶ್ರೀವತ್ಸ ಜೋಶಿಯವರು ಎಷ್ಟು ಸೊಗಸಾಗಿ ಆ ಕನ್ನಡದ ಪದ ಕಟ್ಟುವಂಥ ಕ್ರಮ ಮಾಡಿಕೊಂಡು ಹೊಸ ಹೊಸ ಪದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ತುಂಬ ಕಿವಿಗೂ ಹಿತ, ಅರ್ಥಕ್ಕೂ ಚೆನ್ನಾಗಿದೆ. ಈ ರೀತಿಯಾದಂಥ ಒಂದು ಹೊಸ ಪದಗಳನ್ನು ನಿರ್ಮಾಣ ಮಾಡುವ ಶಕ್ತಿ ಕೇಶರಾಜ ಇರ್ಬೋದು, ಭಟ್ಟಾಕಲಂಕ ಇರ್ಬೋದು, ನಾಗವರ್ಮ, ಇಂಥ ವೈಯಾಕರಣರು ನಮಗೆ ಕೊಟ್ಟಿದ್ದಾರೆ. ಅದು ಬಹಳ ದೊಡ್ಡದಾದಂಥ ನಿಧಿ ಅಂತ ಗೊತ್ತಾಗುತ್ತದೆ. ಆದರೆ ಇಷ್ಟೆಲ್ಲ ಇದ್ದರೂ ದಕ್ಷಿಣ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಒಡವೆ ಇದ್ದರೂ ಬಡವೆ ಅಂತ. ಯಾಕೋ ಈಚೆಗೆ ಈ ಭಾಷೆಯ ಜಗತ್ತಿನಲ್ಲಿ ಶ್ರಮ ಸಂಸ್ಕೃತಿ ಲೋಪವಾಗಿದೆ ಅನಿಸುತ್ತೆ. ಈ ಶ್ರಮ ಸಂಸ್ಕೃತಿ ಲೋಪವಾಗಿದೆ ಅಂದರೆ ಪರಿಶ್ರಮದಿಂದ ಆಳವಾದ ಸಂಶೋಧನೆ ಮಾಡುವಂಥವರು ಕಡಿಮೆ ಆಗ್ತಾ ಇದ್ದಾರೆ. ಆದರಣೀಯರಾದಂಥ ವೆಂಕಟಾಚಲ ಶಾಸ್ತ್ರಿಗಳಂಥವರು ನಮ್ಮ ಹಳಗನ್ನಡದಲ್ಲಿ ಎಷ್ಟೊಂದು ಅಧ್ಯಯನ ಮಾಡೋದಕ್ಕೆ ಸವಾಲುಗಳಿವೆ, ಯಾರೂ ಬರ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. BM ಶ್ರೀ ಅವರು ತಮ್ಮ ಒಂದು ಪಥ ಪ್ರದರ್ಶಕವಾದ ಇಂಗ್ಲೀಷ್ ಗೀತಗಳ ಪ್ರಸ್ತಾವನೆಯಲ್ಲಿ ಬೆಳೆ ಏನೋ ಹುಲಸಾಗಿದೆ, ಕುಯ್ಯೋವರು ಮಾತ್ರ ಇಲ್ಲ ಅನ್ನುವ ಬೈಬಲ್ ವಾಕ್ಯವನ್ನು ಉದ್ಧರಣೆ ಮಾಡ್ತಾರೆ. ಇದು ಅನ್ಯಾಯವಾಯ್ತಲ್ಲ, ಈ ಕಡೆಗೆ ಬರಬೇಕು. ಕಥೆ, ಕಾದಂಬರಿ, ಹನಿಗವನ, ಬ್ಲಾಗ್ ಮತ್ತು ಫೇಸ್ಬುಕ್ನ ಬರವಣಿಗೆ ಇವೆಲ್ಲ ಸ್ವಾಗತಾರ್ಹವೇ. ಆದರೆ ಎಲ್ಲರೂ ಇಲ್ಲಿಯೇ ಕಳೆದು ಹೋದರೆ ಹೇಗೆ? ಈಗ ಶಾಂತಿ ಪುರಾಣ ಪೊನ್ನ ಬರೆದಂಥ ಒಂದು ಪ್ರೌಢ ಕಾವ್ಯ, ಅದರ ಒಂದು ಪದ್ಯಕ್ಕೆ ಅರ್ಥ ಹೇಳಬಲ್ಲವರು ಯಾರು? ಸಿರಿಭೂ ವಲಯದ ಗಂಟನ್ನು ಬಿಚ್ಚಬಲ್ಲವರು ಯಾರು? ಈ ಥರ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಶ್ರಮ ಸಂಸ್ಕೃತಿ ಕಡಿಮೆಯಾಯಿತಾ ಅಂತ. ಮತ್ತು ಇದುವರೆಗೂ ಬಂದಂಥ ಕೆಲಸ ಏನಾಗಿದೆ ಅದರ ಒಂದು ಬೆಲೆ ಕಟ್ಟುವಿಕೆ ಆಗಬೇಕು. ನಾನು ಬಲ್ಲಂತೆ ಸುಮಾರು ವರ್ಷಕ್ಕೆ ಒಂದು 280ರಿಂದ 300 ಕಾದಂಬರಿ ಬರುತ್ತದೆ ಈಗ ಕನ್ನಡದಲ್ಲಿ ಅಂತ ಹೇಳ್ತಾರೆ. ಅಷ್ಟು ಕಾದಂಬರಿಗಳ ಮೌಲ್ಯಮಾಪನ, ಸಾರಾಸಾರ ವಿವೇಚನೆ ಮಾಡಬೇಕಲ್ಲ, ಬೇರೆ ಬೇರೆ ಸಾಹಿತ್ಯದ ಪ್ರಕಾರಗಳ ವಿಮರ್ಶನೆ ನಡೆಯಬೇಕಲ್ಲ. ಇದಕ್ಕೆ ದಾಕ್ಷಿಣ್ಯ, ಭಯ ಎಲ್ಲ ಕಾಡ್ತಾ ಇದೆ. ಯಾರಾದರೂ ಏನಾದರೂ ಹೇಳಿದ್ರೆ ಏನು ತಪ್ಪು ತಿಳ್ಕೊಳ್ತಾರೋ ಅಂತ ಒಂದು ಕಡೆ, ಮತ್ತೊಂದು ಕಡೆ ಏನೋ ಹೇಳಿ ಗೆದ್ದು ಬಿಡ್ಬೋದು ಅನ್ನೋ ಭಂಡತನ ಇದೂ ಆಗ್ತಾ ಇದೆಯಲ್ಲ ಅಂತ. ಇವೆಲ್ಲಕ್ಕಿಂತಲೂ ನನ್ನನ್ನು ಇನ್ನೂ ಹೆಚ್ಚಾಗಿ ಕಾಡೋದೇನೆಂದರೆ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂದರೆ ಈಚೆಗೆ 21ನೇ ಶತಮಾನದಲ್ಲಿ ನೋಡುವಾಗ ರಸಲೋಪ ಕಾಡ್ತಾ ಇದೆ ಅನಿಸುತ್ತೆ. ರಸವೈರ ತುಂಬ ಕಡೆ ಬರ್ತಾ ಇದೆ. ರಸವಿಮರ್ಶೆ ಅನ್ನೋಂಥದ್ದನ್ನು ಒಂದು ಗೇಲಿಯ ನಿಂದಾರ್ಥಕವಾಗಿ ನವ್ಯ ಸಾಹಿತ್ಯದವರು ಬಳಸೋಕ್ಕೆ ಆರಂಭ ಮಾಡಿದ್ರು. ನವೋದಯದ ಒಂದು ಭವ್ಯವಾದ ಸಾಧನೆಯನ್ನು ಗೇಲಿ ಮಾಡುವಾಗ ರಸವಿಮರ್ಶೆ ಅಂತಂದರೆ ತಿಪ್ಪೆ ಸಾರಿಸೋದು ಅಂತ ಅಂದ್ಕೊಂಡ್ರು. ಅದು ಒಳ್ಳೆಯದಲ್ಲ. ರಸ ಎಲ್ಲ ಕಲೆಗಳ ಎಲ್ಲ ಅನುಭೂತಿಯ ಜೀವಾಳವಾದದ್ದು. ಆನಂದ ಪಟ್ಟರೆ ಅದಕ್ಕಿಂತ ಮಿಗಿಲಾದ ಸಾರ್ಥಕ್ಯ ಬದುಕಿನಲ್ಲಿ ಏನಿದೆ? ಆದರಣೀಯರಾದಂಥ ಹೆಗ್ಗಡೆಯವರಿಗೆ, ಇಲ್ಲಿ ಅನೇಕರಿಗೆ ಗೊತ್ತಿರತಕ್ಕಂಥ ದೊಡ್ಡ ವಿದ್ವಾಂಸರು, ಈಗ ಅವರ ಜನ್ಮಶತಮಾನೋತ್ಸವ ನಡೀತಾ ಇದೆ. ವಿದ್ಯಾಲಂಕಾರ ಸಾಹಿತ್ಯ ಚೂಡಾಮಣಿ ಸಾಕ್ರ ರಾಮಚಂದ್ರರಾಯರು. ಆ ಸಾಕ್ರ ರಾಮಚಂದ್ರರಾಯರು ಒಂದು ಭಾಷಣದಲ್ಲಿ ಹೇಳಿದರು, ಆನಂದವಾಗಿರುವವನು ಏನು ಮಾಡದೇ ಇದ್ದರೂ ಜಗತ್ತಿಗೆ ಒಳ್ಳೆಯ ಕೆಲಸ, ಕೆಟ್ಟದ್ದನ್ನಂತೂ ಮಾಡೋದಿಲ್ಲ ಅಂತ. ಈ ಆನಂದದ ಒಂದು ಮೂಲ ಸಾಹಿತ್ಯದಲ್ಲಿ ಇದೆ, ಕಲೆಗಳಲ್ಲಿದೆ. ಹೀಗಾಗಿ ಆನಂದ ಪ್ರಧಾನ ಶಕ್ತಿಯನ್ನು, ರಸಶಕ್ತಿಯನ್ನು ನಾವು ಸಾಹಿತ್ಯದಲ್ಲಿ ನೋಡದೇ ಇದ್ದರೆ ಅನ್ಯಾಯವಾಗುತ್ತದೆ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವು ಹೋಗಬೇಕು. ಮತ್ತು ಅದಕ್ಕೆ ನಮ್ಮ ಭಾರತೀಯ ಪರಂಪರೆಗೆ ನಾವು ಬರಬೇಕು. ಮತ್ತೆ ಹೇಳ್ತೀನಿ, ತೀನಂ ಶ್ರೀಕಂಠಯ್ಯನವರು ಬರೆದಂಥ ಭಾರತೀಯ ಕಾವ್ಯಮೀಮಾಂಸೆಯನ್ನು ಎಷ್ಟೋ ಜನ ಅದು ಕನ್ನಡ ಕಾವ್ಯಮೀಮಾಂಸೆ ಅಲ್ಲ ಅಂತಂದರೂ ಅದು ಅನ್ಯಾಯದ ಮಾತು. ವಸ್ತುತಃ ಯಾವುದು ಭಾರತೀಯವೋ ಅದು ಕನ್ನಡವೂ ಹೌದು, ಯಾವುದು ಕನ್ನಡವೋ ಅದು ಭಾರತೀಯವೂ ಹೌದು. ಕನ್ನಡ ಭಾರತೀಯತೆಗಳಿಗೆ ಭೇದ ಇಲ್ಲ. ಈಗ ಮುಖಕ್ಕೆ, ಹೆಗಲಿಗೆ, ಕಣ್ಣಿಗೆ, ಮೂಗಿಗೆ ವ್ಯತ್ಯಾಸ ಇದ್ದರೂ ವಿರೋಧ ಇಲ್ಲ. ಆ ರೀತಿಯಾದದ್ದು. ಈಗಷ್ಟೇ ನಾಡಗೀತೆಯನ್ನು ನಾವು ಕೇಳಿದ್ದೀವಿ. ಕುವೆಂಪು ಅವರು ಅದರ ಪಲ್ಲವಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಅಲ್ಲಿಯೇ ನಮಗೆ ಗೊತ್ತಾಗುತ್ತದೆ ಈ ಭಾರತದ ಮತ್ತು ಕನ್ನಡದ ಸಂಬಂಧ ಎಂಥದ್ದು ಅಂತ. ಹಾಗಾಗಿ ತೀನಂ ಶ್ರೀಕಂಠಯ್ಯನಂಥವರು ಬರೆದಂಥ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿರುವುದು ಜಗತ್ತಿನ ಸಾಹಿತ್ಯ ಮೀಮಾಂಸೆಗೆ ಬೇಕಾಗುವಂಥ ಸಾಮಗ್ರಿ. ಆ ದೃಷ್ಟಿಯನ್ನು ನಾವು ಗಮನಿಸಿಕೊಳ್ಳಬೇಕು. ಮತ್ತು ಇನ್ನು ಮಿಕ್ಕದ್ದು ಎಲ್ಲವೂ ಕೂಡ ಔಚಿತ್ಯ ಅನ್ನುವ ಒಂದು ಚೌಕಟ್ಟಿನೊಳಗೆ ಬರುತ್ತೆ. ಔಚಿತ್ಯ ಅನ್ನುವ ಒಂದು ಕಾವ್ಯಮೀಮಾಂಸಾ ತತ್ವ
ಆಧುನಿಕರು, ಬೇರೆಯವರು, ವಿದೇಶಿಯರು ಹೇಳಿರುವ ಎಲ್ಲ ಕಾವ್ಯಮೀಮಾಂಸಾ ತತ್ವಗಳನ್ನು ಒಳಗೊಳ್ಳುವಂಥದ್ದು. ಆ ಬಗ್ಗೆ ವಿಸ್ತೃತವಾಗಿ ಬರದ ಕಾರಣ ನಾನು ಹೆಚ್ಚಿನ ಈಗ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ನಮಗೆ ಆ ನವೋದಯದವರ ಸಾಹಿತ್ಯದ ಪ್ರೀತಿಯನ್ನು, ಜೀವನ ಪರಿಶುದ್ಧಿಯನ್ನು, ಲೋಕಪ್ರೀತಿಯನ್ನು, ಸರಳತೆಯನ್ನು ಮತ್ತೆ ಮರುಕಳಿಸಿಕೊಡಬೇಕಾಗಿದೆ ಅಂತ ನನಗನ್ಸುತ್ತದೆ. ಇದು ಒಂದು ಸಂಧಿಕಾಲ ಬಂದಿದೆ. ಹೆಚ್ಚು ಕಡಿಮೆ 100 ವರ್ಷಗಳ ಹಿಂದೆ ನವೋದಯದ ಮುಂಗೋಳಿಗಳು ಸುಪ್ರಭಾತ ಸೇವೆಯನ್ನು ಕನ್ನಡ ತಾಯಿಗೆ ಮಾಡಿದ್ರು. ಅವರ ಒಂದು ಸಂಸ್ಮರಣವನ್ನು ನಾವು ಆ ಮೌಲ್ಯಗಳ ಪುನರ್ ಅನುಸಂಧಾನದ ಮೂಲಕ ಮಾಡಿಕೊಳ್ಳಬೇಕು ಅಂತ ನನಗನ್ಸುತ್ತದೆ. ಇವತ್ತಿಗೂ ನಾನು ಪುಸ್ತಕದ ಪ್ರದರ್ಶನಗಳಿಗೆ, ಪುಸ್ತಕದ ಸಂತೆಗಳಿಗೆ, ಮಾರುಕಟ್ಟೆಗಳಿಗೆ ಹೋದಾಗ ಸಾಮಾನ್ಯ ಜನ ಹೆಚ್ಚಾಗಿ ಓದೋದು, ಸಾಮಾನ್ಯ ಅಂದರೆ ನಿಜವಾಗಿ ಸಾಹಿತ್ಯ ರಸಿಕರು ಅಂತಷ್ಟೇ. ಸಾಮಾನ್ಯ ಅನ್ನೋದು ಕಳಪೆ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇಲ್ಲ. ವಿಶಾಲವಾದ ರಸಿಕರು ಕುವೆಂಪುವ್ರನ್ನ ಓದ್ತಾರೆ, ದೇವಡೂರನ್ನ ಓದ್ತಾರೆ, ಡಿ ವಿ ಜಿಯವ್ರನ್ನ ಓದ್ತಾರೆ, ಮಾಸ್ತಿಯವ್ರನ್ನ ಓದ್ತಾರೆ, ಈ ರೀತಿಯಾದ ಸಾಹಿತ್ಯವನ್ನು ಶಿವರಾಮ್ ಕಾರಂತರನ್ನು ಓದ್ತಾರೆ. ಹೀಗೆ ಓದ್ತಾರೆ ಅಂತಂದರೆ ಆ ಸಾಹಿತ್ಯಕ್ಕೆ ಎಷ್ಟು ಗಟ್ಟಿತನ ಇದೆ, ಬೆಲೆ ಇದೆ ಅಂತ ಗೊತ್ತಾಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಕಡೆ ತಾಳಮದ್ದಳೆಯ ಅರ್ಥಧಾರಿಗಳು, ಯಕ್ಷಗಾನದ ವೇಷಧಾರಿಗಳು, ಇವರುಗಳು ಮಾಡ್ತಾ ಬಂದಿರೋ ಕನ್ನಡದ ಸೇವೆಯನ್ನು ಮರೆಯುವಂತೆ ಇಲ್ಲ. ಯಕ್ಷಗಾನ ಕವಿಗಳು ಸೇರ್ತಾರೆ. ಜೊತೆಗೆ ನಮ್ಮ ಕನ್ನಡ ಕಾವ್ಯಗಳನ್ನು ಜನಕ್ಕೆ ಮುಟ್ಟಿಸಿದ ಗಮಕಿಗಳಿದ್ದಾರಲ್ಲ, ಇಂದಿಗೂ ಕೂಡ ಅವರು ಒಂದು ರೀತಿ ಉಪೇಕ್ಷಿತ ಬಂಧುಗಳಾಗಿಬಿಟ್ಟಿದ್ದಾರೆ. ಅವರಿಗೆ ದೊಡ್ಡ ದೊಡ್ಡ ಸಾಹಿತ್ಯ ಸಮಾವೇಶಗಳಲ್ಲಿ ಅವಕಾಶವೇ ಸಿಗೋದಿಲ್ಲ. ಅವರು ಸದ್ದಿಲ್ಲದೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಒಬ್ಬ ಕುಮಾರವ್ಯಾಸ, ಒಬ್ಬ ಲಕ್ಷ್ಮೀಶ, ಒಬ್ಬ ರತ್ನಾಕರ ವರ್ಣಿ ಇವರುಗಳ ಕಾವ್ಯಗಳನ್ನು ವಾಚನ ಮಾಡಿ ವ್ಯಾಖ್ಯಾನ ಮಾಡಿದ್ರೆ ಜನ ಬಂದು ಆನಂದಿಸುವುದು ನೋಡಿದ್ದೀನಿ. ಎಷ್ಟೋ ಕವಿಗೋಷ್ಠಿಗಳಿಗೆ ಆ ಭಾಗ್ಯ ಇಲ್ಲ ಅಂತ ಗೊತ್ತಾಗುತ್ತದೆ. ನೋಡಿ, ನಮ್ಮ ಜಗತ್ತಿನ ಜನತೆಯ ಮನಸ್ಸು ಹೇಗಿದೆ ಅಂದರೆ, ಮಂಕುತಿಮ್ಮನ ಕಗ್ಗ ಅದು ಹಳಗನ್ನಡ ನಡುಗನ್ನಡದ ಭಾಷೆ, ಅದು ಛಂದೋಬದ್ಧವಾದದ್ದು, ಅದು ಹೇಳ್ತಾ ಇರ್ತಕ್ಕಂಥದ್ದು ದರ್ಶನ, ವೇದಾಂತ, ತತ್ವ. ಜನಕ್ಕೆ ಛಂದಸ್ಸು ಗೊತ್ತಾಗೋಲ್ಲ ಅಂತಾರೆ, ಹಳಗನ್ನಡ ನಡುಗನ್ನಡ ಗೊತ್ತಾಗೋಲ್ಲ ಅಂತಾರೆ, ತತ್ವ ಗೊತ್ತೇ ಆಗೋದಿಲ್ಲ, ತುಂಬ ಅಮೂರ್ತ ಅಂತಾರೆ. ಆದರೆ ಇವತ್ತೂ ಕೂಡ ಜನರು ಮೆಚ್ಚಿ ಓದಿ ಸಂತೋಷ ಪಡುವುದು ಮಾತ್ರವಲ್ಲ, ಅದರ ಅನುಕರಣ ರೂಪದಲ್ಲಿ ಎಷ್ಟು ಜನ ಬರೆದಿದ್ದಾರೆ ನೋಡಿ. ಇಂದಿಗೂ ಈಗ 3 ದಿವಸಗಳ ಕೆಳಗೆ ಅಷ್ಟೇ, ಅಥವಾ ಈ ನಾಳೆನೇ ನಡೀತಾ ಇರಬೇಕು, ನನಗೆ ಪರಿಚಿತರಾದಂಥ KC ಶಿವಪ್ಪನವರು ಮಂಕುತಿಮ್ಮನ ಕಗ್ಗದ ಜಾಡಿನಲ್ಲಿ ಬರೆದ 10 ಸಂಪುಟಗಳು ಮುದ್ದುರಾಮ ಅನ್ನೋ ಅಂಕಿತದಲ್ಲಿ ಲೋಕಾರ್ಪಣೆಗೊಳ್ತಾ ಇವೆ. ಆ ಥರ ಅನೇಕ ಅನುಕರಣಗಳಿವೆ ಕಗ್ಗದ್ದು. ಇಮಿಟೇಷನ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಅಪ್ರಿಸಿಯೇಷನ್ ಅಂತಾರೆ. ಅಂದರೆ ಅವುಗಳ ಗುಣಮಟ್ಟ ಬೇರೆ ಬೇರೆ ಇರಬಹುದು. ಮಂಕುತಿಮ್ಮನ ಕಗ್ಗ ಅಷ್ಟು ವ್ಯಾಪಕವಾಗಿ ಜನಪ್ರಿಯವಾಗಿದೆ. ಇಂದೂ ಅದರ ಬಗ್ಗೆ ಯಾರಾದ್ರು ಏನಾದ್ರು ಬರೆದರೆ, ಹೇಳಿದ್ರೆ, ಮಾತಾಡಿದ್ರೆ ಜನ ಕಿಕ್ಕಿರಿದು ಕೇಳ್ತಾರೆ. ಅಂತಂದರೆ ಜನಕ್ಕೆ ಬೇಕಿರುವ ಸಾಹಿತ್ಯ ಯಾವುದು? ರಾಘವಾಂಕ ಹೇಳ್ದ ಜನ ಬದುಕಬೇಕು ಅಂತ ಕಾವ್ಯ ಬರಿತಾ ಇದ್ದೀನಿ ಅಂತ. ಜನಕ್ಕೆ ಬೇಕಾಗಿರುವ ಸಾಹಿತ್ಯ ಈ ರೀತಿಯಾದಿದೆ ಅಂತಂದರೆ ಆ ಸಾಹಿತ್ಯದ ಮೌಲ್ಯ ಏನಿರಬೇಕು ಅದನ್ನು ನೋಡಬೇಕು ಅಂತ ನನಗನ್ಸುತ್ತೆ. ಇನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಏನಾಗಿದೆ ಈಚಿನ ಒಂದು 2-3 ದಶಕಗಳಲ್ಲಿ ಅಂತಂದರೆ, ಭಾರತೀಯರಿಗೆ ಸಂಪತ್ತಿ ಹೆಚ್ಚಾಗ್ತಾ ಇದೆ, ಹಣ ಹೆಚ್ಚಾಗ್ತಾ ಇದೆ. ಹೊಟ್ಟೆಪಾಡಿಗಾಗಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಸೇರಿ ಕೆಲಸ ಮಾಡ್ತಕ್ಕಂಥ ನಮ್ಮ ತರುಣರು, ತರುಣಿಯರು ತಮ್ಮ ಸಂತೋಷಕ್ಕಾಗಿ ಸಾಹಿತ್ಯ ಓದಿಕೊಂಡು ಪುಸ್ತಕ ಬರಿತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ, ಅನುವಾದ ಮಾಡ್ತಾ ಇದ್ದಾರೆ. ಒಬ್ಬ ತರುಣ ಮಿತ್ರ ಚಿಟ್ಟೆಗಳ ಬಗ್ಗೆ ಒಂದು ಸಂಶೋಧನಾ ಗ್ರಂಥವನ್ನು ಬರೆದ, ಮತ್ತೊಬ್ಬ ತರುಣ ಮಿತ್ರ ದೇವಾಲಯಗಳ ಬಗ್ಗೆ ಬರೆದ, ಇನ್ನೊಬ್ಬರು ಶಾಸನಗಳ ಬಗ್ಗೆ ಬರೆದರು, ಮತ್ತೊಬ್ಬರು ಇನ್ನೊಂದು ಬಗೆಯಲ್ಲಿ ಈ ಶೃಂಗಾರದ ಪದ್ಯಗಳು ಜಗತ್ತಿನಾದ್ಯಂತ ಚದುರು ಹೋಗಿರ್ತಕ್ಕಂಥದ್ದು ಚಮತ್ಕಾರ ಪದ್ಯಗಳು, ಅದರ ಬಗ್ಗೆ ಬರೆದರು. ಇವರೆಲ್ಲರೂ ಮುಖ್ಯವಾದಂಥ ಸಾಹಿತ್ಯ ವಾಹಿನಿಗೆ ಸಂಬಂಧಪಟ್ಟಿಲ್ಲ. ಇಂತಹ 100 ಸಾವಿರಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅದನ್ನು ಗಮನಿಸಬೇಕು. ಮತ್ತು ಈಗಿನ ಒಂದು 2-3 ದಶಕಗಳಲ್ಲಿ ಪ್ರತಿ ಪತ್ರಿಕೆಯಲ್ಲೂ ಅಂಕಣ ಬರಹಗಳು ಬಹಳ ಬಂದಿವೆ. ಹಾಮಾನಾಯಕರು, ನಿರಂಜನ ಅವರು ಇಂಥವರು ಆರಂಭ ಮಾಡಿದ್ದು ವ್ಯಾಪಕವಾಗಿ ಬಂದಿವೆ. ಅದರೊಳಗೆ ಗಂಭೀರವಾದದ್ದು, ಸಾಮಾನ್ಯವಾದದ್ದು, ಕಳಪೆ ಎಲ್ಲ ಇದೆ. ಅವುಗಳ ಒಂದು ವಿಶೇಷವಾದ ಮೌಲ್ಯಮಾಪನ ಕೂಡ ನಾವು ಮಾಡಬೇಕಾಗಿದೆ. ಹಾಗೆ ಕಥಾ ಸಾಹಿತ್ಯದಲ್ಲಿ ಕೂಡ ನಾವು ನೋಡ್ತೀವಿ. ಹನಿಗವಿತೆ ಬರೀತಾರೆ, ಚುಟುಕ ಬರೀತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಲಯಬದ್ಧವಾಗಿ ನನ್ನಂಥವರಿಗೆ ಜ್ಞಾಪಕ ಇಟ್ಟುಕೊಳ್ಳೋಕ್ಕೆ ಅನುಕೂಲವಾಗಿರುವಂತೆ ಬರೆದರೆ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ, ಎಲ್ಲರ ಬಾಯಿನಲ್ಲಿ ಆ ಸಾಹಿತ್ಯ ನಲಿದಾಡುತ್ತದೆ ಅಂತ ನಾನು ನಿವೇದನೆ ಮಾಡ್ತೀನಿ. ಹೀಗೆ ಸಾಹಿತ್ಯದ ವ್ಯಾಪ್ತಿ ತುಂಬ ಬೆಳೀತಾ ಇದೆ. ಅದರ ಮೌಲ್ಯಮಾಪನವನ್ನು ಮಾಡಬೇಕು. ಮತ್ತು ಪರಿಸರದ ಬಗ್ಗೆ ಈಗಾಗಲೇ ಒಂದು 30 ವರ್ಷಗಳ ಹಿಂದಿನಿಂದ ಆಂದೋಲನ ದೊಡ್ಡ ರೀತಿಯಲ್ಲಿ ನಡೀತಾ ಬಂತು. ಆದರೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳನ್ನು ತೊಡಗಿಸ್ಕೋತಾ ಇದ್ದಾರೆ. ಉದಾಹರಣೆಗೆ ರಾಧಾಕೃಷ್ಣ ಬಡತಿ ಅಂತವರು ನೀರಿನ ಬಗ್ಗೆನೇ ಬರೀತಾ ಇದ್ದಾರೆ.
ಶಿವಾನಂದ ಕಳವೆ ಅವರು ನದಿಗಳ ಬಗ್ಗೆ ಬರಿತಾ ಇದ್ದಾರೆ. ಈ ತರಹ ಒಂದೊಂದು ವಿಷಯವನ್ನು ಸ್ಪೆಷಲೈಸ್ ಆಗಿ ಮಾಡಿಕೊಂಡು ಬರಿತಾ ಇರ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ತೀವಿ. ದಕ್ಷಿಣ ಕನ್ನಡದವರು ಶಶಿಧರ್ ಹಾಲಾಡಿಯವರು ಆ ರೀತಿಯಾದ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಗಮನಕ್ಕೆ ಬರುವಂಥ ಎಷ್ಟೆಷ್ಟು ಮೂಲೆಗಳು ಕೋಣಗಳಿವೆಯೋ ಅಲ್ಲಿಂದ ಎಲ್ಲ ನೋಡೋ ತರಹ ಆದರೆ ಬಹಳ ಒಳ್ಳೆಯದಾದೀತು. ಆಮೇಲೆ ಇನ್ನೂ ಒಂದು ಒಳ್ಳೆಯ ಸಂಗತಿ ಏನೆಂದರೆ, ಇತಿಹಾಸ ಕಾದಂಬರಿಗಳನ್ನು ನವ್ಯರ ಕಾಲದಲ್ಲಿ ಉಪೇಕ್ಷೆ ಮಾಡದಂತೆ ಮಾಡಿಬಿಟ್ಟಿದ್ರು. ಈ ಇತಿಹಾಸದ ಕಾದಂಬರಿಗಳು, ಐತಿಹಾಸಿಕವಾದ ವಿಷಯಗಳನ್ನು ಒಳಗೊಂಡಂಥ ಕಾದಂಬರಿಗಳು ತುಂಬ ಬರ್ತಾ ಇವೆ. ಅವುಗಳ ಸಾರಾಸಾರ ವಿವೇಚನೆ ಮಾಡಬೇಕು. ಈಗ ಒಂದು ಸೇಲಬಿಲಿಟಿ ಮಾರ್ಕೆಟ್ ಇದೆ, ಅವುಗಳಿಗೆ ವಿಕ್ರಯ ಇದೆ ಅಂತ ಬರೆದರೆ ಸರಿಯಾಗುತ್ತಾ, ಅವುಗಳಲ್ಲಿ ಸಾರ ಇದೆಯಾ ಇಲ್ವಾ ಅಂತ ಅನ್ನೋದನ್ನು ವಸ್ತುನಿಷ್ಠವಾಗಿ ರಸ ಪ್ರಜ್ಞೆಯಿಂದ ಮಾಡಬೇಕಾಗಿದೆ. ಈ ರೀತಿಯಾದ ಮೌಲ್ಯಮಾಪನ ಮಾಡದೇ ಇದ್ದರೆ ಪುಸ್ತಕಗಳು ಅಚ್ಚಾಗತ್ವೆ, ಜನ ಕೊಳ್ತಾರೆ. ಆ ವಿಷಯದಲ್ಲಿ ನಾವು ಹೆಮ್ಮೆ ಪಡಬೇಕು. ನೆರೆನಾಡಿಂದಾದಂಥ ಆಂಧ್ರ ಪ್ರದೇಶವನ್ನಾಗಲಿ ತಮಿಳುನಾಡನ್ನಾಗಲಿ ನೋಡಿದ್ರೆ ಅದಕ್ಕಿಂತ ಕನ್ನಡದಲ್ಲಿ ಈ ಓದುಗರ ಒಳ್ಳೆಯ ಸಾಹಿತ್ಯದ ಪ್ರಜ್ಞೆ ತುಂಬ ಚೆನ್ನಾಗಿದೆ, ಉತ್ತೇಜನವೂ ಇದೆ ಅಂತ ನನಗನ್ಸುತ್ತೆ. ಆದರೆ ಪ್ರಾಮಾಣಿಕವಾದ ವಿಮರ್ಶನ ಮೌಲ್ಯಮಾಪನ ಆಗಬೇಕು. ಹಾಗೆ ಮೌಲ್ಯಮಾಪನ ಮಾಡಬಲ್ಲಂತಹ ಪ್ರಬುದ್ಧರು ಮತ್ತು ಪರಿಶ್ರಮಶಾಲಿಗಳು ಆದವರು ಬರುವಂತೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಈ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಇಡುವ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಕೃತಜ್ಞನಾಗಿದ್ದೀನಿ. ಧನ್ಯವಾದ. ನಮಸ್ಕಾರ. ಡಾಕ್ಟರ್ ಆರ್ ಗಣೇಶ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಬಾರಿಯ ಲಕ್ಷ ದೀಪೋತ್ಸವ 5 ದಿನ ಅಲ್ಲ 6 ದಿನ ಅಂತ ಹೇಳಬೇಕಾಗ್ತದೆ. ನವಂಬರ್ 25ರಂದು ಪೂಜ್ಯ ಕಾವಂದರ 77ನೆಯ ಜನ್ಮದಿನಾಚರಣೆ ಆಗಿದೆ. ಈ ವಿಶೇಷದ ಜೊತೆಗೆ ಮತ್ತೊಂದು ಇಂಡಿಯಾ ಬುಕ್ಸ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯು ನಮ್ಮ ಮಂಜುಷಾ ಮ್ಯೂಸಿಯಮನ್ನು ಗುರುತಿಸಿ ಅದಕ್ಕೆ ಸೇರ್ಪಡೆಗೊಳಿಸಿರುವಂತಹ ಒಂದು ಗೌರವವು ಆ ದಿನ ಪ್ರಾಪ್ತವಾಗಿರುವಂಥದ್ದು. ಅದರ ಅಧಿಕೃತ ಪ್ರಮಾಣ ಪತ್ರವನ್ನು ನಿನ್ನೆ ಪ್ರದಾನ ಮಾಡಲಾಗಿದೆ. ಪೂಜ್ಯ ಹೆಗಡೆ ಅವರು ಸ್ವೀಕರಿಸಿದ್ದಾರೆ. ಇಂತಹ ಒಂದು ಕ್ಷೇತ್ರದ ಹಿರಿಮೆ ಮಂಜುಷಾ ವಸ್ತು ಸಂಗ್ರಹಾಲಯ. ಇಲ್ಲಿ ಕ್ಯೂರೇಟರ್ ಆಗಿರುವವರು ಶ್ರೀ ಪುಷ್ಪದಂತ ಅನ್ನುವವರು. ಅವರೊಂದು ಕೃತಿಯನ್ನು ಈಗ ಈ ಸಂದರ್ಭದಲ್ಲಿ ರಚನೆ ಮಾಡಿದ್ದಾರೆ, ಉಪರತ್ನಗಳು ಮತ್ತು ನವರತ್ನಗಳು ಎಂಬಂಥ ಕೃತಿ. ಇದರ ಬಿಡುಗಡೆ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಅವರು ನಮ್ಮ SDM ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಅನ್ನುವಂಥದ್ದು ಕೂಡ ಹೆಮ್ಮೆಯ ವಿಚಾರ. ಮೂಲತಃ ಉಜಿರೆಯವರಾಗಿದ್ದಾರೆ. ಬರೆಯುವಂಥದ್ದು ಅವರ ಹವ್ಯಾಸ. ಮುಖ್ಯವಾಗಿ ಸಂಶೋಧನಾ ಲೇಖನಗಳು, ಧಾರ್ಮಿಕ ಲೇಖನಗಳನ್ನೆಲ್ಲ ಅವರು ಬರೆಯುವಂಥದ್ದು. ರೇಡಿಯೋ ಭಾಷಣ ಹಾಗೆಯೇ ತುಳು ಭಾಷಣಗಳನ್ನು ಕೂಡ ಬರೀತಿದ್ದಾರೆ. ವಿಶೇಷವಾಗಿ ಭುವನವಾಹಿನಿ, ನಿರಂತರ ಪತ್ರಿಕೆ ಹಾಗೆಯೇ ಮಂಜುವಾಣಿ ಪತ್ರಿಕೆಗಳಲ್ಲಿ ಕೂಡ ಅವರು ಲೇಖನಗಳನ್ನು ಪ್ರಕಟಿಸ್ತಾ ಬಂದವರು. ಇಂತಹ ಪುಷ್ಪದಂತವರು ಇವತ್ತು ತರ್ತಿರುವಂತಹ ಈ ಒಂದು ಕೃತಿ ಏನಿದೆ, ಇದು 1/8 ಡೆಮ್ಮಿ ಆಕಾರದ ಕೃತಿಯಾಗಿದ್ದು ಮುಖಪುಟ ಸೇರಿದಂತೆ 120 ಪುಟಗಳಿಂದ ಕೂಡಿದೆ. ಇದರಲ್ಲಿ 19 ಲೇಖನಗಳಿವೆ. ಪುಸ್ತಕಕ್ಕೆ ಮೌಲಿಕ ಮುನ್ನುಡಿಯನ್ನು ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರು ಬರೆದಿದ್ದು, ಇದು ಇದರ ಓದಿಗೆ ಉತ್ತಮ ಪ್ರವೇಶಿಕೆಯಾಗಿದೆ. ಮುನ್ನುಡಿಯ ಕೊನೆಯಲ್ಲಿ ಮಾತೃಶ್ರೀಯವರು ಹೀಗೆ ಬರೀತಾರೆ: ಪುಷ್ಪದಂತರಿಂದ ಅಚ್ಚುಕಟ್ಟಾಗಿ ರಚಿತವಾದ ಈ ಪುಸ್ತಕವು ಸಂಶೋಧನಾತ್ಮಕ ಲೇಖನವನ್ನೊಳಗೊಂಡು ಆಸಕ್ತಿಯಿಂದ ಓದಿಸಿಕೊಂಡು ಹೋಗುತ್ತದೆ. ಧಾರ್ಮಿಕ ವಿಷಯಗಳೊಂದಿಗೆ ಸಾಹಿತ್ಯವೂ ಸೇರಿಕೊಂಡಿರುವುದರಿಂದ ಎಲ್ಲ ಓದುಗರಿಗೂ ಇದು ಸಂಗ್ರಹದಾಯಕ ಮತ್ತು ಪ್ರಯೋಜನದಾಯಕ ಎಂದು ಬರೆದು ಶುಭವನ್ನು ಹಾರೈಸಿದ್ದಾರೆ. ಇದೀಗ ಈ ಕೃತಿಯನ್ನು ಈ ಅಧಿವೇಶನದ ಅಧ್ಯಕ್ಷರಾಗಿರುವಂತಹ ಪಾದೇಕಲ್ಲು ವಿಷ್ಣು ಭಟ್ ಸರ್ ಅವರು ಬಿಡುಗಡೆ ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಉಪರತ್ನಗಳು ಮತ್ತು ನವರತ್ನಗಳು, ಶಂಖ, ಸಾಲಿಗ್ರಾಮ, ರುದ್ರಾಕ್ಷಿಗಳು ಕೃತಿ ವೈಜ್ಞಾನಿಕ ನೆಲೆಯಲ್ಲಿ ರಚನೆಗೊಂಡಿರುವಂಥದ್ದಾಗಿದೆ. ಇದರಲ್ಲಿ ನವರತ್ನಗಳ ಉಗಮ, ಬೆಳವಣಿಗೆ, ಕೆತ್ತನೆ, ಉಪಯೋಗ, ಧಾರಣೆಗಳ ಬಗ್ಗೆ ಸವಿಸ್ತಾರವಾಗಿ ನಿರೂಪಿತಗೊಂಡಿರುವಂಥದ್ದು. ಇಂತಹ ಅಮೂಲ್ಯ ಕೃತಿಯನ್ನು ಶ್ರೀಯುತ ಪುಷ್ಪದಂತ ಅವರು ಬರೆದು ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ಅದು ಅನಾವರಣಗೊಳ್ತಾ ಇದೆ. ಸುಮಾರು 40 ವರ್ಷಗಳಿಂದ ಶ್ರೀ ಕ್ಷೇತ್ರದ
ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೃತಿ ರಚನೆಗಾಗಿ ಪೂಜ್ಯರಿಂದ ಅವರು ಗೌರವ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಈ 92ನೆಯ ಸಾಹಿತ್ಯ ಸಮ್ಮೇಳನದ ಅಧಿವೇಶನ, ಇದರ ಅಧ್ಯಕ್ಷತೆಯ ಹಿರಿಮೆ ನಮ್ಮ ಕರಾವಳಿಗರಿಗೆ ಪ್ರಾಪ್ತವಾಗಿರುವಂಥದ್ದು ಇಂದಿನ ವಿಶೇಷ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕರಾವಳಿಯ ಪಂಡಿತ ಪರಂಪರೆಯ ಕೊನೆಯ ಕೊಂಡಿ ಎಂದರೂ ತಪ್ಪಲ್ಲ. ಡಾಕ್ಟರ್ ಪಾದೇಕಲ್ಲು ವಿಷ್ಣುಭಟ್ ಅವರನ್ನು ಈಗ ಸನ್ಮಾನಿಸುವಂತಹ ಸುಸಮಯ. ನಮ್ಮ ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಮತ್ತು ಡಾಕ್ಟರ್ ಬಿ ಯಶೋವರ್ಮ ಸರ್ಗಳ ಬಳಿಕ ಇದೀಗ STM ಶಿಕ್ಷಣ ಸಂಸ್ಥೆಗಳನ್ನು ಸಮರ್ಥವಾಗಿ ಮುನ್ನಡೆಸುತ್ತಿರುವಂತಹ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರು ಡಾಕ್ಟರ್ ಪಾದೇಕಲ್ಲು ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವದ ಅಂಗವಾಗಿ ದಿನಾಂಕ 30/11/2024 ಶನಿವಾರದಂದು ನಡೆದ ಸಾಹಿತ್ಯ ಸಮ್ಮೇಳನದ 92ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಬಹುಶ್ರುತ ವಿದ್ವಾಂಸರು, ಲೇಖಕರು, ಸಂಶೋಧಕರು ಆಗಿರುವಂತಹ ಡಾಕ್ಟರ್ ಪಾದೇಕಲ್ಲು ವಿಷ್ಣುಭಟ್ಟ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭ ಕಾಮನೆಗಳೊಂದಿಗೆ ಗೌರವ ಆದರಪೂರ್ವಕವಾದಂತಹ ಅಭಿನಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ 30/11/2024. ಪೂಜ್ಯರು ಅಧ್ಯಕ್ಷರಿಗೆ ಶಾಲು, ಹಾರ, ಸ್ಮರಣಿಕೆ ಹಾಗೂ ಸನ್ಮಾನ ಪತ್ರವನ್ನು ನೀಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಡಾಕ್ಟರ್ ಪಾದೇಕಲ್ಲು ವಿಷ್ಣುಭಟ್ ಅವರಿಗೆ ಅಭಿನಂದನೆಗಳು, ಅಭಿವಂದನೆಗಳು ಸರ್. ಸರ್ ಪಾದೇಕಲ್ಲು ವಿಷ್ಣುಭಟ್ ಸರ್ ಅವರು ಇದೀಗ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಂಜುನಾಥಾಯ ನಮಃ. ಈ ದಿನ ಲಕ್ಷದೀಪದ ವಿಶೇಷ ಸಂದರ್ಭ ಮತ್ತು ಅನೇಕ ವರ್ಷಗಳಿಂದ 92ನೇ ಅಧಿವೇಶನ ಅಂತ ಹೇಳಿದರು. ಈ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇವೆ. ಬಹಳ ಸಂತೋಷ. ನಮ್ಮ ನಾಡಿನಲ್ಲಿ ಒಂದು ವಿಶೇಷವಾದಂತಹ ಪರಿಣಾಮವನ್ನು ಉಂಟು ಮಾಡುವಂತಹ ಒಂದು ಕೆಲಸವನ್ನು ಬಹಳ ದೂರದೃಷ್ಟಿ ಇರುವಂಥ ಹಿರಿಯರು ಮಾಡಿದ್ದಾರೆ.
ಅದನ್ನು ಅಷ್ಟೇ ಸಮರ್ಥವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ, ನಾಡಿನ ಭಾಗ್ಯ. ಇಂಥ ಒಂದು ಸುಸಂದರ್ಭದಲ್ಲಿ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸುವುದು ಅಂತ ಹೇಳಿದರು. ಅಲಂಕಾರಕ್ಕಾಗಿ ಮಾತ್ರ ನಾನಲ್ಲಿ ಕುಳಿತಿದ್ದೇನೆ. ನಿಜವಾಗಿ ಈ ಒಂದು ಸ್ಥಾನವನ್ನು ಬಯಸಿದ್ದೂ ಇಲ್ಲ, ನಿರೀಕ್ಷಿಸಿದ್ದೂ ಇಲ್ಲ. ಆದರೆ ಅದು ಮಂಜುನಾಥನ ದಯೆ, ಮಾತಾಡುವ ಮಂಜುನಾಥನ ಮೂಲಕ ಅದು ಒದಗಿದೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಅದಕ್ಕಾಗಿ ಎಲ್ಲರಿಗೂ ವಂದನೆಯನ್ನು ಸಮರ್ಪಿಸಿ ನಾನು ಸಂತೋಷವನ್ನು ಅನುಭವಿಸುತ್ತೇನೆ, ಅಷ್ಟೇ ಹೇಳ್ಬೋದಷ್ಟೆ. ಈ ಸಮ್ಮೇಳನದ ಈ ವೇದಿಕೆಯಲ್ಲಿ ನನಗೆ ತರಗತಿಯಲ್ಲಿ ಅಧ್ಯಾಪಿಕೆಯಾಗಿದ್ದಂಥ ಹಿರಿಯರು ಶ್ರೀಮತಿ ಪ್ರಮೀಳಾ ಅವರು ಕುಳಿತಿದ್ದಾರೆ. ನಾನು ಎಳೆಯ ತರುಣನಾಗಿ BA 3ನೇ ವರ್ಷದ ತರಗತಿಯಲ್ಲಿದ್ದಾಗ ಅವರು ಕಾಸರಗೋಡಿನಲ್ಲಿ ತಮ್ಮ MAಯನ್ನು ಮುಗಿಸಿ, ಈ ಕಾಸರಗೋಡು ಅಂತ ಹೇಳುವಾಗ ಗಣೇಶರು ಆಗ ಹೇಳಿದರು, ನಾವು ದಕ್ಷಿಣ ಕನ್ನಡ ಅಂತ ಹೇಳಿದರೆ ದಕ್ಷಿಣ ಕನ್ನಡ, ಈಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡನ್ನೂ ಹೇಳ್ತೇವೆ ಅಂತ ಹೇಳಿ. ಆದರೆ ನಾವು ದಕ್ಷಿಣ ಕನ್ನಡ ಅಂತ ಹೇಳುವಾಗ ಕಾಸರಗೋಡನ್ನು ಸೇರಿಸಿ ಹೇಳ್ತೇವೆ. ನೀವು ಎಲ್ಲಿಗೆ ಹೋಗಿದ್ದೀರಿ ಅಂತ ಉಡುಪಿಯವರೊಬ್ಬರು ಕೇಳಿದರು. ಯಾರೋ ಹೀಗೆ ಮಾತಾಡುವಾಗ ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ನಾನು ಕೇರಳಕ್ಕೆ ಹೋಗಿದ್ದೆ ಅಂತ ಹೇಳಿದೆ. ಎಲ್ಲಿ ಕೇರಳಕ್ಕೆ ಹೋಗಿದ್ದಿರಿ, ಯಾವ ಊರಿಗೆ ಅಂತ ಕೇಳಿದರೆ ಕುಂಬಳೆಗೆ ಹೋಗಿದ್ದೆ ಅಂತ ಹೇಳಿದರು. ಕುಂಬಳೆಯನ್ನು ಕೇರಳ ಅಂತ ಹೇಳಿ ದಾಖಲೆಗೆ ರಾಜ್ಯದ ವಿಂಗಡಣೆಯ ಪ್ರಕಾರ ದಾಖಲೆಯಲ್ಲಿ ಒಪ್ಪಿಕೊಡಬೇಕಾಗಿದೆ, ಒಪ್ಪಿಕೊಂಡಿದ್ದೇವೆ. ಆದರೆ ನಾವು ಅದನ್ನು ಕೇರಳ ಅಂತ ಹೇಳೋದಿಲ್ಲ, ಅದು ಕಾಸರಗೋಡು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದೆಂಬಂಥ ಒಂದು ಭಾವನೆ ನಮ್ಮೆಲ್ಲರಲ್ಲಿದೆ. ಗೋವಿಂದ ಪೈಗಳು ಅವರ ಕೊನೆಯ ಉಸಿರಿರುವವರೆಗೂ ಮಂಜೇಶ್ವರದ ಗೋವಿಂದ ಪೈಗಳು ದಕ್ಷಿಣ ಕನ್ನಡದವರೇ ಆಗಿದ್ದರು. ಮಂಜೇಶ್ವರ ಅವರಿಗೆ ಕೇರಳವಾಗಿರಲಿಲ್ಲ. ಕಾಸರಗೋಡಿನಲ್ಲಿ MAಯನ್ನು ಮುಗಿಸಿ ಅವರು ನಮಗೆ ಅಧ್ಯಾಪಕ ವರ್ಗದಲ್ಲಿ ಸೇರಿಕೊಂಡು ನಮಗೆ ಛಂದಸ್ಸಿನ ವೈಶಿಷ್ಟ್ಯ ಏನು, ವಿಶೇಷತೆ ಏನು ಅಂತ ಹೇಳೋದನ್ನು ಗಣೇಶರು ಹೇಳಿದರು. ಅದರ ಬಗ್ಗೆ ವಿವರ ಹೇಳುವುದಿಲ್ಲ. ಅವರು ಛಂದಸ್ಸು ಮತ್ತು ಹರಿಹರನ 6 ರಗಳೆಗಳು ಎಂಬ 6 ರಗಳೆಗಳ ಕೃತಿ ಇವನ್ನು ನಮಗೆ ಪಾಠ ಮಾಡಿದಂಥ ನೆನಪು ನನಗೆ ಆಗ್ತದೆ. ಅವರ ಅಂದಿನ ಉತ್ಸಾಹ ಇತ್ಯಾದಿಗಳನ್ನು ನಾನು ಇವತ್ತಿಗೂ ನೆನಪು ಮಾಡಿಕೊಳ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ನಾನು ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಈ ಸಮ್ಮೇಳನವನ್ನು ಆಯೋಜಿಸಲು ಏನು ಕಾರಣ ಆಯಿತೋ ಅದು ನಮಗೆ ಇವತ್ತಿಗೆ ಗೊತ್ತಿಲ್ಲ. ಇಂಥದ್ದೊಂದು ಬೇಕೇ ಬೇಕು ಅಂತ ಹೇಳಿ ಯಾವುದೋ ಆ ಕಾಲದ ಅನೇಕ ವಿಷಯಗಳನ್ನು ಯೋಚನೆ ಮಾಡಿದಂಥ ಮಂಜಯ್ಯ ಹೆಗಡೆಯವರು ಈ ಪ್ರಕ್ರಮವನ್ನು ಪ್ರಾರಂಭ ಮಾಡಿದಂಥದ್ದು ಇರಬಹುದು. ಅವರು 1933ರಲ್ಲಿ ಈ ಸಮ್ಮೇಳನ ಅಂತ ಹೇಳುವಾಗ 2 ಸಮ್ಮೇಳನಗಳು, ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನ, ಈ ಸಮ್ಮೇಳನಗಳನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ಆ ಸಮ್ಮೇಳನಗಳ ಸ್ವಾಗತದ ಮಾತುಗಳಲ್ಲಿ ಈ ಮಾತುಗಳನ್ನು ಹೇಳಿದ್ರಂತೆ. ಇದು ದಾಖಲೆಗಳಲ್ಲಿ ನಮಗೆ ಸಿಗುತ್ತದೆ. ಅವರು ಹೇಳಿದ ಮಾತು ಹೀಗಿದೆ: ನಮ್ಮ ಜಿಲ್ಲೆಯಲ್ಲಿ ನಡೆಯುವ ಪ್ರಮುಖ ಜಾತ್ರೆಗಳ ಕಾಲದಲ್ಲಿ ಇಂತಹ ಸಮ್ಮೇಳನಗಳು ನೆರವೇರಿದುದಾದರೆ ನಮ್ಮ ಕನ್ನಡ ನಾಡಿನ ಉನ್ನತಿಗೆ ಬಹಳ ದೂರವಿಲ್ಲ. ಇದು ಮಂಜಯ್ಯ ಹೆಗಡೆಯವರು ಹೇಳಿದಂತಹದ್ದು. ಜಾತ್ರೆ ಅಂತ ಹೇಳಿದರೆ ಅಲ್ಲಿ ಕೇವಲ ಸಂತೆ ತಿರುಗುವಂತಹದ್ದೋ, ವಸ್ತುಗಳನ್ನು ಖರೀದಿಸುವಂತಹದ್ದೋ, ವಿಹರಿಸುವಂತಹದ್ದೋ, ಅಥವಾ ಬೇರೆ ಬೇರೆ ತಿಂಡಿಗಳನ್ನು ತಿಂದು ಸಂತೋಷ ಪಡುವಂತಹದ್ದೋ, ಬಂಧುಗಳನ್ನು ಗುರುತಿಸುವಂತಹದ್ದು ಇಷ್ಟು ಮಾತ್ರ ಅಲ್ಲ. ಚಿಂತನೆಗೆ, ವಿಚಾರಕ್ಕೆ ಏನು ವಿಷಯ ಇದೆ ಅಂಥ ವಿಷಯಗಳು ಅಲ್ಲಿ ಬರಬೇಕು. ಇದು ಧರ್ಮಸ್ಥಳದಲ್ಲಿ ನಡೆದರೆ ಸಾಲದು, ನಮ್ಮ ಜಿಲ್ಲೆಯ ಎಲ್ಲ ದೇವಾಲಯಗಳ ಉತ್ಸವಗಳಲ್ಲಿ ನಡೆಯಬೇಕು ಅಂತ ಅವರು ಹೇಳಿದರು. ಅವರಾಗ ಜಿಲ್ಲೆಯನ್ನು ಹೇಳಿದರು, ಆದರೆ ಆ ಜಿಲ್ಲೆ ಅಂತ ಹೇಳಿದಾಗ ಅದು ನಮ್ಮ ನಾಡಿನ ಅಂತ ಹೇಳುವುದೇ ಅರ್ಥ, ಅಖಿಲ ಕರ್ನಾಟಕ ಎಂಬಂಥದ್ದೇ ಅರ್ಥ. ಮುಂದುವರಿದು ಇನ್ನೊಂದು ಮಾತು ಹೇಳ್ತಾರೆ: ಈ ನಮ್ಮ ಸಮ್ಮೇಳನ ಕಾರ್ಯವು ನಮ್ಮಗಳ ಇಹಪರ ಸುಖಕ್ಕೆ ಕಾರಣವಾಗಿ ಬೆಳಗಲಿ, ಆಸ್ತಿಕ ಧರ್ಮವೇ ಮೆರೆಯಲಿ
ಹೆಗ್ಡೆಯವರ ಮಾತು, ಮಂಜಯ್ಯ ಹೆಗ್ಡೆಯವರ ಮಾತು, ಆಸ್ತಿಕ ಧರ್ಮವೇ ಮೆರೆಯಲಿ, ಜಯವಾಗಲಿ ಧರ್ಮಕ್ಕೆ, ಶಾಂತಿಯುಂಟಾಗಲಿ ದೇಶಕ್ಕೆ. ಈ ಮಾತು ಎಂಥ ವಿಶಿಷ್ಟವಾದಂಥದ್ದು ಎಂಬುದು ನಾವು ಗಮನಿಸಬೇಕು. ನಮ್ಮ ಧರ್ಮವೇ, ಪರಂಪರೆಯೇ ಹೇಳ್ತೇವೆ, ಓಂ ಶಾಂತಿ 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 ಎಂಬ ಶಾಂತಿ ಮಂತ್ರದ ಮೂಲಕವೇ ಪ್ರತಿಯೊಂದು ಕಾರ್ಯವೂ ಕೊನೆಗೊಳ್ಳುತ್ತದೆ, ಪ್ರತಿಯೊಂದು ಪ್ರಾರಂಭವೂ ಆಗ್ತದೆ ಶಾಂತಿ ಮಂತ್ರದಿಂದ. ಇಂಥ ಒಂದು ಮಾತನ್ನು ಶಾಂತಿಯುಂಟಾಗಲಿ ದೇಶಕ್ಕೆ ಎಂಬುದಾಗಿ ಅವರು ಹಾರೈಸಿದರು. ಇನ್ನೂ ಒಂದು ಮಾತು, ಪ್ರೇಮೈಕ್ಯವು ಬೆಳೆಯಲಿ ನಮ್ಮೊಳಗೆ. ಪ್ರೇಮ ಐಕ್ಯ, ಪ್ರೇಮದಿಂದಾಗಿ ಐಕ್ಯ ಬೆಳೆಯಲಿ ನಮ್ಮೊಳಗೆ, ನಮ್ಮೆಲ್ಲರೊಳಗೆ ಐಕಮತ್ಯ ಉಂಟಾಗಲಿ ಎಂಬುದಾಗಿ ಅವರು ಹಾರೈಸಿದ್ದಾರೆ. ಅವರ ಹಾರೈಕೆ ಎಷ್ಟು ಸಾಧಿತವಾಗಿದೆ ಎಂಬಂಥ ಒಂದು ಸಮೀಕ್ಷೆ ನಡೆಯದೇ ಇದ್ದರೂ ಇದನ್ನು ನಾವು ಹಾರೈಸೋಣ. ಇದು ಯಾವಾಗಲೂ ಇರಲಿ, ಇದು ಯಾವಾಗಲೂ ಆಗಲಿ, ಹಾಗೆ ಸಾಧಿತವಾಗಿ ನಮ್ಮ ನಾಡು ಉನ್ನತಿಗೆ ಏರಲಿ ಎಂಬಂಥ ಹಾರೈಕೆಯನ್ನು ನಾವು ಮಾಡಬಹುದು, ಮಾಡಬೇಕು. ಮತ್ತು ಎಷ್ಟೇ ಒಳಿತ ಆದರೂ ಇನ್ನೂ ಒಳಿತ ಆಗಲಿ, ಎಷ್ಟೇ ಶಾಂತಿ ಉಂಟಾದರೂ ಇನ್ನೂ ಶಾಂತಿ ಉಂಟಾಗಲಿ ಎಂಬುದಾಗಿ ಹಾರೈಸುವುದು ಪದ್ಧತಿ. ಅದನ್ನು ನಾವು ಮಾಡಬೇಕು. ಯಾಕೆಂದರೆ ಶಾಂತಿ ಅಂತ ಹೇಳಿದಾಗ ಆ ಅಶಾಂತಿಯ ನೆನಪುಗಳು ನಮಗೆ ಬಂದು ಅದು ದೂರ ಇರಲಿ, ದೂರ ಇರಲಿ ಎಂಬುದಾಗಿ ನಮ್ಮ ಮನಸ್ಸು ಸದಾ ಹಾರೈಸುತ್ತದೆ. ಅಂಥದ್ದು ಧರ್ಮದಿಂದಲೂ ಸಾಹಿತ್ಯದಿಂದಲೂ ಸಾಧ್ಯ. ಸಾಹಿತ್ಯ ಧರ್ಮವನ್ನು ಪೋಷಿಸುತ್ತದೆ, ಧರ್ಮವನ್ನು ನಿರ್ದೇಶಿಸುತ್ತದೆ, ಧರ್ಮವನ್ನು ವಿಮರ್ಶಿಸುತ್ತದೆ. ನಿರ್ದೇಶಿಸುತ್ತದೆ ಅಂದರೆ ಧರ್ಮವನ್ನು ನಿರ್ದೇಶಿಸುವುದು ಆಡುವುದು ಅಲ್ಲ, ಧರ್ಮ ಯಾವುದು ಎಂಬುದಾಗಿ ನಿರ್ದೇಶಿಸಿ ಕೈ ಹಿಡಿದು ತೋರಿಸ್ತದೆ. ಇದು ಧರ್ಮ ಮಾರ್ಗ ಎಂಬುದಾಗಿ ಸಾಹಿತ್ಯ ಹೇಳ್ತದೆ. ಆದ್ದರಿಂದ ಸಾಹಿತ್ಯ ಮತ್ತು ಧರ್ಮ ಅದು ದೂರ ದೂರ ಇರುವಂಥವುಗಳು ಅಲ್ಲ ಎಂಬಂಥದ್ದನ್ನು ನಾನು ಹೇಳಬಹುದು. ಈ ಸ್ಥಾನ, ಅಧ್ಯಕ್ಷ ಸ್ಥಾನ ಎಂಬಂಥದ್ದು ಹಿರಿಯ ಅನೇಕ ಗಣ್ಯ ಮಹನೀಯರು, ಸಾಹಿತಿಗಳು, ವಿದ್ವಾಂಸರು ಕುಳಿತು ಅದಕ್ಕೆ ವಿಶೇಷ ಗೌರವವನ್ನು ಉಂಟು ಮಾಡಿದಂಥ ಸ್ಥಾನ ಎಂಬಂಥ ಪ್ರಜ್ಞೆ ನನ್ನ ಮನಸ್ಸಿನಲ್ಲಿದೆ. ಕೆಲವರ ಹೆಸರನ್ನು ಹೇಳುವುದಾದರೆ ಪರಮ ಸನ್ಮಾನ್ಯರಾದಂಥ ವೀರೇಂದ್ರ ಹೆಗ್ಡೆಯವರು ಪಟ್ಟಾಭಿಷಿಕ್ತರಾದ ಮೇಲೆ ಬಂದಂಥವರ ಅಧ್ಯಕ್ಷರಾದಂಥವರ ಹೆಸರನ್ನು ಮಾತ್ರ ಇಲ್ಲಿ ಉಲ್ಲೇಖಿಸ್ತೇನೆ. ಕೆಲವರದು ಹಿರಿಯ ಕವಿಗಳಾದಂಥ ಪೂತಿ ನರಸಿಂಹಾಚಾರ್ಯರು, ಬೆಟಗೇರಿ ಕೃಷ್ಣ ಶರ್ಮರು, ದಾರಾ ಬೇಂದ್ರೆಯವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಡಾಕ್ಟರ್ ಎಸ್ ವಿ ರಂಗಣ್ಣ ಅವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರರು, ಇವರೆಲ್ಲರೂ ಈಗ ದಿವಂಗತರು. ಕನ್ನಡ ಸಾಹಿತ್ಯದಲ್ಲಿ ಇವರ ಸ್ಥಾನ ಏನು ಎಂಬಂಥದ್ದನ್ನು ನಾವೆಲ್ಲ ಅರಿತಂಥವರೇ ಇದ್ದೇವೆ. ಅದಲ್ಲದೆ ಹಾಮಾನಾಯಕರು, ಕೆ ಎಸ್ ನರಸಿಂಹಸ್ವಾಮಿಯವರು, ಕಯ್ಯಾರ ಕಿಂಜಣ್ರಯ್ಯವರು, ಕೆ ಎಸ್ ನಿಸ್ಸಾರ್ ಅಹಮದರು, ಪ್ರೊಫೆಸರ್ ಕೀರ್ತಿನಾಥ ಕುರ್ತಕೋಟಿಯವರು, ಎಂ ವಿ ಸೀತಾರಾಮಯ್ಯನವರು, ಯು ಆರ್ ಅನಂತಮೂರ್ತಿಯವರು, ಜಿ ವೆಂಕಟಸುಬ್ಬಯ್ಯನವರು, ಇವರೆಲ್ಲರೂ ಈ ಪೀಠದಲ್ಲಿ ಕುಳಿತಂಥವರು ಮತ್ತು ಕಾಲ ಕಾಲಕ್ಕೆ ಬೇಕಾದಂಥ ಸುಸಂದೇಶಗಳನ್ನು ನೀಡಿದಂಥವರು. ಈಗ ಇರುವಂಥ ಹಿರಿಯರಾದ ಪ್ರೊಫೆಸರ್ ಎಸ್ ಎಲ್ ಭೈರಪ್ಪನವರು, ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು, ಆಮೇಲೆ ಇನ್ನೂ ಅನೇಕ ಮಂದಿ, ಹಂಪ ನಾಗರಾಜನವರು, ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಮೊದಲಾದವರೆಲ್ಲರೂ ಈ ಪೀಠದಲ್ಲಿ ತಮ್ಮ ಸಂದೇಶಗಳನ್ನು ನೀಡಿದ್ದಾರೆ. ನಾನು ಆ ಹಿರಿಯರ ಹಾಗೆ ಸಂದೇಶ ನೀಡುವ ಬದಲು ಈ ದಿನ ಉದ್ಘಾಟಕರು ಹೇಳಿದಂಥ ಮಾತುಗಳೇನಿವೆ ಅವುಗಳನ್ನು ನಾನು ಸಂಪೂರ್ಣ ಅನುಮೋದಿಸುತ್ತೇನೆ ಎಂಬಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ಅನೇಕ ಮುಖ್ಯವಾದಂಥ ವಿಷಯಗಳನ್ನು ಇಲ್ಲಿ ಎತ್ತಿದ್ದಾರೆ. ಅವು ನನ್ನ ಮನಸ್ಸನ್ನು ಕೂಡ ಕಾಡುವಂತಹ ವಿಷಯಗಳೇ ಆಗಿವೆ ಎಂಬುದು ಬಹಳ ಮುಖ್ಯವಾದಂಥ ಒಂದು ವಿಷಯ. ನಮಗೆ ರಾಜ್ಯೋತ್ಸವದ ದಿನ ಒಂದು ದಿನ ಅಲ್ಲ, ಒಂದು ತಿಂಗಳ ಕಾಲ, ನವೆಂಬರ್ ತಿಂಗಳಿಡೀ ಕನ್ನಡ ರಾಜ್ಯೋತ್ಸವದ ಸಮಯ ಎಂಬುದಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥವರಿದ್ದಾರೆ, ಸಂಭ್ರಮ ಆಚರಣೆಯನ್ನು ಮಾಡುವಂಥವರಿದ್ದಾರೆ. ಹಬ್ಬದಲ್ಲಿ ಸಂಭ್ರಮವೇನೋ ಸರಿ, ಸಂತೋಷ ಪಡಬೇಕಾದಂಥದ್ದು ಸರಿ, ಉತ್ಸವ ಪ್ರಿಯಾಹಿ ಮನುಷ್ಯಾಹ ಹಿರಿಯರೇ ಹೇಳಿದ್ದಾರೆ ಸರಿ. ಆದರೆ ಆ ಉತ್ಸವದ ಜೊತೆಗೆ
ಸಂಭ್ರಮದ ಜೊತೆಗೆ, ಆಚರಣೆಯ ಜೊತೆಗೆ, ವೈಭವದ ಜೊತೆಗೆ ಅಷ್ಟಿಷ್ಟು ಆಡಂಬರದ ತೋರ್ಪಡಿಕೆ ಅದೂ ಇರಬಹುದು. ಅದರ ಜೊತೆಗೆ ವಿಚಾರವೂ ಇರಬೇಕು, ಆಲೋಚನೆಯೂ ಇರಬೇಕು. ಪ್ರತಿ ಹಬ್ಬದ ಸಂದರ್ಭದಲ್ಲಿಯೂ ನಾವು ಹೊಸ ಹೊಸ ವಿಷಯಗಳನ್ನು, ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವು ಗಮನಿಸಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳೋಣ. ಈ ನವೆಂಬರ್ ರಾಜ್ಯೋತ್ಸವದ ಈ ತಿಂಗಳಿನಲ್ಲಿ ಹಿರಿಯರು ಅದರ ಬಗೆಗೆ ಆಲೋಚನೆ ಮಾಡಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿದಂತಹದ್ದು ಉಂಟು. ಉದಾಹರಣೆಗೆ ಈ ವರ್ಷ ನಮ್ಮ ಉದಯವಾಣಿ ಪತ್ರಿಕೆಯವರು ಪ್ರತಿ ದಿವಸ ಒಂದೊಂದು ಲೇಖನವನ್ನು ಬೆಳೆ ಕನ್ನಡ ಎಂಬ ಹೆಸರಿನಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಈಗಾಗಲೇ 30 ಲೇಖನಗಳು ಬಂದಿವೆ ಅಂತ ಕಾಣ್ತದೆ. ಅದರಲ್ಲಿ ಕೆಲವನ್ನು ನಾನು ಓದಿದ್ದೇನೆ, ಎಲ್ಲವನ್ನು ಓದಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲಿ ಕನ್ನಡದ ಬೇರೆ ಬೇರೆ ಚಿಂತಕರು, ಅದರಲ್ಲಿಯೂ ಹೆಚ್ಚು ಹೇಳಬಹುದಾದರೆ ಯುವ ಪೀಳಿಗೆಯವರು, ಅವರು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಹೇಳಿದ್ದಾರೆ, ನಿರೂಪಣೆ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾದಂಥ ವಿಷಯ. ಅವರು ಹೇಳಿದಂಥ ಎಷ್ಟೋ ವಿಷಯಗಳನ್ನು ಇನ್ನಷ್ಟು ವಿಸ್ತರಿಸುವಂಥ ಅವಶ್ಯಕತೆ ಇದೆ ಮತ್ತು ಆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಒಂದು ಚರ್ಚೆ ನಡೆಸಬೇಕಾದಂಥ ಅವಶ್ಯಕತೆ ಇದೆ. ಆ ಕೆಲಸವನ್ನು ಒಂದು ಪತ್ರಿಕೆ ಮಾಡಿದೆ. ಆದರೆ ಪತ್ರಿಕೆಯ ಒಂದು ಮಧ್ಯಪುಟದ ಲೇಖನ ಅಂಥೇಳಿ ಅದನ್ನು ಹೀಗೆ ಮೇಲಿನಿಂದ ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಭಾವಚಿತ್ರವೋ ಏನಾದರೂ ಇದ್ದರೆ ಅದನ್ನು ನೋಡಿ ಯಾರು ಲೇಖಕರು ಎಂಬುದನ್ನು ಹೇಳಿ ನೋಡಿ ಅದನ್ನು ಬದಿಗೆ ಇರಿಸುವಂಥ ಓದುಗರು ಧಾರಾಳವಾಗಿ ಇದ್ದಾರೆ. ಆದರೆ ನಾವು ಒಂದು ವಿನಂತಿ ಮಾಡಿಕೊಳ್ತೇನೆ, ಈ ಸಲದ ಪತ್ರಿಕೆಗೆ, ಈ ಸಲದ ಒಂದು ತಿಂಗಳ ಪತ್ರಿಕೆಯ ಲೇಖನಗಳನ್ನು ನಾವು ಪುನಃ ಪರಿಶೀಲಿಸುವ ಹಾಗೆ ಇದೆ ಎಂಬಂತಹದ್ದು. ಅದರಲ್ಲಿ ಉಪಭಾಷೆಗಳ ಬಗ್ಗೆ ಈಗಾಗಲೇ ಗಣೇಶರು ಇಲ್ಲಿ ಪ್ರಸ್ತಾವಿಸಿದರು. ಅನೇಕ ಉಪಭಾಷೆಗಳಿವೆ, ಬೇರೆ ಬೇರೆ ಪ್ರದೇಶದ ಉಪಭಾಷೆಗಳಿವೆ, ಪ್ರಾದೇಶಿಕ ಉಪಭಾಷೆಗಳು ಎಂಬುದಾಗಿ ಹೇಳ್ತಾರೆ. ಇವನ್ನು ಪ್ರಾದೇಶಿಕ ಉಪಭಾಷೆಗಳು ಮಾತ್ರ ಅಲ್ಲ, ಜನಾಂಗಿಕ ಉಪಭಾಷೆಗಳು ಇವೆ. ಕೆಲವು ಜನಾಂಗಗಳು ಅವರು ಮಾತ್ರ ಆಡುವಂಥ ವಿಷಯ. ಕೊಡಗಿನಲ್ಲಿ ಆಡುವಂಥ ಜೇನು ಕುರುಬರ ಕನ್ನಡ, ಸುಳ್ಯದಲ್ಲಿ ಗೌಡ ಜನಾಂಗದವರು ಆಡುವ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಹವ್ಯಕರ ಆಡುವಂಥ ಕನ್ನಡ, ಉತ್ತರ ಕನ್ನಡದಲ್ಲಿ ಹವ್ಯಕರ ಆಡುವಂಥ ಕನ್ನಡ. ಅದರಲ್ಲಿಯೂ ವೈವಿಧ್ಯಗಳಿವೆ. ಹೊನ್ನಾವರದ ಕಡೆಯದ್ದು ಬೇರೆ, ಶಿರ್ಸಿ ಕಡೆಯದ್ದು ಬೇರೆ, ಯಲ್ಲಾಪುರದ್ದು ಬೇರೆ ಇದೆ. ದಕ್ಷಿಣ ಕನ್ನಡದ ಹವ್ಯಕರು ಉತ್ತರ ಕನ್ನಡದ ಹವ್ಯಕರ ಜೊತೆಗೆ ಸಂಭಾಷಿಸುವ ಸಂದರ್ಭದಲ್ಲಿ ಈ ಕನ್ನಡವನ್ನು, ಇದಕ್ಕೆ ದಕ್ಷಿಣ ಕನ್ನಡದಲ್ಲಿ ಶಾಲೆ ಕನ್ನಡ ಎಂಬುದಾಗಿ ಹೆಸರು, ಶಾಲೆ ಕನ್ನಡ ಅಂತ. ಯಾಕೆಂದರೆ ಈ ಕನ್ನಡವನ್ನು ನಾವು ಶಾಲೆಯಲ್ಲಿ ಕಲಿತದ್ದು. ಯಾಕೆಂದರೆ ದಕ್ಷಿಣ ಕನ್ನಡ, ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ ಎಲ್ಲರ ಮನೆ ಮಾತುಗಳು ಬೇರೆ ಬೇರೆ ಆಗಿವೆ. ಈ ಕನ್ನಡದಲ್ಲಿ ಮಾತಾಡುವಂಥವರು ಇಲ್ಲ ಅಂತ ಹೇಳ್ಬೋದು, ಅಷ್ಟು ಕಡಿಮೆ. ಮನೆಯಲ್ಲಿ ಆಡುವ ಮಾತು ಬೇರೆ, ಅದು ತುಳು ಇರಬಹುದು, ಕೊಂಕಣಿ ಇರಬಹುದು, ಮರಾಠಿ ಇರಬಹುದು, ಅಥವಾ ಕನ್ನಡದ ಬೇರೆ ಬೇರೆ ಉಪಭಾಷೆಗಳಿರಬಹುದು, ಅಂಥ ಕನ್ನಡ. ಹೀಗೆ ಉಪಭಾಷೆಗಳ ಅಸ್ತಿತ್ವ ಮತ್ತು ಅಭಿವೃದ್ಧಿ ಕನ್ನಡಕ್ಕೆ ಪೂರಕ ಅಂತ ಒಬ್ಬರು ಲೇಖನ ಬರೆದರು. ಆಮೇಲೆ ಕನ್ನಡ ಅನ್ನದ ಭಾಷೆಯಾಗಿರಲಿ ಅಂತ ಒಬ್ಬರು ಬರೆದು, ಕನ್ನಡ ಅನ್ನದ ಭಾಷೆಯಾಗಿ, ಅನ್ನದ ಭಾಷೆ ಅಂದರೆ ಸಂಪಾದನೆಯ ಭಾಷೆ ಎಂಬ ಅರ್ಥ, ಆ ರೀತಿಯಲ್ಲಿ ಆಗಬೇಕು ಅಂಥೇಳಿ. ಆದರೆ ಅದಕ್ಕೆ ಹೀಗೂ ಅರ್ಥ ಮಾಡಬಹುದು ಕೆಲವರು, ಅನ್ನ ಸಂಪಾದನೆಗೆ ಎಷ್ಟು ನಾವು ಭಾಷೆಯನ್ನು ಕಲ್ತಿದ್ದೇವೆಯೋ ಅನ್ನ ಸಂಪಾದನೆಯ ವ್ಯವಸ್ಥೆ ಆದಮೇಲೆ ಸಾಕು ಅಷ್ಟೇ ಅಂಥೇಳಿ. ಆದರೆ ಅವರು ಹೇಳಿದ ಅರ್ಥ ಆ ರೀತಿಯಲ್ಲಿ ಅಲ್ಲ. ಕನ್ನಡವನ್ನು ಕಲಿತವರಿಗೆ ಸಂಪಾದನೆ ಹೆಚ್ಚಾಗುವ ಹಾಗೆ, ಅವರ ಜೀವನ ಚೆನ್ನಾಗಿ ಆಗುವ ಹಾಗೆ ಆಗಬೇಕು ಎಂಬಂಥ ಅಭಿಪ್ರಾಯದಲ್ಲಿ ಅವರು ಬರೆದಿದ್ದಾರೆ. ಆಮೇಲೆ ಅಂತರ್ಜಾಲ ವ್ಯವಸ್ಥೆ ಸಮೃದ್ಧಿ ಆಗಬೇಕು, ಅದರಲ್ಲಿ ಕನ್ನಡದ ಎಲ್ಲ ವಿಷಯಗಳು ದೊರಕುವ ಹಾಗೆ, ಉಪಲಬ್ಧವಾಗುವ ಹಾಗೆ ಪ್ರಯತ್ನ ನಡೆಯಬೇಕು ಎಂಬಂಥ ಅಭಿಪ್ರಾಯವನ್ನು ಒಬ್ಬರು ಹೇಳಿದ್ದಾರೆ. ಕ್ರೀಡೆ ಮತ್ತು ವೀಕ್ಷಕ ವಿವರಣೆಯಲ್ಲಿ ಅದರಲ್ಲಿ ಕನ್ನಡವನ್ನು ಬಲಪಡಿಸಬೇಕು ಅಂತ ಇನ್ನೊಬ್ಬರು ಅಭಿಪ್ರಾಯ ಕೊಟ್ಟರು. ಸಿನಿಮಾದ ಕನ್ನಡ ಇನ್ನೂ ಚೆನ್ನಾಗಬೇಕು ಅಂತ ಇನ್ನೊಬ್ಬರು ಹೇಳಿದರು. ಆಮೇಲೆ ಒಬ್ಬರು ಕನ್ನಡ ನಾಡಿನ ಕಥೆಗಳೇ ಧಾರಾವಾಹಿಯಾಗಲಿ, ಧಾರಾವಾಹಿಯಾಗಿ ಬರುವಂತಹದ್ದು ಯಾವುದೋ ಸಂಸ್ಕೃತಿಯದ್ದಲ್ಲ, ನಮ್ಮ ಕನ್ನಡ ಸಂಸ್ಕೃತಿಯ ಧಾರಾವಾಹಿಗಳು ಟಿ ವಿಯಲ್ಲಿ ಬರಲಿ ಅಂತ ಆ ಥರದ ಅಭಿಪ್ರಾಯವನ್ನು ಹೇಳಿದರು. ಈ ಎಲ್ಲ ಅಭಿಪ್ರಾಯಗಳಲ್ಲಿಯೂ ಸತ್ಯತೆ ಇದೆ. ಎಲ್ಲ ಅಭಿಪ್ರಾಯಗಳನ್ನು ವಿಮರ್ಶೆ ಮಾಡಬೇಕಾದ್ದಿದೆ. ಆದ್ದರಿಂದ ಈ ಎಲ್ಲ ಲೇಖನಗಳನ್ನು ಓದಿ ನಾವು ಪುನರ್ವಿಮರ್ಶೆ ಮಾಡಿಕೊಂಡು ಈ ಬಗೆಗೆ ನಮ್ಮ ಹೆಜ್ಜೆಗಳನ್ನು ಮುಂದಿರಿಸಬೇಕು ಎಂಬಂತಹದ್ದು ಅರ್ಥವಾಗುವಂತಹ ವಿಷಯ. ಈಗ ಇಷ್ಟು ಲೇಖನಗಳಲ್ಲಿ ಹೆಚ್ಚಿನ ಲೇಖನಗಳನ್ನು ನಾನು ನೋಡಿದ್ದೇನೆ.
ನಮ್ಮ ಕನ್ನಡ ಇನ್ನಷ್ಟು ಬಲಿಷ್ಠವಾಗಬೇಕಾದ್ರೆ ಮತ್ತು ಅದರ ಶಕ್ತಿಯನ್ನು ಉಳಿಸಿಕೊಂಡು ಮುಂದೆ ಹೋಗಬೇಕಾದರೆ ಶಾಸ್ತ್ರ ವಿಷಯಗಳು ಅವಶ್ಯ, ಶಾಸ್ತ್ರ ವಿಷಯಗಳ ಅಧ್ಯಯನವನ್ನು ಮಾಡಬೇಕು ಎಂಬಂಥ ಮಾತನ್ನು ಯಾವ ಲೇಖನದಲ್ಲಿಯೂ ಹೇಳಿದ್ದನ್ನು ನಾ ಕಾಣಿ, ಯಾವ ಲೇಖನದಲ್ಲಿಯೂ ಹೇಳಿಲ್ಲ ಪ್ರಾಯಶಃ. ಇದು ನಾವು ಗಮನಿಸಬೇಕಾದಂತಹ ವಿಷಯ. ಇದನ್ನು ಸೂಚ್ಯವಾಗಿ ಮಾನ್ಯ ಶತಾವಧಾನಿ ಗಣೇಶರು ಈಗಾಗಲೇ ಹೇಳಿದ್ದಾರೆ. ಅವರು ಒಂದು ಛಂದಶಾಸ್ತ್ರದ ವಿಷಯವನ್ನು ತೆಗೆದುಕೊಂಡರು. ಛಂದಶಾಸ್ತ್ರ ಮಾತ್ರ ಅಲ್ಲ, ವ್ಯಾಕರಣದ ಅಧ್ಯಯನ ನಮಗೆ ಬೇಕು, ಛಂದಸ್ಸಿನ ಅಧ್ಯಯನ ನಮಗೆ ಬೇಕು, ಕಾವ್ಯಮೀಮಾಂಸೆಯ ಅಧ್ಯಯನ ಅಥವಾ ಅಲಂಕಾರ ಶಾಸ್ತ್ರದ ಅಧ್ಯಯನ ನಮಗೆ ಬೇಕು. ಇಷ್ಟು ಭಾಷೆಗೆ ಸಂಬಂಧಪಟ್ಟಂತಹ ಶಾಸ್ತ್ರಗಳು. ಇದಲ್ಲದೆ ಹೊಸ ಕಾಲದಲ್ಲಿ ಭಾಷೆಯ ಅಧ್ಯಯನಕ್ಕೆ ಬಂದಂತಹ ಶಾಸ್ತ್ರಗಳಿವೆ. ಅದು ಭಾಷಾಶಾಸ್ತ್ರ, ಲಿಂಗ್ವಿಸ್ಟಿಕ್ಸ್ ಇರಬಹುದು, ಅಥವಾ ನಿಘಂಟು ಶಾಸ್ತ್ರ. ಇದೇನು ಹೊಸತಲ್ಲ, ಆದರೆ ಇದಕ್ಕೆ ಲೆಕ್ಸಿಕೋಗ್ರಫಿ ಅಥವಾ ನಿಘಂಟು ಶಾಸ್ತ್ರ ಅಂತ ಹೆಸರು ಬಂದಂತಹದ್ದು ಹೊಸ ಕಾಲದಲ್ಲಿ. ಅದೊಂದು ಶಾಸ್ತ್ರ ಇದೆ. ಅದಲ್ಲದೆ ಗ್ರಂಥ ಸಂಪಾದನೆ ಎಂಬಂತಹ ಶಾಸ್ತ್ರ ಇದೆ. ಪ್ರಾಚೀನ ಗ್ರಂಥಗಳನ್ನು ಸಂಪಾದಿಸಿ ಪ್ರಕಟಿಸುವಂತಹ ಆ ಯೋಜನೆಗಳು, ಆ ಒಂದು ಶಾಸ್ತ್ರ ಇದೆ, ಗ್ರಂಥ ಸಂಪಾದನೆ ಅಂತ. ಇದಕ್ಕೆ ಗ್ರಂಥ ಸಂಪಾದನೆ ಅಂತ ಹೇಳುವಂತಹ ಹೆಸರನ್ನು ಕೊಟ್ಟು ಅದು ಗ್ರಂಥವನ್ನು, ಈ ಬಗ್ಗೆ ಒಂದು ಶಾಸ್ತ್ರ ಗ್ರಂಥವನ್ನು ಬರೆದಂಥವರು ದಿವಂಗತರಾದಂತಹ DL ನರಸಿಂಹಾಚಾರ್ಯ ಅವರು. ಆಮೇಲೆ ಇನ್ನೂ ಹಲವರು ಆ ಬಗೆಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಇದಲ್ಲದೆ ಇನ್ನೊಂದು ಹಸ್ತಪ್ರತಿಶಾಸ್ತ್ರ ಎಂಬಂಥದ್ದಿದೆ. ಹಸ್ತಪ್ರತಿಗಳ ಬಗೆಗೆ, ಅವುಗಳ ಸ್ವರೂಪ ಏನು, ಅವುಗಳ ರಕ್ಷಣೆಯ ವಿಧಾನ ಹೇಗೆ, ಅವುಗಳು ಹೇಗೆ ನಾಶದ ಕಡೆಗೆ ಹೋಗ್ತವೆ, ಈ ಬಗೆಗೆ ಜಾಗರೂಕತೆಯನ್ನು ವಹಿಸುವಂತಹದ್ದು ಹೇಗೆ, ಜಾಗೃತಿಯನ್ನು ಮೂಡಿಸುವಂತಹದ್ದು ಹೇಗೆ, ಈ ವಿಷಯಗಳನ್ನೆಲ್ಲ ಒಳಗೊಂಡಂತಹ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರವು ಬೆಳೆದಿದೆ. ಇದನ್ನು ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ಈಗ ನಾವು MA ತರಗತಿಯ ಪಠ್ಯಗಳನ್ನು ತೆಗೆದು ನೋಡಿದರೂ ಅಲ್ಲಿ ಹೊಸ ಹೊಸ ವಿಷಯಗಳನ್ನು ಇನ್ನಷ್ಟು ಈ ಪಠ್ಯ ವಿಷಯಕ್ಕೆ ಸೇರಿಸಬೇಕು ಎಂಬಂಥ ಅಭಿಪ್ರಾಯಗಳು ಕಂಡು ಬರ್ತವೆ. ಆದರೆ ಗ್ರಂಥ ಸಂಪಾದನೆಯಂಥ ವಿಷಯಗಳನ್ನು ನಾವು ಅದರಲ್ಲಿ ಕೈ ಬಿಟ್ಟಿದ್ದೇವೆ. ವ್ಯಾಕರಣದ ಅಂಶಗಳನ್ನು ಕಡಿಮೆ ಮಾಡಿದ್ದೇವೆ. ಕಾವ್ಯಮೀಮಾಂಸೆಯ ಭಾಗವನ್ನು ಇನ್ನಷ್ಟು ಸ್ವಲ್ಪ ನೀರು ಮಾಡಿದ್ದೇವೆ ಅಥವಾ ತೆಳುಗೊಳಿಸಿದ್ದೇವೆ. ಅಂದರೆ ಶಾಸ್ತ್ರ ವಿಷಯಗಳನ್ನು ಮಾತ್ರ ಅಲ್ಲ, ಹಳಗನ್ನಡದ ಬಗೆಗೂ ಇದೇ ಮಾತನ್ನು ಹೇಳಬೇಕಾಗ್ತದೆ. ಹಳಗನ್ನಡವನ್ನು ಕೂಡ ಪಠ್ಯ ಭಾಗವನ್ನು ಕಡಿಮೆ ಮಾಡ್ತಾ ಹೋಗಿದ್ದೇವೆ. ನಾವು ಒಂದು ಸಾಹಿತ್ಯ ಸಂಸ್ಕಾರವನ್ನು ಪಡಿಬೇಕಾದರೆ, ಒಂದು ರುಚಿಶುದ್ಧಿಯನ್ನು ಪಡಿಬೇಕಾದರೆ, ಒಂದು ಭಾಷೆಯ ನಮ್ಮ ಭಾಷಾ ಪದ ಸಂಪತ್ತಿ ಏನುಂಟು ಅದನ್ನು ನಾವು ಹೆಚ್ಚಿಸಿಕೊಡಬೇಕಾದ್ರೆ ಹಳಗನ್ನಡ ನಮಗೆ ಬಹಳ ಮುಖ್ಯವಾದಂಥದ್ದಾಗಿದೆ. ಇದರ ಬಗೆಗೆ ನಾವು ಆಸಕ್ತಿಯನ್ನು ಮೂಡಿಸಿಕೊಳ್ಳುವಂಥ ಅಗತ್ಯ ಇದೆ. ಆ ಆಸಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಅಧ್ಯಾಪಕ ವರ್ಗ, ನಾನು ಅಧ್ಯಾಪಕ ವರ್ಗಕ್ಕೆ ಸೇರಿದವನು, ಅಧ್ಯಾಪಕ ವರ್ಗ ಮಾಡಬೇಕಾಗಿದೆ. ಅಧ್ಯಾಪಕ ವರ್ಗ ವಿಶೇಷವಾಗಿ ಮಕ್ಕಳ ಮೇಲೆ ಪರಿಣಾಮವನ್ನುಂಟು ಮಾಡುವಂಥ ಒಂದು ಶಕ್ತಿಯನ್ನುಳ್ಳಂಥದ್ದು ಎಂಬುದು ನಮಗೆ ಗೊತ್ತಿರುವಂಥ ವಿಷಯ. ಮೊನ್ನೆ ಇತ್ತೀಚೆಗೆ ತಿಂಗಳುಗಳ ಹಿಂದೆ ಗಮನಕ್ಕೆ ಬಂದ ಒಂದು ಅಂಶವನ್ನು ಹೇಳ್ತೇನೆ. ಒಬ್ಬರು ಪುತ್ತೂರು ಸಮೀಪದಲ್ಲಿ ಒಬ್ಬರು ವಿದ್ಯಾರ್ಥಿ ಶಾಲೆಗೆ ಹೋಗುವಾಗ, ಈಗಲ್ಲ ಹಲವು ವರ್ಷಗಳ ಹಿಂದೆ, ಈಗ ಅವರು ಸಾಕಷ್ಟು ಪ್ರೌಢರು, ಹಲವು ವರ್ಷಗಳ ಹಿಂದೆ ಶಾಲೆಗೆ ಹೋಗುವಾಗ ಅವರ ಅಧ್ಯಾಪಕರು ಹೇಳಿದ್ರಂತೆ, ಮಕ್ಕಳೇ ನಾನು ಪ್ರತಿ ದಿವಸ ಒಂದು ಗಾದೆ ಮಾತು ಬೋರ್ಡಿನಲ್ಲಿ ಬರೀತೇನೆ, ನೀವು ಅದನ್ನು ಬರೆದುಕೊಳ್ಳಿ, ನಿಮಗೆ ಬೇಕಾಗ್ತದೆ ಇನ್ನು ಮುಂದೆ ಅಂತ ಹೀಗೆ ಒಲುಮೆಯಿಂದ ಹೇಳಿದ್ರಂತೆ. ಆ ವಿದ್ಯಾರ್ಥಿ ಹಲವು ದಿವಸಗಳ ಕಾಲ ಒಂದು ಪುಸ್ತಕದಲ್ಲಿ ಆ ಗಾದೆ ಮಾತುಗಳನ್ನು ಬರೆದುಕೊಂಡ ಅಂತೆ. ಅದಾದ ಮೇಲೆ ಆ ಗಾದೆ ಮಾತಿನ ಪುಸ್ತಕ ಎಲ್ಲಿಯೋ ಹೋಯಿತು. ಹೈಸ್ಕೂಲಿಗೆ ಬಂದ ಮೇಲೆ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಿಗೆ ಹೇಳಿದ್ರಂತೆ, ನೋಡಿ ಮಕ್ಕಳೇ, ನೀವು ಪ್ರತಿ ದಿವಸ ಪತ್ರಿಕೆ ಓದಬೇಕು. ಆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳಿರ್ತವೆ. ಆ ಪತ್ರಿಕೆಗಳಲ್ಲಿ ಪ್ರತಿ ದಿವಸವೂ ಒಂದು ಸೂಕ್ತಿಯನ್ನು ಹಾಕಿರ್ತಾರೆ, ಒಂದು ಕೊಟೇಶನ್, ಸೂಕ್ತಿ, ಒಂದು ಸುಭಾಷಿತ ಏನೋ ಒಂದು ಇರ್ತದೆ. ಅದನ್ನು ನೀವು ನೋಡಬೇಕು, ಗಮನಿಸಬೇಕು ಅಂತ ಹೇಳಿದ್ರಂತೆ ಮಾಸ್ಟ್ರು. ಅದಕ್ಕೆ ಈ ವಿದ್ಯಾರ್ಥಿ ತಾನು ಗಾದೆ ಮಾತುಗಳ ಪುಸ್ತಕ ಕಳೆದು ಹೋಗಿದೆ, ಇದನ್ನಾದರೂ ನಾನು ನಿಷ್ಠೆಯಿಂದ ಮಾಡ್ತೇನೆ ಅಂಥೇಳಿ ಈ ಪ್ರತಿ ದಿವಸದ ಸೂಕ್ತಿಯನ್ನು ಒಂದು ಪುಸ್ತಕದಲ್ಲಿ, ಒಂದು ನೋಟ್ ಪುಸ್ತಕದಲ್ಲಿ, ಅಭ್ಯಾಸ ಪುಸ್ತಕದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ ಈ ವಿದ್ಯಾರ್ಥಿ. ಹೀಗೆ ಪ್ರಾರಂಭ ಮಾಡಿದಂಥದ್ದು 1985ನೇ ಇಸವಿಯಲ್ಲಿ, ತುಂಬ ಹಿಂದಿನ ಕಥೆ ಅಲ್ಲ ಇದು. 2022ನೇ ಇಸವಿಯವರೆಗೆ ಪ್ರತಿ ದಿವಸ ನಿಷ್ಠೆಯಿಂದ ಇದನ್ನು ಆ ವ್ಯಕ್ತಿ ದಾಖಲಿಸಿ 24 ನೋಟು ಪುಸ್ತಕಗಳು, ಇಷ್ಟು ದಪ್ಪಕ್ಕೆ
ಪ್ರತಿ ದಿವಸ ಆ ಸೂಕ್ತಿಯನ್ನು ಬರೆಯುವಂಥದ್ದು. ಹಾಗಾದರೆ ಒಬ್ಬ ಅಧ್ಯಾಪಕ ವಿದ್ಯಾರ್ಥಿಯ ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡಬಹುದು? ಇದು ದೊಡ್ಡ ವಿಷಯ. ಇಷ್ಟು ಶಕ್ತಿ ನಮ್ಮ ಅಧ್ಯಾಪಕರಲ್ಲಿದೆ. ಹೀಗೆ ಪರಿಣಾಮವನ್ನುಂಟು ಮಾಡುವಂಥ ಶಕ್ತಿ ನಮ್ಮ ಅಧ್ಯಾಪಕರಲ್ಲಿದೆ. ಕಡೆಗೆ ನಮ್ಮ ಪುತ್ತೂರು ಪರಿಸರದಲ್ಲಿ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಹಿರಿಯರು ಅವರಿಗೆ ಪುರೋಹಿತರು, ಆ ಬರೆದಂಥವರಿಗೆ NK ಕೃಷ್ಣ ಭಟ್ಟ ಅಂತ ಅವರ ಹೆಸರು. ಅವರು ಇದನ್ನೇನಾದರೂ ಜನಗಳಿಗೆ ಉಪಯೋಗ ಆಗುವ ಹಾಗೆ ಒಂದು ಪುಸ್ತಕ ಮಾಡಬಹುದೇ ಅಂತ ಕೇಳಿದ್ರಂತೆ. ಅದರಲ್ಲಿ ಸಾವಿರಾರು ಸೂಕ್ತಿಗಳು ಸಂಗ್ರಹಗೊಂಡಿದ್ದುವು. ಪತ್ರಿಕೆಗಳಲ್ಲಿ ಬರುವುದಾದ್ದರಿಂದ ಈ ತಿಂಗಳು ಬಂದಂಥದ್ದು ಇನ್ನೊಂದು 2-3 ತಿಂಗಳು ಕಳೆದ ಮೇಲೆ ಒಂದು ಸೂಕ್ತಿ, ಅದು ಇನ್ನೊಂದು, ಹೀಗೆ ಪುನರಾವರ್ತನೆ ಆದಂತಹದ್ದುಂಟು. ಆ ಪುನರಾವರ್ತನೆಗಳೆಲ್ಲ ತೆಗೆದು ಆ ಕೃತಿ ಸೂಕ್ತಿಮಾಲಾ ಎಂಬ ಹೆಸರಿನಿಂದ ಒಂದು ಪುಸ್ತಕ ರೂಪದಲ್ಲಿ ಈಗ ಪ್ರಕಟ ಆಗಿದೆ. ಇನ್ನೂ ಅಂಥ 2 ಪುಸ್ತಕ ಆಗುವಷ್ಟು ಸೂಕ್ತಿಗಳ ಸಂಗ್ರಹ ಇದೆ. ಹಾಗಾದರೆ ಇಷ್ಟು ವರ್ಷಗಳ, ಒಂದು 37 ವರ್ಷಗಳ ಕಾಲ ಈ ವ್ಯಕ್ತಿ ತನ್ನ ಮಾಸ್ಟರ್ ಹೇಳಿದ್ದನ್ನು ನಿರ್ವಹಿಸಿದ್ದಾನೆ ಅಂತ ಆದರೆ ಆತನಲ್ಲಿ ಆ ಬಗೆಗೆ ಎಂಥ ನಿಷ್ಠೆ ಇದೆ ಅಥವಾ ನಿಷ್ಠೆ ಇತ್ತು, ಈಗಲೂ ಇದ್ದಾರೆ ಅವರು. ಇದನ್ನು ನಾವು ಗಮನಿಸಬೇಕಾಗಿದೆ. ಆದ್ದರಿಂದ ನಾವು ಇಂಥವನ್ನು ಬಿಟ್ಟು ಬಿಡುವಂತಹದ್ದಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗುವ, ಕನ್ನಡದ ಕಸುವನ್ನು ಹೆಚ್ಚಿಸುವಂಥ ಇಂಥ ಕೆಲಸಗಳನ್ನು ನಾವು ಮಾಡ್ತಲೇ ಇರಬೇಕು ಎಂಬುದನ್ನು ನಾವು ಗಮನಿಸಬೇಕು. ಛಂದಶಾಸ್ತ್ರದ ಬಗೆಗೆ ಹೇಳಿದೆ, ಹಾಗೆ ವ್ಯಾಕರಣದ ಬಗೆಗೆ ಕಾಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಎಂಬುದು ಸಂಸ್ಕೃತದ ಒಂದು ಮಾತು. ಅದು ನ್ಯಾಯಶಾಸ್ತ್ರ ಮತ್ತು ವ್ಯಾಕರಣಶಾಸ್ತ್ರ, ಇದು ಎರಡೂ ಎಲ್ಲ ಶಾಸ್ತ್ರಗಳಿಗೆ ಬೇಕಾಗಂಥವು ಅಂತ. ಹಾಗೆ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡುವಂಥವರು ಕೂಡ ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದರು ಹಿಂದಿನ ಕಾಲದಲ್ಲಿ. ನಮ್ಮ ಕನ್ನಡದಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲದಿದ್ದರೂ ನಾವು ಸಂಸ್ಕೃತದ ಶಾಸ್ತ್ರಗಳನ್ನು ಕೂಡ ನಮ್ಮ ಕನ್ನಡಕ್ಕೆ ಪೂರಕವಾಗಿ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ ನನಗೆ ಅಂಥ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂಥ ಅವಕಾಶಗಳು ಸಿಕ್ಕಿದಂಥದ್ದು ಕಡಿಮೆ, ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಮಾಡಿಕೊಂಡು ಮುಂದೆ ಹೋದಂತಹದ್ದು. ಆದ್ದರಿಂದ ಈ ಕೃತಿಗಳನ್ನು ನಾವು ಓದುವುದು ಮಾತ್ರ ಅಲ್ಲ, ಹೊಸತೇನು ಬೇಕು, ಹೊಸತೇನು ಮಾಡಬಹುದು, ಹಿಂದಿನವರು ಮಾಡಿದಂಥ ಕೆಲಸಗಳಿಗೆ ಪೂರಕವಾಗಿ ಅದನ್ನು ಅಭಿವೃದ್ಧಿಪಡಿಸುವ ಮತ್ತು ಅದನ್ನು ಇನ್ನಷ್ಟು ಯೋಗ್ಯವಾಗಿ ಮಾಡುವಂಥ ಕೆಲಸ ನಾವೇನು ಮಾಡಬಹುದು ಎಂಬಂಥ ಆಲೋಚನೆಯನ್ನು ಭಾಷೆಯ ಬಗೆಗೆ, ಸಾಹಿತ್ಯದ ಬಗೆಗೆ ಚಿಂತಿಸುವವರು ಮಾಡಬೇಕು ಎಂಬಂಥದ್ದು ನನ್ನ ಕಳಕಳಿಯ ವಿನಂತಿ. ಅದಲ್ಲದೆ ಭಾಷೆ ನಾವು ಸೃಷ್ಟಿ ಮಾಡಿದಂಥದ್ದಲ್ಲ, ಯಾರು ಸೃಷ್ಟಿ ಮಾಡಿದ್ದೆಂಬುದು ನಮಗೆ ಗೊತ್ತಿಲ್ಲ. ಪರಂಪರೆಯಿಂದ ನಮ್ಮ ಅಜ್ಜಂದಿರ ಕಾಲದಿಂದ ಆ ಭಾಷೆ ಬಂದಿದೆ. ಈ ಭಾಷೆಯನ್ನು ಯೋಗ್ಯವಾಗಿ ನಿರ್ವಹಿಸಿಕೊಂಡು ಹೋಗುವಂತಹದ್ದು ನಮ್ಮ ಹೊಣೆಗಾರಿಕೆ. ಯೋಗ್ಯವಾಗಿ ಅಂದರೆ ಆ ಭಾಷೆ ಕೆಡದ ಹಾಗೆ, ಹಾಳಾಗದ ಹಾಗೆ ನಾವು ಅದನ್ನು ನೋಡಿಕೊಳ್ಬೇಕು. ಅಂದರೆ ಒಳ್ಳೆಯ ರೀತಿಯಲ್ಲಿ ಬಳಸಬೇಕು ಮತ್ತು ಅದನ್ನು ಇನ್ನಷ್ಟು ಉತ್ತಮಪಡಿಸಲಿಕ್ಕೆ, ಇನ್ನಷ್ಟು ಅದರಲ್ಲಿ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಾಗುವ ಹಾಗೆ ಏನು ಮಾಡಬಹುದೋ ಅಂಥದ್ದನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಆದರೆ ಆ ಭಾಷೆಯನ್ನು ಹಾಳು ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಆ ಭಾಷೆಯನ್ನು ಯೋಗ್ಯವಾದಂಥ ರೀತಿಯಲ್ಲಿ ನಮ್ಮ ಮುಂದಿನವರಿಗೆ ಅದನ್ನು ಒದಗಿಸಿಕೊಡುವಂಥ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ಒಂದು ಬಾರಿ ಬಸ್ಸಿನಲ್ಲಿ, ನಾನು ಅಧ್ಯಾಪಕನಾಗಿರುವಾಗ ಬಸ್ಸಿನಲ್ಲಿ ಕುಳಿತು ಹೋಗುವಾಗ ನನ್ನ ಬದಿಯಲ್ಲಿ ಕುಳಿತಂಥವಳು ಒಬ್ಬಳು ಹುಡುಗಿ, ಯಾವುದೋ ಸಣ್ಣ ತರಗತಿಯ ಒಬ್ಬಳು ಹುಡುಗಿ ಇದ್ಲು, ಬಸ್ಸಿನಲ್ಲಿ ಹೋಗುವಂಥವಳು ಯುವತಿ. ಆಕೆ ಕಂಡಕ್ಟರ್ ಬರಬೇಕಷ್ಟೇ, ಆ ಬರುವವರೆಗೆ ಕಂಡಕ್ಟರ್ಗೆ ಕೊಡಲಿಕ್ಕೆ ಬೇಕಾಗಿ 10 ರೂಪಾಯಿಯ ಒಂದು ನೋಟನ್ನು ಕೈಯಲ್ಲಿ ಹಿಡಿದಿದ್ಲು. ಈ ನೋಟನ್ನು ಆಕೆ ಹೀಗೀಗ ಒಂದು ಸಲ ಸುರುಳಿ ಒಳಿಸುವಂಥದ್ದು, ಮಡಿಸುವುದು, ಆಮೇಲೆ ಪುನಃ ಬಿಡಿಸುವುದು. ಕಂಡಕ್ಟರ್ ಬರಬೇಕಷ್ಟೆ, ಪುನಃ ಅದನ್ನು ಮಡಿಸುವುದು, ಬಿಡಿಸುವುದು, ಹೀಗೆ ಮಾಡ್ತಾಯಿದ್ಲು. ಆವಾಗ ನಾನು ಅವಳಲ್ಲಿ ಕೇಳಿದೆ, ಅಮ್ಮ ಇದು ಈ ನೋಟು ಯಾರ್ದು ಅಂತ ಕೇಳಿದೆ. ನಂದೇ ಅಂತ ಹೇಳಿದೆ. ನಾನು ಹೇಳಿದೆ, ಈ ನೋಟು ನಿನ್ನದಲ್ಲಮ್ಮ, ಈ ನೋಟಿನ ಬೆಲೆ 10 ರೂಪಾಯಿ ಅಲ್ಲ, ಆ 10 ರೂಪಾಯಿ ಬೆಲೆ ಮಾತ್ರ ನಿನ್ನದು. ಆ 10 ರೂಪಾಯಿಯನ್ನು, ಅದರ ಅನುಕೂಲವನ್ನು ಉಪಯೋಗಿಸಿಕೊಳ್ಳುವ ಹಕ್ಕು ನಿನಗುಂಟು. ಈ ನೋಟನ್ನು ನೀನು ಕಂಡಕ್ಟ್ರಿಗೆ ಈಗ ಕೊಟ್ಟರೆ ಅದು ಕಂಡಕ್ಟರ್ದಾಯ್ತಲ್ವ, ಆ ಕಂಡಕ್ಟರ್ ಇನ್ನೊಬ್ಬ ಪ್ರಯಾಣಿಕನಿಗೆ ಕೊಡ್ತಾನೆ, ನೋಟು ಅವನದಾಯ್ತಲ್ಲ, ನೋಟು ನಿನ್ನದಲ್ಲ, ನೋಟು ನಿನ್ನದಲ್ಲ, ಆ ನೋಟಿನ ಬೆಲೆ ಮಾತ್ರ ನಿನ್ನದು.
ಈ ರೀತಿಯಲ್ಲಿ ಅವಳಿಗೆ ಹೇಳಿದೆ. ಅವಳಿಗೆ ಎಷ್ಟು ಅರ್ಥ ಆಯಿತು ನನಗೆ ಗೊತ್ತಿಲ್ಲ. ಭಾಷೆಯ ಬಗೆಗೆ ಇದನ್ನೇ ನಾವು ಗಮನಿಸೋಣ. ಭಾಷೆ ಯಾರದು? ಕನ್ನಡ ನನ್ನ ಭಾಷೆ, ನಮ್ಮ ಭಾಷೆ ಅಂತ ನಾವು ಹೇಳ್ತೇವೆ, ಹೇಳಬೇಕು, ಆ ಅಭಿಮಾನ ಬೇಕು. ಆದರೆ ಅದರ ಜೊತೆಗೆ ಹೇಳಬೇಕು, ಭಾಷೆ ನಮ್ಮದೇ ಅಂತ ಕೇಳಿದರೆ ನಮ್ಮದಲ್ಲ. ಈ ಭಾಷೆಯನ್ನು ಉಪಯೋಗಿಸಿಕೊಳ್ಳುವ ಹಕ್ಕು ಮಾತ್ರ ನಮ್ಮದು. ನಮಗೆ ಹಿರಿಯರು ಕೊಟ್ಟದ್ದು ಈ ಭಾಷೆಯನ್ನು ಚೆನ್ನಾಗಿ ಉಪಯೋಗಿಸಿ. ರಿಸರ್ವ್ ಬ್ಯಾಂಕಿನ ಗವರ್ನರ್ ಕೊಟ್ಟದ್ದು ಹಾಗೆ, ಈ 10 ರೂಪಾಯಿ ಉಂಟಲ್ಲ ಇದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ಅಷ್ಟೇ. ಅದರ ಯಜಮಾನರು ನಾವಲ್ಲ. ಆದ್ದರಿಂದ ಭಾಷೆಗೆ ಯಜಮಾನರು ನಾವಲ್ಲ. ಆ ಭಾಷೆಯನ್ನು ಸೊಗಸುಗೊಳಿಸುವಂಥ, ಉಪಯೋಗಿಸಿಕೊಳ್ಳುವಂಥ, ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವಂಥ ಅವಕಾಶ ಮಾತ್ರ ನಮಗಿದೆ. ಅದನ್ನು ನಾವು ಈ ಶಾಸ್ತ್ರಾಧ್ಯಯನ ಇತ್ಯಾದಿಗಳಿಂದ, ಪೂರಕವಾದಂಥ ಕೆಲಸಗಳಿಂದ, ಹೊಸ ಸೃಷ್ಟಿಗಳ ಪರಿಶೀಲನೆಯಿಂದ, ವಿಮರ್ಶೆಯಿಂದ, ಅದರ ಮೂಲಕ ಇನ್ನು ಯಾವ ದಾರಿಯಲ್ಲಿ ನಾವು ನಡೆಯಬಹುದು ಎಂಬಂಥ ವಿವೇಚನೆಯಿಂದ, ಇದೆಲ್ಲದರಿಂದ ಸಾಧಿಸಿಕೊಳ್ಳಬಹುದು ಅಂತ ನಾವು ತಿಳಿಯಬಹುದು. ಹಳಗನ್ನಡದ ಅಧ್ಯಯನದ ಬಗೆಗೆ ಈಗಾಗಲೇ ಹೇಳಿದೆ. ಹಳಗನ್ನಡದ ಅಧ್ಯಯನ ನಮ್ಮ ಭಾಷೆಯನ್ನು, ಭಾಷಾ ಪ್ರಯೋಗವನ್ನು ಗಟ್ಟಿಗೊಳಿಸ್ತದೆ, ದೃಢಗೊಳಿಸ್ತದೆ, ನಮ್ಮ ಅಭಿಪ್ರಾಯ ಪ್ರಕಟಣೆಯನ್ನು ದೃಢಗೊಳಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಸುಂದರಗೊಳಿಸ್ತದೆ, ಭಾಷಾ ಶುದ್ಧಿಯನ್ನು ಉಂಟು ಮಾಡ್ತದೆ ಮತ್ತು ನಿರೂಪಣೆಯ ನಿಷ್ಕೃಷ್ಟತೆಯನ್ನು ಉಂಟು ಮಾಡ್ತದೆ, ಖಚಿತಪಡಿಸ್ತದೆ. ಶಬ್ದ ಶುದ್ಧಿ ಉಂಟು ಮಾಡುವುದಲ್ಲದೆ ನಮ್ಮ ಕೋಶವನ್ನು, ನಮ್ಮ ವೊಕ್ಯಾಬ್ಯುಲರಿ ಎಂಬುದಾಗಿ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಕೋಶ, ಅದನ್ನು ಅದು ವಿಸ್ತರಿಸ್ತದೆ. ಪಠ್ಯಗಳಲ್ಲಿಯೂ ಹಳಗನ್ನಡದ ಪ್ರಮಾಣ ಇಳಿತಾ ಇರುವಂಥದ್ದು. ಮತ್ತು ಈಗಾಗಲೇ ಮಾನ್ಯ ಗಣೇಶ್ ಅವರು ಹೇಳಿದ ಹಾಗೆ ಯಾವುದೊಂದು ಹಳಗನ್ನಡ ಗ್ರಂಥವನ್ನು ಕೊಟ್ಟು ಇದನ್ನು ಸ್ವಲ್ಪ ವಿವರಿಸು ಅಂತ ಹೇಳಿದರೆ ವಿವರಿಸುವಂಥ ಜನ ಇಲ್ಲದಾಗಿರುವಂಥ ಸಂದರ್ಭವನ್ನು ನಾವು ನೆನಪು ಮಾಡಿಕೊಂಡು, ಇದು ಆಗಬಾರದು, ಕನ್ನಡಕ್ಕೆ ಹೀಗಾಗಬಾರದು, ಆದ್ದರಿಂದ ಅಧ್ಯಯನ ಬೇಕು ಅಂತ ಹೇಳುವಂಥದ್ದನ್ನು ಗಮನಿಸಬೇಕು. ಈಗಾಗಲೇ ಅವರು ಹೇಳಿದರು, ಹೊಸ ಕಾಲದಲ್ಲಿ ಅಧ್ಯಯನಪೂರ್ಣವಾದಂಥ ಕೃತಿಗಳು ಬರ್ತಾ ಇವೆ. ನವ್ಯ ಸಾಹಿತ್ಯದ ಕಾಲದಲ್ಲಿ ಐತಿಹಾಸಿಕ ಕಾದಂಬರಿ ಎಂಬಂಥದ್ದು ಸಂಪೂರ್ಣ ನೆಲಕಚ್ಚಿತ್ತು, ಅಥವಾ ಅದು ವಸ್ತುವೇ ಅಲ್ಲ, ಕಾದಂಬರಿ ರಚನೆಗೆ ವಸ್ತುವೇ ಅಲ್ಲ ಎಂಬ ಅಭಿಪ್ರಾಯವೂ ಕೂಡ ಬೆಳೆದಿತ್ತು ಎಂಬುದಾಗಿ. ಅನಂತರ ಕಾಲದಲ್ಲಿ ಈ ವಸ್ತುವನ್ನು ತೆಗೆದುಕೊಂಡು ಅನೇಕ ಕಾದಂಬರಿಗಳು ರಚಿತವಾಗಿವೆ. ಅಂಥದ್ದಲ್ಲಿ ಮಾನ್ಯ ಗಣೇಶರು ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಅವರು ಅನೇಕ ಸಾಹಿತ್ಯ ನಾಟಕಾದಿ, ಸಂಸ್ಕೃತ ಸಾಹಿತ್ಯ ನಾಟಕಾದಿ ಗ್ರಂಥಗಳನ್ನು ಓದಿದವರು. ಆ ಕಾಲದ ಸಾಂಸ್ಕೃತಿಕ ಚಿತ್ರಣ ಏನುಂಟು ಅಂತ ಹೇಳುವಂಥದ್ದನ್ನು ಚಿತ್ರಿಸಬೇಕು ಅಂತ ಅವರ ಉದ್ದೇಶ, ಅದನ್ನು ಅವರು ಸಾಧಿಸಿದ್ದಾರೆ. ಇನ್ನೂ ಒಂದು ಗ್ರಂಥದ ಹೆಸರನ್ನು ನಾನಿಲ್ಲಿ ಹೇಳಬೇಕು. ಅದು ಕಂಪ್ಯೂಟರ್ ತಜ್ಞರಾದಂಥ KP ರಾವ್ ಅವರು ಕನ್ನಡವನ್ನು ಮಾತ್ರ ಅಲ್ಲ, ಭಾರತೀಯ ಲಿಪಿಗಳನ್ನು ಕಂಪ್ಯೂಟರಿಗೆ ಅಳವಡಿಸಿದಂಥ ಹಿರಿಯರು. ನಾಡೋಜ KP ರಾವ್. ಇವತ್ತು ಕಂಪ್ಯೂಟರ್ನಲ್ಲಿ ನಾವು ಕನ್ನಡವನ್ನು ಓದ್ತಾ ಇದ್ದರೆ ಅದು KP ರಾವ್ ಅವರ ಸಾಧನೆಯಿಂದ, ಅದರಿಂದ ಮುಂದುವರಿದುಕೊಂಡು ಬಂದಂತಹದ್ದು. ಅವರು ಕಂಪ್ಯೂಟರ್ ತಜ್ಞ ಮಾತ್ರ ಅಲ್ಲ, ಅವರು ಪ್ರಾಚೀನ ಸಂಸ್ಕೃತ ವ್ಯಾಕರಣಗಳ ಬಗೆಗೆ ತುಂಬ ಕೆಲಸ ಮಾಡಿದ್ದಾರೆ. ಆ ವ್ಯಾಕರಣಕಾರರ ಹಿನ್ನೆಲೆಯಿಂದ, ವ್ಯಾಕರಣಕಾರರ ಜೀವನದ ಹಿನ್ನೆಲೆಯಿಂದ ಅವರು ವರ್ಣಕ ಎಂಬಂಥ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಬಹಳ ವಿಶಿಷ್ಟವಾದಂಥ ಒಂದು ಕಾದಂಬರಿ. ಇದಲ್ಲದೆ ಈಗ ಕಳೆದ ಕೆಲವು ವರ್ಷಗಳಲ್ಲಿ, 10-20 ವರ್ಷಗಳಲ್ಲಿ ಬಂದಂಥ, ಮೊನ್ನೆವರೆಗೆ ಬಂದಂಥ, ಈಗಲೂ ಬರ್ತಾ ಇರುವಂಥ ಗ್ರಂಥಗಳನ್ನು ನೋಡುವುದಾದರೆ, ಭೈರಪ್ಪನವರ ಸಾರ್ಥ ಎಂಬಂಥ ಗ್ರಂಥ ಬಂದ ಮೇಲೆ ಪ್ರಾಯಶಃ ಈ ಒಂದು ಗ್ರಂಥಗಳು, ಈ ಥರದ ಗ್ರಂಥಗಳು ಬರುವುದು ಹೆಚ್ಚಾಯಿತು ಅಂತ ಕಾಣ್ತದೆ. ಸ್ವಪ್ನ ಸಾರಸ್ವತ ಗೋಪಾಲಕೃಷ್ಣ ಪೈ ಅವರದ್ದು, ಆಮೇಲೆ ತೇಜೋ ತುಂಗಭದ್ರ ವಸುಧೇಂದ್ರರದ್ದು, ಆಮೇಲೆ ಆರ್ ಗಣೇಶರ ಕೃತಿಯ ಬಗ್ಗೆ ಈಗಾಗಲೇ ಹೇಳಿದೆ, ವರ್ಣಕದ ಬಗ್ಗೆ ಹೇಳಿದೆ, ಮಾಗಧೇಯ ಸದ್ಯೋಜಾತ್ ಭಟ್ಟ, ಚೆನ್ನಭೈರಾದೇವಿ ಗಜಾನನ ಶರ್ಮ, ಅದಕ್ಕೆ ಮೊನ್ನೆ ಪ್ರಶಸ್ತಿ ಬಂದಂಥದ್ದನ್ನು ಕೇಳಿದೆವು ನಾವು. ಈ ಚೆನ್ನಭೈರಾದೇವಿ ಕಾದಂಬರಿಯ ಬಗೆಗೆ ಅದನ್ನು ಓದಿದಂಥ ಮಾನ್ಯ ವೀರೇಂದ್ರ ಹೆಗಡೆಯವರು ಒಂದು ಭಾಷಣದಲ್ಲಿ ಅದನ್ನು 5 ನಿಮಿಷ ಅದರ ಬಗ್ಗೆ ಮಾತನಾಡಿದ್ದಾರೆ. ಚೆನ್ನಭೈರಾದೇವಿ ಕಾದಂಬರಿಯ ಬಗ್ಗೆ ಬಹಳ ಸಂತೋಷಪಟ್ಟು. ಕರಿಮೆಣಸಿನ ರಾಣಿ, ಚೆನ್ನಭೈರಾದೇವಿ, ಈ ಥರದ ಕಾದಂಬರಿ. ಆಮೇಲೆ ಅವರದ್ದು ಪ್ರಮೇಯ ಅಂತ ಬಂತು. ಈಗ ಮೊನ್ನೆ ಕೆಂಪನಂಜಮ್ಮಣ್ಣಿ ಬಗ್ಗೆ ಮೊನ್ನೆ ಕಳೆದು ಹೋದಂಥ ಇತಿಹಾಸ, 100 ವರ್ಷದ ಹಿಂದೆ ಕಳೆದು ಹೋದಂಥ ಇತಿಹಾಸ, ಇಂಥದ್ರ ಬಗ್ಗೂ ಕೃತಿ ಬಂದಿದೆ.
ಇನ್ನು ಅಶೋಕನ ಶಾಸನಗಳ ಕಾಲದಲ್ಲಿ ಆ ಶಾಸನವನ್ನು ಬರೆದಂಥ ಒಬ್ಬ ಚಪಡ ಅಂತ ಒಬ್ಬ ಲಿಪಿಕಾರ, ಅದು ಕೆತ್ತಿದವನು, ಶಾಸನ ಕೆತ್ತಿದವನು, ಅವನ ಬಗೆಗೊಂದು ಕಾದಂಬರಿಯನ್ನು H.G. ಶ್ರೀಧರ ಅವರು ಬರೆದಿದ್ದಾರೆ. ಸಹನಾ ವಿಜಯಕುಮಾರ್ ಅವರ ಕಶೀರ, ಕಾಶ್ಮೀರದ ಸಮಸ್ಯೆ ಏನು ಅಂತ ಹೇಳುವಂಥದ್ರ ಬಗೆಗಿನ ಈಗ ಗತ ಇತಿಹಾಸದ ವಿಷಯ ಬಂದಿದೆ. ಮಾಗಧ ಎಂಬಂಥ ಅವರ ಹೊಸ ಕಾದಂಬರಿ ಮೊನ್ನೆ ಅನಾವರಣಗೊಂಡಿದೆ. ನಾನಿನ್ನೂ ಅದನ್ನು ಓದಿಲ್ಲ. ಅದರ ಬಗ್ಗೆ ಅಜಿತ್ ಅವರ ಜೊತೆಗೆ ನಡೆಸಿದಂಥ ಸಂಭಾಷಣೆಯನ್ನು ಮಾತ್ರ ಕೇಳಿದ್ದೇನೆ. ಒಂದು ಕಾದಂಬರಿಯನ್ನು ಬರಿಬೇಕಾದ್ರೆ ಎಷ್ಟು ಆಳವಾದಂಥ ಅಭ್ಯಾಸವನ್ನು ಮಾಡಿದ್ದಾರೆ ಅಂತ ಹೇಳೋದು ಅದರಲ್ಲಿ ಗೊತ್ತಾಗ್ತದೆ. ಭೈರಪ್ಪನವರು ಹಾಗೆ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಅವರು ಬೇರೆ ಬೇರೆ ಸಂದರ್ಶನದಲ್ಲಿ ಹೇಳಿದಂಥದ್ದುಂಟು, ನಮಗೆ ಗೊತ್ತಿದೆ. ಆ ಪರಂಪರೆ, ಅಂಥ ಅಧ್ಯಯನಶೀಲರ ಪರಂಪರೆ ಮುಂದುವರೆದಿದೆ. ಇದು ಕನ್ನಡಕ್ಕೆ ಸಂತೋಷವನ್ನುಂಟು ಮಾಡುವಂಥ ಒಂದು ವಿಷಯ. ಮತ್ತು ಕನ್ನಡ ಇನ್ನಷ್ಟು ಬೆಳೆಯುವ, ಕನ್ನಡವನ್ನು ಇನ್ನಷ್ಟು ಸೊಗಸುಗೊಳಿಸುವ, ಒಳ್ಳೆಯದು ಮಾಡುವಂಥ ಪ್ರಯತ್ನ ಇಲ್ಲೆಲ್ಲ ಇದೆ ಎಂಬಂಥದ್ದನ್ನು ನಾವು ಗಮನಿಸಬೇಕು. ಆಮೇಲೆ ಇದಲ್ಲದೆ ಈಗ ಒಂದು ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಹೋಗ್ತಾ ಇದ್ದರು, ಒಂದು ಕಾಲದಲ್ಲಿ ನಡೆದು ಹೋಗ್ತಾ ಇದ್ದರು ಅಂತ ನಾವು ಕಥೆಗಳನ್ನು ಕೇಳ್ತೇವೆ. ಆದರೆ ನಮ್ಮ ಬೆಂಗಳೂರಿಗೆ ಹೋದರೂ ಅಲ್ಲಿ ನಡೆದು ಹೋಗುವಂಥವರು ಇದ್ದಾರೆ, ಎತ್ತಿನ ಗಾಡಿಗಳಲ್ಲಿ ವಸ್ತುಗಳನ್ನು ಸಾಗಿಸುವಂಥದ್ದು ಈಗಲೂ ಇದೆ, ಲಾರಿಗಳಲ್ಲಿ ಸಾಗಿಸುವಂಥದ್ದಿದೆ, ಆಮೇಲೆ ಬಸ್ಸು ಇತ್ಯಾದಿಗಳಿವೆ, ರೈಲು ಇದೆ, ವಿಮಾನ ಇದೆ, ಮೆಟ್ರೋ ಇದೆ, ಎಲ್ಲವೂ ಏಕಕಾಲದಲ್ಲಿವೆ. ಆದ್ದರಿಂದ ಯಾವುದೊಂದು ಮುಗಿದು ಹೋಯಿತು, ಎತ್ತಿನ ಗಾಡಿಯ ಕಾಲ ಮುಗಿದೋಯಿತು ಅಂತ ಹೇಳುವ ಹಾಗಿಲ್ಲ, ಎತ್ತಿನ ಗಾಡಿ ಕಾಲ ಮುಗಿದೋಯಿತು ಅಂತ ಹೇಳುವ ಹಾಗಿಲ್ಲ. ಏಕಕಾಲದಲ್ಲಿ ಇವೆಲ್ಲ ಇವೆ. ಯಾವುದಕ್ಕೆ ಯಾವುದನ್ನು ಬಳಸಬೇಕು ಎಂಬಂಥ ವಿಷಯ ಮಾತ್ರ ಬೇರೆ, ಅದು ನಮ್ಮ ವಿವೇಚನೆಗೆ ಬಿಟ್ಟಂತಹದ್ದು. ಹಾಗೆ ನವ್ಯದ ಕಾಲದಲ್ಲಿ ಹಳೆಯ ರೀತಿಯ ಗ್ರಂಥಗಳನ್ನು ಬರೆಯುವ ಕಾಲ ಹೋಗಿ ಹೋಯಿತು, ಇಲ್ಲ, ಅದೆಲ್ಲ ಬದಲಾಗಿ ಹೋಗಿದೆ. ಈಗ ಅದು ಔಟ್ಡೇಟೆಡ್ ಎಂಬ ರೀತಿಯಲ್ಲಿ ವಿಮರ್ಶೆ ಮಾಡಿದಂಥವರು ಇದ್ದಾರೆ ಬಹಳ ಜನ. ಆದರೆ ಕುಮಾರವ್ಯಾಸ ಬರೆದ ಹಾಗೆ ಸಾವಿರ ಷಟ್ಪದಿಗಳನ್ನು ಬರೆಯುವಂಥ ಸಾಮರ್ಥ್ಯವುಳ್ಳಂಥವರು, ಅದರ ಕಾವ್ಯ ಸ್ವರೂಪ, ವಿಮರ್ಶೆಯ ಮಾತುಗಳು ಇತ್ಯಾದಿಗಳು ಒತ್ತಟ್ಟಿಗಿರಲಿ, ಆದರೆ ಇಂಥ ಕಾವ್ಯಗಳನ್ನು ಬರೆಯುವ ತಾಳಮ್ಮೆ, ವ್ಯುತ್ಪತ್ತಿ, ಚಿಂತನ, ಆಮೇಲೆ ಸಾಮರ್ಥ್ಯ, ಇದೆಲ್ಲವೂ ಇರುವಂಥ ವ್ಯಕ್ತಿಗಳು ಕನ್ನಡ ನಾಡಿನಲ್ಲಿ ಈಗಲೂ ಇದ್ದಾರೆ ಅಂತ ಹೇಳೋದಕ್ಕೆ ಈ ನಾಡಿನ ಒಂದು ಉದಾಹರಣೆಯನ್ನು ನಾನು ಕೊಡುವುದಕ್ಕೆ ಇಷ್ಟಪಡ್ತೇನೆ. ಮಂಗಳೂರಿನಲ್ಲಿ ವಿದ್ವಾನ್ BL ನಾಗರಾಜ ಎಂಬವರೊಬ್ಬರಿದ್ದಾರೆ. BL ನಾಗರಾಜ ಅಂತ, ಅವರು ಸಂಸ್ಕೃತ ಅಧ್ಯಾಪಕರಾಗಿ ವಿಶ್ರಾಂತರು. ಅವರು ಬರೆದಂಥ ದೊಡ್ಡ ದೊಡ್ಡ ಗ್ರಂಥಗಳು ಶ್ರೀ ಗಣೇಶ ಪುರಾಣಂ, ಇದು 2004ರಲ್ಲಿ ಬಂತು. ಇದರಲ್ಲಿ 7400 ವಾರ್ಧಕ ಷಟ್ಪದಿಗಳಿವೆ, 7400. ಅವರೇ ಬರೆದ ಶ್ರೀಮದ್ ಆದಿತ್ಯ ದರ್ಶನಂ, ಇದು 2023ರಲ್ಲಿ ಬಂತು. ಇದರಲ್ಲಿ 6220 ಭಾಮಿನಿ ಷಟ್ಪದಿಗಳಿವೆ. ಆಮೇಲೆ ಶ್ರೀಮದ್ ಆತ್ಮಲಿಂಗ ವೈಭವಂ 2021ರಲ್ಲಿ ಬಂತು, 7000 ವಾರ್ಧಕ ಷಟ್ಪದಿಗಳಿವೆ. ಶ್ರೀಮದ್ ಭುವನೇಶ್ವರಿ ಕಥಾಮಂಜರಿ 2010ರಲ್ಲಿ ಬಂದದ್ದು, 10,500 ಭಾಮಿನಿ ಷಟ್ಪದಿಗಳಿವೆ. ಶ್ರೀಮದ್ ವಿಷ್ಣು ಪುರಾಣಂ 2001ರಲ್ಲಿ ಬಂತು, 6,500 ಭಾಮಿನಿ ಷಟ್ಪದಿಗಳಿವೆ. ಇವೆಲ್ಲ ಮಹಾಗ್ರಂಥಗಳು. ಇಷ್ಟು ಬರೀಬೇಕಾದರೆ ಅವರಲ್ಲಿ ಇರುವಂಥ ಸಾಮರ್ಥ್ಯ, ನುಡಿಯಂ ಛಂದದೊಳೊಂದಿರೆ ಹೇಳುವಂಥವ ಒಬ್ಬ ಕವಿ ಉತ್ತಮ ಅಂತ ಹೇಳಿದ್ದಾನೆ. ಆದರೆ ಕವಿರಾಜ ಮಾರ್ಗದಲ್ಲಿ ಅವನಿಂದ ಮೇಲಿನ ಸ್ಥಾನ ಯಾವುದು, ಆಮೇಲೆ ಮೇಲಿಂದು ಯಾವುದು ಅಂತ ಹೇಳುವುದನ್ನೆಲ್ಲ ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ತಡೆಯದೆ ಮಹಾಧ್ವಕೃತಿಗಳನ್ನು ಒಡರಿಸಲ್ಬಲ್ಲಾತನೆಲ್ಲರಿಂದಂ ಬಲ್ಲಂ ಅಂತಲೂ ಹೇಳಿದ್ದಾನೆ. ಮಹಾಕೃತಿಗಳನ್ನು ಯಾವ ತಡೆಯೂ ಇಲ್ಲದೆ ಹೇಳಬಹುದಾದಂಥ ಸಾಮರ್ಥ್ಯ ಇರುವವನು ಎಲ್ಲರಿಂದ ಬಲ್ಲವನಾದವನು ಅಂತಲೂ ಹೇಳಿದ್ದಾನೆ. ವಿಮರ್ಶೆಯ ಮಾತುಗಳು ಯಾವುದೇ ಇರಲಿ, ಆದರೆ ಇಂಥವು ಕನ್ನಡದಲ್ಲಿ ಬರ್ತಾ ಇವೆ ಅಂತ ಹೇಳುವುದನ್ನು ನಾವು ಗಮನಿಸಬೇಕು. ಛಂದೋಬದ್ಧವಾದಂಥ ರಚನೆ ಈಗಲೂ ಅಪ್ರಸ್ತುತ ಎಂಬುದಾಗಿ ನಾವು ಭಾವಿಸಬಾರದು ಎಂಬಂಥದ್ದು ನನ್ನ ಕಳಕಳಿ. ಹಾಗೆ ಹೊಸ ರೀತಿಯ ಕೆಲವು ಮಹಾಕಾವ್ಯಗಳು, ಕಬ್ಬಿನಾಲೆ ವಸಂತ ಭಾರದ್ವಾಜರದು ಶ್ರೀರಾಮಲೀಲಾ ದರ್ಶನಂ ಬಂದಿದೆ, ಕನಕ ತರಂಗಿಣಿ ಅಂತ ಕನಕದಾಸರ ಬಗೆಗೆ ಒಂದು ಮಹಾಕಾವ್ಯ, ಪುರಂದರ ಮಹತಿ ಅಂತ ಇನ್ನೊಂದು ಮಹಾಕಾವ್ಯ, ಇವೆಲ್ಲ ಬಂದಿವೆ. ಎಲ್ಲವೂ ಒಂದೇ ಮಟ್ಟದಲ್ಲಿವೆ ಅಂತಲ್ಲ, ಬೇರೆ ಬೇರೆ ವಸ್ತುಗಳದ್ದು ಇಂಥದ್ದು ಬಂದಿದೆ. ರಾಮಾಯಣ ಮಹಾನ್ವೇಷಣಂ ಅಂತ ವೀರಪ್ಪ ಮೊಯ್ಲಿಯವರ ಕೃತಿಗಳು ಬಂದಿವೆ.
ಆಮೇಲೆ ಯಕ್ಷಗಾನ ಮಹಾಕಾವ್ಯ ಅಂತ ಹೇಳುವಂಥದ್ದು ಬಂದಿದೆ. ಯಕ್ಷಗಾನದಲ್ಲಿ ರಕ್ತಕ್ರಾಂತಿ ಅಂತ ಡಿ ಸದಾಶಿವ ಭಟ್ರು ಬರೆದಂತಹದ್ದು. ಇಂಥದ್ದೆಲ್ಲ ಬೇಕಾದಷ್ಟು ಬಂದಂತಹದ್ದುಂಟು. ಇವೆಲ್ಲವನ್ನು ನಾವು ನೋಡಬೇಕು ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಡೆಯುವಂಥ ಈ ಪ್ರಕ್ರಿಯೆಯನ್ನು ನಾವು ಗಮನಿಸಬೇಕು. ವಿಮರ್ಶಕರು ಈ ಕಡೆಗೆ ಗಮನಿಸುವಂತಹದ್ದನ್ನೇ ನಾವು ಕಾಣೋದಿಲ್ಲ. ಇಂಥದ್ದು ಬಂದಿದೆ ಅಂತ ಹೇಳೋದನ್ನು ಹೇಳೋ ಪದ್ಧತಿ ಇಲ್ಲ. ಅದೂ ಕೂಡ ಬೇಕು, ಹೊಸತು ಬೇಕು, ಹಳತು ಬೇಕು, ಹಳೆಯ ಕ್ರಮವೂ ಬೇಕಾಗ್ತದೆ. ಇನ್ನು ಕನ್ನಡದಲ್ಲಿ ಆಗಬೇಕಾದಂತಹ ಕೆಲಸಗಳು ಬಹಳಷ್ಟಿದೆ. ನಮ್ಮ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಅಂತ ಇದೆ. ಇಲ್ಲಿ 7,000ಕ್ಕೂ ಮಿಕ್ಕಿ ಹಸ್ತಪ್ರತಿಗಳು ಸಂಗ್ರಹ ಆಗಿವೆ ಮತ್ತು ಇನ್ನೂ ಸಂಗ್ರಹ ಆಗುತ್ತಲೂ ಇವೆ. ಇವತ್ತು ಬೆಳಗ್ಗೆ ಅಲ್ಲಿಯ ವಿಘ್ನರಾಜ ಅವರಲ್ಲಿ ಮಾತಾಡುವಾಗ ಹೇಳಿದೆ, ನೀವು ಒಂದೇ ಮಾತನ್ನು ಹೇಳುವುದಿಲ್ಲ, ಒಂದೊಂದು ಬಾರಿ ಒಂದೊಂದು ಮಾತು ಹೇಳ್ತೀರಿ. ನಾವು ಕೆಲವು ವರ್ಷಗಳ ಹಿಂದೆ ನಿಮ್ಮಲ್ಲಿ ಬಂದಾಗ ಇಲ್ಲಿ 4,000 ಹಸ್ತಪ್ರತಿಗಳಿವೆ ಅಂತ ಹೇಳಿದ್ರಿ. ಮತ್ತೊಮ್ಮೆ ಯಾವಾಗ ಬಂದಾಗ 5,000 ಇವೆ ಅಂತ ಹೇಳಿದ್ರಿ. ಆಮೇಲೆ 6,500 ಉಂಟು ಅಂತ ಹೇಳಿದ್ರಿ. ಈಗ 7,500 ಉಂಟು ಅಂತ ಹೇಳ್ತೀರಿ. ನೀವು ಒಂದೊಂದು ಸಲ ಒಂದೊಂದು ನಮ್ಮನೆ ಮಾತು ಹೇಳ್ತೀರಿ ಅಂತ ಅವರ ಹತ್ರ ಹೀಗೆ ತಮಾಷೆಯಾಗಿ ನಾನು ಹೇಳಿದೆ. ಈ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನವು ಹೇಗೆ ಹಸ್ತಪ್ರತಿಗಳ ಸಂರಕ್ಷಣೆ ಇತ್ಯಾದಿಗಳನ್ನು ಮಾಡ್ತಾ ಇದೆ ಅಂತ ಹೇಳುವುದಕ್ಕೆ ಇದು ದಾಖಲಾಗ್ತದೆ. ನಮ್ಮ ಹಲವು ಇಂಥ ಹಸ್ತಪ್ರತಿ ಭಂಡಾರಗಳಿವೆ, ವಿಶ್ವವಿದ್ಯಾನಿಲಯಗಳಲ್ಲೂ ಇವೆ. ಆದರೆ ಗ್ರಂಥಗಳ ಸಂಪಾದನೆ, ಪ್ರಾಚೀನ ಗ್ರಂಥಗಳ ಸಂಪಾದನೆ, ಈ ಕೆಲಸಗಳು ವಿಶೇಷ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅವು ಆಗಬೇಕಾಗಿವೆ. ಮುಖ್ಯವಾಗಿ 17, 18, 19ನೇ ಶತಮಾನಗಳ ಎಷ್ಟೋ ಕೃತಿಗಳು ಇನ್ನೂ ಮುದ್ರಿತವಾಗಿಲ್ಲ. ಒಂದೊಂದೇ ಹಸ್ತಪ್ರತಿಗಳಾಗಿರುವಂಥ ಕೃತಿಗಳು ಅಂತೂ ಇವೆ. ನಾವು ರಾ ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತೆಯ 3ನೇ ಸಂಪುಟದ ಕೊನೆಯಲ್ಲಿರುವ ಪಟ್ಟಿ ನೋಡಿದರೆ ಅದರಲ್ಲಿ 18, 19ನೇ ಶತಮಾನದ ಎಷ್ಟು ಗ್ರಂಥಗಳು ಇನ್ನೂ ಮುದ್ರಿತವಾಗಿಲ್ಲ ಎಂಬುದು ಗೊತ್ತಾಗ್ತದೆ. ಎಷ್ಟೋ ಮುದ್ರಿತವಾಗಿವೆ, ಈಗ ಉಪಲಬ್ಧವಿಲ್ಲ. ಇನ್ನು ಎಷ್ಟೋ ಉಪಲಬ್ಧ ಇಲ್ಲದಿದ್ದದ್ದು ನಮಗೀಗ ಅವಶ್ಯಕತೆ ಇಲ್ಲದಿರುವುದೂ ಇರಬಹುದು. ಕೆಲವು ಪಠ್ಯಪುಸ್ತಕಗಳು ಅವಶ್ಯಕತೆ ಇಲ್ಲದಿರಬಹುದು. ಆದರೆ ಬೇಕೆಂಬುದಾಗಿ ಹುಡುಕಿದರೆ ಸಿಕ್ಕದಂಥ ಪುಸ್ತಕಗಳು ಕೂಡ ತುಂಬ ಇವೆ. ಇವುಗಳ ಬಗೆಗೆ ನಮ್ಮ ಗಮನ ಹರಿಬೇಕಾಗಿದೆ ಮತ್ತು ನಮ್ಮ ಯುವ ಜನಾಂಗದವರು ಈ ಬಗೆಗೆ ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಒಂದೇ ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಕರಾವಳಿಯವನಾಗಿ ಕರಾವಳಿಯಲ್ಲಿ ಜನಪ್ರಿಯವಾದಂತಹ ಕಲೆ ಯಕ್ಷಗಾನ. ಯಕ್ಷಗಾನದ ಬಗೆಗೆ ಈಗಾಗಲೇ ಹೇಳಿದರು. ಯಕ್ಷಗಾನದಲ್ಲಿ ಇರುವಂಥ ಪದ್ಯದ ಗೀತ ವೈವಿಧ್ಯ ಎಷ್ಟು ವಿಸ್ತಾರವಾದಂಥದ್ದು ಅಂತ ಹೇಳುವುದನ್ನು ಸೂಕ್ಷ್ಮವಾಗಿ ಹೇಳಿದರು. ನಮ್ಮ ಜನಗಳಿಗೆ, ಸಂಶೋಧಕರಿಗೆ ಕೂಡ ಯಕ್ಷಗಾನ ಸಾಹಿತ್ಯದ ಬಗೆಗೆ ಒಂದು ಥರದ ಅವಗಣನೆಯೋ ಅಥವಾ ಮಾಹಿತಿಯ ಕೊರತೆಯೋ ಇದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಒಬ್ಬರು ಸಾಂಗತ್ಯ ಗ್ರಂಥಗಳ ಬಗೆಗೆ ಸಂಶೋಧನೆ ಮಾಡಿ PhD ಪಡೆದರು, PhD ಪದವಿ ಪಡೆದರು. ಅವರು ಅದರಲ್ಲಿ ಬರೀತಾ ನಮ್ಮ ಯಕ್ಷಗಾನ ಕೃತಿಗಳಲ್ಲಿಯೂ ಸಾಂಗತ್ಯ ಬಳಕೆಗೊಂಡಿದೆ ಅಂತ ಒಂದು ಹೇಳಿ ಅದಕ್ಕೆ ಕೆಲವು ಯಕ್ಷಗಾನ ಪ್ರಸಂಗಗಳಿಂದ ಉದಾಹರಣೆಗಳನ್ನು ಕೊಟ್ಟರು. ಆ ಉದಾಹರಣೆಗಳಲ್ಲಿ ಒಂದು ಉದಾಹರಣೆ ದುರ್ಯೋಧನ ವಧೆ ಎಂಬಂಥ ಒಂದು ಪ್ರಸಂಗ. ಈ ದುರ್ಯೋಧನ ವಧೆಯನ್ನು ಬರೆದವರು ಯಾರು ಅಂತ ಅವರು ಬರೆದಿದ್ದಾರೆ. ಇದನ್ನು ಬರೆದಂಥವರು ಕಾಪು ಸೀತಾರಾಮ ಕೇದಿಲಾಯ ಎಂಬಂಥ 19ನೇ ಶತಮಾನದ ಕವಿ ಅಂತ ಬರೆದಿದ್ದಾರೆ. 20ನೇ ಶತಮಾನದಲ್ಲಿ ಅವರು ಜೀವಂತವಾಗಿ ಇದ್ದಾಗ ಈ PhD ಥೀಸಿಸ್ ಬಂದಂಥದ್ದು. ಅವರು ಜೀವಂತವಾಗಿ ಇದ್ದಾಗ ಕಾಪು ಸೀತಾರಾಮ ಕೇದಿಲಾಯರು ಇದೇ ಊರಿನವರು, ಶಿಶಿಲದಲ್ಲಿದ್ದವರು, ಕರಾಯದವರು. ಕಾಪು ಸೀತಾರಾಮ ಕೇದಿಲಾಯ, ಅವರ ಮಗ ರಾಧಾಕೃಷ್ಣ ಕೇದಿಲಾಯ ಇಲ್ಲಿಯೇ ಉಜಿರೆಯಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗೊತ್ತಿದ್ದ ವಿಷಯ. ಸೀತಾರಾಮ ಕೇದಿಲಾಯರ ಕಾಲವನ್ನು 19ನೇ ಶತಮಾನ ಅಂತ ಆ ಸಂಶೋಧಕರು ನಿರ್ಣಯ ಮಾಡಿದರು. ಯಾಕೆಂದರೆ ಕಾರಣ ಇದೆ. ಅವರಿಗೆ 20ನೇ ಶತಮಾನದಲ್ಲಿ ಯಕ್ಷಗಾನ ಸಾಹಿತ್ಯದಲ್ಲಿ ಕೆಲಸ ಮಾಡುವಂಥವರು, ಪ್ರಸಂಗ ರಚನೆ ಮಾಡುವವರು ಇದ್ದಾರೆ ಎಂಬಂಥದ್ದೇ ಗೊತ್ತಿಲ್ಲ. ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಛಂದೋಬದ್ಧವಾಗಿ ಬರೆಯುವಂಥವರು ಈ ಕಾಲದಲ್ಲಿ ಇದ್ದಾರೆ ಎಂಬುದನ್ನು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಇವರು 19ನೇ ಶತಮಾನದವರೇ ಇರ್ಬೋದು. 19ನೇ ಶತಮಾನದ ನಂತರ ಯಕ್ಷಗಾನಗಳೆಲ್ಲ ಬರಲಿಲ್ಲ. ಈ ಥರದಲ್ಲಿ ಅವರು ಭಾವಿಸಿದರು. ಇಂಥ ಎಷ್ಟೋ ಅಪಾಯಗಳು ನಮ್ಮಲ್ಲಿ ಇವೆ. ಅವುಗಳನ್ನೆಲ್ಲ ನಾವು ಆ ಮಾಹಿತಿಗಳ ಕೊರತೆಯನ್ನು ತೆಗೆದು ಸರಿಪಡಿಸುವಂಥ ಕೆಲಸಗಳಿವೆ. ಯಕ್ಷಗಾನದಲ್ಲಿಯೂ ಹಾಗೆ ನಮ್ಮ ಇಲ್ಲಿ
ಸಂಗ್ರಹ ಆದಂಥ ಅನೇಕ ಹಸ್ತಪ್ರತಿಗಳಲ್ಲಿ ಇರುವಂಥ ಯಕ್ಷಗಾನ ಪ್ರಸಂಗಗಳು ಇನ್ನೂ ಪೂರ್ತಿಯಾಗಿ ಸಂಪಾದಿತವಾಗಿ ಹೊರಬರಲಿಲ್ಲ. ಆದ್ದರಿಂದ ಸಂಪಾದಿತವಾಗಿ ಹೊರಬರುವಂಥ ಅಗತ್ಯ ಇದೆ. ಪ್ರಾಚೀನ ಗ್ರಂಥಗಳನ್ನು ಪುನಃ ಪುನಃ ಪರಿಶೀಲಿಸುವಂಥ ಅಗತ್ಯ ಇದೆ. ಮಾತ್ರ ಅಲ್ಲ, ಈ ಬಗೆಗೆ ಸಂಬಂಧಿಸಿದಂಥ ಸೂಚಿಗಳನ್ನು, ನಿಘಂಟುಗಳನ್ನು ಸಿದ್ಧಪಡಿಸುವಂಥ ಅಗತ್ಯ ಇದೆ. ಸೂಚಿಗಳನ್ನು ಸಿದ್ಧಪಡಿಸುವಂಥದ್ದು ಬಹಳ ಸುಲಭದ ಕೆಲಸ ಅಲ್ಲ. ಇಲ್ಲಿ ಗ್ರಂಥಸೂಚಿಗಳನ್ನು ಇಲ್ಲಿಯವರು ಮಾಡಿದ್ದಾರೆ, ಇಲ್ಲಿಯ ವಿದ್ವಾಂಸರಿಗೆ ಅದು ಗೊತ್ತುಂಟು. ಉಮಾಪತಿ ಶಾಸ್ತ್ರಿಗಳಿಂದ ಪ್ರಾರಂಭ ಆಗಿ ಅದು ಮುಂದುವರೆದಿದೆ. ಹಸ್ತಪ್ರತಿ ಸೂಚಿಗಳು, ಹಾಗೆ ಇತರ ಕಾವ್ಯಗಳ ಬಗೆಗೂ ಸೂಚಿಗಳು ಬರಬೇಕಾದಂಥ ಅಗತ್ಯ ಇದೆ. ಸಾಹಿತ್ಯದ ಬಗೆಗೂ ಸೂಚಿಗಳು ಬರಬೇಕಾದಂಥ ಅಗತ್ಯ ಇದೆ. ನಮ್ಮಲ್ಲಿ ಕೊರತೆ ಆದಂಥದ್ದು ಏನಂತ ಹೇಳಿದರೆ, ಮೈಸೂರು ವಿಶ್ವವಿದ್ಯಾನಿಲಯ ಪುಸ್ತಕ ಸೂಚಿಗಳನ್ನು ಪ್ರಕಟಿಸ್ತಾ ಇತ್ತು. ಈಗ ಪುಸ್ತಕ ಸೂಚಿಗಳು ಬರ್ತಾ ಇಲ್ಲ. ಗ್ರಂಥಲೋಕ ಎಂಬಂಥ ಪತ್ರಿಕೆ ಬರ್ತಾ ಇತ್ತು. ಹೊಸ ಹೊಸ ಪುಸ್ತಕಗಳು ಯಾವುದು ಬರ್ತಾ ಇವೆ ಸಾಹಿತ್ಯ ಲೋಕದಲ್ಲಿ ಎಂಬಂಥದ್ದನ್ನು ತಿಳಿಸ್ತಾ ಇತ್ತು. ತಿಂಗಳು ಹಾಮಾನಾಯಕರದಲ್ಲಿ ತಿಂಗಳ ಪುಸ್ತಕ ಅಂತ ಪ್ರತಿ ವಾರ ಅಂಕಣ ಬರೀತಾ ಇದ್ರು. ಆ ಪತ್ರಿಕೆ ಆರ್ಯಲ ಅನಂತರಾಮಯ್ಯ ಎಂಬ ಒಬ್ಬ ಸಾಹಸಿಯ ಕೆಲಸ. ಅವರ ಅನಂತರ ಪತ್ರಿಕೆ ನಿಂತು ಹೋಯಿತು. ಹಂಪಿ ವಿಶ್ವವಿದ್ಯಾನಿಲಯ ಸ್ವಲ್ಪ ಸಮಯ ಅಂತಹ ಒಂದು ಪ್ರಯತ್ನ ಮಾಡಿತು, ನಿಂತು ಹೋಯಿತು. ಆದ್ದರಿಂದ ಸಾಹಿತ್ಯ ಏನು ರಚಿತವಾಗ್ತಾ ಇದೆಯೋ ಅದನ್ನು ಜನಕ್ಕೆ ತಲುಪಿಸುವಂಥ ಕೆಲಸ, ವಿಚಾರವನ್ನು ತಲುಪಿಸುವಂಥ ಕೆಲಸವೂ ಆಗಬೇಕಾಗಿದೆ. ನಮ್ಮ ಪತ್ರಿಕೆಗಳು ಪುಸ್ತಕ ವಿಮರ್ಶೆಯನ್ನು, ಪುಸ್ತಕ ಪರಿಚಯವನ್ನು ಹಾಕುವುದನ್ನು ಕಡಿಮೆ ಮಾಡಿವೆ. ಇದನ್ನು ಕೂಡ ಗಮನಿಸಬೇಕು. ಉದಯವಾಣಿ ಸಹಿತವಾಗಿ ನಮ್ಮ ಪ್ರದೇಶದ ಪತ್ರಿಕೆ ಪುಸ್ತಕ ಪರಿಚಯ ಹಾಕುವಂಥದ್ದನ್ನು ಕಡಿಮೆ ಮಾಡಿವೆ. ಆದ್ದರಿಂದ ನಾವು ಸಾಹಿತ್ಯಕ್ಕೆ ಕೊಡಬೇಕಾದಂಥ ಪ್ರಾಧಾನ್ಯವನ್ನು ಅಥವಾ ಕೊಡ್ತಾ ಇದ್ದಂಥ ಪ್ರಾಧಾನ್ಯವನ್ನು ಈಗ ಕೊಡ್ತಾ ಇಲ್ಲ ಎಂಬಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ವಿಷಯಗಳು ನಾವು ಆಲೋಚನೆ ಮಾಡಬೇಕಾದಂಥದ್ದು. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಾಸಕ್ತರೆಲ್ಲ ಸೇರಿರುವಂಥ ಒಂದು ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದಂಥ ಹಲವು ವಿಷಯಗಳಿವೆ. ಈ ವಿಷಯಗಳು ಮಾತ್ರ ಅಲ್ಲ, ಗಣೇಶರು ಹೇಳಿದಂಥ ವಿಷಯಗಳು ಮತ್ತು ಪೂರಕವಾಗಿ ನಾನು ಹೇಳಿದಂಥ ಕೆಲವು ವಿಷಯಗಳು, ಇವಲ್ಲದೆ ಇನ್ನೂ ಹಲವು ವಿಷಯಗಳಿವೆ. ಅವುಗಳನ್ನು ತಾವೇ ಆಲೋಚನೆ ಮಾಡಿ ಏನು ಬೇಕು ಅಂತ ಹೇಳುವಂಥದ್ದನ್ನು ನೋಡಿ ಕನ್ನಡದ ಸೇವೆಯನ್ನು ಯಥಾಸಾಧ್ಯ ಮಾಡೋಣ. ಇನ್ನೊಬ್ಬರನ್ನು ಟೀಕೆ ಮಾಡುವಂಥದ್ದಲ್ಲ, ನಾವು ನಮಗೆ ಸಾಧ್ಯ ಆದಷ್ಟು ಮಾಡಿಕೊಂಡು ಹೋಗೋಣ. ಇಷ್ಟು ಮಾತ್ರ ಈ ನಿರ್ಣಯಕ್ಕೆ ಬರಬೇಕಷ್ಟೆ. ಆದ್ದರಿಂದ ಈ ಕೆಲಸ ಸಾಗಲಿ. ಸಾಹಿತ್ಯ ಅಕಾಡೆಮಿಯವರು ಬಿ ವಸಂತಕುಮಾರ್ ಅವರು ಅಧ್ಯಕ್ಷರಾಗಿರುವಾಗ ಕೊರೋನಾ ಬಂತು. ಆ ಕೊರೋನಾದ ಸಂದರ್ಭದಲ್ಲಿ ಅಂತರ್ಜಾಲದ ವ್ಯವಸ್ಥೆಯ ಮೂಲಕ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು. ಅನೇಕ ಉಪನ್ಯಾಸಗಳು ಆ ಕೊರೋನಾ ಬಂದದ್ದಲ್ಲಿ ಎಷ್ಟೋ ತೊಂದರೆಗಳಿವೆ. ಇದ್ದದಲ್ಲಿ ಒಂದು ಗುಣ ಇದು, ಅಂತರ್ಜಾಲದ ಮೂಲಕ ಆನ್ಲೈನ್ ವಿಮರ್ಶೆಗಳು, ಉಪನ್ಯಾಸಗಳು, ಭಾಷಣಗಳು, ಪಾಠಗಳು ಎಲ್ಲವೂ ನಡೆದಿವೆ. ನನಗೂ ಕೂಡ ಹಾಗೆ ಶಬ್ದಮಣಿದರ್ಪಣವನ್ನು ಪೂರ್ತಿಯಾಗಿ ಪಾಠ ಮಾಡುವಂಥ ಅವಕಾಶ ಇದರಲ್ಲಿ ಲಭಿಸಿದೆ. ಮಾನ್ಯ ಗಣೇಶರದರ ಕೊನೆಯ ದಿವಸ ಬಂದು ಆ ಪಾಠ ಎಲ್ಲ ಮುಗಿದಾಗ ಶಬ್ದಮಣಿದರ್ಪಣದ ಪೂರ್ತಿ ಪಾಠ ಈಗ ಸಿಗ್ತಾ ಇದೆ, ದೊರಕ್ತಾ ಇದೆ, ಧ್ವನಿ ರೂಪದಲ್ಲಿ ದೊರಕ್ತಾ ಇದೆಯಲ್ಲ ಅಂತ ಹೇಳಿದರು. ಅದನ್ನು ಮಾಡುವ ಒಂದು ಅವಕಾಶ ನನಗೆ ದೊರಕಿತು. ಹಲವರದನ್ನು ಕೇಳಿದರು. ಮಾತ್ರ ಅಲ್ಲ, ಅವರು ಹೇಳಿದರು ITBT ಈ ಕ್ಷೇತ್ರದಲ್ಲಿರುವಂಥವರು ಕೆಲಸ ಮಾಡ್ತಾರೆ ಅಂತ. ಆ ಕ್ಷೇತ್ರದಲ್ಲಿ ಅಮೇರಿಕಾದಲ್ಲಿರುವ ಕೆಲವರು ಆ ಪಾಠವನ್ನು ಕೇಳ್ತಾ ಇದ್ದರು, ಪ್ರತಿಕ್ರಿಯೆ ನೀಡ್ತಾ ಇದ್ದರು, ಚರ್ಚೆ ಮಾಡ್ತಾಯಿದ್ರು. ಇಂಥದ್ದೆಲ್ಲ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಮಾಡಿಕೊಂಡು ಹೋಗುವಂಥದ್ದು. ಸಂಸ್ಥೆಗಳು ಮಾಡಬಹುದು, ಬಿಡಬಹುದು. ಆದರೆ ವ್ಯಕ್ತಿಗತವಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಬಹುದು. ಹನುಮಂತ ದೊಡ್ಡ ಪರ್ವತವನ್ನು ತಂದು ಹಾಕಬಹುದು, ಅಳಿಲು ಒಂದಿಷ್ಟು ಮರಳನ್ನಾದರೂ ತಂದು ಮೈಯಲ್ಲಿ ತಂದು ಕೊಡವಿ ಹಾಕಬಹುದಲ್ಲ, ಅದನ್ನು ಮಾಡೋಣ. ಇದು ಕನ್ನಡದ ಸೇವೆ. ಇದು ಯದಲ್ಪಮಪಿ ತದ್ ಬಹು ಅಂತ ಒಂದು ಮಾತು ಉಂಟು ಸಂಸ್ಕೃತದಲ್ಲಿ. ಯಾವುದು ಸಣ್ಣದು ಅಂತ ಕಾಣ್ತದೋ ಅದುವೇ ದೊಡ್ಡದು. ಅಣು ಆಗಿರಬಹುದು, ಆದರೆ ಅದರಲ್ಲಿ ಮಹತ್ತರವಾದಂಥ ಶಕ್ತಿ ತುಂಬಿದೆ ಎಂಬಂಥದ್ದನ್ನು ಹೇಳಿ, ಕನ್ನಡದ ಕಸು ಅದರಲ್ಲಿದೆ, ಶಕ್ತಿ ಇದೆ. ನಾವು ಅದನ್ನು ಅರಿಯೋಣ ಮತ್ತು ಕನ್ನಡದ ಸೇವೆಯನ್ನು ಮಾಡೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಿ, ಕೇಳಿದ ನಿಮಗೆಲ್ಲರಿಗೆ, ನನ್ನನ್ನು ಈ ಸ್ಥಾನದಲ್ಲಿ ಕುಳ್ಳಿರಿಸಿದಂಥ ಹಿರಿಯರಿಗೆ ಎಲ್ಲರಿಗೂ ವಂದನೆಯನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದಕ್ಕೆ ಮೂವರು ವಿದ್ವಾಂಸರಿಂದ ಉಪನ್ಯಾಸ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಮೊದಲು ಆ ಉಪನ್ಯಾಸಕರನ್ನು
ಸನ್ಮಾನಿಸುವಂಥ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಕ್ತಿಯಾಗಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳೂ ಹೌದು, ಶಿಸ್ತು ಸ್ವಚ್ಛತೆಗೆ ಪರ್ಯಾಯ ಹೆಸರಾಗಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಈಗ ಮೂವರನ್ನು ಸನ್ಮಾನಿಸಲಿಕ್ಕಿದ್ದಾರೆ. ಅಡಗಿಸಿಕೊಳ್ಳಬೇಡಿ, ತೊಡಗಿಸಿಕೊಳ್ಳಿ ಅಂತ ಹೇಳಿ ಯಾವತ್ತೂ ಎಚ್ಚರಿಸುವಂತಹ, ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುವಂತಹ ಧೀಮಂತ ಚೇತನ ಹಿರಿಯರಾದಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಇದೀಗ ಮೂವರನ್ನು ಸನ್ಮಾನಿಸಬೇಕು. ಮೊದಲಿಗೆ ಡಾಕ್ಟರ್ ಪ್ರಮೀಳಾ ಮಾಧವ ಇವರನ್ನು ಸನ್ಮಾನಿಸುವ ಕಾರ್ಯಕ್ರಮ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಜೊತೆಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕೂಡ ವೇದಿಕೆಗೆ ದಯಮಾಡಿಸಬೇಕು. ಮೇಡಮ್ ಅವರನ್ನು ಗೌರವಾರ್ಪಣೆ ಮಾಡಿ ಗೌರವಿಸಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇವೆ. ಶಾಲು ಹಾಕಿ ಹಾರ ಅರ್ಪಣೆ ಮಾಡಿ ಸ್ಮರಣಿಕೆಗಳನ್ನು ನೀಡಿ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಡಾಕ್ಟರ್ ಪ್ರಮೀಳಾ ಮಾಧವ ಅವರನ್ನು ಇದೀಗ ಸನ್ಮಾನಿಸಿದ್ದಾರೆ. ಮೇಡಮ್ ಅವರಿಗೆ ಅಭಿನಂದನೆಗಳು, ವಂದನೆಗಳು. ಮುಂದಕ್ಕೆ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಸರ್ ಅವರನ್ನು ಕೂಡ ಇದೀಗ ಸನ್ಮಾನಿಸುವ ಸುಸಮಯ. ಪೂಜ್ಯರಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಗಳನ್ನು ನೀಡಿ ಗೌರವಿಸುತ್ತಿದ್ದಾರೆ. ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಸರ್ ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಸರ್ ಅವರನ್ನು ಅಭಿನಂದಿಸುವ ಸಂದರ್ಭ. ಅವರಿಗೂ ಶಾಲು, ಹಾರಾರ್ಪಣೆ ಹಾಗೂ ಸ್ಮರಣಿಕೆಗಳನ್ನು ನೀಡಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಸರ್ ಅವರು ಸನ್ಮಾನಿಸುತ್ತಿದ್ದಾರೆ. ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳ ಸ್ವಾಗತ ಸಮಿತಿಯ ಖಜಾಂಚಿಯೂ ಆಗಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಇದೀಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಪ್ರಾಧ್ಯಾಪಕರು ಆಗಿರುವಂತಹ ಮೈಸೂರಿನ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಅವರು ಆರಂಭದಲ್ಲಿ ನಮ್ಮ ಕಾಸರಗೋಡಿನವರಾಗಿರುವಂತಹ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಪ್ರಮೀಳಾ ಮಾಧವ ಮೇಡಮ್ ಅವರು ಸ್ತ್ರೀಯರನ್ನು ಕುರಿತಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಉಪನ್ಯಾಸವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ತ್ರೀಯರ ಸ್ವಾಂತ ಸುಖಕ್ಕೆ ಸಾಹಿತ್ಯದ ಅರಿವಿನ ಅವಶ್ಯಕತೆ ವಿಷಯ. ನಮಸ್ಕಾರ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಧರ್ಮದರ್ಶಿ ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಶಿರಸ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ನೆರೆದ ಎಲ್ಲ ಗಣ್ಯರನ್ನು ನಮಿಸುತ್ತಾ, ನೆರೆದ ಎಲ್ಲ ಕಿರಿಯ ನಾಗರಿಕ ಬಂಧುಗಳಿಗೆ ನನ್ನ ಸಾದರದ ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಇವತ್ತು ಕೊಡಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನನ್ನ ಅಧ್ಯಯನ ಮತ್ತು ಅನುಭವದ ಹಿನ್ನೆಲೆಯಿಂದ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಕೊಟ್ಟಿರುವ ವಿಷಯ ಸ್ತ್ರೀಯರ
ಅಂತಃಸುಖಕ್ಕೆ ಸಾಹಿತ್ಯದ ಅಧ್ಯಯನ. ಈಗ ವೇದಿಕೆಯ ಮೇಲೆ ಮಾತಾಡಿದಂಥ ಉದ್ಘಾಟಕರು, ಅಧ್ಯಕ್ಷರು ಕನ್ನಡ ಸಾಹಿತ್ಯದ ಸತ್ವ, ಶಕ್ತಿ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದರು. ನನಗೆ ಭಾಳ ಹೆಮ್ಮೆ ಅನ್ನಿಸುವಂಥದ್ದು ಏನು ಅಂತಂದರೆ, ಒಬ್ಬ ದೊಡ್ಡ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ಎಷ್ಟೋ ವರ್ಷಗಳ ಬಳಿಕದ ಹಿಂದಿನ ಒಬ್ಬ 1 ವರ್ಷಗಳ ಕಾಲ, 1 ವರ್ಷ ಬಹುಶಃ ಕೆಲವು ತಿಂಗಳುಗಳು ಪಾಠ ಮಾಡಿದ ಗುರು ಅಂತೇಳಿ ಗುರುತಿಸಿದ್ರಲ್ಲ, ಮಾತಾಡಿಸಿದ್ರಲ್ಲ, ಗೌರವಿಸಿದ್ರಲ್ಲ ಅಂತೇಳೋದು ಇದಕ್ಕಿಂತ ದೊಡ್ಡ ಸನ್ಮಾನ ಅಥವಾ ಬೆಲೆ ಕಟ್ಟಲಾರದಂಥ ಸಂತೋಷವನ್ನು ನನಗೆ ಕೊಟ್ಟಿದೆ. ಈ ಸುಕ್ಷೇತ್ರದಲ್ಲಿ ಆ ಭಗವಂತ ಇಂಥ ಒಂದು ಅವಕಾಶ ಮಾಡಿದ್ದು ಮತ್ತು ಇಂಥ ಜಾಗಕ್ಕೆ ನನ್ನನ್ನು ಕರೆಸಿರುವಂಥ ಒಂದು ವಿಶೇಷವಾದಂಥ ಒಂದು ಮಾನ್ಯತೆಯನ್ನು ನನಗೆ ಕೊಟ್ಟಿರುವಂಥ ಎಲ್ಲರಿಗೂ ನಾನು ವಂದಿಸ್ತಾ, ಮುಖ್ಯವಾಗಿ ನನ್ನ ನೆಲೆಗೆ ಆಹ್ವಾನಿಸಿದಂತಹ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರಿಗೂ, ಹೇಮಾವತಿ ಅಮ್ಮನವರಿಗೂ ಹಾಗೂ ಡಾಕ್ಟರ್ ಕೃಷ್ಣ ಸಿಂಗ್ ಅವರಿಗೂ ಮತ್ತು ನನ್ನನ್ನು ಇಲ್ಲಿ ಕರೆಸಿದಂಥ ಡಾಕ್ಟರ್ ಶ್ರೀಧರ ಭಟ್ ಅವರಿಗೂ ನಾನು ಮೊದಲ ಆಭಾರವನ್ನು ಸಲ್ಲಿಸ್ತೇನೆ. ಮತ್ತು ನಿನ್ನೆಯಿಂದ ಇವತ್ತಿನ ತನಕ ನಾನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ, ಮಹಿಳೆ, ಅಂತಃಸುಖ ಮತ್ತು ಸಾಹಿತ್ಯ, ಇದು 3 ಅವರು ಮಾತಾಡಿದ್ದಕ್ಕಿಂತ ಭಿನ್ನವಾದಂಥ ವಿಷಯ ನನ್ನದು. ಈ 3ರನ್ನು ಸಾವಯವಗೊಳಿಸಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಪ್ರೇರಣೆ ನೀಡಬೇಕು. ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಸಮಾಜ ಇವುಗಳನ್ನು ಹೇಗೆ ಮಹಿಳೆಯರು ಅದಕ್ಕೆ ಕೊಡುಗೆಯನ್ನು ಕೊಟ್ಟು ಹೇಗೆ ಮೇಲೆ ತರಬಹುದು ಎಂಬುದನ್ನು ಕುರಿತು ಮಾತಾಡಬೇಕು ಅಂದ್ಕೊಂಡು ನಾನು ಯೋಚನೆ ಮಾಡಿದ್ದೆ. ಇಲ್ಲಿ ಬಂದಾಗ ನಿನ್ನೆಯಿಂದ 2 ದಿವಸಗಳ ಈ ಸುಕ್ಷೇತ್ರದ ಅನುಭವ ಒಂದು ಪುಣ್ಯ ಅನುಭವನೂ ನನಗೆ ನೀಡಿತು ಅಂತಂದರೆ, ನಾನು ಏನನ್ನು ಯೋಚಿಸಿ ಬಂದೆನೋ ಅದು ನನ್ನ ಕಣ್ಣ ಮುಂದೆ ಕಾಣಿಸಿತು. ಆದರ್ಶ ದಾಂಪತ್ಯ ಏನು, ಸಮಾಜದ ಸೇವೆಗೆ ಸ್ತ್ರೀ ಪುರುಷರು ಒಂದಾಗಿ ಕೊಡಬೇಕಾದಂಥ ಕೊಡುಗೆ ಏನು, ಇದನ್ನೆಲ್ಲ ನಾನು ಯೋಚನೆ ಮಾಡಿದರೆ ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಶ್ರೀಮತಿ ಹೇಮಾವತಿ ಮೇಡಮ್ ಅವರು ಮತ್ತು ಧರ್ಮದರ್ಶಿ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಕಾಣಿಸಿದರು. ಸಾಹಿತ್ಯ ಅಂದ್ರೇನು, ಸಂಸ್ಕೃತಿ ಅಂದ್ರೇನು ಮತ್ತು ಸಮಾಜಕ್ಕೆ ನಾವೇನು ಕೊಡುಗೆ ಕೊಡಬಹುದು ಎಂಬುದಕ್ಕೆ ಎಲ್ಲವನ್ನೂ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಾವು ಪುಸ್ತಕಗಳಿಂದ ಓದುವುದಕ್ಕಿಂತ ಹೆಚ್ಚು ಇಲ್ಲಿ ಕಣ್ಣ ಮುಂದೆ ನಾವು ನೋಡ್ತೇವೆ ಎಂಬುದನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಹೇಮಾವತಿ ಮೇಡಮ್ ಅವರ ಸಾಮಾಜಿಕ ಕೆಲಸ ಕಾರ್ಯಗಳನ್ನು, ಅವರು ಸಾಹಿತ್ಯದಲ್ಲಿ ಅವರಿರುವಂಥ ಅಭಿರುಚಿಯನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಮಹಿಳೆಯರು ಸಾಹಿತ್ಯದ ಅಧ್ಯಯನ ಇಲ್ಲದೆಯೂ ಸಮರ್ಥರು. ಯಾಕಂದರೆ ಹಿಂದೆ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಅನ್ವಯಿಸೋದು. ನಮ್ಮ ಯುವಕರು ಆ ಕನ್ನಡದ 2000 ವರ್ಷಗಳಿಗಿಂತ ಹಿಂದಿನ ಪ್ರಾಚೀನ ಸಾಹಿತ್ಯದಲ್ಲಿ ಎಂತೆಂಥ ಜೀವನ ಮೌಲ್ಯಗಳಿವೆ, ಆ ಮೌಲ್ಯಾಧಾರಿತ ಬದುಕಿಗೆ ಬೇಕಾದಂಥ ಅಣಿಮುತ್ತುಗಳನ್ನು ನಮ್ಮ ಹಿರಿಯರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈಗ ಅವರು ಹೇಳಿದ ಹಾಗೆ ಅದನ್ನು ನಾವು ಬಳಸಬೇಕು, ಬೆಳೆಸಬೇಕು ಮತ್ತು ಮುಂದಿನವರಿಗೆ ಅದನ್ನು ಕಳುಹಿಸಿಕೊಡ್ಬೇಕು. ಇದನ್ನು ನಾವು ಮಾಡಬೇಕಾಗಿದೆ. ನಾವು ಅದನ್ನು ಓದದೇ ಇರುವುದರಿಂದ, ಸಾಹಿತ್ಯದ ಅಧ್ಯಯನದ ಕೊರತೆಯಿಂದ ಇವತ್ತು ಅನೇಕ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೇವೆ. ಸಾಹಿತ್ಯ ಅದರ ಪದವೇ ನೋಡಿ, ಹಿತದಿಂದ ಕೂಡಿರುವುದು ಯಾವುದೋ ಅದು ಸಾಹಿತ್ಯ. ನಮಗೀಗ ಸಾಹಿತ್ಯ ಅಲ್ಲ ಬೇಕಾದ್ದು, ನಮಗೆ ಪ್ರಿಯವಾಗಿರೋದೇನೋ ಅದು ಬೇಕು. ಚಿಕ್ಕ ಮಕ್ಕಳಿಗೆ, ಹುಡುಗರಿಗೆ ಕ್ಲಾಸ್ ಮಾಡೋದಿಲ್ಲಪ್ಪ ನೀನು ಹೊರಟೋಗು ಅಂದರೆ ಖುಷಿ ಪಡ್ತಾರೆ. ಆದರೆ ಪಾಠ ಇದೆ ಇವತ್ತು ಕೂತ್ಕೊಂಡು ಓದು ಕಲಿ ಅಂದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಅಂದರೆ ಇಷ್ಟ ಆಗೋದು ಮತ್ತು ಹಿತವಾಗೋದು ಬೇರೆ. ಇಷ್ಟ ನಮ್ಮ ಬಾಹ್ಯ ಆಸಕ್ತಿಯನ್ನು ತಲುಪಿಸ್ಬೋದು, ಆದರೆ ಸಾಹಿತ್ಯ ಆಗಲ್ಲ. ಅದು ಅಂತರಂಗವನ್ನು, ಬಹಿರಂಗವನ್ನು ಬೆಳಗಿಸುವಂಥ ಶಕ್ತಿ ಆ ಸಾಹಿತ್ಯಕ್ಕಿದೆ. ಆದ್ದರಿಂದ ಹೆಣ್ಣು ಮಕ್ಕಳು ಸಾಹಿತ್ಯ ಓದದೆಯೂ ಎಂಥೆಂಥ ಜನಪದ ಸಾಹಿತ್ಯ ನಾವು ನೋಡ್ಬೋದು, ಅದರಲ್ಲಿ ಹೆಚ್ಚು ಮಹಿಳೆಯರ ಕೊಡುಗೆ. ಯಾವುದೇ ಒಂದು ವಿದ್ಯೆಯನ್ನು ಕಲಿಯದಂಥ ಹೆಣ್ಣು ಮಕ್ಕಳು ಕೂಡ ಎಂಥ ರೀತಿಯಲ್ಲಿ ಸಮಾಜಕ್ಕೆ ತನ್ನ ಒಂದು ಸಾಂಸ್ಕೃತಿಕವಾದ ಮೌಲ್ಯದಿಂದ ಕೊಡುಗೆಯನ್ನು ಕೊಟ್ಟಿದ್ದಾಳೆ ಅಂತ ನಾವು ನೋಡ್ಬೋದು. ಅಂಥ ಅನೇಕ ಉದಾಹರಣೆಗಳಿವೆ. ನನಗೆ ಸಮಯದ ಮಿತಿ ಇದೆ, ಆದ್ದರಿಂದ ಅದರ ಬಗ್ಗೆ ಹೆಚ್ಚು ನಾನು ಯಾರ ಬಗ್ಗೆಯೂ ನಾನು ಪ್ರಸ್ತಾಪ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಅಕ್ಷರಾಭ್ಯಾಸ ಇಲ್ಲದಂಥ ಮಹಿಳೆಯರು ಕೂಡ
ಎಂಥ ಒಂದು ಉದಾತ್ತವಾದಂಥ ರೀತಿಯಲ್ಲಿ ಬದುಕಿದ್ದಾರೆ ಎಂಬುದು ನಾವು ಸಣ್ಣ ಉದಾಹರಣೆ ನೋಡಿದರೆ, ಒನಕೆ ಓಬವ್ವನ ಕತೆ ನಾವು ನೋಡಿದ್ದೇವೆ. ಎಂಥ ರೀತಿಯಲ್ಲಿ ಅವಳಿಗೆ ಏನೂ ಅಕ್ಷರಾಭ್ಯಾಸ ಇಲ್ಲ, ಆದರೆ ದೇಶಕ್ಕೋಸ್ಕರ ಅವಳು ಏನು ಕೆಲಸ ಮಾಡಿದ್ದಾಳೆ. ಜೀಜಾಬಾಯಿ ತನ್ನ ಮಗನಿಗೋಸ್ಕರ ಏನನ್ನ ಅವಳು ಬುದ್ಧಿ ಉಪದೇಶಗಳನ್ನು ಮಾಡಿದ್ದಾಳೆ. ಲಕ್ಷ್ಮೀಧರ ಅಂತೇಳುವಂಥ ಒಬ್ಬ ಅಮಾತ್ಯ, ಅವನ ತಾಯಿ ಮಗುವಿಗೆ ಸ್ತನ್ಯಪಾನ ಮಾಡ್ತಾ ಇದ್ದಾಗಲೇ ಸಮಾಜ ಸೇವೆ ಮಾಡುವುದನ್ನು ಬೋಧನೆ ಮಾಡ್ತಾ ಇದ್ಲಂತೆ. ಇದೆಲ್ಲ ವಿದ್ಯೆ ಕೊಡದಿರುವಂತಹ, ಸಂಸ್ಕೃತಿ ಕೊಡುವಂತಹ ವಿಚಾರ. ಮಹಿಳೆಯ ವ್ಯಕ್ತಿತ್ವದಲ್ಲಿ 2 ಭಾಗಗಳಿವೆ. ಒಂದನೇದು ಅವಳ ಕುಟುಂಬದಿಂದ ಅವಳು ಪಡೆಯುವಂಥದ್ದು, ಹಿರಿಯರ ಸಂಸ್ಕಾರ ಪರಂಪರೆಗಳು ಅದರಿಂದ ಪಡೆಯುವಂಥದ್ದು. ಇನ್ನೊಂದು ತನ್ನ ಒಂದು ವ್ಯಕ್ತಿತ್ವವನ್ನು ತಾನೇ ಸ್ವಾಧ್ಯಯನದ ಮೂಲಕ, ತನ್ನ ವಿಚಾರಗಳ ಮೂಲಕ, ತನ್ನ ಅಧ್ಯಯನದ ಮೂಲಕ ಮಾತ್ರವಲ್ಲ, ತಾನು ಅದರ ಬಗ್ಗೆ ಯಾವ ರೀತಿಯಲ್ಲಿ ಮುಂದಿನ ಮಕ್ಕಳಿಗೆ, ಪೀಳಿಗೆಗೆ ಏನು ಕೊಡ್ತಾ ಇದ್ದೇವೆ ಅದರ ಮೂಲಕ ಅವಳ ವ್ಯಕ್ತಿತ್ವ ವಿಕಸನವಾಗುವಂಥದ್ದು. ಆದ್ದರಿಂದ ಸಮಾಜದಲ್ಲಿ ಅರ್ಧ ಭಾಗದಷ್ಟು ಮಹಿಳೆಯರಿರುವವರು, ಅವರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳು ಕೂಡ ಅವಳಿಗಿದೆ. ಆ ಹಕ್ಕುಗಳನ್ನು ಅವಳು ಸರಿಯಾದ ರೀತಿಯಲ್ಲಿ ಕೊಡಬೇಕಾದದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾನು ಕೆಲವು ಉದಾಹರಣೆಗಳ ಮೂಲಕ ಯಾವ ರೀತಿಯ ಜೀವನ ಮೌಲ್ಯವನ್ನು ನಮ್ಮ ಸಾಹಿತ್ಯ ಕೊಟ್ಟಿದೆ. ಯಾಕಂದರೆ ಸಾಹಿತ್ಯದ ವಿಚಾರ ನನಗೆ ಬರುವುದರಿಂದ ಮಹಿಳೆಯರು ಸಾಹಿತ್ಯವನ್ನು ಯಾಕೆ ಓದಬೇಕು, ಓದುವುದರ ಮೂಲಕ ಏನು ಸಮಾಜಕ್ಕೆ ಕೊಡ್ತಾರೆ. ಸುವರ್ಣಕ್ಕೆ ಸೌರಭ ಬರುವುದು ಅಂತ ಒಂದು ಮಾತಿದೆ. ಅಂದರೆ ಮೊದಲೇ ಚಿನ್ನ, ಅದಕ್ಕೆ ಇನ್ನಷ್ಟು ಪರಿಮಳ ಬಂದರೆ ಹೇಗಿರ್ಬೋದು ಅಂತಂದಾಗೆ ವ್ಯಕ್ತಿತ್ವವನ್ನು ಬೆಳಗಿಸುವಂಥದ್ದು ಸಾಹಿತ್ಯ. ನಾನು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರ ಮುಮಂ ಧರ್ಮ ಮುಮಂ. ಕಸವರ ಅಂದರೆ ಏನು, ಆಭರಣ ಅಂದರೆ ಏನು, ಇನ್ನೊಬ್ಬರ ಭಾವನೆಯನ್ನು, ಇನ್ನೊಬ್ಬರ ವಿಚಾರಗಳನ್ನು, ಧರ್ಮವನ್ನು ಸಹಿಸುವಂಥ ಗುಣ ನಮಗಿರಬೇಕು ಅಂತ ಹೇಳುವಂಥದ್ದು. ಇನ್ನೊಬ್ಬರ ಭಾವನೆಯನ್ನು ಅಂತಂದಾಗ ಅಲ್ಲಿ ಧರ್ಮ ಅಂತ ಮಾತ್ರ ಅಲ್ಲ, ನಮ್ಮ ಪಕ್ಕದಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ವ್ಯಕ್ತಿಗಳು ಇರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿಯೇ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ತಂದೆ ಮಗ ಇರ್ಬೋದು, ಇನ್ನೊಬ್ಬರ ಭಾವನೆಗಳನ್ನು. ನಮ್ಮಲ್ಲಿ ಏನು ಕೊರತೆ ಅಂತಂದರೆ ನನ್ನದೇ ಶ್ರೇಷ್ಠ, ನನ್ನದೇ ಸರಿ, ನಿನ್ನದು ಸರಿ ಇಲ್ಲ ಅಂತೇಳುವಂಥ ವಿಚಾರವನ್ನು ನಾವು ಮಾತಾಡ್ತೇವೆ. ಆ ಮಹಿಳೆಯರ ವಿಚಾರ ಬಂದಾಗಲೂ ಇದನ್ನು ಹೇಳ್ತಾರೆ. ಎಷ್ಟೋ ಜನ ಗಂಡಸರು ಹೇಳುವಂಥ ಮಾತನ್ನು ನಾವು ಸಾಹಿತ್ಯದಲ್ಲಿ ಓದ್ತೇವೆ, ನಿನ್ನ ಬುದ್ಧಿ ಮೊಣಕಾಲ ಕೆಳಗೆ ಅಂತ. ಯಾರೋ ಒಬ್ಬರು ಹೇಳಿದರು, ಅದು ಯಾಕೆ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳ್ತೀರಾ ನೀವು, ನನ್ನ ಬುದ್ಧಿಯಿಂದ ನಿಮ್ಮ ದಾರಿಯನ್ನು ನಾನು ನಿಶ್ಚಲಗೊಳಿಸಲಿಲ್ವೇ ಅಂತ ಹೇಳುವಂಥ ಪ್ರಶ್ನೆ ಮೊನ್ನೆ ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಓದಿದೆ. ಹೌದಮ್ಮ, ನೀನು ಹೇಳಿದ್ದು ಸರಿ ಅಂತ ಅವರು ಕೈ ಮುಗಿದ್ರು ಅಂತ ಹೇಳುವಂಥದ್ದು. ನಮ್ಮ ಈ ಕನ್ನಡದ ಸಾಹಿತ್ಯದ ಪರಂಪರೆಯಲ್ಲಿ ನಾವು ನೋಡಿದಾಗ 10ನೇ ಶತಮಾನ ಒಂದು ವಿಶೇಷವಾದಂಥ ಸುವರ್ಣಯುಗ ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ರನ್ನನ ಗದಾಯುಧದಲ್ಲಿ ಒಂದು ಮಾತು ಬರ್ತದೆ. ದ್ರೌಪದಿ ಹೇಳ್ತಾಳೆ ಭೀಮನಿಗೆ, ಒಡಲು ಒಡಮೆ ಎಂಬಿವು ಎರಡುಂ ಕೆಡಲಿರ್ಪುವು ಕೆಡದ ಕಸವರಂ ಜಸಂ ಅದರಿಂ ಕೆಡುವ ಒಡಲು ಒಡಮೆಯನೆಂದು ಕೆಡದ ಒಡಮೆಗೆ ಮಾರುಗುಡುವುದು ಇರಿವ ಬೆಡಂಗ ಅಂತ ಹೇಳ್ತಾಳೆ. ಅಂದರೆ ಒಡಲು ಮತ್ತು ಒಡವೆ ಅದು ಶಾಶ್ವತವಲ್ಲ. ನಾವು ಮಾಡುವಂಥ ಉತ್ತಮ ಗುಣಗಳು ಯಾವುದು, ಅದು ಶಾಶ್ವತ. ಆದ್ದರಿಂದ ಅಂಥ ಕೆಲಸವನ್ನು ಮಾಡು. ಹೆಣ್ಣು ಮಕ್ಕಳಿಗೆ ಒಡವೆಯಲ್ಲಿ ಆಸೆ, ಹೆಣ್ಣು ಮಕ್ಕಳಿಗೆ ವಸ್ತ್ರದಲ್ಲಿ ಆಸೆ ಅಂತ ನಾವು ಹೇಳ್ತೇವೆ. ಆದರೆ ಅವಳು ಹೇಳ್ತಾಳೆ, ನೀನು ಮಾಡುವ ಉತ್ತಮ ಗುಣಗಳನ್ನು ನಾನು ಮೆಚ್ಚುತ್ತೇನೆ ಅಂತ ಹೇಳ್ತಾಳೆ. 12ನೇ ಶತಮಾನಕ್ಕೆ ಬಂದಾಗ ಅಕ್ಕ ಮಹಾದೇವಿಯ ವಿಚಾರವನ್ನು ನಾವು ಕೇಳಿದ್ದೇವೆ. ನಾನು ಅದರ ಹಿನ್ನೆಲೆಯನ್ನೆಲ್ಲ ವಿವರಿಸುವುದಕ್ಕೆ ಹೋಗುವುದಿಲ್ಲ. ಆ ಅಕ್ಕ ಮಹಾದೇವಿ ಅವಳ ಜೀವನವೇ ಕಾವ್ಯ. ಅವಳ ಲೌಕಿಕ ಜೀವನವನ್ನು ಇಷ್ಟಪಡದೆ ಆಧ್ಯಾತ್ಮದ ಕಡೆಗೆ ಹೋದವಳು. ಆದರೆ ಆಧ್ಯಾತ್ಮದ ಕಡೆಗೆ ಹೋದಾಗ ಅವಳಿಗೆ ಅನೇಕ ಹಿಂಸೆಗಳು, ಅನೇಕ ಬಗೆಯ ನೋವುಗಳು ಅವಳಿಗಾಗಿವೆ. ಆತನ ನೋವನ್ನು ಅವಳು ತನ್ನ ಕಾವ್ಯದಲ್ಲಿ ವರ್ಣಿಸ್ತಾಳೆ. ಅವಳು ಹೇಳ್ತಾಳೆ, ಆಗ ಕೊಡುವಂಥ ಅವಳು ಉಪದೇಶ ನೋಡಿ, ಸಾಹಿತ್ಯ ನಮ್ಗೆ ಏನನ್ನು ಕೊಡ್ತದೆ ಅಂತ ನಾವು ಕೇಳ್ತೇವೆ. ಎಷ್ಟಾದರೂ ನಮ್ಮ ವಿದ್ಯಾರ್ಥಿಗಳು ಕೇಳೋದನ್ನು ನಾನು ಅವರು ಹೇಳೋದನ್ನು ಕೇಳಿದ್ದೇನೆ. ಮೇಡಮ್, ಇದು ಪರೀಕ್ಷೆಗೆ ಬರ್ತದಾ, ಇದು ನಾವು ಪ್ರಶ್ನೆ ಕೊಡ್ತೀರಾ ನೀವು ಇದರಲ್ಲಿ ಅಂತ. ಜೀವನದ ಪರೀಕ್ಷೆ ಅದು. ಆ ಜೀವನಕ್ಕೆ ಪಾಠವನ್ನು ಕೊಡ್ತದೆ ಸಾಹಿತ್ಯ. ಸಾಹಿತ್ಯ ಓದುವುದರಿಂದ ಮನುಷ್ಯ ಮಾನವನಾಗ್ತಾನೆ. ಮಾನವೀಯತೆ ಏನು, ಮೌಲ್ಯಗಳೇನು, ಬದುಕುವ ದಾರಿ ಯಾವುದು ಎಂಬುದನ್ನು ತಿಳಿತಾನೆ ಅವನು. ಅವಳು ಹೇಳ್ತಾಳೆ, ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಹೇಗೆ, ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದೊಳಗೆ ಪುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ
ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಈ ಮಾತು ಬರ್ತದೆ. ಸ್ತುತಿಯಾಗಲಿ ನಿಂದೆಯಾಗಲಿ ಸಮಾನವಾಗಿ ತೆಗೆದುಕೊಳ್ಬೇಕು ಅಂತ ಹೇಳುವಂಥದ್ದು. ಆಗ ನಮಗೆ ಎಷ್ಟೋ ಸಂದರ್ಭದಲ್ಲಿ ತುಂಬ ಬೇಸರ, ಎಷ್ಟೋ ಸಂದರ್ಭದಲ್ಲಿ ಭಾಳ ಉತ್ಸಾಹ ಸಂತೋಷ. ಆದರೆ ಆ ಉತ್ಸಾಹ ಸಂತೋಷ ಬೇಕು, ಅದನ್ನು ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಸಹಿಸಿಕೊಂಡು ಅದನ್ನು ಎಲ್ಲರಿಗೂ ಅದನ್ನು ಬೋಧಿಸುವ ರೀತಿಯಲ್ಲಿ ದುಃಖವಾಗಲಿ ಸುಖವಾಗಲಿ ಇದು ಬದುಕು ಹೀಗೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾಳೆ ಅವಳು. ಬಸವಣ್ಣನ ಮಾತನ್ನು ನಾವು ಕೇಳೋಣ ನೋಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಂಥ ಒಳ್ಳೆಯ ಮಾತು. ಮೇಡಮ್ ಅವರು ಯಾವುದೋ ಪುಸ್ತಕದಲ್ಲಿ ಬರೆದದ್ದು ನಾನು ಈಗ ಜಸ್ಟ್ ನೋಡಿದೆ ಅದನ್ನು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಎನ್ನಬೇಕು. ಇನ್ನೂ ಬಹಳಷ್ಟಿದೆ. ಹಾಗೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮಾತು ಅಂತ. ನಾವಾಡುವ ಮಾತನ್ನು ದೇವರು ಮೆಚ್ಚಬೇಕು ಅಂತ. ಎಂಥ ಒಳ್ಳೆಯ ಮಾತು ನೋಡಿ. ದೇವರು ಮೆಚ್ಚೋ ಕೆಲಸ ಮಾಡು. ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳ್ತೇವೆ ನೋಡಿ, ನೀನೇನಾದರೂ ಮಾಡು, ಆದರೆ ದೇವರು ಮೆಚ್ಚೋ ಕೆಲಸ ಮಾಡು ಅಂತ ಹೇಳುವಂಥದ್ದನ್ನು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಎಂಥ ಮಾತು. ಹೀಗೆ ಈ ಥರ ಹೋಗ್ತದೆ. ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ ಅಂತ ಹೇಳ್ತಾನೆ ಬಸವಣ್ಣ. ಹೀಗೆ ಇಂಥ ಎಷ್ಟೋ ಮಾತುಗಳಿವೆ. ಈಗ ನಾನು ಆ ಮಾತುಗಳಿಗೆ ಅನ್ವಯವಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರಿದ್ದಾರೆ. ಯಾವ ಮಹಿಳೆ ಇಂಥ ಒಂದು ಧ್ಯೇಯದಿಂದ ಜೀವನ ಮೌಲ್ಯದಿಂದ ಬದುಕಿದ್ದಾಳೆ ಅಂತ ನೋಡಿದಾಗ ಆ ಮಹಿಳೆಯರ ಅಂತಃಸುಖ ಅಂತ ಏನನ್ನು ಹೇಳಿದರು, ನಮಗೆ ಏನು ಸಮಾಧಾನ ಆಗ್ತದೆ, ಏನು ಸಂತೋಷ ಆಗ್ತದೆ ಮಹಿಳೆಯರಿಗೆ. ನನಗೆ ಮೊದಲು ನೆನಪಾಗುವಂಥದ್ದು ಅತ್ತಿಮಬ್ಬೆ ಅಂತ, 10ನೇ ಶತಮಾನದ ಅತ್ತಿಮಬ್ಬೆ ಅಂತ ಹೇಳುವಂಥ ಮಹಾಮಹಿಳೆಯವಳು. ಮಹಾನ್, ಬಹಳ ದೊಡ್ಡ ಶ್ರೀಮಂತ ಮಹಿಳೆ, ಸೇನಾಧಿಪತಿಯ ಪತ್ನಿ. ಆದರೆ ಅವಳ ಗಂಡ ಯುದ್ಧದಲ್ಲಿ ಸತ್ತು ಹೋದಾಗ ಚಿಕ್ಕ ಮಗುವನ್ನು ಸಾಕಬೇಕು ಅಂತೇಳಿ ಅವಳು ಬದುಕ್ತಾಳೆ. ಇಲ್ಲದೇ ಇದ್ದರೆ ಪತಿಯ ಪರೋಕ್ಷದಲ್ಲಿ ಅವಳಿಗಿರುವಂಥದ್ದು ಸಹಗಮನ ಸನ್ಯಾಸ. ಅವಳು ಸನ್ಯಾಸವನ್ನು ಆಯ್ಕೆ ಮಾಡ್ತಾಳೆ. ಯಾಕೆ ಅಂದರೆ ಮಗನನ್ನು ಬೆಳೆಸಬೇಕು. ಹೆಣ್ಣು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗಿರತಕ್ಕಂಥ ಪ್ರಧಾನವಾದ ಕರ್ತವ್ಯ ಯಾವುದು? ತಾಯ್ತನ. ಅದರಿಂದಲೇ ಇಡೀ ಜಗತ್ತು ಆ ತಾಯಿಗೆ ನಮಿಸುವಂಥದ್ದು. ಜಗಜ್ಜನನಿಯ ಪ್ರತಿನಿಧಿ ಸ್ವರೂಪ ಅಂತೇಳಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಹೆಣ್ಣು ಹೆಣ್ಣಲ್ಲ, ಜಗಜ್ಜನನಿಯ ಪ್ರತಿನಿಧಿ ಸ್ವರೂಪ. ಹಾಗಾಗಿ ತಾಯ್ತನ ಎಂಬಂಥದ್ದು ಅದು ಅಂಥ ವಿಶೇಷವಾದಂಥ ಕೆಲಸಕ್ಕೆ ತನ್ನನ್ನು ಸಮರ್ಪಿಸಿದ್ಲು. ಅಷ್ಟು ಮಾತ್ರ ಅಲ್ಲ, ತನ್ನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನವಳು ದಾನ ಧರ್ಮಗಳಿಗೆ ವಿನಿಯೋಗಿಸಿದ್ಲು. ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಬರೆಸಿ ಅದನ್ನು ಲಿಪಿಕಾರರು ಬರಿಬೇಕು. ಇವತ್ತಿನ ಹಾಗೆ ಮುದ್ರಣ ಅಲ್ಲ ಅದು. ಆ ಲಿಪಿಕಾರರಿಂದ ಬರೆಸಿ ಅದನ್ನು ಅವಳು 1000 ಜಿನ ಪ್ರತಿಮೆಗಳೊಂದಿಗೆ ದಾನ ಮಾಡಿದ್ಲಂತೆ. ರನ್ನನಂತಹ ಕವಿ, ಅವನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವನು. ಅವನಿಗೆ ಆಶಯ ಕೊಟ್ಟಂತಹ ಆ ಅತ್ತಿಮಬ್ಬೆ, ಆ ರನ್ನ ಎಷ್ಟರ ಮಟ್ಟಿಗೆ ತನಗೆ ಆಶಯದಾತೆಯ ಬಗ್ಗೆ ಕೃತಜ್ಞನಾಗಿದ್ದಾನೆ ಅಂತಂದರೆ, ತನ್ನ ಮಗಳಿಗೆ ಅತ್ತಿಮಬ್ಬೆ ಅಂತಲೇ ಹೆಸರಿಡ್ತಾನೆ. ಅಜಿತ ಪುರಾಣದಲ್ಲಿ ರನ್ನ ಅತ್ತಿಮಬ್ಬೆಯನ್ನು ವರ್ಣಿಸ್ತಾನೆ. ಬಿಳಿ ಅರಳೆಯಂತೆ, ಗಂಗಾಜಲದಂತೆ, ಅಜಿತ ಸೇನ ಮುನಿವರರ ಗುಣಾವಳಿಯಂತೆ, ಕೊಪ್ಪಣಾಚಲದಂತೆ ಅಂತ. ಈ ಒಂದೊಂದು ಹೋಲಿಕೆಯು ಕೂಡ ಅದ್ಭುತವಾಗುವಂಥದ್ದು ನೋಡಿ. ಬಿಳಿ ಅರಳೆ, ಆ ಶುದ್ಧತೆ. ನಿನ್ನೆ ಮಾತಾಡ್ತಾ ಅವ್ರು ಹೇಳಿದರು, ಬದ್ಧತೆ, ಶುದ್ಧತೆ ಮತ್ತು ಸಿದ್ಧತೆಗೆ ನಮ್ಮ ವೀರೇಂದ್ರ ಹೆಗಡೆಯವರು ಸಾಕ್ಷಿ ಅಂತ. ಆ ಬದ್ಧತೆ, ಶುದ್ಧತೆ ಮತ್ತು ಸಿದ್ಧತೆ ಅಂತ ಹೇಳುವಂಥದ್ದು. ಅವಳು ಅಷ್ಟೊಂದು ಶುದ್ಧವಾಗಿದ್ದಳು, ಆ ಬಿಳಿ ಅರಳೆಯಂತೆ ಇದ್ದಳು. ಗಂಗಾಜಲದ ಬಗ್ಗೆ ನಾನು ಹೆಚ್ಚು ವರ್ಣಿಸೋದಕ್ಕೆ ಹೋಗುವುದಿಲ್ಲ, ನಾವು ಯೋಚನೆ ಮಾಡೋಣ. ಅದೇ ಥರ ಅಜಿತಸೇನ ಮುನಿವರರ ಗುಣಾವಳಿ. ಅಜಿತಸೇನ ಮುನಿವರರು ರನ್ನನಿಗೆ ಆಶೆ ಕೊಟ್ಟವರವರು. ಹಾಗೆ ಆ ಗುರುವಿನ ಬಗೆಗಿನ ಆ ನಮನ, ಗುರುವಿನ ಬಗೆಗಿನ ಇರುವಂಥ ಗೌರವ, ಅದನ್ನು ಅವನು ಹೇಳ್ತಾನೆ. ನನ್ನ ಗುರುಗಳು ಹಾಗೆ ಇರುವವರು ಆ ಅತ್ತಿಮಬ್ಬೆ ಅಂತ ಹೇಳುವಂಥದ್ದು. ಕೊಪ್ಪಣಾಚಲದಂತೆ, ಆ ದೃಢತೆ, ಆ ಸದೃಢವಾದಂಥ ವ್ಯಕ್ತಿತ್ವ. ಆ ರೀತಿಯಲ್ಲಿ ಅವನು ರನ್ನ ಅತ್ತಿಮಬ್ಬೆಯನ್ನು ವರ್ಣಿಸ್ತಾನೆ. ರಜಪೂತ ವಂಶದಲ್ಲಿ ನಾವು ಪನ್ನಾದಾಸಿ ಎಂಬ ಮಹಿಳೆಯ ಹೆಸರನ್ನು ಕೇಳ್ತೇವೆ ನಾವು. ತನ್ನ ನಾಡಿಗೋಸ್ಕರ ಅವಳು, ಆ ರಜಪೂತ ಮಹಿಳೆ ಹೆತ್ತ ಮಗನನ್ನೇ ತ್ಯಾಗ ಮಾಡ್ತಾಳೆ ರಾಜಕುಮಾರನನ್ನು ಬದುಕಿಸೋದಕ್ಕೆ. ಆ ತಾಯಿಯ ಹೃದಯ ಎಷ್ಟು ನೊಂದಿರ್ಬೋದು, ಆದರೆ ದೇಶ ಮುಖ್ಯ ಅಂತ ಅವಳು ಭಾವಿಸಿದ್ಲು. ತನ್ನನ್ನು ತಾನು ತ್ಯಾಗ ಮಾಡಿದಂತಹ ಕತೆ. ಚಂದ್ರಮತಿಯ ಕತೆ ನಾವು ನೋಡ್ತೇವೆ. 12ನೇ-13ನೇ ಶತಮಾನದಲ್ಲಿ ಮಹಾಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಕಥಾಪಾತ್ರ ಚಂದ್ರಮತಿ. ಈ ಚಂದ್ರಮತಿಯ ಬಗ್ಗೆ ನಾನು ಓದ್ತಾ ಇದ್ದಾಗ ನಮ್ಗೆ ಏನು ಅನ್ನಿಸ್ತದೆ ಅಂತಂದರೆ, ಸನಾತನ ಧರ್ಮ ಎಂಬ ಮಹಿಳೆಯ ಬಗ್ಗೆ ಏನು ಹೇಳ್ತದೆ?
ಕಾರ್ಯೇಶು ಮಂತ್ರಿ ಕರ್ಣೇಶು ದಾಸಿ ರೂಪೇಶು ಲಕ್ಷ್ಮೀ ಕ್ಷಮೆಯಾ ಧರಿತ್ರಿ ಭಕ್ತೇಶು ಮಾತಾ, ಹೀಗೆ ಶಯನೇಶು ರಬ್ಬ, ಈ ರೀತಿಯ ಯಾವ್ಯಾವ ಗುಣಗಳ ಲಕ್ಷಣಗಳನ್ನು ಹೆಣ್ಣು ಮಗಳಿಗೆ ಸಮಾಜ ಅಥವಾ ಸನಾತನ ಧರ್ಮ ಹೇಳ್ತದೋ ಆ ಎಲ್ಲ ಧರ್ಮಗಳಿಗೆ ಒಂದು ಸಾಕ್ಷಿಯಾಗಿ ನಮಗೆ ಚಂದ್ರಮತಿ ಕಾಣ್ತಾಳೆ. ಅವಳನ್ನು ಹರಿಶ್ಚಂದ್ರನ ಸತ್ಯದಲ್ಲಿ ಅವಳ ಪಾತ್ರ ಮುಖ್ಯ. ನಾವು ಇಡೀ ಕಾವ್ಯವನ್ನು ಓದಿದಾಗ ನಮ್ಗೆ ಗೊತ್ತಾಗ್ತದೆ, ಹರಿಶ್ಚಂದ್ರನಿಗಿಂತ ಹೆಚ್ಚು ಧೈರ್ಯದಿಂದ, ಹೆಚ್ಚು ಆತ್ಮಬಲದಿಂದ ಆ ಮುಂಗಾಣಿಕೆಯನ್ನು ಅರ್ಥ ಮಾಡಿಕೊಂಡು ಮುಂದುವರಿದವಳು ಅವಳು ಹೇಳಿಕೊಡ್ತಾಳೆ. ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದಾಗ ಅವಳಿಗೆ ಆ ಆಶ್ರಮದಲ್ಲಿ ಅವನಿಗೊಂದು ಕೆಟ್ಟ ಕನಸು ಕಾಣ್ತದೆ. ಯಾಕಂದರೆ ಆಶ್ರಮಕ್ಕೆ ಬರುವ ಮೊದಲೇ ಅವನ ಗುರು ವಸಿಷ್ಠರು ಹೇಳಿದರು, ನೀನು ಆಶ್ರಮಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಅವನಿಗೆ ಗೊತ್ತಿರದೆ ಬೇಟೆಯಾಡುವ ಹುಮ್ಮಸ್ಸಿನಲ್ಲಿ ಅವನು ಆಶ್ರಮಕ್ಕೆ ಬಂದುಬಿಡ್ತಾನೆ. ಬಂದುಬಿಟ್ಟು ಅಲ್ಲಿ ಆಯಾಸದಿಂದ ನಿದ್ರೆ ಮಾಡ್ತಾನೆ. ನಿದ್ರೆ ಮಾಡಿದಾಗ ಕನಸು ಕಾಣ್ತದೆ. ಕನಸು ಕಂಡಾಗ ಎಚ್ಚರ ಆಗ್ತದೆ ಅವನಿಗೆ, ಭಯದಿಂದ ಎಚ್ಚರಗೊಳ್ತಾನೆ. ಹೆಂಡತಿಯನ್ನು ಏನಾಯಿತು ನಿಮಗೆ ಅಂತ ಅವಳು ಕೇಳ್ತಾಳೆ. ಆಗ ಅವನು ಹೇಳ್ತಾನೆ ಏನು ಕನಸು ಕಂಡಿತ್ತು ಅಂತ. ಆಗ ಅವಳು ಹೇಳ್ತಾಳೆ, ಬಗೆ ಓಡಿ ಕನಸು ಗುರುವ ಆಜ್ಞೆಯಂ ಮೀರಿ ತಕ್ಕೊಗೆವ ಕೇಡಿಂಗೆ ಸೂಚನೆ, ಮುನಿಯ ಬೇಡ ಮಂತ್ರಿಗೆ ಮಗನ್ಗೆ ಎನಗೆ ರಾಜ್ಯಕ್ಕೆ ನಿನ್ನ ತೇಜ ದೇಳ್ಗೆಗೆ ಸರ್ವ ಪರಿವಾರಕ್ಕೆ ಕೊನೆಗೆ ನಿನ್ನ ಹರಣಕ್ಕೆ ಕುಂದು ಬಂದರೆ ಬರಲಿ ಮಿಗೆ ಸತ್ಯಮಂ ಬಿಟ್ಟು ಕೆಡದಿರು ಅವನೀಶ ಅಂತ ಹೇಳ್ತಾಳೆ. ಸತ್ಯದ ದಾರಿಯಲ್ಲಿ ಹೋಗು, ಏನೇ ಕಷ್ಟ ಬರಲಿ ಹೆದರಬೇಡ ನೀನು, ನಾವಿದ್ದೇವೆ ಜೊತೆಯಲ್ಲಿ. ಕೊನೆಯಲ್ಲಿ ಅವಳನ್ನು ಮಾರಬೇಕಾದ ಪರಿಸ್ಥಿತಿ ಬರ್ತದೆ ಹರಿಶ್ಚಂದ್ರನಿಗೆ. ಮಾರುವ ಸಂದರ್ಭ ದಾಸಿಯ ಕೆಲಸ ಮಾಡ್ತಾಳೆ ಅವಳು, ಕಸಮುಸ್ರೆ ತೆಗಿತಾಳೆ. ನೋಡಿ, ಮಹಾರಾಣಿಯಾಗಿದ್ದವಳು ಕಸಮುಸ್ರೆ ತೆಗೆಯುವಂಥ ಕೆಲಸಕ್ಕೆ ಹೋಗ್ತಾಳೆ. ಆಗ ಆ ಸಂದರ್ಭದಲ್ಲೂ ಕೂಡ ಅವಳು ಹೆದರೋದಿಲ್ಲ. ನನ್ನ ಗಂಡ ಅವನ ಸತ್ಯ ನೆಲೆ ನಿಲ್ಲಲಿ, ನಮ್ಮನ್ನು ಪೀಡಿಸುವ ವಿಶ್ವಾಮಿತ್ರ ನಿತ್ಯನಾಗಲಿ ಅಂತ ಹೇಳ್ತಾಳೆ. ಕಾಟ ಕೊಟ್ಟ ಶತ್ರುವನ್ನು ಕೂಡ ಅವನಿಗೆ ಒಳ್ಳೆಯದಾಗಲಿ ಅಂತ ಅವಳು ಹಾರೈಸ್ತಾಳೆ. ಇಂಥ ಅನೇಕ ಉದಾಹರಣೆಗಳು ಆ ಕಾವ್ಯದಲ್ಲಿ ನಮಗೆ ಸಿಗ್ತವೆ. ಬಹಳ ಅದ್ಭುತವಾದಂಥದ್ದು. ನಮಗೆ ಇತ್ತೀಚೆಗೆ MK ಇಂದಿರಾರವರ ಒಂದು ಕಾದಂಬರಿ ನಾನು ಓದಿದೆ, ತಗ್ಗಿನ ಮನೆ ಸೀತೆ ಅಂತ. ತಗ್ಗಿನ ಮನೆ ಸೀತೆಯಲ್ಲಿ ಒಂದು ಸೀತೆಯ ಅಂತ ತುಂಬ ಜೀವನ ಮೌಲ್ಯಗಳು ಇರುವಂಥ ಕಾದಂಬರಿಗಳೇ ಅವರದು. ನಾವೆಲ್ಲ ಅದನ್ನು ಓದಬೇಕು. ಅನುಪಮ ನಿರಂಜನ, MK ಇಂದಿರಾ, ತ್ರಿವೇಣಿ, ಆಮೇಲೆ ಶಿವರಾಮ್ ಕಾರಂತರು, ಇವರೆಲ್ಲ ಕೆಟಿಗಟ್ಟಿಯವರ ಕಾದಂಬರಿಗಳು, ವೈಚಾರಿಕತೆಯನ್ನು ತುಂಬಿಸುವಂಥದ್ದು. ಹಾಗೆ ಆ ಕಾದಂಬರಿಯಲ್ಲಿ ಆ ಹುಡುಗಿ 10 ವರ್ಷದ ಹುಡುಗಿ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ಎಲ್ರಿಗೂ ಸಹಾಯ ಮಾಡ್ತಾಳೆ. ಅವಳಿಗೆ ಇನ್ನೂ ಅದು ತುಂಬ ಏನೇನು ಸಹಾಯ ಎಂಬುದು ಭಾಳಷ್ಟಿದೆ. ಅವಳು ಮದುವೆಯಾಗಿ ಗರ್ಭಿಣಿ ಆಗ್ತಾಳೆ. ಇವತ್ತು ಒಬ್ಬ ಹೆಣ್ಣುಮಗಳು ಗರ್ಭಿಣಿ ಆದಾಗ ತಂದೆ ಮನೆಯಲ್ಲಿ, ಅತ್ತೆ ಮನೆಯಲ್ಲಿ ಏನೋ ಒಂಥರ ಆತಂಕ ಉಂಟಾಗ್ತದೆ. ಅವಳು ಸುಖಪ್ರಸವವಾಗಲಿ ಅಂತ ಹರಕೆ ಹೊರುವುದು, ಅಥವಾ ಅವಳಿಗೆ ಏನೇನೋ ಕಷ್ಟಗಳು ಬರದೇ ಇರಲಿ ಅಂತ ಹೇಳುವಂಥದ್ದು. ಕಷ್ಟಗಳು ಅವಳಿಗೆ ಬರಲೇ ಇಲ್ಲ. ಆ ಹುಡುಗಿ ಗರ್ಭಿಣಿ ಆದಾಗ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ಲು. ಮಾಡಿ ಅವಳಿಗೆ ಹೆರಿಗೆ ನೋವು ಬರ್ತದೆ. ನೋವು ಬಂದಾಗ ಅವಳು ಏನು ಮಾಡಿದ್ಲು ಅಂದರೆ, ಬಾಣಂತಿ ಕೋಣೆಗೆ ಹೋಗಿ, ಹೆರಿಗೆಯ ಕೋಣೆಗೆ ಹೋಗಿ ಗೋಣಿ ತಾಟು ಹಾಸಿದ್ಲು. ಆಮೇಲೆ ಬಂದು ಮನೆಯಲ್ಲಿರುವ ಎಲ್ಲ ಪಾತ್ರೆಗಳನ್ನು, ಬಟ್ಟೆಗಳನ್ನು ಎತ್ಕೊಂಡು ಹೋದ್ಲು ಹೊಳೆಗೆ. ಅಲ್ಲಿ ಹೋಗಿ ಅದನ್ನೆಲ್ಲ ಬಟ್ಟೆ ಒಗೆದು ಪಾತ್ರೆ ತೊಳೆದು ಸ್ನಾನ ಮಾಡಿ ಮನೆಗೆ ಬರ್ತಾಳೆ. ಮನೆಗೆ ಬರುವಾಗ ಸೂಲಗಿತ್ತಿ ಬಂದಿದ್ದಾಳೆ. ಸೂಲಗಿತ್ತಿಯನ್ನು ಕೂರಿಸಿ ಚಹಾ ಮಾಡಿ ಕೊಡ್ತೇನೆ ಅಂಥೇಳಿ ಹೋಗಿ ಚಹಾ ಮಾಡಿಕೊಟ್ಟು ಅವಳಿಗೆ ಕೊಟ್ಟು, ಆಮೇಲೆ ತಾನೇ ಬಾಣಂತಿ ಕೋಣೆಗೆ, ಹೆರಿಗೆ ಕೋಣೆಗೆ ಹೋಗಿ ಮಲಗಿ ಸುಖವಾಗಿ ಗಂಡು ಮಗುವಿನ ತಾಯಿ ಆಗ್ತಾಳೆ ಅಂತ. ಎಷ್ಟು ಶ್ರಮಜೀವಿ ಅಂದರೆ ಅವಳು. ಆ ತುಂಬಿದ ಪ್ರವಾಹದಲ್ಲಿ ಈಜಿಕೊಂಡು ಆ ಕಡೆ ಹೋಗ್ತಾಳೆ. ಅಲ್ಲಿ ಯಾರಿಗೂ ಹತ್ರ ಕಷ್ಟ ಆದರೆ ಹೋಗಿ ಅವಳು ಸಹಾಯ ಮಾಡ್ತಾಳೆ. ಅಂಥ ಒಂದು ಉದಾತ್ತವಾದಂಥ ಒಂದು ಮಾನವೀಯ ಗುಣಗಳುಳ್ಳಂಥ ಸ್ತ್ರೀ ಪಾತ್ರಗಳಲ್ಲಿ ಇಂಥ ಎಷ್ಟೋ ಎಷ್ಟೋ ಕೃತಿಗಳಲ್ಲಿ ನಾವಿಂಥ ಪಾತ್ರಗಳನ್ನು ನೋಡ್ತೇವೆ. ಹಾಗೆಂತ ಹೇಳಿದರೆ ಪ್ರತಿಭಟನೆ ಮಾಡಿಲ್ವೇ ನಮ್ಮ ಮಹಿಳೆಯರ ಸಾಹಿತ್ಯದಲ್ಲಿ? ಅಂಥ ಚಿತ್ರಗಳಿವೆ ಇಲ್ವೇ ಅಂತಂದಾಗ ಖಂಡಿತ ಅಂಥ ಚಿತ್ರಗಳು ಇವೆ. ಯಾಕೆ ಪ್ರತಿಭಟನೆ ಮಾಡ್ತಾಳೆ ಅಂದರೆ, ನಾವು ಸಾಹಿತ್ಯದ ಓದಿನಿಂದ ಎಲ್ಲಿ ಮಹಿಳೆಗೆ ಅನ್ಯಾಯ ಆಗ್ತದೋ, ಓದದೇ ಇದ್ದರೆ ನಮ್ಗೆ ಗೊತ್ತಾಗೋದಿಲ್ಲ. ಎಲ್ಲಿ ಮಹಿಳೆಗೆ ಅನ್ಯಾಯ ಆಗ್ತದೋ ಅದನ್ನು ಪ್ರತಿಭಟಿಸಲಿಕ್ಕೆ ನಾವು ಸಾಹಿತ್ಯವನ್ನು ಅದನ್ನೂ ಓದಬೇಕು, ಇದಕ್ಕೂ ಓದಬೇಕು, ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ನಾವು ಸಾಹಿತ್ಯದ ಅಧ್ಯಯನ ಬೇಕು ನಮಗೆ. ಅಲ್ಲಿ 13ನೇ ಶತಮಾನದ ನಾವು ಅಕ್ಕ ಮಹಾದೇವಿಯನ್ನು ಕುರಿತು ಅವಳ ಬಗ್ಗೆ ಹೇಳೋದಿದ್ರೆ, ಅವಳು ಲೌಕಿಕ ಜೀವನವನ್ನು ಬಿಟ್ಟು ಅಧ್ಯಾತ್ಮದ ಕಡೆಗೆ ಹೋದಾಗ ಎಲ್ಲರೂ ತಡೆದರು. ಅವಳು ಹೇಳ್ತಾಳೆ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ಅಂತ ಹೇಳ್ತಾಳೆ. ಇವರು ನನಗೆ ಬೇಡ, ನನಗೆ ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷಿಯಾದರೆ ಕೆರೆ ಹಳ್ಳ ಬಾವಿಗಳುಂಟು ಅಂತ ಹೇಳ್ತಾಳೆ. ಆದ್ದರಿಂದ ನನಗೆ ಯಾವುದೂ ಲೌಕಿಕವಾದ ಆಸೆ ಇಲ್ಲ. ಚಂದನವನ್ನು ಕಡಿದರೆ ಅದು ಪರಿಮಳವನ್ನು ಬಿಡುತ್ತದೆ. ಬಂಗಾರವನ್ನು ಎಷ್ಟೇ ಬೆಂಕಿಯಲ್ಲಿ ಕುದಿಸಿದರೂ ಅದರ ಹೊಳಪು ಹೋಗ್ತದೆ.
ಕಬ್ಬನ್ನು ಗಾಣದಲ್ಲಿ ಹಾಕಿ ಜಜ್ಜಿದ್ರು ಅದರ ಸಿಹಿ ಬಿಟ್ಟು ಹೋಗ್ತದೆ ಇಲ್ವಲ್ಲ? ಹಾಗೆ ನಾನು ಕೂಡ ಆಧ್ಯಾತ್ಮದಲ್ಲಿ ಚನ್ನಮಲ್ಲಿಕಾರ್ಜುನನ್ನು ನಂಬಿದ್ದೇನೆ. ಅವನನ್ನು ಸೇರುವ ಕಡೆಗೆ ನಾನು ಹೋಗ್ತಾ ಇದ್ದೇನೆ. ನನ್ನನ್ನು ತಡೆದರೆ ನಾನು ಖಂಡಿತ ಒಪ್ಪುವುದಿಲ್ಲ ಅಂತ ಹೇಳ್ತಾನೆ. ನಮಗೆ ಗಿರಿಜಾ ಕಲ್ಯಾಣ, ಹರಿಹರನ ಗಿರಿಜಾ ಕಲ್ಯಾಣ, ನಾನು ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಕುಮಾರ ಸಂಭವದ ಕಾಳಿದಾಸನ ಕುಮಾರ ಸಂಭವದ ಅದೇ ಕಥೆ, ಅವರಿಗೆ ಆಕಾರ ಅದೇ ಹರಿಹರನಿಗೆ. ಆದರೆ ನಾನು ಉಳಿದ ಯಾವುದನ್ನು ಹೇಳೋದಿಲ್ಲ. ಸ್ತ್ರೀ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗಿರಿಜೆಯನ್ನು ಅವನು ಬದಲಾಯಿಸ್ತಾನೆ. ಗಿರಿಜೆಯ ಪಾತ್ರದಲ್ಲಿ ಒಬ್ಬ ಸಬಲ ಮಹಿಳೆಯನ್ನು ತರ್ತಾನೆ ಅವನು. ಮೂಲ ಕಾಳಿದಾಸನ ಕುಮಾರ ಸಂಭವದಲ್ಲಿ ಪಾರ್ವತಿ ಬಹಳ ಮುಗ್ಧೆ, ಅವಳು ಹಂತ ಹಂತವಾಗಿ ಬೆಳೆಯುತ್ತಾಳೆ. ಆದರೆ ಇಲ್ಲಿ ಹಾಗಲ್ಲ, ಅವಳು ಸಿದ್ಧ ಪಾತ್ರ, ಸಬಲ ಪಾತ್ರ, ಅನ್ಯಾಯವನ್ನು ಎದುರಿಸಬೇಕು ಅಂತ ಹೇಳುವಂಥ ಪಾತ್ರ. ಛಲದಲನೆ ಬಲ್ಪಿನ ಭಾವಕಿ ಏಕನಿಷ್ಠಾನಿಧಿ ಅಂತ ಹರಿಹರ ಹೇಳ್ತಾರೆ ಅವಳನ್ನು. ಅವಳು ತಪಸ್ಸು ಮಾಡುವಂಥ ಈಶ್ವರನ ಬಳಿಗೆ ಬಂದು ತನು ಮನ ಧನಗಳ ಸಮರ್ಪಿಸಿ ಅವನ ಸೇವೆ ಮಾಡ್ತಾಳೆ. ಆದರೆ ಈಶ್ವರ ಅವಳಿಗೆ ಒಲಿಯುವುದಿಲ್ಲ, ಅವನು ಅಂತರ್ಧಾನನಾಗ್ತಾನೆ. ಆಗ ಅವಳೊಂದು ಮಾತು ಹೇಳ್ತಾಳೆ, ತಾನಿರ್ದಲ್ಲಿಗೆ ಆ ಈಶ್ವರ ಎಲ್ಲಿದ್ದಾನೋ ಅಲ್ಲಿಗೆ ನಾನು ಬಂದು ಅವನನ್ನು ಅರ್ಚಿಸಿದೆ. ಆದರೆ ಅವನು ನುಡಿಸದೆ ಅಂತರ್ಧಾನಕ್ಕೆ ಸಂದಂ ಅದರಿಂ ಆನಿರ್ದಲ್ಲಿಗೆ ಸಮಂತು ತನ್ನನೇ ತರ್ಪೆಂ. ಅವನಿದ್ದಲ್ಲಿಗೆ ಹೋಗಿ ನಾನು ತಪಸ್ಸು ಅವನಿಗೆ ಪೂಜೆ ಮಾಡಿದೆ, ಅವನು ಒಲಿಲಿಲ್ಲ. ನಾನಿದ್ದಲ್ಲಿಗೆ ಅವನು ಬರುವಂತೆ ಮಾಡ್ತೇನೆ ಅಂತ. ಕೊನೆಗೆ ಅವಳ ತಪಸ್ಸಿನ ಶಕ್ತಿ, ಹರಿಹರ ಹೇಳ್ತಾನೆ, ಈಶ್ವರ ಬರಲಿಲ್ಲ, ಈಶ್ವರನನ್ನು ಅವಳ ತಪಶಕ್ತಿ ಹೇಳ್ಕೊಂಡು ಬಂದಿತ್ತು ಅಂತೇಳಿ. ಆಮೇಲೆ ಅವನು ಕಿಟ್ಲೆ ಕೊಡ್ತಾನೆ, ತಮಾಷೆ ಮಾಡ್ತಾನೆ, ಏನೋ ಅಪಹಾಸ್ಯ ಮಾಡ್ತಾನೆ, ಆಮೇಲೆ ಶಿವನನ್ನು ನಿಂದಿಸ್ತಾನೆ. ಆಗ ಅವಳು ಏನು ಮಾಡ್ತಾಳೆ ಅಂತಂದರೆ, ಕೈಯಲ್ಲಿದ್ದದನ್ನು ತೆಗೆದು ಅವನಿಗೆ ಎಸಿತಾಳೆ. ಅದರ ಕೈಯಲ್ಲಿ ಭಸ್ಮ ಇತ್ತು, ಅವಳು ರುದ್ರಾಕ್ಷಿ, ಅದನ್ನೇ ಅವಳು ಭಸ್ಮದ ಉಂಡೆಯನ್ನು ಅವನ ಮೇಲೆ ಎಸಿತಾಳೆ. ಅಂದರೆ ಅನ್ಯಾಯವನ್ನು ಪ್ರತಿಭಟಿಸುವಂಥ ಒಂದು ಸಬಲವಾದಂಥ ಆತ್ಮಬಲವುಳ್ಳಂಥ ಪಾತ್ರವಾಗಿ ಹರಿಹರ ಇದು ಗಿರಿಜೆಯ ಪಾತ್ರವನ್ನು ತರ್ತಾನೆ. ಈ ರನ್ನನ ಪಂಪ ಭಾರತದಲ್ಲಿ ಅನ್ಯಾಯವನ್ನು ಮಾಡಿದಾಗ ಎಷ್ಟು ಕೋಪ ಬರ್ತದೆ ಅಂತ ಹೇಳೋದಕ್ಕೆ ದ್ರೌಪದಿಯ ಪಾತ್ರ. ದ್ರೌಪದಿಯನ್ನು ಗಂಡು ಹೆಂಗಸು ಅಂತ ನಾವು ಹೇಳ್ತೇವೆ, ದ್ರೌಪದಿ ಗಂಡು ಹೆಂಗಸು ಅಂತ. ಯಾಕಂದರೆ ಅವಳಿಗೆ ಅನ್ಯಾಯವನ್ನು ಅವಳು ಸಹಿಸುವುದಿಲ್ಲ. ಸೀತೆ ಹಾಗಲ್ಲ, ರಾಮಾಯಣದ ಸೀತೆ ಮುಗ್ಧ ಪಾತ್ರ. ಆದರೆ ಇವಳು ಹಾಗಲ್ಲ. ಅವಳು ತುಂಬಿದ ಸಭೆಯಲ್ಲಿ ತನಗೆ ಅವಮಾನವಾಯಿತು ದುಶ್ಯಾಸನದಿಂದ ಅಂತಂದಾಗ ಅವಳು ತಲೆ ಕೂದಲು ಬಿಚ್ಚಿರ್ತದೆ, ಮತ್ತು ಅವಳು ಕಟ್ಟುವುದಿಲ್ಲ. ಯಾವಾಗ ದುಶ್ಯಾಸನ ಕೊಂದ ಮೇಲೆ ನಾನು ಕಟ್ಟುವುದು ಅಂತ ಹೇಳ್ತಾಳೆ. ಭೀಮ ಆ ಪ್ರತಿಜ್ಞೆಯನ್ನು ಮಾಡ್ತಾನೆ. ಆ ಸಮಯದಲ್ಲಿ ಆ ಪ್ರತಿಜ್ಞೆ ಈಡೇರಿಸ್ತಾನೆ. ಆ ದುಶ್ಯಾಸನ ಸತ್ತಿದ್ದಾನೆ. ಅಲ್ಲಿಗೆ ಭೀಮ ದ್ರೌಪದಿಯನ್ನು ಕರೆಸ್ತಾನೆ. ಕರೆಸಿ ನೋಡು ನೀನು ಅವನನ್ನು ಅಂತ ಹೇಳಿದಾಗ ಪಂಪ ಹೇಳ್ತಾನೆ, ಕಣ್ಣಾರ್ವಿನಂ ನೋಡಿದಳಂತ. ಕಣ್ಣು ತಣಿಯೋವರೆಗೂ ನೋಡಿದ್ಲಂತೆ ಅವಳು ದುಶ್ಯಾಸನ ಮಣ್ಣಲ್ಲಿ ಹೊರಳಾಡುವುದನ್ನು. ಆಮೇಲೆ ಅವನು ಮಾಡ್ತಾನೆ, ಏನು ಮಾಡ್ದ ಭೀಮ, ಅವನ ಎದೆಯನ್ನು ಬಗೆದು ರಕ್ತವನ್ನು ಬಗೆದು ಇವಳ ಕೇಶಕ್ಕೆ ಹಾಕ್ತಾನಂತೆ. ಅವನ ಹೊಟ್ಟೆಯನ್ನು ಬಗೆದು ಅದರ ಕರುಳನ್ನು ತೆಗಿತಾನೆ. ಅವನ ಹಲ್ಲಿನ ಮುಖವನ್ನು ಒದ್ದು ಆ ಹಲ್ಲನ್ನು ತೆಗೆದು ಅವಳ ತಲೆ ಬಾಚುತ್ತಾನೆ. ಆ ಕರುಳ ಮಾಲೆಯನ್ನು ಮುಡಿಸ್ತಾನೆ. ಮುಡಿಸಿ ಅವನು ಹೇಳ್ತಾನೆ, ಇದರೊಳ್ ಶ್ವೇತಾದ ಪತ್ರಸ್ಥಗಿತ ದಶ ದಿಶಾಮಂಡಲಂ ರಾಜಚಕ್ರಂ ಪುದಿದಳ್ಕಾಡಿತ್ತು ಅಡಂಗಿತ್ತು. ನೋಡ ಇದರೊಳೆ ಕುರು ರಾಜಾನ್ವಯಂ ಮತ್ ಪ್ರತಾಪಕ್ಕೆ ಇದರೆಂದಂ ನೋಡ ಗುರು ಇದುದು. ಇದುವೇ ಮಹಾಭಾರತಕ್ಕೆ ಆದಿಯಾಯಿತು. ಅಬ್ಜದಳಾಕ್ಷಿ ಪೇಳ ಸಾಮಾನ್ಯಮೇ ಬಗೆ ಭವತ್ ಕೇಶಪಾಶ ಪ್ರಪಂಚಂ ಅಂತ. ನಿನ್ನ ತಲೆಗೂದಲಿಗೆ ಸಮಾನ, ತಲೆಗೂದಲಿನಿಂದ ಇಡೀ ಸಾಮ್ರಾಜ್ಯವೇ ಉರುಳಿತು. ಹಾಗಿದ್ಮೇಲೆ ಒಬ್ಬ ಹೆಣ್ಣು ಕೋಪಿಸಿದರೆ ಮನೆ ಉರುಳುವುದೇನು ಮಹಾ. ಆದ್ದರಿಂದ ಆ ಮನೆ ಉರುಳದೇ ಇರಬೇಕು, ಹೆಣ್ಣು ಕೋಪಿಸದೇ ಇರಬೇಕು ಅಂತಂದರೆ ಆ ಅನ್ಯೋನ್ಯತೆ ಸಾಮರಸ್ಯದ ಬದುಕು ನಮ್ಮ ಮನೆಗಳಲ್ಲಿ ಬರಬೇಕು. ಆ ಹೆಣ್ಣು ಮಕ್ಕಳನ್ನು ಗೌರವಿಸುವಂಥ, ಅವರಿಗೆ ಸಾಹಿತ್ಯ ಆಗಲಿ, ಅವರ ಏನು ಅಭಿರುಚಿ ಅದನ್ನು ನಾವು ಅದು ಮಾಡೋದಕ್ಕೆ ಅವಕಾಶ ಕೊಡಬೇಕು. ಇವತ್ತಿನ ದಿನಗಳಲ್ಲಿ, ನಮ್ಮ ಜಾಗತೀಕರಣದ ದಿನಗಳಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಅವಕಾಶಗಳನ್ನು ಪಡೀತಾ ಇದ್ದಾಳೆ. ಅದೇ ರೀತಿಯಲ್ಲಿ ಅದರಲ್ಲೆಲ್ಲದರಲ್ಲೂ ಯಶಸ್ವಿ ಆಗ್ತಾಳೆ. ಪುರುಷನಿಗಿಂತ ಹೆಚ್ಚು ಕೆಲಸವನ್ನು ಮಹಿಳೆ ಮಾಡ್ತಾಳೆ. ಅದು ಅವಳಿಗೆ ದೇವರು ಕೊಟ್ಟ ಶಕ್ತಿ. ಅದು ಮನೆಯ ಒಳಗಿನ ಕೆಲಸವನ್ನು ಮಾಡ್ತಾಳೆ, ಅವಳು ಹೊರಗಿನ ಕೆಲಸವನ್ನು ಮಾಡ್ತಾಳೆ. ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳ್ತದೆ ಎಂಬುದು ನಿಜವಾದ ಮಾತು. ಮನೆಯೊಳಗಿನ ಕೆಲಸವನ್ನು ನಿಭಾಯಿಸ್ತಾಳೆ, ಹೊರಗಿನ ಕೆಲಸವನ್ನು ಮಾಡ್ತಾಳೆ. ಆದರೆ ಅಂತ ಹೇಳ್ತೇನೆ, ಅದಕ್ಕೆ ಇಡೀ ಮನೆ ಮಂದಿಯ ಸಹಕಾರ ಇರಬೇಕು. ಹದಿವದೆಯ ಧರ್ಮದಲ್ಲಿ ಸಂಚಯ ಹೊನ್ನಮ್ಮ ಹೇಳ್ತಾಳೆ, ನೀವು ತಾಯಿ ಮನೆಯಲ್ಲಿ ಅದೇ ಹೆಣ್ಮಕ್ಕಳನ್ನು ನೀವು ಚೆನ್ನಾಗಿ ಪೋಷಿಸ್ತೀರಾ,
ಅದೇ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಆ ಗೌರವ ಸಿಕ್ಕುವುದಿಲ್ಲ. ಯಾಕೆ ಮಗಳಿಗೆ ಕೊಡುವ ಗೌರವವನ್ನು ನೀವು ಸೊಸೆಗೆ ಕೊಡಬಾರ್ದು? ಈ ಮಾತನ್ನು ಅವಳು ಕೇಳ್ತಾಳೆ. ಅವಳು ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲಿ ಬಹಳ ವೇದ ಉಪನಿಷತ್ತುಗಳ ಕಾಲಗಳಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲ ಬಗೆಯ ಅಧಿಕಾರಗಳಿದ್ದವು. ವಿದ್ಯಾಭ್ಯಾಸ ಇತ್ತು, ಮದುವೆ ಬಗ್ಗೆ ಅವರು ಯೋಚನೆ ಮಾಡ್ಬೋದಾಗಿತ್ತು, ಪ್ರಾಯ ಪೂರ್ತಿ ಆದಮೇಲೆ ಅವರಿಗೆ ಮದುವೆ ಆಗ್ತಾ ಇತ್ತು ಅಂತ ಹೇಳುವಂಥದ್ದನ್ನೆಲ್ಲ ನಾನು ಇವತ್ತು ನಮ್ಮ ಇಲ್ಲಿ ನೋಡಿದೆ. ಗ್ರಂಥ ಭಂಡಾರದಲ್ಲಿ ನೋಡಿದಾಗ ಆ ಪ್ರಾಚೀನ ಕಾಲ ಶಿಲೆ ಅವಳು ವಿಗ್ರಹದಲ್ಲಿ ಬರಿತಾ ಇದ್ದಾಳೆ. ಹೆಣ್ಣುಮಗಳು ಎಷ್ಟು ಹಸನ್ಮುಖಿಯಾಗಿ ಬರಿತಾ ಇದ್ದಾಳೆ. ವೃಷಭನಾಥ ತನ್ನ ಮಕ್ಕಳಾದ ಹೆಣ್ಮಕ್ಕಳಿಗೆ, ಬ್ರಾಹ್ಮಿ ಮತ್ತು ಸುಂದರಿಯರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಚಿತ್ರವನ್ನು ನಾನು ನೋಡಿದೆ. ಹೆಣ್ಣು ಮಕ್ಕಳಿಗೆ ಹಿಂದೆ ವಿದ್ಯಾಭ್ಯಾಸ ಇತ್ತು, ಕಾಲಾನುಕ್ರಮದಲ್ಲಿ ಅದು ಕಡಿಮೆ ಆಯಿತು. ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆದರೆ ಇವತ್ತು ಹಾಗೆಲ್ಲ ಪರಿಸ್ಥಿತಿ. ಇವತ್ತೆಲ್ಲ ಕ್ಷೇತ್ರದಲ್ಲೂ ಹೆಣ್ಣುಮಕ್ಕಳು ಜಯಶಾಲಿ ಆಗಿರ್ತಾರೆ. ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ಸಹಕಾರ ಮಾಡಬೇಕು. ಮನೆಯ ಮಂದಿ ಅದನ್ನು ಕೊಟ್ಟಾಗ ಅವಳು ಆ ಕೆಲಸದಲ್ಲಿ ಅವಳು ಯಶಸ್ವಿ ಆಗ್ತಾಳೆ. ಅವಳಿಗೆ ಬೇರೇನು ಬೇಡ, ಶಾಬಾಸ್ ಅಂತ ಹೇಳಿದರೆ ಸಾಕು, ನೀನು ಭಾಳ ಚೆನ್ನಾಗಿ ಕೆಲಸ ಮಾಡೀಯಾ ಅಂತ ಹೇಳಿದರೆ ಸಾಕು. ಇನ್ಫೋಸಿಸ್ ನಾರಾಯಣಮೂರ್ತಿಯವರು ಮಾತಾಡ್ತಾ ಒಂದು ಉದಾಹರಣೆ ಹೇಳ್ತಾಯಿದ್ರು. ಅವರು ಒಂದು ದಿವಸ ಅವರ ಹೆಂಡತಿ ಸುಧಾಮೂರ್ತಿಯವರು ಅಡುಗೆ ಮಾಡಿದ್ರಂತೆ. ಅಡುಗೆ ಊಟ ಮಾಡ್ತಾ ಕೇಳಿದ್ರಂತೆ ಗಂಡ ಅಂತ, ಹೇಗಿದ್ರಿ, ಚೆನ್ನಾಗಿದೆಯಾ, ಹೇಗಿದೆ ಅಂತ. ಓ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಆಮೇಲೆ ಇವರು ಊಟ ಮಾಡೋಕ್ಕೆ ಅದಕ್ಕೆ ಉಪ್ಪೇ ಇಲ್ಲ. ಇವರು ಹೇಳಿದ್ರಂತೆ, ಅಯ್ಯೋ ನೀವು ಉಪ್ಪೇ ಇಲ್ಲ, ನೀವು ಏನದು ಚೆನ್ನಾಗಿದೆ ಅಂತ ಹೇಳಿದ್ದು. ನೋಡಿಸುದಾ, ನೀನು ಆಫೀಸ್ ಕೆಲಸವನ್ನು ಮಾಡಿ ಮನೆ ಕೆಲಸವನ್ನು ಮಾಡಿದೀಯಾ, ನನಗೆ ಅದರಲ್ಲೂ ಮಾಡೋದಕ್ಕಾಗೋದಿಲ್ಲ. ಹಾಗಿದ್ಮೇಲೆ ನಿನ್ನನ್ನು ನಾನು ಆಕ್ಷೇಪಿಸಬೇಕಾ, ಹೊಗಳಬೇಕಾ? ನೀನು ಇಷ್ಟು ಕೆಲಸ ಮಾಡಿದೆ ವಿಶೇಷ ಅಂತ. ಸಾಕಲ್ಲ, ಇದಂಥ ಅಡುಗೆ ಮಾಡಿದ್ಯಾ, ಏನು ಚೆನ್ನಾಗಿಲ್ಲ, ಯಾರು ತಿನ್ನೋರು ಅಂತ ಏನಾದರೂ ಹೇಳಿದರೆ ಸರಿ ತಿನ್ನಬೇಡಿ ಬಿಡಿ ಅಂತ ಅವಳು ಹೇಳ್ಬೋದು. ಹಾಗಲ್ಲ, ಆ ಮೆಚ್ಚುಗೆ ಮಾತು ಅದನ್ನು ಈಗ ಇನ್ನೊಂದು ಸಲ ಅವಳು ಇನ್ನೂ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳುವಂಥದ್ದು. ದಾಸಿಮಯ್ಯನ ಹತ್ರ ಯಾರೋ ಕೇಳಿದ್ರಂತೆ ಮದುವೆಯಾಗಿ ಸಂಸಾರಿ ಆಗೋದು ಒಳ್ಳೆಯದೋ, ವಿರಕ್ತನಾಗಿ ಸನ್ಯಾಸಿ ಆಗೋದು ಒಳ್ಳೆಯದೋ? ಅವನು ಹೇಳಿದನಂತೆ, ದುಗ್ಗಲೆಯಂಥ ಹೆಂಡತಿ ಇದ್ದರೆ ಸಂಸಾರಿ ಆಗುವುದೇ ಒಳ್ಳೆಯದು ಅಂತ ಹೇಳಿದನಂತೆ. ಮೊನ್ನೆ ಒಬ್ಬರು IAS ಆಫೀಸರ್ ಮನೆಗೆ ಬಂದರು. ಮನೆಗೆ ಬಂದಾಗ ಅವರು ಮಾತಾಡ್ತಾ ಇದ್ದ. ಅವಳು IAS ಆಫೀಸರ್ ಗಂಡ, ಹೆಂಡತಿ 5ನೇ ಕ್ಲಾಸು. 5ನೇ ಕ್ಲಾಸಿನ ಹುಡುಗಿಯನ್ನು ಮದುವೆಯಾಗಿ ಅವಳನ್ನು ಎಲ್ಲ ಭಾಷೆಗಳಲ್ಲಿ ಅಥವಾ ಎಲ್ಲ ಸಮಾರಂಭಗಳಿಗೆ ಕರ್ಕೊಂಡೋಗಿ ತನ್ನ ಎತ್ತರಕ್ಕೆ, ನನಗೆ ಸಮಾನ ನೀನು, ನಿನ್ನಿಂದ ನಾನು ಒಬ್ಬ ಆಫೀಸರಾಗಿ ಗೆದ್ದೆ ಅಂತ ಹೇಳ್ತಾರೆ ಅವರು. ಅಂದರೆ ಹೆಣ್ಣು ಮಕ್ಕಳಿಂದಲೇ ಗಂಡಸರು ಯಶಸ್ವಿ ಆಗುವುದು ಸೋಲುವುದು ಹೆಣ್ಣು ಮಕ್ಕಳಲ್ಲೂ ಇದೆ. ಯಾಕಂದರೆ ಅದು ಕೊಡಿ ಇದು ಕೊಡಿ ಮತ್ತೊಂದು ಕೊಡಿ ಅಂತಂದಾಗ ಅವನನ್ನು ಅಡ್ಡದಾರಿಗೆ ಹಿಡಿತದೆ. ಅದಲ್ಲ, ಗಂಡ ಅಡ್ಡದಾರಿ ಹಿಡಿದಾಗ ಹೆಂಡತಿ ಸರಿದಾರಿಗೆ ತರಬೇಕು. ಆ ಭ್ರಷ್ಟಾಚಾರಗಳು ಅನಾಚಾರಗಳೆಲ್ಲ ನಡೆಯುವುದಕ್ಕೆ ಹೆಣ್ಣು ಮಕ್ಕಳ ಕೊಡುಗೆಯೂ ಇದೆ ಅಂತ ಹೇಳುವಂಥದ್ದನ್ನು ನಾನಲ್ಲಿ ಗಮನಿಸಿದೆ. ಅವ್ರು ಹೇಳ್ತಾರೆ, ನಾನು ಯಾವುದೇ ಭ್ರಷ್ಟಾಚಾರವನ್ನು ಮಾಡಲಿಲ್ಲ, ನನ್ನ ಹೆಂಡತಿ ಮಾಡಲಿಕ್ಕೆ ಬಿಡಲಿಲ್ಲ ನನ್ನನ್ನು ಅಂತ ಹೇಳ್ತಾರೆ. ಹಾಗೆ ಅವರ ಹತ್ರ ಕೇಳಿದೆ, ನಾನು ನಿಮಗೇನು ಅನ್ನಿಸ್ತದೆ, ಇಂಥ ಗಂಡನನ್ನು ಪಡೆದದ್ದು ನನ್ನ ಪುಣ್ಯ, ನಾನು ಹೆಣ್ಣಾಗಿ ಹುಟ್ಟಿದ್ದು ನನ್ನ ಭಾಗ್ಯ ಅಂತಾರೆ. ಯಾವ ತಂದೆ ತಾಯಿ ಇರತ್ತ, ಯಾವ ಹೆಣ್ಣು ಮಗಳು ನಾನು ಹೆಣ್ಣಾಗಿ ಹುಟ್ಟಿದ್ದು ಭಾಗ್ಯ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಅದು ಭಾಗ್ಯವೇ. ಹೆಣ್ಣಾಗಿ ಹುಟ್ಟುವುದು ಅಂತಂದರೆ ಅದು ಯಾಕಂದರೆ ಅದು ವರ, ಶಾಪ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಸಾಹಿತ್ಯ ನಮಗೆ ಈ ವಿಚಾರಗಳನ್ನು ತಿಳಿಸ್ತದೆ. ಅದರಿಂದ ಹೆಣ್ಣು ಮಕ್ಕಳಿಗೂ ನಾನು ಹೇಳುವಂಥ ವಿಚಾರಗಳು ಭಾಳಷ್ಟಿವೆ. ಆದರೆ ಈಗ ಹೇಳುವ ಸಮಯದ ಈ ಮಿತಿಯಿಂದ ನಾನು ಹೇಳೋದಿಲ್ಲ. ಕಿವಿ ಮಾತುಗಳು ಭಾಳಷ್ಟಿದೆ. ಸಾಹಿತ್ಯ ಅಂದರೆ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಸಾಹಿತ್ಯ ಆಗಬೇಕು. ಸ್ವಚ್ಛಂದತೆಯನ್ನು ಬೆಳೆಸುವುದು ಸಾಹಿತ್ಯ ಅಲ್ಲ. ಅಥವಾ ನಮ್ಮ ವೃತ್ತಿಯಲ್ಲಿ ಆತ್ಮಬಲ ಬೇಕು, ಸ್ವಾಭಿಮಾನ ಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ, ಯಶಸ್ಸಿನ ಶಿಖರವನ್ನು ಏರೋಣ. ಆದರೆ ಸಂಸ್ಕೃತಿಯ ಚೌಕಟ್ಟಿನೊಳಗೆ, ಸಂಸ್ಕೃತಿಯ ಸೀಮಾರೇಖೆಯೊಳಗೆ ನಾವು ಅದನ್ನು ಮಾಡಬೇಕು. ಮತ್ತು ನಮ್ಮ ಕರ್ತವ್ಯವಾದ ಮನೆಯ ಜವಾಬ್ದಾರಿಯಲ್ಲಿ, ಮಕ್ಕಳ ಜವಾಬ್ದಾರಿಯಲ್ಲಿ ನಾವು ಮುಂಚೂಣಿಯ ಪಾತ್ರವನ್ನು ವಹಿಸಬೇಕು. ಅದಕ್ಕೆ ಮನೆ ಮಂದಿಯ ಸಹಕಾರ ಬೇಕು. ಯಾವ ಬಗೆಯ ಸಹಕಾರ ಅಂತ ಒಂದು ಮಾತು ಹೇಳ್ತೋ, ಮಿತ್ರ ಹೇಗಿರಬೇಕು, ಮಿತ್ರನಾಗಿರಬೇಕು. ನನ್ನ ಹೆಂಡತಿ ಅಂದರೆ ನನ್ನ ಗೆಳತಿ. ಒಂದು ಸುಭಾಷಿತ ಇದೆ, ಪಾಪಾತ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗಚಂ ತನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ನಿಗದಂತಿ ಸಂತ. ಸನ್ಮಿತ್ರ ರಕ್ಷಣ, ಪಾಪವನ್ನು ಮಾಡುವುದನ್ನು ತಡಿಬೇಕು, ಪುಣ್ಯ ಕಾರ್ಯಗಳನ್ನು ಮಾಡಿಸಬೇಕು. ತಪ್ಪನ್ನು ಎತ್ತಿ ಹೇಳುವುದಲ್ಲ, ಒಳ್ಳೆಯದನ್ನು ಹೇಳುವಂಥದ್ದು, ಕಷ್ಟ ಕಾಲದಲ್ಲಿ ಸಹಕಾರ ಕೊಡುವಂಥದ್ದು. ಎಲ್ಲಿ ಅನ್ಯೋನ್ಯತೆ ಇದ್ದಾಗ ಸತಿಪತಿಗಳೊಂದಾದ ಭಕ್ತಿ ಹಿತವಾದಪ್ಪದು ಶಿವಂಗೆ ಅಂತ ದಾಸಮಯ್ಯ ಹೇಳ್ತಾನೆ. ಅಂಥ ಒಂದು ಅನ್ಯೋನ್ಯವಾದ ಸಹಕಾರವನ್ನು ಪಡಿಬೇಕಿದ್ರೆ ಗಂಡಸರು ಓದಬೇಕು. ಸಾಹಿತ್ಯದ ಅಧ್ಯಯನ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ,
ಎಲ್ಲ ಕಾಲ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ದೇಶ ಭೇದ ಇಲ್ಲ. ಸಾಹಿತ್ಯ ಎಲ್ಲರಿಗೂ ಬೇಕಾಗುವಂಥದ್ದು. ಎಲ್ಲರೂ ಓದಿ ನಮ್ಮ ಸೌಹಾರ್ದ ಸಹಕಾರ ತತ್ವವನ್ನು ಮುಂದುವರಿಸೋಣ. ಮನೆ ಬೆಳಗಿದಾಗ, ಕುಟುಂಬ ಬೆಳಗಿದಾಗ, ಸಮಾಜ ಬೆಳಗಿದಾಗ ಅದು ದೇಶವನ್ನು ಬೆಳಗಿಸ್ತದೆ. 2 ರೆಕ್ಕೆ ಇದ್ದರೆ ಮಾತ್ರ ಹಕ್ಕಿ ಹಾರೋದಕ್ಕೆ ಸಾಧ್ಯ. 2 ಕೈಗಳಿದ್ರೆ ಮಾತ್ರ ನಮಗೆ ಚಪ್ಪಾಳೆ ತಟ್ಟುವುದಕ್ಕೆ ಸಾಧ್ಯ. 2 ಕಾಲುಗಳಿದ್ರೆ ಮಾತ್ರ ನಡೆಯುವುದಕ್ಕೆ ಸಾಧ್ಯ. ಹಾಗಾಗಿ ಈ ಸಾಮರಸ್ಯ ಇದೆಯಲ್ಲ, ಸಹಕಾರ ಇದೆಯಲ್ಲ, ಅದರ ಮೂಲಕ ನಾವು ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ನಮ್ಮ ವಿಶ್ವ ಗುರುವಾಗುವಂಥ ಕನಸು ಭಾರತದಕ್ಕಿದೆ. ಆ ಕನಸನ್ನು ಈಡೇರಿಸುವಲ್ಲಿ ನಮ್ಮೆಲ್ಲರ ಕೊಡುಗೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ, ನಾನು ಹೇಳದೇ ಇರುವಂಥ ವಿಚಾರಗಳು ಭಾಳಷ್ಟಿವೆ ಅಂತ ಹೇಳ್ಕೊಂಡು ತಮ್ಮೆಲ್ಲರ ತಾಳ್ಮೆಗೆ ವಂದಿಸುತ್ತಾ, ನಾನು ಹೇಳದೇ ಇರುವುದಕ್ಕೆ ಕ್ಷಮೆ ಯಾಚಿಸುತ್ತಾ, ಇವತ್ತು ನನಗೆ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಮತ್ತು ಇದೊಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವ ನನ್ನ ಹಿರಿಯರ ಪುಣ್ಯ ಇರ್ಬೋದು, ಗುರುಗಳ ಪುಣ್ಯ ಇರ್ಬೋದು, ಇಂಥ ಈ ಪುಣ್ಯ ವೇದಿಕೆಯಲ್ಲಿ ನಾನು ಬರೋದಕ್ಕೆ ಸಾಧ್ಯವಾದದ್ದು. ಅದಕ್ಕೋಸ್ಕರ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನ ಗಣಿಯೋ ಅಂಥೇಳಿ ಶಿವರುದ್ರಪ್ಪನವರು ಹೇಳುವ ಮಾತಿನೊಂದಿಗೆ ನಾನು ದನಿಗೂಡಿಸುತ್ತಾ ಮತ್ತು ಈ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಲ್ಲಿ ಅಧ್ಯಕ್ಷರಾಗಿ ನಿಕಟಪೂರ್ವ ಅವಧಿಯಲ್ಲಿ ಸೇವೆ ಸಲ್ಲಿಸಿರುವಂತಹ ಡಾಕ್ಟರ್ BV ವಸಂತಕುಮಾರ್ ಸರ್ ಅವರು ಪ್ರಸ್ತುತ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಇದೀಗ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಮಾರ್ಗೋಪಾಯಗಳು ವಿಷಯದ ಕುರಿತಂತೆ ಉಪನ್ಯಾಸ ನೀಡಲಿದ್ದಾರೆ. ಶಿವ ಶಿವ ಎಂದರ ಸಿಡಿಲೆಲ್ಲ ಬಯಲಾಗಿ, ಶಿವ ಶಿವ ಎಂದರ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ, ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ, ಶಿವನೆಂಬ ಶಬುದ ಬಿಡಬ್ಯಾಡ, ಶಿವನೆಂಬ ಶಬುದ ಬಿಡಬ್ಯಾಡ. ನಾಡಿನ ಎಲ್ಲ ಜನಪದರು ಈ ರೀತಿಯ ಶಿವನನ್ನು, ಮಂಜುನಾಥನನ್ನು ನಂಬಿ ಅದನ್ನು ಧರ್ಮಸ್ಥಳ ಅಂತ ಕರೆದರು. ಧರ್ಮದ ಪ್ರತಿನಿಧಿಯಾದ ಆ ಮಂಜುನಾಥನ ಅಡಿದಾವರೆಗಳಿಗೆ ವಂದಿಸ್ತಾ, ಕಾವಂದರೆಗಳಿಗೆ ನಮಿಸ್ತಾ, ವೇದಿಕೆ ಮೇಲಿನ ಎಲ್ಲ ಹಿರಿಯರೇ, ಇಲ್ಲಿ ಶಿವ ಸ್ವರೂಪದಲ್ಲಿ ಕುಳಿತಿರುವ ಎಲ್ಲ ಬಂಧುಗಳೇ, ನನಗೆ ಕೊಟ್ಟಿರುವ ವಿಷಯ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಮಾರ್ಗೋಪಾಯಗಳು ಅಂತ. ಮೊದಲನೇದಾಗಿ ನಾನು ಹೇಳೋದಾದರೆ, ಇವತ್ತು ಧರ್ಮಸ್ಥಳದಲ್ಲಿ ಏನು ಕಳೆದ 26ರಿಂದ ನಡೀತಾ ಇದೆ, ಬಹುಶಃ ಈ ರೀತಿಯ ಆಚರಣೆಗಳೇ ನಮ್ಮ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಬಹಳ ದೊಡ್ಡ ಮಾರ್ಗಗಳು ಅಂಥೇಳಿ ಆ ಎಲ್ಲರಿಗೂ ಕೂಡ ನಾನು ಅಡಿಬಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಯಾಕೆ ಅಂದರೆ ಕಾವಂದ್ರ ಆಗಲೇ ಹೇಳಿದರು, ಇಲ್ಲಿ ಬಂದಿರುವ ಡೊಳ್ಳು, ವೀರಗಾಸೆ, ಎಷ್ಟೆಲ್ಲ ಜನಪದ ಕಲಾತಂಡಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಅವರು ಸೇವೆಯನ್ನು ಇಡೀ ರಾತ್ರಿ ಅರ್ಪಿಸ್ತಾ ಇದ್ದಾರೆ. ಅಂದರೆ ಬಹುಶಃ ಭಕ್ತಿ ಇಲ್ಲದೆ ಧರ್ಮವಿಲ್ಲ, ಭಕ್ತಿ ಇಲ್ಲದೆ ಆಚರಿಸುವ ಧರ್ಮ ಅದೊಂದು ವೇಷ ಅಷ್ಟೇ. ಆದ್ದರಿಂದ ಪುತಿನ ಹೇಳ್ತಾರೆ, ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ ಅಂತ. ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ಬಹುಶಃ ನಮ್ಮ ಜನಪದರು ತಮ್ಮ ಇಡೀ ಬದುಕಿನಲ್ಲಿ ನೊಂದ ನೋವಿನಿಂದ ಹಾಡುಗಳನ್ನು ಕಟ್ಟಿದರು, ನೋವನ್ನು ಮರೆಯುವುದಕ್ಕಾಗಿ ಹಾಡುಗಳನ್ನು ಕಟ್ಟಿದರು.
ಆ ಹಾಡುಗಳಿಗೆ ಒಂದು ಲಯ ಬೇಕು ಅಂಥೇಳಿ ವಾದ್ಯಗಳನ್ನು ಮಾಡಿಕೊಂಡ್ರು. ಆ ವಾದ್ಯಗಳ ತಾಳಕ್ಕೆ ಅನುಗುಣವಾಗಿ ಹೆಜ್ಜೆಯ ಕುಣಿತಗಳನ್ನು ಜೊತೆಗೆ ಜೋಡಿಸಿದರು. ಹಾಗಾಗಿ ಅವರು ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಅನ್ನ ಇರಲಿಲ್ಲ, ಅಕ್ಷರ ಇರಲಿಲ್ಲ, ಆದರೆ ಆನಂದ ಇತ್ತು. ಯಾಕೆ ಆನಂದ ಇತ್ತು ಅಂದರೆ, ಜನಪದ ಸಾಹಿತ್ಯ ಹುಟ್ಟಿದ್ದು ಅರಮನೆಯಲ್ಲ, ಜನಪದ ಸಾಹಿತ್ಯ ಹುಟ್ಟಿದ್ದು ಗುರುಮನೆಯಲ್ಲೂ ಅಲ್ಲ. ಜನಪದ ಸಾಹಿತ್ಯ ಹುಟ್ಟಿದ್ದು ಜನರ ಮನೆಗಳಲ್ಲಿ, ಹೊಲಗಳಲ್ಲಿ, ಕಾಡುಗಳಲ್ಲಿ, ಬೇಸಾಯ ಮಾಡುವ ಜಾಗದಲ್ಲಿ ನಮ್ಮ ಜನಪದ ಸಾಹಿತ್ಯ ಹುಟ್ಟಿದೆ. ಗಾಂಧೀಜಿ ಹೇಳ್ತಾರೆ, ಶ್ರಮವಿಲ್ಲದ ದುಡಿಮೆ ಸಾಮಾಜಿಕ ಪಾಪ ಅಂತ. ನಾವು ಎದೆ ಮುಟ್ಕೊಂಡು ನೋಡ್ಕೋಬೇಕಾಗಿದೆ. ದುಡ್ಡಿನಿಂದ ದೇವರಿಗೆ ಅರ್ಪಿಸುತ್ತಿದ್ದೇವೆಯೋ ಅಥವಾ ಒಡೆದು ತಂದ ದುಡ್ಡಿನಿಂದ ದೇವರನ್ನು ಆರಾಧಿಸುತ್ತಿದ್ದೇವೆಯೋ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಜನಪದ ಸಂಸ್ಕೃತಿ, ಜನಪದ ಮೌಲ್ಯಗಳು ಯಾಕೆ ಉಳಿಬೇಕು, ಬೆಳಿಬೇಕು ಅಂದರೆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳದ ಹಾಗೆ ಬದುಕಬೇಕು. ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳದ ಹಾಗೆ ಆನಂದವಾಗಿ ಬದುಕಿ ಆತ್ಮವಿಕಾಸವನ್ನು ಕಾಣಬೇಕು. ಇದು ನಮ್ಮ ನಾಡಿನ ಜನಪದ ಸಾಹಿತ್ಯದ ಮೂಲ ಉದ್ದೇಶ. ಹಾಗಾಗಿ ಕಾವಂದರು ಈ ಧರ್ಮಸ್ಥಳ, ಬಹುಶಃ ನಾನು ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಿಪ್ಪಗೊಂಡಹಳ್ಳಿಯವನು. ನನಗೆ ಈ ಧರ್ಮಸ್ಥಳದ ಹೆಸರು ಮೊದಲ ಬಾರಿಗೆ ನಾನು ಕೇಳಿದ್ದು 4-5ನೇ ಕ್ಲಾಸ್ ಓದ್ತಾ ಇರುವಂಥ ಒಂದು ಹಳ್ಳಿಯ ಗಮಾರ ಹುಡುಗ. ನಮ್ಮ ಹಳ್ಳಿಯಲ್ಲಿ ಏನಾದರೂ ಜಗಳ ಆದರೆ, ಅನ್ಯಾಯ ಆದರೆ 15 ಪೈಸದ ಲೆಟ್ರನ್ನು ಧರ್ಮಸ್ಥಳಕ್ಕೆ ಬರೀತೀನಿ ನೋಡು ಅಂತ ಹೇಳ್ತಿದ್ದದ್ದನ್ನು ಕೇಳಿಸ್ಕೊಂಡಿದ್ದೇನೆ. ಮತ್ತು ಆವತ್ತು ಬಂದು ಚಾಪೆ ತಗೊಂಡು ಈ ನೆಲದಲ್ಲಿ ಮಲಗಿದ್ದೇನೆ. ಅದು ನನ್ನ ಒಳಗಡೆ ಧರ್ಮಸ್ಥಳವನ್ನು ತಂದುಕೊಟ್ಟ ರೀತಿ ಮತ್ತು ಬಗೆ. ಇವತ್ತು ಲಕ್ಷಾಂತರ ಜನ ಮೂಲೆಗಳಿಂದ ಯಾಕೆ ಬರ್ತಾರೆ ಅಂದರೆ, ಈ ಶ್ರದ್ಧೆಯ ಕಾರಣಕ್ಕಾಗಿ ಬರ್ತಾ ಇದ್ದಾರೆ, ಭಕ್ತಿಯ ಕಾರಣಕ್ಕಾಗಿ ಬರ್ತಾ ಇದ್ದಾರೆ. ಈ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಜನರ ಒಳಗಡೆ ಉಳಿಸಿರೋದು ಯಾವುದು ಅಂದರೆ ಜನಪದ ಸಂಸ್ಕೃತಿ ಮತ್ತು ಜನಪದ ಪ್ರಜ್ಞೆ ಮತ್ತು ಜನಪದ ಜೀವನ ಮೌಲ್ಯಗಳು. ಆ ಜನಪದ ಮೌಲ್ಯಗಳನ್ನು ಕಳ್ಕೊಂಡ್ರೆ ಮಾನವೀಯ ಮೌಲ್ಯಗಳು ನಾಶ ಆಗ್ತವೆ. ಪರಮಪೂಜ್ಯರ ರತ್ನಗುಣಿ ಎನ್ನುವಂಥ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದಾಗ ಅದರಲ್ಲಿ ರತ್ನದ ಸಾಲಿದೆ. ಅವರು ಬರೆದಿದ್ದಾರೆ, ಹಂಚ್ಕೊಂಡು ಉಂಡ್ರೆ ರುಚಿ ಜಾಸ್ತಿ ಅಂತ. ಹಂಚ್ಕೊಂಡು ಉಂಡ್ರೆ ರುಚಿ ಜಾಸ್ತಿ ಅನ್ನೋದಿದೆಯಲ್ಲ, ಇದು ಜನಪದ ಪ್ರಜ್ಞೆ, ಇದು ಜನಪದ ಸಾಹಿತ್ಯ, ಇದು ಜನಪದ ಸಂಸ್ಕೃತಿ. ಯಾಕೆಂದರೆ ನಮ್ಮ ಹಳ್ಳಿಯಲ್ಲಿ ಬುತ್ತಿ ತಗೊಂಡೋಗಿ ಹೊಲದಲ್ಲಿ ಬುತ್ತಿ ಬಿಚ್ಕೊಂಡ್ರೆ ಮೊದಲು 4 ಕಡೆಗೆ ಎಸೆದು ಆಮೇಲೆ ಊಟ ಮಾಡ್ತಿದ್ರು. ಇವತ್ತು ಯಾರಾದರೂ ಇಂಗ್ಲೀಷ್ ಓದ್ದವನು, ಕಾನ್ವೆಂಟ್ ಓದ್ದವನು, ನಮ್ಮ ಮಾರ್ಕ್ಸ್ವಾದದವನು ಬಂದಿದ್ದನ್ನೇನಾದರೂ ನೋಡಿದರೆ ಈ ಗಮಾರರಿಗೆ ಬುದ್ಧಿನೇ ಇಲ್ಲ, ತಿನ್ನೋ ಅನ್ನನ ಚೆಲ್ತಾನಲ್ರಿ ಅಂತೇಳಿ ಲೇಖನ ಬರೀತಾರೆ, ಸಂಶೋಧನೆ ಮಾಡ್ತಾರೆ. ಭಾರತೀಯರು ಅಂದರೆ ಅನಾಗರಿಕರು, ಭಾರತೀಯರು ಅಂದರೆ ಹಾವಿಡಿಯೋರು, ಭಾರತೀಯರು ಅಂದರೆ ಗುಗ್ಗುಗಳು ಅಂತ ಹೇಳಿದ ಮಹಾಗುಗ್ಗುಗಳು ಅಲ್ಲಿಂದ ಬಂದವರು. ಬಹುಶಃ ನಮಗೆ ಗೊತ್ತಿದೆ, ಹಳ್ಳಿಯಿಂದ ಬಂದವನು ನಾನು, ಹೊಲದಿಂದ ಬಂದವನು. ರೊಟ್ಟಿ ಚೂರನ್ನು ಎಸೆದ್ರೆ ಆ ಬೇವಿನ ಮರದ ಮೇಲಿರೋ ಕಾಗೆ ಹಾರು ಬಂದು ಆ ರೊಟ್ಟಿನ ತಿಂತಿತ್ತು. ಕಾಗೆ ಇಲ್ಲ ಅಂದರೆ ನಮ್ಮ ಜೊತೆಗಿದ್ದ ನಾಯಿ ಪಕ್ಕದಲ್ಲಿ ಬಂದು ಆ ರೊಟ್ಟಿ ಗುಕ್ಕನ್ನು ತಿಂದುಬಿಟ್ಟು ನಾಲ್ಗೆನ ಕೆಳಗಿಟ್ಟು 2 ಹನಿ ಉದುರಿಸ್ತಾ ಇನ್ನೊಂದು ತುಂಡನ್ನು ಹಾಕ್ತಾನೆ ಅಂತ ಕಾಯ್ತಾ ಇತ್ತು. ಅದೂ ಇರಲಿಲ್ಲ ಅಂದರೆ ಒಂದು 10 ನಿಮಿಷ ಹೊಲದಲ್ಲಿರೋರಿಗೆ ಗೊತ್ತಿರುತ್ತೆ, ಊಟ ಮಾಡಿ ಕೈ ತೊಳ್ಕೊಳ್ಳೋ ಹೊತ್ತಿಗೆ ಆ ರೊಟ್ಟಿ ಚೂರು, ಮುದ್ದೆ ಚೂರು ಅನ್ನದ ಅಗಳಿನ ಸುತ್ತ 4, 5, 100 ಇರುವೆಗಳು ಸುತ್ತಕೊಳ್ತಿದ್ವು. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋದು ನಮ್ಮ ಸಂಸ್ಕೃತಿಯ ಮಾತಿನ ಸಂಗತಿ ಅಲ್ಲ, ಅದು ನಮ್ಮ ಬದುಕಿನ ಸಂಗತಿ. ಬದುಕಿನ ಸಂಗತಿ. ಧರ್ಮ ಅಂದರೆ ಮಾತಿನ ವಸ್ತು ಅಲ್ಲ, ಧರ್ಮ ಅಂದರೆ ಆಚರಣೆಯ ವಸ್ತು. ಈ ಧರ್ಮಿಗಳು ಮತ್ತು ಅಧರ್ಮಿಗಳ ನಡುವೆ ಸದಾ ಜಗಳ ನಡೀತಾ ಇದೆ. ಇದು ಇವತ್ತಿಂದಲ್ಲ. ಆದಿಪುರಾಣದಲ್ಲಿ ಮೊದಲ ತೀರ್ಥಂಕರನಾದ ಆದಿನಾಥ ಮಹಾಬಲನೆಂಬ ರಾಜನಾಗಿದ್ದ ಸಂದರ್ಭದಲ್ಲಿ 4 ಜನ ಮಂತ್ರಿಗಳಿರ್ತಾರೆ ಅವನಿಗೆ. ಒಬ್ಬ ಸ್ವಯಂ ಬುದ್ಧ,
ಅನ್ನೋ ಮಂತ್ರಿ. ಅವನು ಪಾಪ ಇದೆ, ಪುಣ್ಯ ಇದೆ, ಒಳ್ಳೇದು ಮಾಡಪ್ಪ, ಇಲ್ಲದೆ ಹೋದರೆ ಮುಂದಿನ ಜನ್ಮದಲ್ಲಿ ನಿನಗೆ ಕೆಟ್ಟದ್ದಾಗತ್ತೆ ಕಣಯ್ಯ ಅಂತ ಬುದ್ಧಿ ಹೇಳ್ತಿರ್ತಾನೆ. 3 ಜನ ಕಾಮ್ರೇಡ್ರುಗಳು ಅವತ್ತೂ ಇದ್ದರು. ಅವರು ಶತಮತಿ, ಸಂಭಿನ್ನಮತಿ, ಮಹಾಮತಿ ಅಂತ. ಅವರೇನು ಹೇಳ್ತಿದ್ರು ಅಂದರೆ, ಜೀವ ಅನ್ನೋದಿಲ್ಲ, ಪಾಪ ಅನ್ನೋದಿಲ್ಲ, ಪುಣ್ಯ ಅನ್ನೋದಿಲ್ಲ, ನಿಮ್ಮ ಇಂದ್ರಿಯಗಳು ಏನೇನು ಕೇಳ್ತಾವೋ ಅದೆಲ್ಲವನ್ನೂ ಅದಕ್ಕೆ ಕೊಟ್ಟುಬಿಡಿ, ಮಾಮ ಮಾಮ ಮಸ್ತ್ ಮಜಾ ಮಾಡು ಮಜಾ ಮಾಡು ಮಜಾ ಮಾಡು. ಇವತ್ತು ನಾವು ಅದನ್ನೇ ಮಾಡ್ತಾ ಇರೋದು, ಅದನ್ನೇ ಮಾಡ್ತಾ ಇದ್ದೀವಿ ಇವತ್ತು. ಆದರೆ ಮಹಾಬಲ ಅದನ್ನು ಮಾಡಲಿಲ್ಲ. ಸ್ವಯಂ ಬುದ್ಧನ ಮಾತು ಕೇಳ್ದ, ಜೈನ ಧರ್ಮವನ್ನು ಸ್ವೀಕಾರ ಮಾಡ್ದ. ಆ ಕಾರಣಕ್ಕಾಗಿ 10ನೇ ಜನ್ಮದಲ್ಲಿ ಆದಿತೀರ್ಥಂಕರನಾಗ್ತಾರೆ. ಆ ಆದಿತೀರ್ಥಂಕರನ ಶಕ್ತಿ ಇವತ್ತು ಧರ್ಮಸ್ಥಳದಲ್ಲಿ ಕಾವಂದರ ರೂಪದಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇದೆ. ಮನುಷ್ಯ ಸಾಯಬಹುದು, ಮೌಲ್ಯಗಳು ಸಾಯುವುದಿಲ್ಲ. ಮನೆಗಳು ಉರುಳಿ ಹೋಗಬಹುದು, ಆದರೆ ಮಣ್ಣು ಉರುಳಿ ಹೋಗುವುದಿಲ್ಲ. ಅದಕ್ಕಾಗಿ ಜನಪದ ಸಾಹಿತ್ಯವನ್ನು, ಜನಪದ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಜನಪದ ಸಂಸ್ಕೃತಿಯನ್ನು ಉಳಿಸುವ, ಸಾಹಿತ್ಯವನ್ನು ಉಳಿಸುವ ಮಾರ್ಗ ರಾಜಾಶ್ರಯದಿಂದ ಅದು ಉಳಿಯುವುದಿಲ್ಲ, ಮಠಗಳ ಆಶ್ರಯದಿಂದ ಅದು ಉಳಿಯುವುದಿಲ್ಲ. ಅದೇನಾದರೂ ಉಳಿಯೋದಾದರೆ ಜನಗಳ ಆಶ್ರಯ ದೊರೆತಾಗ ಮಾತ್ರ ಅದು ಉಳಿಯೋದಕ್ಕೆ ಸಾಧ್ಯ, ಬೆಳೆಯೋದಕ್ಕೆ ಸಾಧ್ಯ. ಜನಪದ ಮೌಲ್ಯಗಳನ್ನು, ಜನಪದ ಸಾಹಿತ್ಯವನ್ನು, ಜನಪದ ಜೀವನವನ್ನು ಜನರು ಕೈಬಿಟ್ಟರೆ ಬಹುಶಃ ಅದು ಅವತ್ತೇ ನಾಶ ಆಗತ್ತೆ. ಆದ್ದರಿಂದ ಜನಪದ ಬೆಳೆದಿರೋದು ಜನರಿಂದ, ಜನಪದ ಉಳಿದಿರೋದು ಜನರಿಂದ, ಜನಪದ ಮುಂದೆ ಸಾಗಬೇಕಾಗಿರೋದು ಕೂಡ ಜನರಿಂದ. ಈ ಜನಪದ ಸಾಹಿತ್ಯವನ್ನು ಉಳಿಸೋದಕ್ಕೆ 2 ರೀತಿಯಲ್ಲಿ ಉಳಿಸಬೇಕಾದ ಅಗತ್ಯ ಇದೆ. ಒಂದು, ಜನರ ಜೀವನದಲ್ಲೇ ಆಚರಣೆಯ ಭಾಗವಾಗಿ ಕಲಾವಿದರ ಮೂಲಕ ಉಳಿಬೇಕು, ಹಾಡುಗಾರರ ಮೂಲಕ ಉಳಿಬೇಕು, ಗಾಯಕರ ಮೂಲಕ ಉಳಿಬೇಕು. ಆ ಮೂಲ ಕಲಾವಿದರಿದ್ದಾರಲ್ಲ, ಜನಪದರು, ಆ ಡೊಳ್ಳು ಬಡಿತಾ ಇದ್ದಾರಲ್ಲ, ಅವ್ರ ಮೂಲಕ ಅದು ಉಳಿಬೇಕು. ಜನರ ಮಧ್ಯದಲ್ಲೇ ಉಳಿಬೇಕು. ಜನರ ಮಧ್ಯದಲ್ಲಿ ಉಳಿಬೇಕು ಅಂದರೆ ಈ ರೀತಿಯ ಲಕ್ಷ ದೀಪೋತ್ಸವಗಳು ನಮ್ಮ ನೆಲದ ಪ್ರತಿ ಜಿಲ್ಲೆಗಳಲ್ಲಿ ನಡೆಯುವಂತಾಗಬೇಕು. ಅಥವಾ ನಮ್ಮ ಹಬ್ಬ ಹರಿದಿನಗಳಿದಾವಲ್ಲ, ಅವು ಕೇವಲ ಕರ್ಮಕಾಂಡಕ್ಕೆ ಸೀಮಿತವಾಗದೆ ಒಂದು ಸಾಹಿತ್ಯ ಕಾಂಡಕ್ಕೆ, ಜ್ಞಾನಕಾಂಡಕ್ಕೆ ತಮ್ಮನ್ನು ತಾವು ತೆರ್ಕೋಬೇಕು. ಇದು ಕಾರ್ತೀಕ ಮಾಸ, ದೀಪಾವಳಿ ಆಚರಣೆ ಮಾಡಿದ್ದೇವೆ. ಜನಪದ ಸಾಹಿತ್ಯ ಅಂದರೆ ಬರೀ ಹಾಡಲ್ಲ, ಜನಪದ ಸಾಹಿತ್ಯ ಅಂದರೆ ಬರೀ ಮಾತಲ್ಲ. ಜನಪದ ಸಾಹಿತ್ಯದಲ್ಲಿ ಮಾತಿದೆ, ಹಾಡಿದೆ, ವಾದ್ಯ ಇದೆ, ಕುಣಿತ ಇದೆ, ಆಚರಣೆ ಇದೆ, ಧರ್ಮ ಇದೆ, ಸಮುದಾಯ ಇದೆ. ಅದೆಲ್ಲ ಇದ್ದಾಗ ಮಾತ್ರ ಅದು ಜನಪದ ಸಾಹಿತ್ಯ ಎಂದು ಕರೆಸಿಕೊಳ್ಳುತ್ತದೆ. ಟೇಬಲ್ಲು, ಪೆನ್ನು, ಹಾಳೆ ಇದ್ದರೆ ಅದು ಶಾಸ್ತ್ರ ಸಾಹಿತ್ಯವಾಗಬಹುದು, ಸೃಜನಶೀಲ ಸಾಹಿತ್ಯವಾಗಬಹುದು, ಶಿಷ್ಟ ಸಾಹಿತ್ಯವಾಗಬಹುದು, ಆದರೆ ಅದು ಜಾನಪದ ಸಾಹಿತ್ಯ ಆಗೋದಿಲ್ಲ. ಯಾಕೆ ಅಂದರೆ ಜಾನಪದ ಸಾಹಿತ್ಯ ನಾನು ಅನ್ನೋ ಪ್ರಜ್ಞೆಯಿಂದ ಹುಟ್ಟಿದ್ದಲ್ಲ, ನಾವು ಎನ್ನುವ ಪ್ರಜ್ಞೆಯಿಂದ ಹುಟ್ಟಿದ್ದು. ಜಾನಪದ ಸಾಹಿತ್ಯ ನನಗೆ ನಾನು ಎಂಬ ಪ್ರಜ್ಞೆಯನ್ನು ಕಲಿಸುವುದಿಲ್ಲ, ನಾವು ಎಂಬ ಪ್ರಜ್ಞೆಯನ್ನು ಕಲಿಸುತ್ತದೆ. ಅದಕ್ಕಾಗಿ ಅದನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ನಮ್ಮ ಮುಂದಿದೆ. ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಾದರೆ, ಜನಪದ ಸಾಹಿತ್ಯ, ಜನಪದ ಸಂಸ್ಕೃತಿ ಅನ್ನೋದು ಭಾರತೀಯ ಸಂಸ್ಕೃತಿಯ ತಾಯಿ, ಭಾರತೀಯ ಸಂಸ್ಕೃತಿಯ ಬೇರು. ಜನಪದ ಸಂಸ್ಕೃತಿ ಉಳಿದಾಗ ಮಾತ್ರ ಭಾರತೀಯ ಸಂಸ್ಕೃತಿ ಉಳಿಯುತ್ತದೆ. ಜನಪದ ಸಂಸ್ಕೃತಿ ಉಳಿಯಲಿಲ್ಲ ಅಂದರೆ ಭಾರತೀಯ ಸಂಸ್ಕೃತಿ ಕೂಡ ಉಳಿಯೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನಾನು ಆಡೋದಕ್ಕೆ ಬಯಸ್ತಾ ಇದ್ದೀನಿ. ಧರ್ಮದ ಬಗ್ಗೆ ಅತ್ಯಂತ ತೀಕ್ಷ್ಣ ವೈಚಾರಿಕತೆಯನ್ನು ಇಟ್ಕೊಂಡಂಥ ರಾಮ್ ಮನೋಹರ್ ಲೋಹಿಯಾ, ಸಮಾಜವಾದಿ ಚಳುವಳಿಯನ್ನು ಕಟ್ಟಿದಂಥ ರಾಮ್ ಮನೋಹರ್ ಲೋಹಿಯಾ ಅವರು ಬರೀತಾರೆ ರಾಮ ಕೃಷ್ಣ ಶಿವ ಅನ್ನುವಂಥ ಒಂದು ಲೇಖನದಲ್ಲಿ, ರಾಮ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಒಂದುಗೂಡಿಸ್ದ, ಕೃಷ್ಣ ಪೂರ್ವ ಪಶ್ಚಿಮವನ್ನು ಒಂದುಗೂಡಿಸ್ದ, ಶಿವ 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 ಗಾತ್ರಾತೀತ ಪಾತ್ರ ಭಾರತದ ಅಂತರಾತ್ಮ ಅಧಿದೈವ ಅನ್ನೋ ಮಾತನ್ನು ಸಮಾಜವಾದಿ ಚಳುವಳಿಯ ಲೋಹಿಯಾ ಅವರ ಪುಸ್ತಕದಲ್ಲಿ ದಾಖಲಾಗೋದನ್ನು ಕಂಡಾಗ ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂದರೆ ಜನಪದ ಸಂಸ್ಕೃತಿ ಉಳಿದಾಗ ಮಾತ್ರ ಭಾರತೀಯ ಸಂಸ್ಕೃತಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಕರೆದಿದ್ದಾರೆ. ಇನ್ನೊಂದನ್ನು ಅದಕ್ಕೆ ಸೇರಿಸಬೇಕು. ಜನವಾಣಿಯ ಬೇರಿನ ಬೇರು ಯಾವುದು ಅಂದರೆ ತಾಯಿವಾಣಿ.
ತಾಯಿ ಬೇರು ಅಂತ ಇರುತ್ತೆ, ಬೇರಿಗೊಂದು ಬೇರಿರುತ್ತೆ, ತಾಯಿ ಬೇರು. ಜನಪದ ಸಾಹಿತ್ಯ ತಂದೆಯಿಂದ ಹುಟ್ಟಿರುವ ಸಾಹಿತ್ಯ ಅಲ್ಲ, ಅದು ತಾಯಿಯಿಂದ ಹುಟ್ಟಿರುವ ಸಾಹಿತ್ಯ. ಅದು ಆಕಾಶವನ್ನು ನೋಡ್ಕೊಳ್ತಾ ಹುಟ್ಟಿರುವ ಸಾಹಿತ್ಯ ಅಲ್ಲ, ನೀರು ಮತ್ತು ಮಣ್ಣಿನೊಳಗಡೆ ಚಿಗುರಾಗಿ ತಲೆ ಬಿಟ್ಟಿರುವಂಥ, ತಲೆ ಎತ್ತಿರುವ ಸಾಹಿತ್ಯ ಅದು. ಆದ್ದರಿಂದ ಆ ಸಾಹಿತ್ಯ ಹೆಂಗೆ ಕಾಣ್ತಾರೆ ದೇವರನ್ನು ಅಂದರೆ, ಒಂದು ಸಾಲು ಬರುತ್ತೆ, ಹೂವಿನಾಗುದು ಜ್ಞಾನ ಮಾಲ್ಯಾಗ ಮಲ ಜ್ಞಾನ, ಹೂವಿನಾಗುದು ಜ್ಞಾನ ಮಾಲ್ಯಾಗ ಮಲ ಜ್ಞಾನ, ಮೊಗ್ಗಾಗ ಕಣ್ಣ ತೆರೆದಾನ, ಮೊಗ್ಗಾಗ ಕಣ್ಣ ತೆರೆದಾನ ಲಿಂಗಯ್ಯನ, ಮೊಗ್ಗಾಗ ಕಣ್ಣ ತೆರೆದಾನ ಲಿಂಗಯ್ಯನ, ನೋಡಟಿಗೆ ಸಿದ್ಧಿ ಬಯಲಾಗಿ, ನೋಡಟಿಗೆ ಸಿದ್ಧಿ ಬಯಲಾಗಿ. ಇದು ಜನಪದ ಸಾಹಿತಿಗಳು ಶಿವನನ್ನು ಕಂಡಿರುವ ಒಂದು ಅದ್ಭುತವಾದಂತಹ ಜೀವನಾನುಭವ, ಜೀವನ ದರ್ಶನ, ಅನುಭವ. ಇದೇ ವಚನ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದೇ ದಾಸ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದೇ ಸರ್ವಜ್ಞನಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಹುಶಃ ಈ ತಾಯಿ ಬೇರಿನಿಂದ ಜನವಾಣಿ ರೂಪುಗೊಂಡಿದೆ, ತಾಯಿ ವಾಣಿಯಿಂದ ಜನವಾಣಿ ರೂಪುಗೊಂಡಿದೆ, ಜನವಾಣಿಯಿಂದ ಕವಿವಾಣಿ ಬಂದಿದೆ. ಬಹುಶಃ ನಮ್ಮ ಇವತ್ತಿನ ದುರಂತ, ನಮ್ಮ ಮನೆಯಲ್ಲಿ ತಾಯಿ ಉಳಿಸ್ಕೊಂಡಿಲ್ಲ, ಅನಾಥಾಶ್ರಮಕ್ಕೆ ಕಳಿಸಿದ್ದೀವಿ. ಬಹುಶಃ ತಾಯಿ ನೆಲನ ಉಳಿಸ್ಕೊಳ್ತೀವೋ ಇಲ್ಲೋ ಅನ್ನುವಂಥ ಅನುಮಾನಗಳು ಪಕ್ಕದ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಚಟುವಟಿಕೆಗಳನ್ನು ನೋಡಿದಾಗ ಭಯ ಆಗ್ತಾ ಇದೆ. ತಾಯಿ ಮತ್ತು ತಾಯಿ ನೆಲ ಇವು ಜನಪದ ಸಾಹಿತ್ಯ ಸಂಸ್ಕೃತಿಯ ಮೂಲ. ಯಾರು ತಾಯಿ ಮತ್ತು ತಾಯಿ ನೆಲಗಳನ್ನು ಕಳ್ಕೊಳ್ತಾರೋ, ಅವ್ರ ಬಗ್ಗೆ ಶ್ರದ್ಧೆಯನ್ನು ಕಳ್ಕೊಳ್ತಾರೋ, ಅವರೆಷ್ಟೇ ಪ್ರಸಿದ್ಧರಾದರೂ ಕೂಡ ನಮ್ಮ ನಾಡಿನ ಭವಿತವ್ಯಕ್ಕೆ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಮಾಯಣದಲ್ಲಿ ಹೇಳಿದರು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಆಗಲೇ ನಮ್ಮಲ್ಲಿ ಪಾದಕಲ್ ವಿಷ್ಣು ಭಟ್ ಅವರು ಹೇಳಿದರು, ನಮ್ಮಲ್ಲಿ ಕೆಲವು ಬುದ್ಧಿಜೀವಿಗಳಿದ್ದಾರೆ, ಜಾನಪದಗೂ ಮತ್ತು ಸಂಸ್ಕೃತಕ್ಕೂ ಜಗಳ ಹಚ್ಚೋದು. ಶಿಷ್ಟ ಸಾಹಿತ್ಯ ವರ್ಸಸ್ ಜಾನಪದ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ವರ್ಸಸ್ ಕನ್ನಡ ಸಾಹಿತ್ಯ, ಭಾರತ ವರ್ಸಸ್ ಕರ್ನಾಟಕ, ಇನ್ನೊಂದು ಸ್ವಲ್ಪ ಬಂದರೆ ತುಳುನಾಡು ವರ್ಸಸ್ ಕರ್ನಾಟಕ. ಹೀಗೆ ಒಡೆದು 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 ಆಳುವ ಜನರು ಒಂದು ಕಡೆ ಇದ್ದಾರೆ. ಜನಪದ ಸಾಹಿತ್ಯ, ಜನಪದ ಸಂಸ್ಕೃತಿ ಅದು ಒಡೆದು ಆಳುವ ಸಂಸ್ಕೃತಿ ಅಲ್ಲ, ಅದು ಕೂಡಿಸಿ ಬಾಳಿಸುವ ಸಂಸ್ಕೃತಿ. ಯಾಕೆ ನಾವು ಉಳಿಸಬೇಕಾಗಿದೆ ಅಂಥೇಳಿ ಅದರ ಮಹತ್ವವನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಅದು ಕೂಡಿ ಬಾಳೋದನ್ನು ಕಲಿಸುತ್ತೆ. ಇವತ್ತಿನ ಕಾನ್ವೆಂಟ್ ಜನಪದ ಸಾಹಿತ್ಯದ ಶತ್ರುಗಳು 3, ಜನಪದ ಸಂಸ್ಕೃತಿಯ ಶತ್ರುಗಳು 3 ಜನ. ಒಂದು, ಜನಪದರನ್ನ ಕೀಳು 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 ಅಂದು ಅವರೊಳಗೆ ಕೀಳರಿಮೆಯನ್ನು ಬೆಳೆಸಿದಂಥ ಅಸಮಾನತೆಯ ಪ್ರತಿಪಾದಕರು ಮೊದಲ ಶತ್ರುಗಳು. ಎರಡನೆಯ ಶತ್ರುಗಳು ಯಾರು ಅಂದರೆ, ಈ ಕಮ್ಯುನಿಸಮ್ ಅನ್ನುವ ಶತ್ರು ಇದೆಯಲ್ಲ, ಧರ್ಮ ಒಂದು ಅಫೀಮು ಅಂತ ಹೇಳ್ತು, ನೀನು ದೇವ್ರನ್ನೂ ನಂಬೇಡ, ಆಚಾರನೂ ನಂಬೇಡ, ಏನನ್ನೂ ನಂಬೇಡ, ಎಲ್ಲ ಬಿಟ್ಟುಬಿಡು ಅಂತ ಹೇಳಿಕೊಟ್ಟಂತಹ ಈ ವಿಚಾರವಾದಿ ಕಮ್ಯುನಿಸ್ಟರು. ಮೂರನೇವ್ರು ಯಾರು ಅಂದರೆ ಈ ಇಂಗ್ಲೀಷು, ಕಾನ್ವೆಂಟು ಮತ್ತು ಮೆಷನರಿಗಳು. ಎಲ್ಲಿ ಇಂಗ್ಲೀಷ್ ಬಂತೋ ನಮ್ಮ ಹಳ್ಳಿಗಳಿಗೆ, ಕಾನ್ವೆಂಟ್ ಬಂದಿದೆ, ಆಗ ಕಾಗೆ ಕಾಗೆ ಕವ್ವ, ಯಾರು ಬತ್ತ ರವ್ವ, ಮಾವು ಬತ್ತ ನವ್ವ, ಮಾವಿಗೆ ಊಟ, ಬೀಸೆಕಲ್ಲಿನ ಗೂಟ. ಚಪ್ಪಾಳೆ ತಟ್ಟು ನಗುತ್ತಿದ್ದ ಮಕ್ಕಳುಗಳು ಇವತ್ತು ಅಳೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಆಮೇಲೆ LKG UKG ಓದಿ ಆ 3 ವರ್ಷದ ಮಗು ಹೇಳುತ್ತೆ, ಮಿಸ್ ನೀವು ಚೆನ್ನಾಗಿಲ್ಲ, ಹೋಗಿ ನಮ್ಮ ಅಜ್ಜಿ ಹತ್ರ ಹೋಗ್ತೀನಿ ಅಂತ ಹೇಳಿದ ವಾಟ್ಸಪ್ಗಳಲ್ಲಿ ಅನೇಕ ನೀವು ನೋಡಿದ್ದೀರಿ. 3 ವರ್ಷದ ಮಗು ನಮ್ಮ ಅಜ್ಜಿ ಬೇಕು ನನಗೆ ಅಂತ ಹೇಳ್ತಿರುವಾಗ ಭಾವನೆಗಳನ್ನು ಬಳಸ್ತಾ ಇದೆ. ನಾವಿವತ್ತು ಆರ್ಥಿಕ ಶ್ರೀಮಂತಿಕೆಯನ್ನು ಪಡ್ಕೊಂಡಿದ್ದೀವಿ, ಆದರೆ ಭಾವ ದಾರಿದ್ರ್ಯಕ್ಕೆ ಒಳಗಾಗಿದ್ದೇವೆ. ಆರ್ಥಿಕ ಶ್ರೀಮಂತಿಕೆ ಬರ್ತಾ ಇದೆ, ಆದರೆ ಭಾವ ದಾರಿದ್ರ್ಯ ಒಳಗಾಗಿದ್ದೇವೆ. ಭಾವನೆಗಳು ಸತ್ತೋಗ್ತಾ ಇದ್ದಾವೆ, ಮೆದುಳುಗಳು ಬೆಳೀತಾ ಇದ್ದಾವೆ, ಜೇಬುಗಳು ಬೆಳೀತಾ ಇದ್ದಾವೆ, ಹೊಟ್ಟೆಗಳು ಬೆಳೀತಾ ಇದ್ದಾವೆ, ಹೃದಯಗಳು ಕಳೆದೋಗ್ತಾ ಇದ್ದಾವೆ. ಕಾವಂದರ ಪ್ರಾಸ್ತಾವಿಕ ಮಾತುಗಳಲ್ಲಿ ಒಂದು ಮಾತನ್ನು ಹೇಳಿದರು, ದೀಪಗಳು ಮಾತನಾಡುವುದಿಲ್ಲ, ಬೆಳಕು ಮಾತನಾಡುತ್ತದೆ ಅಂತ. ದೀಪಗಳು ಮಾತನಾಡುವುದಿಲ್ಲ, ಬೆಳಕು ಮಾತನಾಡುತ್ತದೆ ಅಂತ ಮಾತು ಕೇಳಿದಾಗ
ನಮಗೆ ನಮ್ಮ ಜನಪದರು ಮಲೆನಾಡು ಶಿವಮೊಗ್ಗದ ಕಡೆ ಅಂಟಿಕೆ ಪಂಟಿಕೆ ಮೊನ್ನೆ ದೀಪಾವಳಿ ಆಚರಣೆ ಮಾಡಿದ್ದೀವಿ. ಅಂಟಿಕೆ ಪಂಟಿಕೆಯಲ್ಲಿ ದೀಪ ತಗೊಂಡಾಗ ಹಚ್ಚಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಕಲ್ಲಾಗ ಮುಳ್ಳಾಗ ಬಂದೀವ್ರಿ, ಕಲ್ಲಾಗ ಮುಳ್ಳಾಗ ಬಂದೀವ್ರಿ, ಗುಡ್ಡ ಹತ್ತಿ ಇಳಿದು ಬಂದೀವ್ರಿ, ದೀಪನ ಕೊಳ್ಳ್ರಿ, ದೀಪನ ಹಚ್ಕೊಳ್ರಿ ಅಂತ ಹೇಳ್ತಾ ಒಂದು ಸಾಲು ಬರುತ್ತೆ. ದೀಪ ದೇವರ ಕರುಣಿಸಲಿ, ದೀಪ ದೇವರ ಕರುಣಿಸಲಿ. ಲಕ್ಷ ದೀಪೋತ್ಸವ ಮಾಡುವಾಗ ಲಕ್ಷ ದೇವರುಗಳು ನನಗೆ ಸಿಗುವಂಥ ಅವಕಾಶವನ್ನು, ಆಶೀರ್ವಾದವನ್ನು ಪರಮ ಪೂಜ್ಯರು ಮಾಡಿದ್ದಾರೆ ಎನ್ನುವಂಥದ್ದು. ದೀಪ ದೇವರನ್ನು ಕರುಣಿಸಬಲ್ಲದು ಮತ್ತು ಕರುಣಿಸುತ್ತದೆ. ಇದು ನಮ್ಮ ಜನರ ನಂಬಿಕೆ. ಇದು ಯಾವ ಯೂನಿವರ್ಸಿಟಿಯವರು ಅಳಿಸೋಕ್ಕಾಗಲ್ಲ. ಯಾಕೆಂದರೆ ಏನೂ ಓದದೇ ಇರೋ ನಮ್ಮಜ್ಜಿ ಬಸ್ಸಲ್ಲಿ ಕೂತ್ಕೊಂಡ್ರೆ ಆ ಬಸ್ಸಲ್ಲಿ ಲೈಟ್ ಹಾಕ್ಕೊಂಡ್ರೆ ಗೊತ್ತಿಲ್ದಂಗೆ ಹಿಂಗಂತಾರೆ. ರಸ್ತೆಯಲ್ಲಿ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀದಿ ದೀಪ ಹತ್ತಿದರೆ ನಮಸ್ಕಾರ ಮಾಡ್ತಾರೆ. ಬೆಳಗ್ಗೆ ಕೊಟ್ಟಿಗೆ ಹೊಡೆದು ಸಗಣಿ ಬಳಿದು ಆ ಸಗಣಿ ಕೈಯಲ್ಲಿ ಉಗುರು ಸಂದಿಲಿರೋ ಸಗಣಿನ ತೊಳ್ಕೊಳ್ಬೇಕಾದ್ರೆ ಆ ತೊಳ್ಕೊಂಡು ಆ ನೀರನ್ನು ತೆಗೆದು ಸೂರ್ಯನಿಗೆ ಚೆಲ್ಲಿ ನಮಸ್ಕಾರ ಮಾಡ್ತಾರೆ. ಅದನ್ನೇ ಬ್ರಾಹ್ಮಣರು ಅರ್ಘ್ಯ ಅಂಥೇಳಿ ಗಂಗಾ ನದಿಯಲ್ಲಿ ನಿಂತು ಕೊಡ್ತಾರೆ. ಎರಡೂ ಒಂದೇ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಸಂಸ್ಕೃತದಲ್ಲಿ ಹೇಳಿದರೆ, ನಮ್ಮ ಅಜ್ಜಿ ಆ ಸಗಣಿ ಕೈಯನ್ನು ನೀರನ್ನು ಹಾಕಿ ಪರಮಾತ್ಮ ನನಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ಲು. ಇದರ ನಡುವೆ ವ್ಯತ್ಯಾಸ ಇಲ್ಲ. ಆದರೆ ನಮ್ಮ ಬುದ್ಧಿಜೀವಿಗಳು ಜಾತಿಗಳ ನಡುವೆ ಜಗಳ ಹಚ್ಚೋದಕ್ಕೆ, ಮತಗಳ ನಡುವೆ ಜಗಳ ಹಚ್ಚೋದಕ್ಕೆ, ಪ್ರದೇಶಗಳ ನಡುವೆ ಜಗಳ ಹಚ್ಚೋದಕ್ಕೆ ತಮ್ಮ ಪ್ರಜ್ಞೆಯನ್ನು, ಮಾತುಗಳನ್ನು ಬಳಸ್ಕೊಂಡ್ರೆ ನಮ್ಮ ಜನಪದರ ಒಂದು ಮಾತು ನೆನಪಾಗುತ್ತೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಯಾಕೆ ನಿನ್ನ ಗಂಡ ನೇತಾಡ್ತಾನೆ ಅಂತ. ಒಡ್ಡಾರಾಧನೆಯಲ್ಲಿ ಒಂದು ಕತೆ ಇದೆ. ಸಾಹಿತಿಗಳೆಲ್ಲ ಒಳ್ಳೆಯವರು ಅಂತ ನಾನೇನು ಭಾವಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಒಡ್ಡಾರಾಧನೆಯಲ್ಲೇ ಕತೆ ಹೇಳ್ತಾ ಭತ್ತ ಕದ್ದಿರೋ ಘಟನೆ ಇದೆ. ಕತೆ ಹೇಳ್ತಾ ಒಂದು ಚಿತ್ರ ಹಾಕ್ಬಿಟ್ಟು ಸಂತೆಯಲ್ಲಿ ಬಂದಿರೋರು, ಭತ್ತ ಮರಕ್ಕೆ ಬಂದಿರೋರು ಇರ್ತಾರೆ, ಅವರೆಲ್ಲ ಪಾಪ ಹಿಂಗೆ ಕೂತಿರ್ತಾರೆ. ಇಲ್ಲಿ ಇವನು ಕತೆ ಹೇಳ್ತಿರ್ತಾನೆ. ಕತೆ ಹೇಳ್ತಾ ಇವನು ಹೇಳ್ತಾರೆ, ಗಮನನೆಲ್ಲ ನಿಮ್ಮ ಕಡೆ ಸೆಳೆದು ಅಲ್ಲಾರೋ ಪಿಕ್ ಪ್ಯಾಕೆಟ್ ಮಾಡ್ತಾರಲ್ಲ, ಅದೇ ಥರದ ಪಿಕ್ ಪ್ಯಾಕೆಟ್ ಮಾಡೋರು ಅವತ್ತೂ ಇದ್ದರೂ ಅದು ಒಡ್ಡಾರಾಧನೆ ಕಥೆಯಲ್ಲಿ ಬರುತ್ತೆ. ನಮಗೊಂದು ವಿವೇಕ ಕೊಡುತ್ತೆ. ಹಾಗಾಗಿ ನನ್ನ ಮಾತಿನ ಅಂಚಿಗೆ ಬರುವಾಗ 3 ಸಂಗತಿಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಒಂದು, ಜನಪದ ಸಾಹಿತ್ಯವನ್ನು ಯಾಕೆ ಉಳಿಸ್ಬೇಕು, ಬೆಳೆಸಬೇಕು ಅಂದರೆ ಅದರಲ್ಲಿ ಅನುಭವಾಮೃತವಿದೆ. ಅದು ಶಾಸ್ತ್ರದಿಂದ ಹುಟ್ಟಿದ್ದಲ್ಲ. ಅದು ಹುಟ್ಟಿರೋದ್ರ ಮೇಲೆ ಶಾಸ್ತ್ರಗಳು ಹುಟ್ಟಿದ್ದಾವೆ. ಅದು ಹುಟ್ಟಿದ ಮೇಲೆ ಶಾಸ್ತ್ರ ಹುಟ್ಟಿದ್ದಾವೆ. ಉದಾಹರಣೆಗೆ ತ್ರಿಪದಿ ಅನ್ನೋ ಲಯ, ತ್ರಿಪದಿ ಅನ್ನೋ ಛಂದಸ್ಸು ನಮ್ಮ ಹಳ್ಳಿಯ ಜನರಿಗೆ ಹೆಂಗೆ ಸಿಕ್ತು ಅಂದರೆ, ರಾಗಿ ಬೀಸ್ತಿದ್ರಲ್ಲ, ರಾಗಿ ಬೀಸ್ಬೇಕಾದ್ರೆ ಸಿಕ್ತು. ರಾಗಿ ಬೀಸ್ಬೇರೆ ಹೆಂಗೆ ಸಿಕ್ತು ಅಂದರೆ, ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ದಳ ಜಲನೆ ಉದೂರವ್ವ. ಒಂದು ರೌಂಡ್ ಬರಬೇಕಾ ಕಲ್ಲು. ಆ ಕಲ್ಲು ಒಂದು ರೌಂಡ್ ಬರುವ ಲಯ ಏನಿದೆ, ಆ ಲಯ ಮಾತ್ರೆ ಆಯಿತು. ಆ ಮಾತ್ರೆ ಛಂದಸ್ಸಾಯಿತು. ಆ ಛಂದಸ್ಸಿಗೆ ತ್ರಿಪದಿ ಅನ್ನೋ ಹೆಸರನ್ನು ಕೊಟ್ವಿ. ಭಾವದಿಂದ ನಾದ, ನಾದದಿಂದ ಲಯ, ಲಯದಿಂದ ಮಾತ್ರೆ, ಮಾತ್ರೆಯಿಂದ ಗಣ, ಗಣದಿಂದ ಛಂದಸ್ಸು ಅನ್ನುವಂಥ ಒಂದು ಛಂದೋಲೂಕ ಅನಾವರಣ ಆಗುತ್ತೆ. ಅದೇ ಭತ್ತ ಕುಟ್ಟಬೇಕಾದ್ರೆ ನೀವು ನೋಡಿ, ಯಾವುದಾದ್ರು ಮಲೆನಾಡಲ್ಲಿ ಕೊಟ್ಟರೆ ಭತ್ತವ ಕುಟ್ಟಿ ಕುಟ್ಟಿ ನೊಂದವ 2 ರೊಟ್ಟಿ, ಆ ಮಾತ್ರೆಗಳು ಚೇಂಜ್ ಆಗುತ್ತೆ. ಅಂದರೆ ಜನಪದರ ಸಾಹಿತ್ಯ ಅದು ಕೆಲಸ ಮಾಡುವಾಗ ಹುಟ್ಟಿದೆ, ಕಳೆ ಕೀಳ್ಬೇಕಾದ್ರೆ ಹುಟ್ಟಿದೆ, ಬೆಳೆ ತೆಗಿಬೇಕಾದ್ರೆ ಹುಟ್ಟಿದೆ, ಬದುಕಿನಲ್ಲಿ ಅಯ್ಯೋ ಅಮ್ಮ ಅಂತ ಸಂಕಟಪಟ್ಟರಲ್ಲ ಆವಾಗ ಹುಟ್ಟಿದೆ. ಯಾವಾಗ ದುಃಖ ಆದಾಗ ಸಾಹಿತ್ಯ ಹುಟ್ಟುತ್ತೆ, ಅದು ಮನುಷ್ಯತ್ವವನ್ನು ನಿರ್ಮಾಣ ಮಾಡುತ್ತೆ. ಯಾರು ಸುಖದಲ್ಲಿ ಸಾಹಿತ್ಯ ಬರೀತಾರೆ ಅವರು ಕೇವಲ ಮನರಂಜನೆಗೆ ಸೀಮಿತ ಆಗಿ ಹೊರಟೋಗ್ತಾರೆ. ಯಾಕೆಂದರೆ ವಾಲ್ಮೀಕಿ ರಾಮಾಯಣ ಬರೆದಿದ್ದೇನೆ ಚಕ್ರವಾಕ ಪಕ್ಷಿಯ ಸಾವನ್ನು ಕಂಡು ಶೋಕಂ ಶ್ಲೋಕಾಗಚ್ಚತಿ ಮಾಣ್ನಿಷಾದ ಅನ್ನೋ ಮಾತು ಹುಟ್ಟಿತು. ಅದನ್ನೇ ನಮ್ಮ ಹಳ್ಳಿಗಳಲ್ಲಿ ಅಂಥದ್ದೊಂದು ಪ್ರೀತಿ ಸಂಕಟಗಳಲ್ಲಿ ಸಾಹಿತ್ಯ ಹುಟ್ಟಿರುತ್ತೆ. ಆ ಸಂಕಟವನ್ನು ಹುಟ್ಟಿರೋ ಸಾಹಿತ್ಯ ಸಂಕಟವನ್ನು ದೂರ ಮಾಡುವ ಕೆಲಸವನ್ನೇ ಮಾಡುತ್ತೆ. ಆ ಸಂಕಟವನ್ನು ದೂರ ಮಾಡುವ ಕಾರಣಕ್ಕಾಗಿ ನಾವು ಮಾಡಬೇಕಾಗಿದೆ. ಬಹುಶಃ ಅನೇಕರು
ನಮ್ಮಲ್ಲಿ 26 ಬಗೆಯ ಬುಡಕಟ್ಟುಗಳಿದ್ದಾರೆ. ಬೆಟ್ಟ ಕುರುಬರು, ಕಾಡು ಕುರುಬರು, ಜೇನು ಕುರುಬರು, ಮುಳ್ಳು ಕುರುಬರು, ಸೋಲಿಗರು, ಎರವರು, ಹಲಸರು, ಇರುಳರು, ಕೊರಗರು, ಮಲೆಕುಡಿಯರು, ಸಿದ್ಧಿಯರು, ಗೊಂಡರು, ಮುಂಡರು, ಹಕ್ಕಿಪಿಕ್ಕಿಯರು, ಕಿಳ್ಳೆಕ್ಯಾತರು, ಬುಡುಬುಡಿಕೆಯರು, ದೊಂಬಿದಾಸರು, ಕಿನ್ನರ ಜೋಗಿಗಳು, ಅರ್ಜುನ್ ಜೋಗಿ ಅಂತ ಕರೀತಾರೆ ಅವರನ್ನು. ಜೋಗಿ ಅನ್ನೋ ಪದ ಬಂದಿರೋದು ಯೋಗಿ ಅನ್ನೋ ಪದದ ಅಪಭ್ರಂಶ ರೂಪ, ತದ್ಭವ ರೂಪ. ಸಂಸ್ಕೃತದ ಯೋಗಿ ಕನ್ನಡದಲ್ಲಿ ಜೋಗಿ ಆಗುತ್ತೆ. ನಮ್ಮ ಜನಪದರು ಅರ್ಜುನನ ವೇಷ ಹಾಕ್ಕೊಂಡು ಅರ್ಜುನ ಜೋಗಿಗಳು ಅಂತ ಕರೆಸ್ಕೊಂಡ್ರೆ ಹೊರತು ದುರ್ಯೋಧನ ಜೋಗಿ ಅಂತ ಇಲ್ಲೇ ಇಲ್ಲ. ನಮ್ಮಲ್ಲಿ ಜೋಗಿಗಳಿಗೆ ಪಾಂಡವರು ಹಾಡು ಹೇಳಕ್ಕೆ ಬರೋರು ಅಂತ ಹೇಳಿದರೆ ಹೊರತು ಕೌರವರು. ನಾವಿಷ್ಟೆಲ್ಲ ಹೇಳಿ ಮೈಸೂರು ದಸರಾದಲ್ಲಿ ಮಹಿಷ ದಸರಾ ಮಾಡಕ್ಕೆ ಹೊರಟಿದ್ದೀವಿ. ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪಾಲನೆ ಮಾಡಬೇಕು ಅನ್ನುವಂತಹ ದುರ್ಗಾ ಕುಣಿತ, ಕರ್ಗ, ದ್ರೌಪದಿ ಕುಣಿತ ಅಂಥ ಜನಪದ ಲೋಕದೊಳಗೆ ಮಹಿಷಾಸುರನ್ನ ಆಚರಣೆ ಮಾಡ್ತೀವಿ. ಡೊಳ್ಳನ್ನು ಇವತ್ತು ಕುಣಿತಾ ಇದ್ದಾರೆ. ಡೊಳ್ಳು ಬಡಿಸೋರಿಗೆ ಆ ಡೊಳ್ಳು ಹೇಗೆ ರೂಪುಗೊಳ್ತು ಅಂತ ಪುರಾಣದ ಕಥೆಯನ್ನು ನೋಡಿದ್ರೆ, ಡೊಳ್ಳಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ಅವನ ಮೂಳೆಗಳಿಂದ, ಅವನ ಚರ್ಮದಿಂದ ಡೊಳ್ಳನ್ನು ಮಾಡಿದರು ಅಂತ ಹೇಳ್ತಾರೆ. ಇದು ಕತೆ. ಆದರೆ ಈ ಕತೆ ಹಿಂದಿನ ಉದ್ದೇಶ ಏನು ಅಂದರೆ, ದುಷ್ಟತೆ ಹೋಗಬೇಕು, ಶಿಷ್ಟತೆ ಉಳಿಬೇಕು. ನಾವು ಹೆಂಗೆ ಹೇಳಿದ್ದೀವಿ ಅಂದರೆ, ಪಕ್ಕದವ್ರ ಮನೆಯವರು ಒಳ್ಳೆಯರಾಗಲಿ, ನಾನು ಹಿಂಗೆ ಇರ್ತೀನಿ ಅಂತ. ಪಕ್ಕದವ್ರ ಮನೆಯವ್ರು ಒಳ್ಳೆಯರಾಗಲಿ, ನಾನು ಹಿಂಗೆ ಇರ್ತೀನಿ ಅದಲ್ಲ. ನಾನು ಸರಿ ಹೋದಾಗ ಮಾತ್ರ ಸಮಾಜ ಸರಿ ಹೋಗುತ್ತದೆ. ನಾನು ಸರಿ ಹೋಗದಿದ್ದರೆ ಸಮಾಜ ಸರಿ ಹೋಗಲ್ಲ. ಅದಕ್ಕೆ ನಮ್ಮ ಹಳ್ಳಿಯ ಜನ ಅತ್ತೆಗೆ ಮಗಳಿಗೆ ಹೇಳಿದ 2 ಮಾತನ್ನು ಹೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ. ವಿವೇಕ ಇದೆ, ಒಂದನೇದು ಅನುಭವಾಮೃತ ಇದೆ, 2ನೇದು ವಿವೇಕದ ಪಥ ಇದೆ, ಮೂರನೇದು ಜೀವನದ ಗುರಿ ಇದೆ. ಅದಕ್ಕಾಗಿ ಬೆಳಕು. ಆ ಹೆಣ್ಮಗಳನ್ನು ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಏನು ಹೇಳ್ತಾಳೆ ಅಂದರೆ, ಮಗಳಿಗೆ ಹೇಳ್ತಾಳೆ, ಇವತ್ತು ನಾವು ಹೇಳಿ ಕಳಿಸ್ಬೇಕಾಗಿದೆ, ಬಂಗಾರ ಮೈ ಮೇಲೈತಂತ, ಬಂಗಾರ ಮೈ ಮೇಲೈತಂತ, ಬಡವಾರ ಬೈಬ್ಯಾಡ, ಬಂಗಾರ ನಿನಗೆ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಹೊತ್ತು ಇಳಿದಾಂಗ. ಜನಪದ ಸಾಲಿನಲ್ಲಿ ಬರುವ ಈ ಸಾಲು 7ನೇ ಶತಮಾನದಲ್ಲಿ ಇದೇ ಕರ್ನಾಟಕದ ಅತ್ಯಂತ ಮುಖ್ಯ ಜೈನ ಕೇಂದ್ರವಾದ ಶ್ರವಣಬೆಳಗೊಳದಲ್ಲಿ ಅಲ್ಲಿ ಸಿಗುತ್ತೆ. ಸಿರಿ, ರೂಪ, ವೈಭವ ಇವ್ಯಾವೂ ಕೂಡ ನಿನಗೆ ಶಾಶ್ವತ ಅಲ್ಲ. ಅದು ಹಿಮತ್ತರ ಕರಗೋಗುತ್ತೆ, ಮಿಂಚಿನ ಥರ ನಾಶ ಆಗುತ್ತೆ, ಕಾಮನಬಿಲ್ಲಿನ ಥರ ಹೊರಟೋಗುತ್ತೆ ಅನ್ನೋ ವಿವೇಕ 7ನೇ ಶತಮಾನದಲ್ಲೂ ಇತ್ತು, ನಮ್ಮ ಜನಪದರ ಒಳಗೆ ಇತ್ತು. ಆದರೆ ಇವತ್ತು ಬಹುಶಃ ಸಿರಿಗೆರೆ ಮಠದ ಒಂದು ಘಟನೆ, ಸಿರಿಗೆರೆಯ ಸ್ವಾಮೀಜಿಗಳು ಹೇಳಿದ್ದು, ಶಿವಕುಮಾರ ದೊಡ್ಡ ಗುರುಗಳು ಹೇಳಿದರು. ಅವರು ಈ ಥರ ಒಂದು ಏನೋ ಪಂಚಾಯತ್ಗೆ ಮಾಡ್ತಿದ್ರಂತೆ, ತೀರ್ಮಾನ ಮಾಡ್ತಿದ್ರಂತೆ. ಒಂದು 80 ವರ್ಷದ ಅಜ್ಜಿ ಒಂದು 3 ತೊಲದ ಬಂಗಾರದ ಸರ ಇತ್ತಂತೆ. ಅವನ ಮಗ ಕೇಳಿದ್ನಂತೆ, ಕೊಟ್ಬಿಡು ಅಂತ. ಈ ಅಜ್ಜಿ ಕೊಡ್ತಿರ್ಲಿಲ್ವಂತೆ. ಯಾಕಜ್ಜಿ ನೀನು ಕೊಡಲ್ಲ, ಕೊಟ್ಬಿಡು ಅವರಿಗೆ, ನೀನು 80 ವರ್ಷದಲ್ಲಿ ಹಾಕ್ಕೊಂಡು ನೀನೇನು ಮಾಡಬೇಕಾಗಿದೆ ಅಂದರೆ, ಆ ಅಜ್ಜಿ ಹೇಳ್ತಂತೆ, ಬುದ್ಧಿ, ನಾನು ಈ ಸರ ಏನಾದ್ರು ಕೊಟ್ಬಿಟ್ರೆ ನಾಳೆಯಿಂದ ನನಗೆ ಊಟ ಹಾಕಲ್ಲ ಬುದ್ಧಿ. ನಾನೊಬ್ಬ ಕನ್ನಡ ಮೇಷ್ಟ್ರಾಗಿ ಇಷ್ಟೆಲ್ಲ ಮಾತಾಡುವಾಗ ಅಂಟಿಕೆ ಹಬ್ಬದ ದಿನ ಭೂಮಿಗೆ ಊಟ ಮಾಡಿಸುವಂಥ ಜನಪದರ ಮನಸ್ಸುಗಳು ಹೆತ್ತ ತಾಯಿಗೆ ಊಟಕ್ಕೆ ಹಾಕಲಾರದ ಸ್ಥಿತಿಗೆ ಬಂದಿದ್ದರೆ ಅದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ, ಅದಕ್ಕುತ್ತರ ಬಹುಶಃ ಮಂಜುನಾಥನೇ ನಮಗೆ ದಾರಿ ತೋರಬೇಕು, ಕಾವಂದರೆ ನಮ್ಮನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ, ಬಹುಶಃ ಇಂಥ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇಲ್ಲಿ ಕುಳಿತಿರುವ ನಮ್ಮೆಲ್ಲರ ಮೇಲಿದೆ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಂಧುಗಳೇ, ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಸರ್ ಅವರು ಬಾಗಲಕೋಟೆ ಜಿಲ್ಲೆಯವರು. ಇದೀಗ ಅವರು ಮೈಸೂರಿನ JSS ಮಹಾವಿದ್ಯಾಪೀಠದ ಪ್ರಕಟಣಾ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂದಿನ ತಾಂತ್ರಿಕ ಯುಗದಲ್ಲಿ ಸಾಹಿತ್ಯದ ಅವಶ್ಯಕತೆ ಮತ್ತು ಸಾಹಿತ್ಯವನ್ನು ಜನಪ್ರಿಯಗೊಳಿಸುವ ಮಾರ್ಗೋಪಾಯಗಳು ವಿಷಯದ ಕುರಿತಂತೆ ಈಗ ಅವರು ವಿಚಾರ ಮಂಡನೆ ಮಾಡಲಿಕ್ಕಿದ್ದಾರೆ. ಭಗವಾನ್ ಮಂಜುನಾಥ ಸ್ವಾಮಿಯವರನ್ನು ಹೃನ್ಮಂದಿರದಲ್ಲಿ ನೆನೆದು
ಶಿವಪಾರ್ವತಿಯಂತಿರುವ ಹೆಗ್ಡೆ ದಂಪತಿಗಳೇ, ಹೆಗ್ಗಡೆ ಸಹೋದರರೇ, ವೇದಿಕೆಯ ಮೇಲೆ ಮತ್ತು ಮುಂದಿರುವ ಎಲ್ಲ ಹಿರಿಯರೇ, ಆತ್ಮೀಯರೇ, ವಿದ್ಯಾರ್ಥಿಗಳೇ, ಸರ್ವರಿಗೂ ಶರಣು. ಡಾಕ್ಟರ್ ವಸಂತ್ ಕುಮಾರ್ ಮಾತನಾಡ್ತಾ ಇದ್ದಾಗ ನನಗನ್ನಿಸ್ತಾ ಇತ್ತು, ಏನು ಅಂದರೆ ನಾನೊಂದು ತಪ್ಪು ಮಾಡಿದೆ. ಏನು ತಪ್ಪು ಮಾಡಿದೆ ಅಂದರೆ, ಪ್ರೊಫೆಸರ್ ಶ್ರೀಧರ್ ಭಟ್ರಿಗೆ ವಸಂತ್ ಕುಮಾರ್ ಅವರಿಗಿಂತ ಮೊದಲು ನನಗೆ ಮಾತನಾಡೋಕ್ಕೆ ಅವಕಾಶ ಕೊಡಿ ಅಂದಿದ್ದರೆ ಖಂಡಿತ ಕೊಡ್ತಾ ಇದ್ದರು. ಆದರೆ ವಸಂತ್ ಕುಮಾರ್ ಅವರಿಗೆ ಅವರು ಮೊದಲು ಅವಕಾಶ ಕೊಟ್ಟು ನನಗೆ ನಂತರ ಅವಕಾಶ ಕೊಟ್ಟದ್ದರಿಂದ ಒಂದಷ್ಟು ಸಂದಿಗ್ಧ. ಅವರು ಹಾಗೆ ಮಾತನಾಡಿದರಲ್ಲ, ನಮ್ಮನ್ನೆಲ್ಲ ಮುಟ್ಟಿದರಲ್ಲ, ತಟ್ಟಿದರಲ್ಲ, ಇನ್ನು ನಾನೇನು ಮಾಡೋದು? ಖಂಡಿತ ಜನಪದ ಸಾಹಿತ್ಯವನ್ನು ಕುರಿತಂತೆ ಅವರು ತುಂಬ ಅಮೋಘವಾಗಿ ಮಾತನಾಡಿದ್ದಾರೆ. ನನಗೀಗ 25 ನಿಮಿಷವನ್ನು ಉಳಿಸಿದ್ದಾರೆ. ಆ 25 ನಿಮಿಷದಲ್ಲಿ 5 ನಿಮಿಷವನ್ನು ವಂದನಾರ್ಪಣೆಗೆ ಕಾಯ್ದಿರಿಸಿ 20 ನಿಮಿಷಗಳ ಅವಧಿಯಲ್ಲಿ ನನ್ನ ಮಾತುಗಳನ್ನು ಮುಗಿಸುವ ಜವಾಬ್ದಾರಿ ನನಗಿದೆ ಮತ್ತು ಅದನ್ನು ನಾನು ಸಾಧ್ಯವಾದಷ್ಟು ಪೂರೈಸುವ ಪ್ರಯತ್ನವನ್ನು ಮಾಡ್ತೇನೆ. ದಯವಿಟ್ಟು ತಾವೆಲ್ಲ ಸಹಕರಿಸಬೇಕು. ಆತ್ಮೀಯರೇ, ನಾನು ಇಂದಿನ ತಾಂತ್ರಿಕ ಯುಗದಲ್ಲಿ ಸಾಹಿತ್ಯದ ಅವಶ್ಯಕತೆ ಮತ್ತು ಸಾಹಿತ್ಯವನ್ನು ಜನಪ್ರಿಯಗೊಳಿಸುವ ಮಾರ್ಗೋಪಾಯಗಳು ಕುರಿತು ಮಾತನಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಕಾವಂದರ ಋಣ ನನ್ನ ಮೇಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೃತಜ್ಞತೆಯ ಮಾತುಗಳನ್ನು ಹೇಳಿ ನನ್ನ ವಿಷಯಕ್ಕೆ ಬರ್ತೇನೆ. ನಾನು ಮೂಲತಃ ಉತ್ತರ ಕರ್ನಾಟಕದವನು, ಬಾಗಲಕೋಟೆ ಜಿಲ್ಲೆಯವನು. PUCವರೆಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋದೆ. 1982ರಲ್ಲಿ ಲೋಕಸೇವಾ ಆಯೋಗದಿಂದ ಕನ್ನಡ ಉಪನ್ಯಾಸಕನಾಗಿ ಉಪ್ಪಿನಂಗಡಿಯ ಕಾಲೇಜಿಗೆ ನನ್ನ ನೇಮಕಾತಿ ಆದೇಶ ಬಂತು. ನನಗೆ ಅಷ್ಟರವರೆಗೆ ಉಪ್ಪಿನಂಗಡಿಯ ಹೆಸರನ್ನೇ ಕೇಳಿರಲಿಲ್ಲ. ಸ್ನೇಹಿತರನ್ನು ಕೇಳಿದಾಗ ಅವ್ರು ಹೇಳಿದರು, ಇಲ್ಲ, ನೀನು ನೇರವಾಗಿ ಧರ್ಮಸ್ಥಳಕ್ಕೆ ಹೋಗು, ಮಂಜುನಾಥರ ದರ್ಶನವನ್ನು ಮಾಡು, ಕಾವಂದರ ಆಶೀರ್ವಾದವನ್ನು ಪಡೆ, ಆಮೇಲೆ ನಿನಗೆ ಉಪ್ಪಿನಂಗಡಿ ಎಲ್ಲಿದೆ ಏನು ಅಂತ ಗೊತ್ತಾಗತ್ತೆ. ನೇರವಾಗಿ ಧರ್ಮಸ್ಥಳಕ್ಕೆ ಬಂದೆ, ಮಂಜುನಾಥನ ದರ್ಶನವನ್ನು ಪಡೆದೆ, ಕಾವಂದರ ಆಶೀರ್ವಾದ ನನಗೆ ಸಿಕ್ತು. ಉಪ್ಪಿನಂಗಡಿಗೆ ಹೋದೆ. ಉಪ್ಪಿನಂಗಡಿಯಲ್ಲಿ ನಾನು ಆರಂಭಿಸಿದ ನನ್ನ ವೃತ್ತಿ ಜೀವನದ ಬದುಕು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ನನ್ನನ್ನು ತಂದು ನಿಲ್ಲಿಸಿದೆಯಲ್ಲ, ನಿಜವಾಗಿಯೂ ನಾನು ಇದಕ್ಕೆ ಕೃತಜ್ಞತೆಯನ್ನು ಹೇಳಲೇಬೇಕು. ಇನ್ನೊಂದು ಸಂಗತಿಯನ್ನು ನಾನಿಲ್ಲಿ ಹಂಚಿಕೊಳ್ಬೇಕು. ಉಪ್ಪಿನಂಗಡಿಗೆ ಬಂದು 2 ವರ್ಷದಲ್ಲಿ ಮನೆಯಲ್ಲಿ ನನಗೆ ಮದುವೆಯನ್ನು ಮಾಡಬೇಕು ಅಂತ ಹೊರಟರು. ಸರಿ, ಎಲ್ಲ ಕಡೆ ಹೆಣ್ಣು ನೋಡೋದಕ್ಕಂತ ಹೋದ್ವಿ. ಎಲ್ಲಿ ಹೋದ್ರೂ ಯಾವುದೇ ಮನೆಯಿಂದ ನಮಗೆ ಸಮ್ಮತಿ ಸಿಕ್ಕಲಿಲ್ಲ. ಕಾರಣ ಏನು ಅಂತ ಕೇಳಿದರೆ, ಹುಡುಗ ಚೆನ್ನಾಗಿದ್ದಾನೆ, MA ಮಾಡಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ. ಅದಕ್ಕೆಲ್ಲ ಆ ಹೆಣ್ಣಿನ ಮನೆಯವರ ಉತ್ತರ ಏನು ಅಂದರೆ, ನೀವೆಲ್ಲ ಹೇಳೋದು ಸರಿ, ಹೋಗಿ ಹೋಗಿ ಉಪ್ಪಿನಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಾವು ಹೇಗೆ ಹೆಣ್ಣು ಕೊಡೋದು? ಕೊನೆಗೆ ಆ ಸಂದರ್ಭದಲ್ಲೂ ನನ್ನ ಸಹಾಯಕ್ಕೆ ಬಂದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆಮೇಲೆ ಹೋದಲ್ಲೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹತ್ತಿರ ಉಪ್ಪಿನಂಗಡಿ ಅಂತ ಒಂದು ಊರಿದೆ, ಅಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ನನಗೆ ಹೆಣ್ಣು ನಿಗದಿ ಆಯಿತು, ಮದುವೆ ಆಯಿತು. ಇವತ್ತು 2 ಮೊಮ್ಮಕ್ಕಳ ಅಜ್ಜನಾಗಿದ್ದೇನೆ. ಈ ಕಾರಣಕ್ಕಾಗಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮತ್ತು ಕಾವಂದರಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಲೇಬೇಕು. ಈ ಕೃತಜ್ಞತಾ ಸಮರ್ಪಣೆಯೊಂದಿಗೆ ನಾನು ವಿಷಯಕ್ಕೆ ಬರ್ತೇನೆ. ಸ್ನೇಹಿತರಾದ ವಸಂತ್ ಕುಮಾರ್ ಅವರು ಜನಪದ ಸಾಹಿತ್ಯ ಮತ್ತು ಇವತ್ತಿನ ಸಂದರ್ಭವನ್ನು ಕುರಿತಂತೆ ಯಾವ ಸೂಕ್ಷ್ಮವಾದ ಮಾತುಗಳನ್ನು ಪ್ರಸ್ತಾಪಿಸಿದರೋ ಅದಕ್ಕಿಂತ ಗಂಭೀರವಾದ ಮತ್ತು ಸವಾಲಿನ ಸಂಗತಿ ನನ್ನ ವಿಷಯದಲ್ಲಿದೆ. ಕಾರಣ ಏನು ಅಂದರೆ,
ಈ ತಾಂತ್ರಿಕ ಯುಗ ಅನ್ನೋದಿದೆಯಲ್ಲ, ಇದು ಆರ್ಥಿಕವಾಗಿ ನಮ್ಮ ಇಡೀ ದೇಶವನ್ನು ಮತ್ತು ಜಗತ್ತನ್ನು ಬಲಗೊಳಿಸ್ತಾ ಇದೆ. ಆದರೆ ಆಂತರಿಕವಾಗಿ ನಾವೇನಾಗ್ತಾ ಇದ್ದೇವೆ, ನಮ್ಮ ಅಂತರಂಗ ಏನಾಗ್ತಾ ಇದೆ, ನಮ್ಮ ಬದುಕು ಏನಾಗ್ತಾ ಇದೆ. ಆತ್ಮೀಯರೇ, ನಾನು ಕೆಲವು ಅಂಶಗಳನ್ನು ಗುರುತಿಸ್ಕೊಂಡು ಬಂದಿದ್ದೇನೆ. ಅವುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಮಾತ್ರ ನನ್ನ ಮಾತುಗಳನ್ನು ತಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ. ಸಮಯದ ಮಿತಿಯ ಕಾರಣಕ್ಕಾಗಿ ನಾನು ವಾಗ್ಜರಿಯನ್ನು ಹರಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋದಿಲ್ಲ. ಆತ್ಮೀಯರೇ, ತಾಂತ್ರಿಕ ಯುಗ ಎನ್ನುವುದು ಇವತ್ತಿನ ಬಹಿರಂಗದ ಬದುಕಿನ ಸ್ವರೂಪವನ್ನು ಕುರಿತು ವಿವರಿಸುತ್ತದೆ. ಇವತ್ತು ಎಲ್ಲಿ ನೋಡಿದರೂ ಇಲೆಕ್ಟ್ರಾನಿಕ್ ಉಪಕರಣಗಳು ರಾರಾಜಿಸುತ್ತಿವೆ. ನಮ್ಮ ಕಣ್ಣು ಮನಸ್ಸನ್ನು ಟಿ ವಿ ಆವರಿಸ್ಕೊಂಡು ಬಿಟ್ಟಿದೆ, ಕೈಗಳನ್ನು ಮೊಬೈಲ್ ಕಟ್ಟಿ ಹಾಕಿದೆ, ಕಿವಿಗಳನ್ನು ಇಯರ್ ಉಪಕರಣಗಳು ಮುಚ್ಚಿಬಿಟ್ಟಿವೆ. ಉದ್ಯಮ ಮತ್ತು ಆರ್ಥಿಕ ವ್ಯವಹಾರವೆಲ್ಲವನ್ನು IT-BTಗಳು ವಶಪಡಿಸಿಕೊಂಡಿವೆ. ಭಾರತದಲ್ಲಿ ವಿದ್ಯಾಭ್ಯಾಸ ಪಡೆದ ಬಹುತೇಕ ಯುವಕರು ತಮ್ಮ ಭವಿಷ್ಯವನ್ನು ವಿದೇಶಗಳಲ್ಲಿ ಕಂಡುಕೊಳ್ಳುತ್ತಿದ್ದಾರೆ. ಈ ಎಲ್ಲವನ್ನು ಪಡೆದುಕೊಳ್ಳುವುದಕ್ಕಾಗಿ ಇಂಗ್ಲಿಷ್ ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಆಕ್ರಮಿಸಿಕೊಂಡಿದೆ. ಹೀಗಿರುವಾಗ ನಮ್ಮ ಭಾಷೆ ಮತ್ತು ಸಾಹಿತ್ಯ ಯಾರಿಗೆ ಬೇಕು ಮತ್ತು ಸಾಹಿತ್ಯ ಬದುಕಿಗೆ ಬೇಕೇ ಎಂಬ ಪ್ರಶ್ನೆ ಪ್ರಜ್ಞಾವಂತರನ್ನು ಕಾಡುವುದು ತೀರಾ ಸಹಜ. ಆದರೆ ಸಾಹಿತ್ಯ ನಮ್ಮ ಬಹಿರಂಗದ ಬದುಕಿಗಿಂತ ಅಂತರಂಗದ ಬದುಕಿಗೆ ಸಂಬಂಧಿಸಿದ್ದು. ಆಂತರಂಗಿಕವಾಗಿ ನಾವು ಗಟ್ಟಿಯಾದಾಗ ಮಾತ್ರ ಸದೃಢವಾದ ಬದುಕನ್ನು ನಿರ್ವಹಿಸಲು ಸಾಧ್ಯ. ಇವತ್ತು ನಾವು ಸಾಕಷ್ಟು ತಾಂತ್ರಿಕವಾಗಿ ಬೆಳೆದಿದ್ದೇವೆ, ಆದರೆ ಬದುಕಿಗೆ ಅಗತ್ಯವಾದ ವಿವೇಕವನ್ನೇ ಕಳೆದುಕೊಂಡಿದ್ದೇವೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಬೈಲ್ ಮತ್ತು ಶಿಕ್ಷಣದ ಒತ್ತಡದಿಂದಾಗಿ ತಮ್ಮ ಸಹಜವಾದ ಬಾಲ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆ ಕಾಲ ಬಂದಿತ್ತು, ಬಾಲ್ಯ ತಾನಾಗಿತ್ತು, ಸುಖಸಂಖತ ವಿನೋದ ಒಂದೇ ಎರಡೇ. ಕವಿಯ ಈ ಮಾತು ನಮ್ಮ ಹಳವಂಡದ ಮಾತಾಗಿಬಿಟ್ಟಿದೆ. ಇನ್ನು ಚನ್ವೀರ್ ಕಣ್ವಿಯವರು ಒಂದು ಕಡೆ ಹೇಳ್ತಾರೆ, ಬಾಳ ಸಂಪುಟದಲ್ಲಿ ಬಾಲ್ಯವೆಂಬುದೊಂದು ಅಳಿಸಲಾರದ ಮಧುರ ಭಾವಗೀತ, ಮುಂದೆ ಬಹ ಅನುಭವದ ಕೈ ಫಲಗಳನ್ನುಣ್ಣುತ್ತಿರೆ ಮರುಕಳಿಸಿ ನೆನೆವುದೇ ನಮ್ಮ ಸ್ವಾರ್ಥ. ಸುವಿಬಾ ಸಂಗಯ್ಯ, ಸುವಿಬಾ ಚೆನ್ನಯ್ಯ, ಸುವಿಬಾ ಎನ್ನುತ್ತ ಸಾರುವಯ್ಯ, ಈರುಳಿನಲ್ಲಿ ಕಂದೀಲ ಬೆಳಕಿನಲ್ಲಿ ಕರೆಯುವಂತೆ ಬಾಲ್ಯದ ಅನುಭವ ಮರಳಿ ಕರೆಯುವುದಯ್ಯ. ಚನ್ವೀರ್ ಕಣ್ವಿಯವರು ಪ್ರಸ್ತಾಪಿಸಿದ ಈ ಬಾಲ್ಯವನ್ನು ತಾಂತ್ರಿಕ ಯುಗ ನಮ್ಮ ಮಕ್ಕಳಿಂದ ಕಿತ್ತುಕೊಂಡು ಬಿಟ್ಟಿದೆ. ಅವರನ್ನು ಮತ್ತೆ GP ರಾಜರತ್ನಂ, ಪಂಜೆ ಮಂಗೇಶರಾಯರು, ಸಿದ್ದಯ್ಯ ಪುರಾಣಿಕರು ಮುಂತಾದವರು ಸೃಷ್ಟಿಸಿದ್ದ ಮಕ್ಕಳ ಲೋಕಕ್ಕೆ ಕರೆದೊಯ್ಯಲು ನಮಗೆ ಸಾಹಿತ್ಯದ ಊರುಗೋಲು ಬೇಕೇ ಬೇಕು. ಇನ್ನು ವಿದ್ಯಾಭ್ಯಾಸವನ್ನು ಮಾಡುವ ನಮ್ಮ ಮಕ್ಕಳು ಪುಸ್ತಕದ ಅಗತ್ಯವೇ ಇಲ್ಲವೆನ್ನುವಷ್ಟರ ಮಟ್ಟಿಗೆ ಈ ಪ್ಯಾಡ್ ಮೊಬೈಲ್ಗಳ ದಾಸರಾಗಿ ಬಿಟ್ಟಿದ್ದಾರೆ. ಇವತ್ತು ಗುರುವಿನ ಅಗತ್ಯವೇ ಶಿಷ್ಯನಿಗೆ ಇಲ್ಲ ಎಂಬಂತಾಗಿದೆ. ಆದರೆ ಗುರು ಶಿಷ್ಯ ಸಂಬಂಧ ಎಷ್ಟು ಅಮೋಘವಾದದ್ದು. ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿನ್ನ ಕಾಲದ ಕಟ್ಟಳೆಗೆ ಬೆರಗಾದೆನಯ್ಯ. ಆತ್ಮೀಯರೇ, ತಾಂತ್ರಿಕ ಯುಗ ಎನ್ನುವುದೂ ಕೂಡ ಒಂದು ಕಾಲದ ಕಟ್ಟಳೆ. ಆದರೆ
ಅಲ್ಲಮ ಪ್ರಭುಗಳವರು ಎಲ್ಲ ಕಾಲದ ಕಟ್ಟಳೆಗಳಲ್ಲಿಯೂ ಇರಬೇಕಾದ ಭೌತಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಗುರು ಶಿಷ್ಯ ಸಂಬಂಧವನ್ನು, ಅಂದರೆ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಅನ್ನುವಂಥ ಮಾತಿದೆಯಲ್ಲ, ಅದು ಭೌತಿಕವಾಗಿ ನಮ್ಮನ್ನು ತಿದ್ದೋದು, ದೈಹಿಕವಾಗಿ ನಮ್ಮನ್ನು ತಿದ್ದೋದು, ನಮ್ಮ ನಡೆ ಇದೆಯಲ್ಲ ನಡೆಯನ್ನು ಕಲಿಸುವಂಥ ಪ್ರಯತ್ನ. ಇನ್ನು ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಅನ್ನೋದಿದೆಯಲ್ಲ, ಬೈಯೋದು ಅಂದರೆ ಶಿಕ್ಷೆಯ ದೃಷ್ಟಿಯಿಂದ ಬೈಯೋದಲ್ಲ, ಅವನನ್ನು ಮಾನಸಿಕವಾಗಿ ತಿದ್ದುವಂಥ ಪ್ರಯತ್ನ, ಅವನನ್ನು ಬೌದ್ಧಿಕವಾಗಿ ತಿದ್ದುವಂಥ ಪ್ರಯತ್ನ. ಹಾಗೆ ನೋಡಿದರೆ ಉತ್ತರ ಕರ್ನಾಟಕದಲ್ಲಿ ಪ್ರೀತಿ ಹೆಚ್ಚಾಗಿದೆ ಅಂದರೆ ಹೆಚ್ಚು ಬೈಗುಳಗಳನ್ನು ಬಳಸಿಯೇ ಅದನ್ನು ವ್ಯಕ್ತಪಡಿಸುವಂಥ ಸಂದರ್ಭ ಉಂಟು. ಆ ದೃಷ್ಟಿಯಲ್ಲಿ ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಜಂಕಿಸಿ ಅನ್ನೋದು ಭಾವನಾತ್ಮಕವಾಗಿ ತಿದ್ದುವಂಥ ಪ್ರಯತ್ನ, ವಂದಿಸಿ ಅನ್ನೋದು ಆಧ್ಯಾತ್ಮಿಕ ಎತ್ತರವನ್ನು ಏರಿದಂಥ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ಗುರು ಶಿಷ್ಯ ಇಬ್ಬರೂ ಸಮಾನರಾದಂಥ ಒಂದು ಸೂಕ್ಷ್ಮವನ್ನು ಅಲ್ಲಮ ಪ್ರಭುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಷ್ಯ ಗುರುವೇ ಗೌರವಿಸುವ ಎತ್ತರದ ವ್ಯಕ್ತಿತ್ವ ಪಡೆದುಕೊಳ್ಳಬೇಕೆಂಬುದು ಎಂತಹ ಘನವಾದ ಆಶಯ ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಇಂತಹ ಎತ್ತರವನ್ನು ಸಾಹಿತ್ಯ ನಮಗೆ ತಂದುಕೊಡುತ್ತದೆ. ಈ ಸಂದರ್ಭದಲ್ಲಿ ನನಗೆ ಇವತ್ತಿನ ಸಹಜ ನಗೆ ಮಾತುಗಾರರಾದಂಥ ಗಂಗಾವತಿ ಪ್ರಾಣೇಶ್ ಅವರು ಆಗಾಗ ಪ್ರಸ್ತಾಪಿಸುವಂಥ ಒಂದು ಮಾತು ನೆನಪಾಗತ್ತೆ. ಏನು ಅಂದರೆ ಅವ್ರು ಹೇಳ್ತಾರೆ, ತಾವೆಲ್ಲ ಕೇಳಿದ್ದೀರಿ, ಮೊಬೈಲ್ ಹೇಳುತ್ತಂತೆ. ಏನು ಹೇಳುತ್ತಂದರೆ, ನೀನು ತಲೆ ತಗ್ಗಿಸಿ ಒಮ್ಮೆ ನನ್ನನ್ನು ನೋಡು, ಮತ್ತೆ ಯಾವತ್ತೂ ನಿನ್ನನ್ನು ತಲೆ ಎತ್ತದ ಹಾಗೆ ಮಾಡುತ್ತೇನೆ. ಆದರೆ ಪುಸ್ತಕ ಹೇಳುತ್ತಂತೆ, ಒಮ್ಮೆ ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ಯಾವತ್ತೂ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ. ನಿಜವಾಗಿಯೂ ಪುಸ್ತಕ, ನಿಜವಾಗಿಯೂ ಸಾಹಿತ್ಯ, ನಿಜವಾಗಿಯೂ ಜ್ಞಾನ ಏನು ಮಾಡಬಹುದು ಅನ್ನೋದನ್ನು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿದೆ. ಇಂದು ನಮ್ಮ ಬದುಕಿಗೆ ಬೇಕಾಗಿರುವುದು ತಲೆ ಎತ್ತಿ ನಿಲ್ಲುವ ಧೀರ ಯುವಕರ ದಂಡು. ಸಾಹಿತ್ಯ ಇಂಥ ಆರೋಗ್ಯವಂತ ಯುವಕರನ್ನು ಎಲ್ಲ ಕಾಲದಲ್ಲಿಯೂ ನಿರ್ಮಾಣ ಮಾಡುತ್ತದೆ. ಆದ್ದರಿಂದ ಇಂದೂ ಕೂಡ ನಮಗೆ ಸಾಹಿತ್ಯ ಬೇಕೇ ಬೇಕು. ಇಂದು ಬದುಕಿನ ಕ್ಷೇತ್ರವನ್ನು ಗಮನಿಸಿದರೆ ತಾಂತ್ರಿಕ ಯುಗ ನಮ್ಮ ಕುಟುಂಬಗಳನ್ನು ತೀರಾ ಚಿಕ್ಕ ಕುಟುಂಬಗಳಾಗಿಸಿದೆ. ಹೆಚ್ಚಿನ ಕುಟುಂಬಗಳಲ್ಲಿ ನಾವಿಬ್ಬರು ನಮಗೊಬ್ಬನೇ ಅಥವಾ ಒಬ್ಬಳೇ ಎನ್ನುವ ಮಟ್ಟದಲ್ಲಿದ್ದೇವೆ. ಮುಂದೆ ನಾವಿಬ್ಬರೇ ಎನ್ನುವ ಮಟ್ಟಕ್ಕೆ ಬಂದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ತುಂಬು ಕುಟುಂಬದ ಸಂಭ್ರಮದಿಂದ ನಾವಿಂದು ವಂಚಿತರಾಗುತ್ತಿದ್ದೇವೆ. ಅಷ್ಟೇ ಏಕೆ, ಬದುಕಿನ ಸಣ್ಣ ಸಮಸ್ಯೆಯನ್ನು ಎದುರಿಸಲಾಗದಷ್ಟು ಸೂಕ್ಷ್ಮರೋ ಅಸೂಕ್ಷ್ಮರೋ ಆಗಿದ್ದೇವೆ. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎಂಬ ಅಕ್ಕಮಾದೇವಿಯ ಮಾತು ನಮಗೆ ಯಾರಿಗೂ ಕೇಳಿಸುತ್ತಲೇ ಇಲ್ಲ. ಸಣ್ಣ ಮಾತುಗಳಿಗೂ ಸಂಬಂಧವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಬಹಳಷ್ಟು ಜನ ಆತ್ಮಹತ್ಯೆಗೂ ಶರಣಾಗುತ್ತಿದ್ದಾರೆ. ಬೇಂದ್ರೆ, ಕುವೆಂಪು, KS ನರಸಿಂಹಸ್ವಾಮಿಯವರ ಒಲವಿನ ಮಾತುಗಳಿಗೆ ನಾವಿಂದು ಕಿವಿಗೊಡಬೇಕಾಗಿದೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ಅದಕ್ಕೂ ಇದಕ್ಕೂ ಎದಕ್ಕೂ. ನನ್ನ ಕೈಯ ಹಿಡಿದಾಕೆ ಅಳುನುಂಗಿ ನಗುವೊಮ್ಮೆ ನಾನೂನು ನಕ್ಕೇನ, ಇಲ್ಲದಿರಕ ನಿನ್ನ ಅಳುವಿನ ಕಳ್ಳ ಹುದಲಾಗ ನಾನೂನು ಸಿಕ್ಕೇನ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆಬಲ್ಲವರಾರು ಕಾಮಾಕ್ಷಿಯೇ, ನಾನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಚಂದಿರನ ದಾಟುವೆವು ತಾರೆಗಳ ಮೀಟುವೆವು, ನಮಗಿಲ್ಲ ಸಾವು ನೋವು. ಹೀಗೆ ನಮ್ಮ ಯೌವನವನ್ನು ಸುಂದರವಾಗಿಸುವ,
ಮುಪ್ಪನ್ನು ಸುಮಧುರವಾಗಿಸುವ ಒಲವಿನ ಗೀತೆಗಳನ್ನು ಮೆಲುಕು ಹಾಕಲು ಸಾಹಿತ್ಯ ಎಲ್ಲ ಕಾಲಕ್ಕೂ ಬೇಕು. ಬದುಕಿನ ಎಚ್ಚರ ಎಲ್ಲ ಕಾಲದವರಿಗೂ ಎಲ್ಲ ವಯೋಮಾನದವರಿಗೂ ಇರಲೇಬೇಕು. ಆದರೆ ವಿದ್ಯಾವಂತರಾದ ನಾವು ಇವತ್ತು ಎಷ್ಟು ಎಚ್ಚರವಾಗಿದ್ದೇವೆ? ಸೆಲ್ಫಿ ಎಂಬ ಸ್ವಮೋಹಕ್ಕೆ ಒಳಗಾಗಿ ಅದೆಷ್ಟೋ ಜನ ಯುವಕ ಯುವತಿಯರು ಇವತ್ತು ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಿದ್ದಾರೆ. ಅವರನ್ನು ಶಿಶುನಾಳ ಶರೀಫರ ಬಿದ್ದೀಯವೇ ಮುದುಕಿ ಬಿದ್ದೀಯವೇ ನೀ ವಯಸ್ಸು ಹಾದಾಕಿ ಜ್ವಾಕಿ ಎನ್ನುವ ತತ್ವಪದ ನೀ ವಯಸ್ಸು ಇದ್ದಾಕಿ ಜ್ವಾಕಿ ಎಂದು ಎಚ್ಚರಿಸಬೇಕಾಗಿದೆ. ಹೀಗೆ ಬದುಕನ್ನು ಎಚ್ಚರಿಸುವುದಕ್ಕಾಗಿ ಎಲ್ಲ ಕಾಲದಲ್ಲಿಯೂ ಈ ತಾಂತ್ರಿಕ ಯುಗದಲ್ಲಿಯೂ ಸಾಹಿತ್ಯದ ಅವಶ್ಯಕತೆ ಖಂಡಿತಕ್ಕೂ ಇದೆ. ರಾಘವಾಂಕ ಜನ ಬದುಕಲೆಂದು ಕಾವ್ಯವನ್ನು ರಚಿಸಿದ್ದಾಗಿ ಹೇಳಿದ್ದಾನೆ. ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗಣ ಶರಣರೇ ಕುಲಜರು ಎಂದಿದ್ದಾರೆ. ಪಂಪ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದಿದ್ದಾನೆ. ರತ್ನಾಕರ ವರ್ಣಿ ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು ರಯ್ಯ ಮಂಚಿದಿಯನೆ ತೆಲುಗರು ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕನ್ನ ಎಂದು ಹೇಳಿದ್ದಾನೆ. ಕುವೆಂಪು ಅವರು ಮನುಜಮತ ವಿಶ್ವಪಥ ನಮ್ಮದಾಗಬೇಕು ಎಂದಿದ್ದಾರೆ. ಈ ಎಲ್ಲ ಹಿರಿದಾದ ಮಾತುಗಳು ತಾಂತ್ರಿಕ ಯುಗದಲ್ಲಿಯೂ ನಮ್ಮ ಬದುಕನ್ನು ಹಿರಿದಾಗಿಸಬೇಕು. ಅದಕ್ಕಾಗಿ ನಮಗೆ ಸಾಹಿತ್ಯ ಬೇಕೇ ಬೇಕು. ಇನ್ನು ಸಾಹಿತ್ಯವನ್ನು ಜನಪ್ರಿಯಗೊಳಿಸುವ ಮಾರ್ಗೋಪಾಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಮಂಜಯ್ಯ ಹೆಗ್ಗಡೆಯವರು, ಶ್ರೀ ರತ್ನವರ್ಮ ಹೆಗ್ಗಡೆಯವರು, ಶ್ರೀ ವೀರೇಂದ್ರ ಹೆಗ್ಗಡೆಯವರು 92 ವರ್ಷಗಳಿಂದ ಮಾಡುತ್ತಲೇ ಬಂದಿದ್ದಾರೆ. ಈಗಾಗಲೇ ಸ್ನೇಹಿತರು ಪ್ರಸ್ತಾಪಿಸಿದ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾನವ ಬದುಕಿನ ಘನತೆಯನ್ನು ಧರ್ಮ ಮತ್ತು ಸಾಹಿತ್ಯದ ಜಿಜ್ಞಾಸೆಯ ಮೂಲಕ ಎತ್ತಿ ಹಿಡಿಯುವ ಈ ಅಪೂರ್ವ ಕಾಳಜಿ ಎಲ್ಲರಿಗೂ ಮಾರ್ಗದರ್ಶಕವಾಗಬೇಕಾಗಿದೆ. ಶ್ರೀ ಮಂಜುನಾಥ ಸ್ವಾಮಿ ಈ ದೆಸೆಯಲ್ಲಿ ಅನುಗ್ರಹಿಸಲಿ ಎಂದು ಕೇಳಿಕೊಳ್ಳುವೆ. ಅವಕಾಶಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೂ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು. ಸೇರಿರುವ ಎಲ್ಲ ಸಭಾಸದರಿಗೆ ಒಂದು ಮಾಹಿತಿಯನ್ನು ಈ ಮೂಲಕ ಪ್ರಕಟಿಸ್ತಾ ಇದ್ದೇವೆ. ಇವತ್ತು ಲೇಖಕ ಶ್ರೀ ಪುಷ್ಪದಂತ ಅವರಿಂದ ಅವರು ಬರೆದಂತಹ ಉಪರತ್ನಗಳು ಮತ್ತು ನವರತ್ನಗಳು ಕೃತಿ ಕ್ಷೇತ್ರದ ಮಂಜುವಾಣಿ ಸ್ಟಾಲ್ನಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೃತಿಯನ್ನು ಖರೀದಿಸಿ ಲೇಖಕರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಆದಿಕವಿ ಪಂಪನ ಕ್ಷಮೆಯನ್ನು ಕೇಳುತ್ತಾ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಕ್ಷೇತ್ರ ಮುಂದೆ ಭರತ ಕಂಡದೊಳ್ ಅದರೊಳು ತುಳುವ ದೇಶದೊಳು ಧರ್ಮಸ್ಥಳ ಕ್ಷೇತ್ರಂ ಅದರೊಳು ಪೂಜ್ಯ ಕಾವಂದರ್ ಲೋಕವಂದ್ಯರ್ ಈ ಪುಣ್ಯಕ್ಷೇತ್ರ ವ್ಯಾಪ್ತಿಯೊಳು ಹುಟ್ಟಿದ ಸೌಭಾಗ್ಯವಂತರನ್ನಂತಹ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಅಧಿವೇಶನದ ಕೊನೆಯ ಸಂದರ್ಭಕ್ಕೆ ಬರ್ತಾ ಇದ್ದೇವೆ. ಸಭೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕಿರುವವರು ನಮ್ಮ ಉಜಿರೆಯ SDM ಇಂಜಿನಿಯರಿಂಗ್ ಕಾಲೇಜಿನ ಮಾನ್ಯ ಪ್ರಾಂಶುಪಾಲರಾದಂಥ ಡಾಕ್ಟರ್ ಅಶೋಕ್ ಕುಮಾರ್ ಅವರಿಂದ ಇದೀಗ ವಂದನಾರ್ಪಣೆ. ನಮಸ್ಕಾರ. ಓಂ ಶ್ರೀ ಮಂಜುನಾಥೇ ನಮಃ. ಸನ್ಮಾನ್ಯರೇ, ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸಲ್ಪಡ್ತಿರುವ ಈ 92ನೆಯ ಅಧಿವೇಶನದ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲು ಸಹಕರಿಸಿದ ತಮಗೆಲ್ಲರಿಗೂ ಸಮಿತಿಯ ಪರವಾಗಿ ಕೃತಜ್ಞತೆ ಸಲ್ಲಿಸಲು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ವತಿಯಿಂದ ನಡೆಸಲ್ಪಡುವ ಎಲ್ಲ ಧಾರ್ಮಿಕ, ಶೈಕ್ಷಣಿಕ, ಸಮಾಜಮುಖಿ ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ ರೂವಾರಿಯಾಗಿದ್ದು ನಮಗೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿರುವ ಪರಮ ಪೂಜ್ಯ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೂ, ಅವರ ಶ್ರೀಮತಿಯವರಾದ ಡಾಕ್ಟರ್ ಹೇಮಾವತಿ ಅಮ್ಮನವರಿಗೂ ಪ್ರಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ನಮ್ಮ ಕೋರಿಕೆಯನ್ನು ಮನ್ನಿಸಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿ ವಿಷಯ ಮಂಡನೆ ಚಿಂತನಯೋಗ್ಯವಾಗಿ ಮಾತನಾಡಿರುವ ಬಹುಶ್ರುತ ವಿದ್ವಾಂಸ ಹಾಗೂ ಸಂಶೋಧಕರಾಗಿರುವ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅವರಿಗೂ ಸಮಸ್ತರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ತಮ್ಮ ಪ್ರಖರವಾದ ಚಿಂತನೆಯ ಉಪನ್ಯಾಸವನ್ನು ನೀಡಿರುವ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿಗೆ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಾಹಿತ್ಯ ಸಮ್ಮೇಳನಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಮಂತ್ರಿತರಾಗಿರೋರು ಪ್ರೊಫೆಸರ್ ಡಾಕ್ಟರ್ ಬಿ ವಿ ವಸಂತಕುಮಾರ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು ಮೈಸೂರು, ಮತ್ತು ಡಾಕ್ಟರ್ ಪ್ರಮೀಳಾ ಮಾಧವ್, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಬೆಂಗಳೂರು, ಹಾಗೂ ಪ್ರೊಫೆಸರ್ ಮಲ್ಲಿಕಾರ್ಜುನ್, ನಿರ್ದೇಶಕರು JSS ಮಹಾಪೀಠ ಪ್ರಕಟಣೆ ವಿಭಾಗ ಮೈಸೂರು. ಇವರೆಲ್ಲರಿಗೂ ಸಾಹಿತ್ಯ ಸಮ್ಮೇಳನದ ಸಂಘಟಕರ ಹಾಗೂ ನೆರೆದಿರುವ ಸಭಿಕ ಮಹಾಶಯರೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೊನೆಯದಾಗಿ ಆಮಂತ್ರಣಕ್ಕೆ ಗೌರವ ನೀಡಿ ಆಗಮಿಸಿರುವ ಭಕ್ತವೃಂದ, ಊರ ಪರವೂರ ಮಹನೀಯರು, ಸಂಘ ಸಂಸ್ಥೆಗಳ ಅಧಿಕಾರಿ ವರ್ಗ, ಮಾಧ್ಯಮ ಪ್ರತಿನಿಧಿಗಳು, ಈ ಕಾರ್ಯಕ್ರಮ ಆಯೋಜಿಸಲು ಸಹಾಯ ನೀಡಿರುವ ಎಲ್ಲ ಮಹನೀಯರಿಗೂ ಹಾಗೂ ಪೂಜ್ಯ ಧರ್ಮಾಧಿಕಾರಿಯವರ ಕುಟುಂಬ ಸದಸ್ಯರಿಗೂ, ಶ್ರೀಯುತ ಹರ್ಷೇಂದ್ರ ಕುಮಾರ್, ಶ್ರೀಯುತ ಸುರೇಂದ್ರ ಕುಮಾರ್, ಶ್ರೀಯುತ ರಾಜೇಂದ್ರ ಕುಮಾರ್, ಶ್ರೀಮತಿ ಸೋನಿಯಾ ವರ್ಮಾ, ಡಾಕ್ಟರ್ ಸತೀಶ್ ಚಂದ್ರ, ಶ್ರೀ ಪುಷ್ಪದಂತ, ಶ್ರೀ ಶ್ರೇಯಸ್ ಕುಮಾರ್ ಇವರಿಗೂ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ವಂದಿಸಿದಂತಹ ಮಾನ್ಯ ಪ್ರಾಂಶುಪಾಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಮುಂದಕ್ಕೆ ಈ ಭವ್ಯ ವೇದಿಕೆಯಲ್ಲಿ ಸಂಗೀತ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ನಟರಾಜ ಎಂಟರ್ಟೈನರ್ಸ್ ಅರ್ಪಿಸುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗಾನಗಾರುಡಿಗ ಶ್ರೀ ರಾಜೇಶ್ ಕೃಷ್ಣನ್ ಮತ್ತು ತಂಡ ಬೆಂಗಳೂರು ಇವರಿಂದ ಅದ್ಭುತವಾದಂತಹ ಒಂದು ರಸಸಂಜೆ, ಸಂಗೀತ ಸಂಜೆ ಈ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸಿರುವವರು ನಮ್ಮ SDM ಸ್ನಾತಕೋತ್ತರ ವಿಭಾಗದಲ್ಲಿ ಸಮಾಜ ಕಾರ್ಯ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಶ್ರೀಯುತ ಸುವೀರ್ ಜೈನ್ ಅವರು ಇದನ್ನು ನಿರ್ವಹಿಸಿಕೊಳ್ಳಲಿಕ್ಕಿದ್ದಾರೆ. ವೇದಿಕೆ ಅವರಿಗಾಗಿ ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು, ಅಭಿವಂದನೆಗಳು.